ಇದ್ದಾರೆ, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಗ್ರಾಮ ಸಭೆಯ ಮಾರ್ಗದರ್ಶಿ ಅಧಿಕಾರಿಯಾಗಿ ಆಗಮಿಸಿದಂಥ ಮುರಳೀಧರ್ ಅಮ್ಮಣ್ಣನವರು ಕೃಷಿ ಅಧಿಕಾರಿ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಪಂಚಾಯತಿನ ಗೌರವಾನ್ವಿತ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಇಲಾಖೆಗಳ ಮಾಹಿತಿಯನ್ನು ನೀಡಲು ಬಂದಂಥ ಎಲ್ಲ ವಿವಿಧ ಇಲಾಖೆಗಳ ಗೌರವಾನ್ವಿತ ಅಧಿಕಾರಿ ವರ್ಗದವರಿದ್ದಾರೆ, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ಗ್ರಾಮ ಸಭೆಯನ್ನು ಉತ್ತಮವಾಗಿ ನಡೆಸಲು, ಅದೇ ರೀತಿ ಏನು ತಮ್ಮ ಸಲಹೆ ಸೂಚನೆಗಳನ್ನು ನೀಡಲು ಬಂದಂಥ ಎಲ್ಲ ಕೊಣಜೆ ಗ್ರಾಮದ ಎಲ್ಲ ಗೌರವಾನ್ವಿತ ಗ್ರಾಮಸ್ಥರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಆಶಾ ಕಾರ್ಯಕರ್ತರು, ANM ಅವರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಭೆಯನ್ನು ಗೌರವಾನ್ವಿತ ಅಧ್ಯಕ್ಷರು ಮತ್ತು ನೋಡಲ್ ಅಧಿಕಾರಿಯವರು ನಡೆಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವರದಿ ಮಾಧ್ಯಮದಾರರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದೆ. 22ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆಯ ಹಾಗೂ ಗ್ರಾಮ ಪಂಚಾಯತ್ ಆದರಣೀಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗ್ರಾಮ ಪಂಚಾಯತ್ ಹಿತೈಷಿಗಳೇ ಹಾಗೂ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರುಗಳೇ ಮತ್ತು ಸಭಾಸ್ಥಾನದಲ್ಲಿ ಉಪಸ್ಥಿತರಿರುವ ಈ ಗ್ರಾಮದ ಗ್ರಾಮಸ್ಥ ಬಂಧುಗಳೇ ಹಾಗೂ ವಿವಿಧ ಇಲಾಖಾ ಅಧಿಕಾರಿ ಸಿಬ್ಬಂದಿಗಳೇ, ಈ ದಿನ ನಡೆಯುತ್ತಿರುವ 21-22ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆಯಲ್ಲಿ ತಮ್ಮ ಮುಂದೆ ಈ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಈ ರೀತಿ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಗ್ರಾಮ ಪಂಚಾಯತ್ನ ಸಾಮಾನ್ಯ ಆಡಳಿತ ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು 29 ಸದಸ್ಯರಿದ್ದು, ಸದಸ್ಯರ ವಿವರ ಈ ಕೆಳಗಿನಂತಿವೆ. 1ನೇ ವಾರ್ಡ್ ಶ್ರೀ ಮೊಹಮ್ಮದ್ ಇಕ್ಬಾಲ್ ಕೆ, ಶ್ರೀಮತಿ ರುಕ್ಯಾ, ಶ್ರೀ ಕೆ ಅಚ್ಯುತಗಟ್ಟಿ, ಶ್ರೀ ರವಿಕುಮಾರ್ ಡಿಸೋಜಾ. 2ನೇ ವಾರ್ಡ್ ಶ್ರೀಮತಿ ಶಶಿಕಲಾ, ಶ್ರೀಮತಿ ರಾಜೀವಿ ಶೆಟ್ಟಿ, ಶ್ರೀ ಶೇಖರ್ ಕೊಪ್ಪಾಳ್. 3ನೇ ವಾರ್ಡ್ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ, ಶ್ರೀಮತಿ ವನಿತಾ ಎಸ್ ಶೆಟ್ಟಿ, ಶ್ರೀ ದೇವಣ್ಣ ಶೆಟ್ಟಿ. 4ನೇ ವಾರ್ಡ್ ಶ್ರೀಮತಿ ಗೀತಾ, ಶ್ರೀ ಬಿ ಮೊಹಮ್ಮದ್ ಇಕ್ಬಾಲ್. 5ನೇ ವಾರ್ಡ್ ಶ್ರೀಮತಿ ರೇಷ್ಮಾ ಕೆ, ಶ್ರೀ ಶೈಲೇಶ್. 6ನೇ ವಾರ್ಡ್ ಶ್ರೀ ಪ್ರೇಮ್ದಾಸ್, ಶ್ರೀಮತಿ ಶೋಭಾ. 7ನೇ ವಾರ್ಡ್ ಶ್ರೀಮತಿ ಚಂಚಲಾಕ್ಷಿ, ಶ್ರೀಮತಿ ಜೊಹರಾ, ಶ್ರೀಮತಿ ಫೌಜಿಯಾ, ಶ್ರೀ ಐದರ್ ಅಮೀರ್. 8ನೇ ವಾರ್ಡ್ ಶ್ರೀ ಸಿದ್ಧಾರ್ಥ್ ಶೆಟ್ಟಿ, ಶ್ರೀ ನಜರ್ ಶಾ. 9ನೇ ವಾರ್ಡ್ ಶ್ರೀಮತಿ ರಾಜೇಶ್ವರಿ ಎಂ, ಶ್ರೀಮತಿ ವೇದಾವತಿ. 10ನೇ ವಾರ್ಡ್ ಶ್ರೀ ರವಿ, ಶ್ರೀಮತಿ ವಿಜಯ, ಶ್ರೀಮತಿ ವಿಜೇತಾ ಎಸ್ ರೈ. 11ನೇ ವಾರ್ಡ್ ಶ್ರೀ ರಾಮಕೃಷ್ಣ ಪಟ್ಟೂರಿ, ಶ್ರೀಮತಿ ಚಿತ್ರಕಲಾ. ಈ ಪೈಕಿ ಪರಿಶಿಷ್ಟ ಜಾತಿ ಸದಸ್ಯರು 2, ಪರಿಶಿಷ್ಟ ಪಂಗಡದ ಸದಸ್ಯರು 1, ಹಿಂದುಳಿದ ವರ್ಗದ ಸದಸ್ಯರು 8, ಸಾಮಾನ್ಯ ವರ್ಗದ ಸದಸ್ಯರು 16, ಬಿ ವರ್ಗದ ಸದಸ್ಯರು 2, ಹೀಗೆ ಒಟ್ಟು 29 ಸದಸ್ಯರಲ್ಲಿ 13 ಪುರುಷ ಹಾಗೂ 16 ಮಹಿಳಾ ಸದಸ್ಯರಿರುತ್ತಾರೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಶ್ರೀಮತಿ ಚಂಚಲಾಕ್ಷಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ರಾಮಕೃಷ್ಣ ಪಟ್ಟೂರಿ ಇವರುಗಳ ಅಧಿಕಾರದಲ್ಲಿದ್ದು, ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಶ್ರೀ ಅರುಣ್ ಪ್ರದೀಪ್ ಡಿಸೋಜಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾಲಿನಿಯು ಇವರುಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊಣಾಜೆ ಗ್ರಾಮ ಪಂಚಾಯತ್ ನಿರ್ವಹಿಸುವ ಕಾಮಗಾರಿಗಳನ್ನು ಪರಿಶೀಲಿಸಲು ಜಿಲ್ಲಾ ಪಂಚಾಯತ್ ವತಿಯಿಂದ ಶ್ರೀ ನಿತಿನ್ ಕುಮಾರ್ ಇವರು ಕಿರಿಯ ಅಭಿಯಂತರರಾಗಿ ನಿಯೋಜಿಸಲ್ಪಟ್ಟಿರುತ್ತಾರೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಕಾಮಗಾರಿಗಳನ್ನು ಪರಿಶೀಲಿಸಲು ಶ್ರೀ ರಾಜ್ಕುಮಾರ್ ಇವರು ತಾಂತ್ರಿಕ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊಣಾಜೆ ಗ್ರಾಮ ಪಂಚಾಯತ್ 3 ಉಪ ಸಮಿತಿಗಳನ್ನು ಹೊಂದಿದ್ದು, ಸಮಿತಿಯ ಸದಸ್ಯರು ಈ ಕೆಳಗಿನಂತಿರುತ್ತಾರೆ. 1. ಹಣಕಾಸು ಮತ್ತು ಯೋಜನೆಗಳ ಸಮಿತಿ. ಹಣಕಾಸು ಮತ್ತು ಯೋಜನೆಗಳ ಸಮಿತಿ ಶ್ರೀಮತಿ ಚಂಚಲಾಕ್ಷಿ, ಶ್ರೀಮತಿ ವೇದಾವತಿ ಗಟ್ಟಿ, ಶ್ರೀ ಶೇಖರ್ ಕೊಪ್ಪಾಳ್, ಶ್ರೀ ಅಚ್ಯುತಗಟ್ಟಿ, ಶ್ರೀ ಐದರ್ ಅಮೀರ್ ಇವರುಗಳನ್ನೊಂಡ 5 ಮಂದಿಯ ಸಮಿತಿಯಾಗಿರುತ್ತದೆ. ಇದರ ಸಭಾಪತಿಯು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಅವರಾಗಿರುತ್ತಾರೆ. 2. ಸ್ಥಾಯಿ ಸಮಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿ. ಸಾಮಾನ್ಯ ಸ್ಥಾಯಿ ಸಮಿತಿಯು ಶ್ರೀ ರಾಮಕೃಷ್ಣ ಪಟ್ಟೂರಿ, ಶ್ರೀ ಶೈಲೇಶ್, ಶ್ರೀಮತಿ ರಾಜೀವಿ ಶೆಟ್ಟಿ, ಶ್ರೀ ಪ್ರೇಮ್ದಾಸ್ ಮತ್ತು ಶ್ರೀ ಮೊಹಮ್ಮದ್ ಇಕ್ಬಾಲ್ ಇವರುಗಳೊಂಡ 5 ಮಂದಿಯ ಸಮಿತಿಯಾಗಿರುತ್ತದೆ. ಇದರ ಸಭಾಪತಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀ ರಾಮಕೃಷ್ಣ ಪಟ್ಟೂರಿ ಅವರಾಗಿರ್ತಾರೆ. ಸಾಮಾಜಿಕ ನ್ಯಾಯ ಸಮಿತಿ. ಸಾಮಾಜಿಕ ನ್ಯಾಯ ಸಮಿತಿ ಶ್ರೀ ರವಿ, ಶ್ರೀಮತಿ ಗೀತಾ, ಶ್ರೀ ನಜರ್ ಎನ್, ಶ್ರೀ ದೇವಣ್ಣ ಶೆಟ್ಟಿ, ಶ್ರೀಮತಿ ವಿಜಯ ಇವರುಗಳನ್ನೊಳಗೊಂಡ 5 ಮಂದಿಯ ಸಮಿತಿಯಾಗಿರುತ್ತದೆ. ಇದರ ಸಭಾಪತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ರವಿ ಆಗಿರುತ್ತಾರೆ. ಸ್ವಾಗತವನ್ನು ಹೇಳುತ್ತಾ, ಹಾಗೆಯೇ ಪಂಚಾಯತ್ ಸದಸ್ಯರುಗಳಿಗೂ ಸ್ವಾಗತವನ್ನು ಹೇಳುತ್ತಾ, ಹಿಂದಿನ ಗ್ರಾಮ ಸಭೆಯ ನಡವಳಿಯ ವರದಿಯನ್ನು ಶ್ರೀಮತಿ ಶಾಲಿನಿ ಅವರು
ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. 2021 ಮಂಗಳವಾರ ಪೂರ್ವಾಹ್ನ ಗಂಟೆ 10:30ಕ್ಕೆ ಭಾರತ್ ನಿರ್ಮಲ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದಲ್ಲಿ ಜರುಗಿದ ಗ್ರಾಮಸಭೆಯ ಪ್ರಥಮ ಹಂತದ ಗ್ರಾಮಸಭೆಯ ನಡವಳಿಗಳು. ಗ್ರಾಮಸಭೆಯ ಅಧ್ಯಕ್ಷತೆ ಶ್ರೀಮತಿ ಚಂಚಲಾಕ್ಷಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಗ್ರಾಮಸಭೆಯ ಕಾರ್ಯಸೂಚಿ: ಹಿಂದಿನ ಗ್ರಾಮಸಭೆ ನಡವಳಿ ವರದಿ, ಆಡಳಿತ ವರದಿ ಮತ್ತು ಹಿಂದಿನ ಗ್ರಾಮಸಭೆ ನಡವಳಿ ವರದಿ, ಆಡಳಿತ ವರದಿ ಮತ್ತು ಹಿಂದಿನ ಗ್ರಾಮಸಭೆಯ ನಡವಳಿಗಳನ್ನು ಗ್ರಾಮಸಭೆಗೆ ಮಂಡಿಸಲಾಯಿತು ಹಾಗೂ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು. ವಿವಿಧ ಅನುದಾನಗಳ ಗ್ರಾಮ ಪಂಚಾಯತ್ ಜಮೆ ಹಾಗೂ ಖರ್ಚಿನ ವಿವರ. ದಿನಾಂಕ 1/4/2021ರಿಂದ 31/8/2021 ಗ್ರಾಮ ಪಂಚಾಯತ್ ವಿವಿಧ ಮೂಲಗಳಿಂದ ಬಂದ ಅನುದಾನ ಮತ್ತು ಗ್ರಾಮ ಪಂಚಾಯತ್ನ ಸ್ವಂತ ಸಂಪನ್ಮೂಲಗಳಿಂದ ಬಂದ ಜಮೆ ಮತ್ತು ಅವುಗಳನ್ನು ವೆಚ್ಚ ಮಾಡಿದ ಬಗ್ಗೆ ವಿವರಗಳನ್ನೊಳಗೊಂಡ ವರದಿಯ ಪ್ರತಿಯನ್ನು ಗ್ರಾಮಸಭೆಯಲ್ಲಿ ಮಂಡಿಸಲಾಯಿತು. ವಾರ್ಡ್ ಸಭೆಗಳ ನಡವಳಿ. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಜರುಗಿದ ವಾರ್ಡ್ ಸಭೆಯ ನಡವಳಿಗಳನ್ನು ಸಭೆಯಲ್ಲಿ ಓದಿ ಹೇಳಿ ಅನುಮೋದಿಸಲಾಯಿತು. ವಿವಿಧ ಇಲಾಖೆಗಳಿಂದ ಮಾಹಿತಿ. ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೆಸ್ಕಾಂ, ಪಂಚಾಯತ್ ರಾಜ್, ಇಂಜಿನಿಯರಿಂಗ್ ವಿಭಾಗ ಇನ್ನಿತರ ಇಲಾಖೆಯವರು ಮಾಹಿತಿಯನ್ನು ನೀಡಿದ್ದನ್ನು ದಾಖಲಿಸಲಾಯಿತು. ವಿವಿಧ ಯೋಜನೆಗಳಿಗೆ ವೈಯಕ್ತಿಕ ಫಲಾನುಭವಿಗಳ ಆಯ್ಕೆ ಬಗ್ಗೆ ಮಾಹಿತಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾಹಿತಿ ನೀಡಲಾಯಿತು. ಬಂದ ಅರ್ಜಿಗಳನ್ನು ದಾಖಲಿಸಲು ಕ್ರಮ ಕೈಗೊಳ್ಳಲಾಯಿತು. ಗ್ರಾಮಸ್ಥರಿಂದ ಸಲಹೆ ಸೂಚನೆ. ಪುಳಿಂಚಾಡಿ 3ನೇ ಅಡ್ಡರಸ್ತೆಗೆ ಕಾಂಕ್ರೀಟೀಕರಣ ಆಗಿರುತ್ತದೆ, ಯಾವುದೇ ಬೋರ್ಡ್ ಅನ್ನು ಹಾಕಿರುವುದಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿರುತ್ತಾರೆ. ಕೃಷಿ ಯಂತ್ರವನ್ನು ಅಸೈಗೊಳಿಯಲ್ಲಿ ಕೃಷಿ ಇಲಾಖೆಯಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಇಟ್ಟಿರುತ್ತಾರೆ. ಕಚೇರಿಯಲ್ಲಿ ಸಿಬ್ಬಂದಿಗಳು ಯಾವ ದಿನಗಳಲ್ಲಿ ಇರುವುದರ ಬಗ್ಗೆ ಮಾಹಿತಿಯನ್ನು ಬೋರ್ಡಿನಲ್ಲಿ ಬರೆಸುವುದು ಹಾಗೂ ದೂರವಾಣಿ ಸಂಖ್ಯೆಯನ್ನು ನಮೂದಿಸುವಂತೆ ಕೇಳಿಕೊಂಡು ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸುವುದಾಗಿ ನಿರ್ಣಯಿಸಲಾಯಿತು. ಕುಂಟರಗುಳಿ ಅಂಗನವಾಡಿ ಕೇಂದ್ರಕ್ಕೆ ಸ್ವಂತ ಸ್ಥಳದ ಅವಕಾಶವನ್ನು ಮಾಡಬೇಕೆಂದು ತಿಳಿಸಿದ್ದು, ಸರ್ಕಾರಿ ಜಾಗವನ್ನು ಗುರುತಿಸಿ ದಾಖಲೆ ಪತ್ರಕ್ಕಾಗಿ ಕಂದಾಯ ಇಲಾಖೆಗೆ ಪತ್ರ ಬರೆಯುವುದಾಗಿ ನಿರ್ಣಯಿಸಲಾಯಿತು. ಪುಳಿಂಚಾಡಿಯ ಶ್ರೀಮತಿ ಪದ್ಮಾವತಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀ ಉಮೇಶ್ ನಾಯ್ಕ ರವರು ದೂರು ಅರ್ಜಿಗಳಿಂದ ತುಂಬಾ ತೊಂದರೆಯಾಗಿರುತ್ತದೆ. ಪಾಜಾತಿ ಪಾಪಂಗಡದ ಕಾಯ್ದೆಯಡಿ ನಮಗೆ ಕುಟುಂಬಕ್ಕೆ ದೂರನ್ನು ನೀಡಿರುತ್ತಾರೆ ಎಂದು ತಿಳಿಸಿರುತ್ತಾರೆ. ಈ ವಿಷಯದ ಕುರಿತು ನಿರ್ಣಯ ಕೈಗೊಳ್ಳಲು ಸಾಧ್ಯವಿಲ್ಲ, ವೈಯಕ್ತಿಕ ವಿಚಾರವಾಗಿರುತ್ತದೆ. ಪಟ್ಟೂರಿ ಪ್ರದೇಶದಲ್ಲಿ ಒಂದು ಹೊಸ ದಾರಿದೀಪ ವ್ಯವಸ್ಥೆಯನ್ನು ಮಾಡುವಂತೆ ತಿಳಿಸಿರುತ್ತಾರೆ. ಬರುವ ಅಂಗನವಾಡಿಗೆ ಮೆಟ್ಟಲು ರಚನೆ ಕುರಿತು ಗ್ರಾಮಸ್ಥರ ಪ್ರಶ್ನೆಗೆ ವಾರ್ಡ್ ಸದಸ್ಯರು ಕ್ರಿಯಾ ಯೋಜನೆಯಲ್ಲಿ ಕಾಮಗಾರಿಗೆ ಅನುದಾನವನ್ನು ಮೀಸಲಿಟ್ಟು ಮೆಟ್ಟಲು ರಚನೆ ಮಾಡುವ ಜಮೀನು ಖಾಸಗಿಯವರದ್ದಾಗಿದ್ದು, ಸಮಸ್ಯೆಯನ್ನು ಸರಿಪಡಿಸಿದ ಕೂಡಲೇ ಕಾಮಗಾರಿ ಪ್ರಾರಂಭಿಸುವುದಾಗಿ ನಿರ್ಣಯಿಸಲಾಯಿತು. ಪಟ್ಟೂರಿ ಗ್ರಾಮಸ್ಥರು ಕೊಣಾಜೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಕೋರಿ ಅರ್ಜಿ. ದಾರಿದೀಪ ಮತ್ತು ರಸ್ತೆ ದುರಸ್ತೀಕರಣ ಮತ್ತು ಮುಂದಿನ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿ ಕ್ರಮ ಕೈಗೊಳ್ಳುವುದಾಗಿ ನಿರ್ಣಯಿಸಲಾಯಿತು. ರೋಯ್ ದಾಸನ್, ಸನ್ ಆಫ್ KA ದಾಸನ್, ಮನೆ ನಂಬರ್ 3-447, ಅಸೈಗೊಳಿ ಸೈಟ್. ವೈದ್ಯಕೀಯ ಖರ್ಚಿಗಾಗಿ ಧನ ಸಹಾಯ ಕೋರಿ ಅರ್ಜಿ ನೀಡಿರುತ್ತಾರೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನೀಡಿರುವುದಿಲ್ಲ, ನೀಡಿದ್ದಲ್ಲಿ ಮಂಜೂರು ಮಾಡುವುದಾಗಿ ನಿರ್ಣಯಿಸಲಾಯಿತು. ಕೊಣಾಜೆ ಗ್ರಾಮ ನಿವಾಸಿಗಳು ಕೊಣಾಜೆ ಗ್ರಾಮ ಪಂಚಾಯತ್ನ ಅಧೀನತ ಅಂಗಡಿ ಏಲಂ ಆದ ಬಗ್ಗೆ ಮನವಿಯನ್ನು ನೀಡಿರುತ್ತಾರೆ. ಸದ್ರಿ ವಿಷಯದ ಅಂಗಡಿ ಏಲಂನ ಪ್ರಕಟಣೆಗಳನ್ನು ದಿನಪತ್ರಿಕೆಯಲ್ಲಿ ಪ್ರಕಟಪಡಿಸಿ ಮಾಡಿರುವುದಾಗಿರುತ್ತದೆ. 1ನೇ ವಾರ್ಡಿನ ಸಾರ್ವಜನಿಕರು ಕೊಣಾಜೆ ಗ್ರಾಮ, ಮಂಗಳೂರು. ಕೊಣಾಜೆ ಗ್ರಾಮದ ಜೋಡುಕಟ್ಟೆ ಬಳಿ ಹಿಂದುಳಿದ ವರ್ಗಗಳ ವಸತಿ ಗೃಹದ ಎದುರುಗಡೆ ಸರ್ವೆ ನಂಬರ್ 126ರಲ್ಲಿ 0.16 ಎಕರೆ ಸ್ಥಳವನ್ನು 16 ಸೆನ್ಸ್ ಸ್ಥಳವನ್ನು ಗ್ರಾಮ ಪಂಚಾಯತ್ ಹೆಸರಿಗೆ ಕಾಯ್ದಿರಿಸುವ ಬಗ್ಗೆ ಮನವಿಯನ್ನು ನೀಡಿರುತ್ತಾರೆ. ವಸತಿ ರಹಿತರ ಹೆಸರನ್ನು ಪಟ್ಟಿಗೆ ಸೇರ್ಪಡೆ ಮಾಡಲು ಮತ್ತು ವಸತಿ ಹೊಂದಿರುವವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಗ್ರಾಮ ಪಂಚಾಯತ್ ಖಾತೆಗಳಿಗೆ ಜಮೆಯಾದ ಅನುದಾನ ಮತ್ತು ಖರ್ಚಿನ ವಿವರಗಳು. 2021ನೇ ಸೆಪ್ಟೆಂಬರ್ ತಿಂಗಳಿನಿಂದ 2022ನೇ ಮಾರ್ಚ್ ತಿಂಗಳವರೆಗೆ ಗ್ರಾಮ ಪಂಚಾಯತ್ ನಿಧಿಗಳಿಗೆ ಜಮೆಯಾದ ತೆರಿಗೆ ವಿವರಗಳು. ಮನೆ ತೆರಿಗೆ 19,17,146, ಭೂಮಿ ತೆರಿಗೆ 9,760, ಉಪಕರ 6,55,148, ಅಂಗಡಿ ಬಾಡಿಗೆ 5,27,35, ಕಟ್ಟಡ ಪರವಾನಿಗೆ 1,22,567, ವ್ಯಾಪಾರ ಪರವಾನಿಗೆ 18,750, ನಮೂನೆ 9 ಮತ್ತು ಅನಂತರ ಪ್ರತಿ ಫೀಸು 13,000, ಕಾರ್ಮಿಕ ಕಲ್ಯಾಣ ನಿಧಿ ವಸೂಲಾತಿ 5,85,437, ಇತರ
5,255. ಮ್ಯಾನುವಲ್ ಸ್ಕ್ಯಾವೆಂಜರ್ ಅನುದಾನ ಜಮೆ 9,000. ಅಭಿವೃದ್ಧಿ ಶುಲ್ಕ 13,384. ಬ್ಯಾಂಕ್ ಬಡ್ಡಿ 43,063. MGNREG ಅನುದಾನ 43,296. ಜಿಲ್ಲಾ ಪಂಚಾಯತ್ ಅನುದಾನ ಬಿಡುಗಡೆ 2,36,976. 2021 ಸೆಪ್ಟೆಂಬರ್ ತಿಂಗಳಿಂದ 2022 ಮಾರ್ಚ್ ತಿಂಗಳವರೆಗೆ ಗ್ರಾಮ ಪಂಚಾಯತ್ ನಿಧಿಗಳಿಂದ ಭರಿಸಲಾದ ವೆಚ್ಚಗಳ ವಿವರಗಳು. ಗ್ರಾಮ ಪಂಚಾಯತ್ ಕಚೇರಿ ಸಿಬ್ಬಂದಿ ವೇತನ ಪಾವತಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಬಗ್ಗೆ 5,55,350. ಶ್ರೀಮತಿ ಮೋನಮ್ಮ ಮೂಡಿಜಾರ ಇವರ ಮನೆ ಪ್ರಕೃತಿ ವಿಕೋಪದಿಂದಾಗಿ ಹಾನಿಗೊಂಡ ಬಗ್ಗೆ ತುರ್ತು ಪರಿಹಾರ ನೀಡಿದ ಬಾಬ್ತು 2,000. ಗ್ರಾಮ ಪಂಚಾಯತ್ ಕಚೇರಿ ಪಂಚಾಯತ್ ರಾಜ್ ಅಧಿನಿಯಮ ಹೊಸ ಆವೃತ್ತಿ ಪುಸ್ತಕಗಳ ಖರೀದಿಗೆ DD 3,290. ಗ್ರಾಮ ಪಂಚಾಯತ್ ಕಚೇರಿ ಮತ್ತು ಅಂಗನವಾಡಿ ಶಾಲೆಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವದ ಬಗ್ಗೆ ಲಡ್ಡು ವಿತರಣೆ 3,900. ಕುಣಾಜಿ ಮುಲಾರಗುಡ್ಡೆ ಪಾರ್ವತಿ ಶೆಟ್ಟಿಗರ್ ಕೋಮ್ ದಿವಂಗತ ಐತಪ್ಪ ಶೆಟ್ಟಿಗರ್ ಇವರ ಮನೆ ಹಾನಿಗೊಂಡ ಬಗ್ಗೆ ತುರ್ತು ಪರಿಹಾರ ನೀಡಿದ ಬಾಬ್ತು 2,000. ಕುಣಾಜೆ ಬರುವ ಹಸನಬ್ಬ ಬಿನ್ ಅಬ್ದುಲ್ ಬೇರ್ ಇವರಿಗೆ 5% ಅಂಗವಿಕಲ ಕಲ್ಯಾಣ ನಿಧಿ ಕಾರ್ಯಕ್ರಮದಂತೆ ವೈದ್ಯಕೀಯ ವೆಚ್ಚ ಪಾವತಿ 5,000. ಕುಣಾಜೆ ಅಸೈಗೋಲಿ ಅಯ್ಯಪ್ಪ ಮಂದಿರ ಗ್ರಂಥಾಲಯ ಹಾಗೂ ಯುವಕ ಮಂಡಲ ಬಳಿ ಗಿಡಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 2,000. ಗ್ರಾಮ ಪಂಚಾಯತ್ ಎದುರುಗಡೆಯ ಧ್ವಜಸ್ತಂಭದ ಸುತ್ತ ಹುಲ್ಲಿನ ಪದರ ಅಳವಡಿಸಿದ ಬಿಲ್ ಪಾವತಿ 4,900. ಗ್ರಾಮ ಪಂಚಾಯತ್ ಕಚೇರಿ ಆಗಸ್ಟ್ ತಿಂಗಳಿನಿಂದ ಫೆಬ್ರವರಿ ತಿಂಗಳವರೆಗೆ ಇಂಟರ್ನೆಟ್ ದೂರವಾಣಿ ಬಿಲ್ ಪಾವತಿ 9,941. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾರಿದೀಪ ಅಳವಡಿಸುವಲ್ಲಿ ಖರೀದಿಸಿದ ಸಾಮಗ್ರಿ ಬಿಲ್ ಪಾವತಿ 5,36,220. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲೆಗಳಿಗೆ ಸಿಂಪಡಿಸಲು ಸ್ಯಾನಿಟೈಸರ್ ಖರೀದಿ ಬಿಲ್ ಪಾವತಿ 4,760. ಕೊಣಾಜೆ ಗ್ರಾಮದ ಅಸೈಗೋಲಿ ಆಟೋ ರಿಕ್ಷಾ ಪಾರ್ಕಿಂಗ್ಗಾಗಿ ಮಣ್ಣು ಹಾಕಿ ಸಮತಟ್ಟುಗೊಳಿಸಿ ರಸ್ತೆ JCB ಮೂಲಕ ಹರಡಿದ ಬಾಬ್ತು 3,000. ಜಮಾಬಂದಿ ಕಾರ್ಯಕ್ರಮಕ್ಕೆ ಭರಿಸಲಾದ ವೆಚ್ಚ 6,390. ಬಟ್ರೆಕೋಡಿ ಸಲೋದೂರು ಡಿಸೋಜಿ ಇವರ ಮನೆ ಪ್ರಕೃತಿ ವಿಕೋಪದಿಂದ ಹಾನಿಗೊಂಡ ಬಗ್ಗೆ ತುರ್ತು ಪರಿಹಾರ 2,000. ಪಟ್ಟೋರಿ ಮಾರ್ಷಲ್ ಡಿಸೋಜ ಅಂಗವಿಕಲ ಕಲ್ಯಾಣ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ವೆಚ್ಚ ಪಾವತಿ 5,000. ಅಂಗಡಿಕೊಂಡು ನಂಬರ್ 15ರ ಏಲಂ ಬಗ್ಗೆ ಪತ್ರಿಕಾ ಪ್ರಕಟಣೆ ಪಾವತಿ 9,420. ಗ್ರಾಮಸಭೆ ಮತ್ತು ಗ್ರಾಮಸಭಾ ಪ್ರಚಾರಕ್ಕೆ ಧ್ವನಿವರ್ಧಕ ವಾಹನ ಮತ್ತು ಪ್ರಚಾರಕರ್ತರ ಕೂಲಿ ಪಾವತಿ 9,000. ಕೊಣಾಜೆ ಗ್ರಾಮದ ಮಂಗಳೂರು ವಿವಿ ವಸತಿ ಗೃಹ, ನಡುಪದವು, ಬ್ಯಾಂಕ್ ಆಫ್ ಬರೋಡಾ ಕಚೇರಿ ಬಳಿ, ಮಂಗಳೂರು ವಿವಿ ಆಡಳಿತ ಕಚೇರಿ ಬಳಿ ಮತ್ತು ಗ್ರಾಮ ಪಂಚಾಯತ್ ಕಚೇರಿ ಬಳಿ, ಮಂಗಳೂರು ವಿವಿ ಆಡಳಿತ ಸೌಧ ಬಳಿ ಸತ್ತ ಅನಾಥ ನಾಯಿಗಳ ದಫನ ಕೂಲಿ ಪಾವತಿ 6,500. ಕಚೇರಿಗೆ ರಾಷ್ಟ್ರಧ್ವಜ ಖರೀದಿ 1,125. ಕಚೇರಿ PDO ಅವರ ಮೊಬೈಲ್ ದುರಸ್ತಿ ಬಿಲ್ ಪಾವತಿ 800. ಗ್ರಾಮ ಪಂಚಾಯತಿ ಸಂಬಂಧಿತ ಸ್ಟೇಷನರಿ ಬಿಲ್ ಪಾವತಿ 28,016. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೈಗೊಂಡ ಮಾಹಿತಿ ಕಾರ್ಯಾಗಾರಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರ ಪ್ರಯಾಣ ಭತ್ಯೆ ಪಾವತಿ 5,800. ಕೋವಿಡ್-19 ಕಾರ್ಯಪಡೆಗೆ ಉಪಹಾರ ಒದಗಿಸಿದ ಬಿಲ್ ಪಾವತಿ 5,170. ದಿನಾಂಕ 21/9/2021 ಭರಿಸಲಾದ ಗ್ರಾಮ ಸಭೆಗೆ ಉಪಹಾರ ನೀಡಿದ ಬಾಬ್ತು 3,985. ಗ್ರಾಮ ಸಭೆಯ ವಿಡಿಯೋ ಚಿತ್ರಣ ಕೈಗೊಂಡ ಬಗ್ಗೆ ಅಬ್ಬಕ್ಕ TV ಅವರಿಗೆ ಪಾವತಿ 1,000. ಗ್ರಾಮ ಪಂಚಾಯತ್ ಕಚೇರಿ ಅಧ್ಯಕ್ಷರು ಮತ್ತು PDO ಅವರ ಕೊಠಡಿಗೆ ಡೋರ್ ಲಾಕ್ ಅಳವಡಿಸಿದ ಬಗ್ಗೆ ಪಾವತಿ 3,300. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಲೆ ಕಟಾವು ಭುವನ್ GPS ತೆರಿಗೆ ವಸೂಲಿಗೆ ಹೋದ ಆಟೋ ಬಾಡಿಗೆ 4,460. ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡದಲ್ಲಿರುವ ಅಂಗಡಿಗಳ ರೋಲಿಂಗ್ ಶಟರ್ ದುರಸ್ತಿ ಬಿಲ್ ಪಾವತಿ 2,400. ಗ್ರಾಮ ಪಂಚಾಯತ್ ಗ್ರಂಥಾಲಯದ ಸಾಮಗ್ರಿಗಳನ್ನು ಅಸೈಗೋಲಿ ಗ್ರಂಥಾಲಯ ಕಟ್ಟಡದಿಂದ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಸ್ಥಳಾಂತರಿಸಿದ ಬಗ್ಗೆ ಪಾವತಿ 3,000. ಕಂಬಳಕೋಡಿ ಸೀತಾರಾಮರ ಮನೆ ಬಳಿ ರಸ್ತೆಗೆ ಹ್ಯೂಮ್ ಪೈಪ್ ಅಳವಡಿಸಿದ ಪಾವತಿ 1,700. ಗ್ರಾಮ ಪಂಚಾಯತ್ ಕಚೇರಿಯನ್ನು ಆಗಸ್ಟ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಸ್ವಚ್ಛಗೊಳಿಸಿದ ಕೂಲಿ ಪಾವತಿ 14,000. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾರಿದೀಪವನ್ನು ದುರಸ್ತಿಪಡಿಸಿದ ಕೂಲಿ ಪಾವತಿ 1,850,000. ಗ್ರಾಮ ಸಭೆಗೆ ವಿಡಿಯೋ ಚಿತ್ರೀಕರಣ ಮಾಡಿದ ಬಾಬ್ತು 2,000. ಗ್ರಾಮ ಪಂಚಾಯತ್ ಕಚೇರಿ ವಿದ್ಯುತ್ ಬಿಲ್ ಪಾವತಿ 6,542. ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಕಂಪ್ಯೂಟರ್ಗಳ ದುರಸ್ತಿ ಬಿಲ್ ಪಾವತಿ 23,284. ಅಸೈಗೋಲಿ ಗ್ರಂಥಾಲಯ ಕಟ್ಟಡದ ವಿದ್ಯುತ್ ಬಿಲ್ ಪಾವತಿ 2,055. ಗ್ರಾಮ ಪಂಚಾಯತ್ ಕಚೇರಿಗೆ ದೈನಿಕ ಖರೀದಿ 1,920. ಕಚೇರಿ ಸ್ವಚ್ಛತೆಗೆ ಫಿನೈಲ್ ಖರೀದಿ 2,000. ಕೊಣಾಜಿ 2ನೇ ವಾರ್ಡ್ನ ತಾರಿಪಾಡು ಕ್ರಾಸ್ನಿಂದ ಬಟ್ರೆಕೋಡಿವರೆಗೆ ರಸ್ತೆ ಕೂಲಿ ಪಾವತಿ 2,000. ಗ್ರಾಮ ಪಂಚಾಯತ್ ಕಚೇರಿಯ ಕಡತಗಳ ಕಪಾಟುಗಳನ್ನು ಬೇರೆ ಕೊಠಡಿಗೆ ವರ್ಗಾವಣೆ ಮಾಡಿದ ಕೂಲಿ ಪಾವತಿ 3,000. ಕೋಟ್ಜಲ್ ಮಹಮ್ಮದ್ ಅಸ್ರಫ್ ಬಿನ್ ದಿವಂಗತ ಕೆ ಹಸನ್ ಕುಂಜಿರವರಿಗೆ ಅಂಗವಿಕಲ ವೈದ್ಯಕೀಯ ವೆಚ್ಚ ಪಾವತಿ 5,000. ಕಾರ್ಯದರ್ಶಿಯವರು ಮೊಬೈಲ್ ಫೋನ್ ನಂಬರ್ ರೀಚಾರ್ಜ್ ಮಾಡಿದ ಬಿಲ್ ಪಾವತಿ 995. ಕೊಣಾಜಿ ಬದವು ಅಂಗಡಿಗೋಣ ನಂಬರ್ 11ರ ವಿದ್ಯುತ್ ಬಿಲ್ ಪಾವತಿ 1,081.
ಕಚೇರಿ ರಶೀದಿ ಪುಸ್ತಕಗಳ ಖರೀದಿಗೆ ಮುಖ್ಯ ಲೆಕ್ಕಾಧಿಕಾರಿ ಅವರಿಗೆ ಡಿಡಿ ಪಾವತಿ 3,575. ದಿನಾಂಕ 4/2/2021 ಸುರಿದ ಗಾಳಿ ಮಳೆಗೆ ಮರಕಲಬೆಟ್ಟು ಉಸ್ಮಾನ್ ದಿವಂಗತ ಅಹಮದ್ ಕುಂಜಿರವರ ಮನೆ ಹಾನಿಗೊಂಡ ಬಗ್ಗೆ ತುರ್ತು ಪರಿಹಾರ ಪಾವತಿ 2,000. ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡ ಬಸ್ತಂಗದಲ್ಲಿ ಪುಸ್ತಕಗೂಡು ಉದ್ಘಾಟನೆಗೆ ಸಂಬಂಧಿಸಿದ ಬಿಲ್ ಪಾವತಿ 6,300. ವಾಚನಾಲಯ ಮತ್ತು ಡಿಜಿಟಲ್ ಗ್ರಂಥಾಲಯ ಬರಹ ಮತ್ತು ನೆಲಮೆಟ್ಟಲು ಪೇಂಟಿಂಗ್ ಪಾವತಿ 5,500. ಪುಸ್ತಕಗೂಡು ಚಿತ್ರ ಮತ್ತು ಬರಹದ ಬಿಲ್ ಪಾವತಿ 8,000. ಪುಸ್ತಕಗೂಡು ನೆಲಗೋಡೆ ಮತ್ತು ಸೀಲಿಂಗ್ ಒಳ ಗೋಡೆಗಳಿಗೆ ಪೇಂಟಿಂಗ್ ಮಾಡಿದ ಬಿಲ್ ಪಾವತಿ 6,000. ಪುಸ್ತಕಗೂಡಿಗೆ ಕಪಾಟ್ ಖರೀದಿ ಬಿಲ್ ಪಾವತಿ 8,500. ಗ್ರಂಥಾಲಯ ಮತ್ತು ಪುಸ್ತಕಗೂಡು ಸ್ಥಳಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ ಬಿಲ್ ಪಾವತಿ 16,190. ಅಂಗಡಿ ಕೋಡ್ ನಂಬರ್ 20 ಹಸೆಗೋಳ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ 9,541. 2021ನೇ ಸಾಲಿನ GST ಫೈಲಿಂಗ್ ಬಗ್ಗೆ ಅಕೌಂಟೆಂಟ್ ಅವರಿಗೆ ಪಾವತಿ 3,000. ಹಸೆಗೋಲಿ ಪೊಲೀಸ್ ಕ್ಯಾಂಪಸ್ ಬಳಿಯಿಂದ ಕಕ್ಕೆಮಜಲವರೆಗಿನ ರಸ್ತೆ ಬದಿ ಹುಲ್ಲು ಕಟಾಯಿಸಿದ ಕೂಲಿ ಪಾವತಿ 2,000. ತುಂಗಲಬೆಟ್ಟುವಿನಿಂದ ಪುರುಷಗೋಡಿವರೆಗಿನ ಸಾರ್ವಜನಿಕ ಕಾಲುದಾರಿಯ ಹುಲ್ಲು ಕಟಾವು ಮಾಡಿದ ಕೂಲಿ ಪಾವತಿ 2,000. ಗ್ರಾಮ ಪಂಚಾಯತ್ ಕಚೇರಿ ಸುತ್ತಮುತ್ತಲು ಹುಲ್ಲು ಯಂತ್ರದ ಮೂಲಕ ಕಟಾಯಿಸಿದ ಬಿಲ್ ಪಾವತಿ 3,300. ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಜರುಗಿದ ಸಭೆಗಳಿಗೆ ಉಪಹಾರ ಒದಗಿಸಿದ ಬಿಲ್ ಪಾವತಿ 21,150. ಎರೆಹುಳು ಗೊಬ್ಬರ ತರಬೇತಿ ಶಿಬಿರ ಸಭೆ, ಸಾಮಾನ್ಯ ಸಭೆ, GPDP ಮತ್ತು KDP ಸಭೆ, ಮಾಹಿತಿ ಕಣಜ ಮಾಹಿತಿ ಸಭೆಗಳ ಉಪಹಾರ ಬಿಲ್ ಪಾವತಿ. ಗ್ರಾಮ ಪಂಚಾಯತ್ ಗ್ರಂಥಾಲಯ ಡಿಜಿಟಲೀಕರಣಕ್ಕೆ ಕಂಪ್ಯೂಟರ್ಗಳನ್ನು ಅಳವಡಿಸಿ ಕೈಗೊಂಡ ತಾಂತ್ರಿಕ ಕೆಲಸಗಳ ಬಗ್ಗೆ ಪಾವತಿ 9,600. ಕೋಡ್ಜಾಲು ಕಕ್ಕೆಮಜ್ಜಲು ಪಟ್ಟೋರಿ ಮರಕಲಬೆಟ್ಟು ಬರುವ ಕಂಬಳಕೋಡಿ ಮುಂತಾದ ಕಡೆ ಕಾಮಗಾರಿಗಳ ಸ್ಥಳ ಪರಿಶೀಲನೆಗೆ ಸಂಚರಿಸಲು ಉಪಯೋಗಿಸಿದ ಆಟೋ ಬಾಡಿಗೆ ಪಾವತಿ 1,320. ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡದಲ್ಲಿ ವಾಶ್ ಬೇಸಿನ್ ಹತ್ತಿರ ಕನ್ನಡಿ ಅಳವಡಿಸಿದ ಬಿಲ್ ಪಾವತಿ 1,500. ಕೋವಿಡ್-19 ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕೆ ಮುಚ್ಚಲಾದ ಅಂಗನವಾಡಿಗಳ ಪ್ರಾರಂಭಕ್ಕಾಗಿ ಸ್ಯಾನಿಟೈಸರ್ ಸಿಂಪಡಿಸಿದ ಕೂಲಿ ಪಾವತಿ 8,820. 2020 ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಶೇಖರಣೆಗೊಂಡ ಘನತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸಿದ ಬಿಲ್ ಪಾವತಿ 56,500. 2021 ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಬಗ್ಗೆ PDO ಕೊಣಾಜೆ ಗ್ರಾಮ ಪಂಚಾಯತ್ ಅವರು ಸರ್ಕಾರಿ ಕಾರ್ಯನಿಮಿತ್ತ ಸಂಚರಿಸಿದ ಇಂಧನ ಬಿಲ್ ಪಾವತಿ 5,000. ಗ್ರಾಮ ಪಂಚಾಯತ್ ಕಚೇರಿಯ ಫ್ಯಾನ್ಗಳನ್ನು ದುರಸ್ತಿಸಿದ ಬಗ್ಗೆ ಪಾವತಿ 1,500. ಗ್ರಾಮ ಪಂಚಾಯತ್ ಕಚೇರಿ PDO ರವರ ಕೊಠಡಿಗೆ ಸ್ವಿಚ್ ಬೋರ್ಡ್ ಮತ್ತು ಅಧ್ಯಕ್ಷರ ಕೊಠಡಿಗೆ ಟ್ಯೂಬ್ಲೈಟ್ ದುರಸ್ತಿಗಳನ್ನು ಮಾಡಿದ ಬಗ್ಗೆ ಪಾವತಿ 3,477. ಬಂಟ್ವಾಳದಲ್ಲಿ ಜರುಗಿದ ಗ್ರಾಮ ಪಂಚಾಯತ್ ಸದಸ್ಯರ ಮಾಹಿತಿ ಕಾರ್ಯಾಗಾರದ ಬೆಳಗಿನ ಉಪಹಾರ ಬಿಲ್ ಪಾವತಿ 850. ಜಿಲ್ಲಾ ಪಂಚಾಯತ್ನ ಗ್ರಂಥಾಲಯಕ್ಕೆ ಪುಸ್ತಕವನ್ನು ತರಿಸಿದ ಆಟೋ ಬಾಡಿಗೆ 700. ಕಚೇರಿ ಕುಡಿಯುವ ನೀರಿನ ಸಂಸ್ಕರಣಾ ಯಂತ್ರ ದುರಸ್ತಿ ಬಿಲ್ ಪಾವತಿ 1,000. ಕಚೇರಿ ಕೈ ತೊಳೆಯುವ ಹ್ಯಾಂಡ್ ವಾಶ್ ಲೋಷನ್ ಖರೀದಿ 260. SBM ಮೊಬೈಲ್ ಅಪ್ಲಿಕೇಶನ್ ಸರ್ವೆ ಆಟೋ ಬಾಡಿಗೆ ಪಾವತಿ 520. ಸಾಮಾಜಿಕ ಪರಿಶೋಧನಾ ಬ್ಯಾನರ್ 550. 15/1/2021 ಗ್ರಂಥಾಲಯ ಡಿಜಿಟಲೀಕರಣ ಉದ್ಘಾಟನಾ ಕಾರ್ಯಕ್ರಮದ ಛಾಯಾಚಿತ್ರದ ಬಿಲ್ ಪಾವತಿ 1,100. 15/1/2021 ಜರುಗಿದ ಪುಸ್ತಕಗೂಡು ಗ್ರಂಥಾಲಯ ಮಾಹಿತಿ ಕೇಂದ್ರ ಡಿಜಿಟಲೀಕರಣದ ಪ್ರಚಾರ ಮತ್ತು ವರದಿಗೆ ಬಿತ್ತನೆ ಸುದ್ದಿವಾಹಿನಿಗೆ ನೀಡಿದ ಮೊತ್ತ ಪಾವತಿ 1,000. ಗ್ರಂಥಾಲಯ ಕೊಠಡಿಗೆ ಫ್ಯಾನ್ ಖರೀದಿ ಬಿಲ್ ಪಾವತಿ 4,350. ಹಸೆಗೋಡು ಅಂಗನವಾಡಿ ಕೇಂದ್ರಕ್ಕೆ ವಿದ್ಯುದೀಕರಣ ಕೈಗೊಂಡ ಬಿಲ್ ಪಾವತಿ 5,000. ಗ್ರಾಮ ಪಂಚಾಯತ್ ವ್ಯಾಪ್ತಿಯ 9 ಅಂಗನವಾಡಿಗಳ ಮಕ್ಕಳಿಗೆ ಮೊಟ್ಟೆ ಖರೀದಿಸಿದ ಹೆಚ್ಚುವರಿ ಬಿಲ್ ಪಾವತಿ 16,765. ಕುಣಾಜೆ ಕೋಡಿಜಲ್ ವಿಕಲಚೇತನ ಕುಂಜಿಮೋಹನ್ ಬಿನ್ ಖಾದ್ರಿ ಬಿಹಾರಿ ಅವರ ವೈದ್ಯಕೀಯ ವೆಚ್ಚ ಪಾವತಿ 5,000. ಗ್ರಾಮ ಪಂಚಾಯತ್ ದಾರದೀಪಗಳ ಟೆಂಡರ್ ಸಮಯದಲ್ಲಿ ಠೇವಣಿಯಾಗಿಟ್ಟ EMD ಮೊತ್ತವನ್ನು ಹಿಂಪಾವತಿ 42,500. ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಇಲ್ಲಿಗೆ ಕೊಣಾಜೆ ಗ್ರಾಮ ಪಂಚಾಯತ್ ಮಾಹಿತಿ ಅಧಿಕಾರಿ ಶ್ರೀಮತಿ ಶಾಲಿನಿಯವರು ಮಾಹಿತಿ ಆಯೋಗ ಕಾಯ್ದೆ ಮೇಲ್ಮನವಿ ಪ್ರಕರಣಕ್ಕೆ ಭೇಟಿ ನೀಡಿದ ಪ್ರಯಾಣ ಭತ್ಯೆ 1,200. ಕಚೇರಿ ಉಪಯೋಗ ಮೊಬೈಲ್ ಖರೀದಿ 7,800. ಹಸೆಗೋಲ್ ಸೈಟ್ ಮತ್ತು ಪಟ್ಟೋರಿ ಎಂಬಲ್ಲಿ ಸುಳಿ ನಿಯಂತ್ರಣಕ್ಕೆ ಔಷಧ ಹೊಗೆ ಹರಡಿದ ಕೂಲಿ ಪಾವತಿ 1,500. ಗ್ರಾಮ ಪಂಚಾಯತ್ ಕಚೇರಿ ಉಪಯೋಗಕ್ಕೆ ಲೇಖನ ಸಾಮಗ್ರಿಯನ್ನು ಖರೀದಿಸಿದ ಬಿಲ್ ಪಾವತಿ 15,800. ಕಚೇರಿ ಕುಡಿಯುವ ನೀರು ಶುದ್ಧೀಕರಣ ಯಂತ್ರಕ್ಕೆ ಬಿಸಿ ನೀರಿಗಾಗಿ ABS ಹೀಟರ್ ಬಿಡಿಭಾಗ ಅಳವಡಿಸಿದ ಬಿಲ್ ಪಾವತಿ 4,385. ಗ್ರಾಮ ಪಂಚಾಯತ್ ವತಿಯಿಂದ ಜರುಗುವ ಸಭೆಗಳಿಗೆ ಸಭಾ ಬ್ಯಾನರ್ ಬಳಸಿದ ಬಿಲ್ ಪಾವತಿ 2,295. ಗ್ರಾಮ ಪಂಚಾಯತ್ ಗ್ರಂಥಾಲಯಕ್ಕೆ ದೈನಿಕ ಮತ್ತು ಪಾಕ್ಷಿಕ ಖರೀದಿ ಬಿಲ್ ಪಾವತಿ 405. ಘನತ್ಯಾಜ್ಯ ಘಟಕದ ಸ್ಥಳದ ಅಳತೆಗೆ ನಿಯೋಜಿಸಿದ ಕೂಲಿ ಆಳುಗಳ ಕೂಲಿ ಪಾವತಿ 500. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಮಂಗಳೂರು ನಗರ ದಕ್ಷಿಣ ಸ್ಥಳೀಯ ಸಂಸ್ಥೆಗೆ ಗ್ರಾಮ ಪಂಚಾಯತ್ ವತಿಯಿಂದ ದೇಣಿಗೆ 500. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆಗೆ ವಾರ್ಷಿಕ ವಂತಿಗೆ 2,000. 21-22ನೇ ಸಾಲಿನಲ್ಲಿ ಶ್ರೀ ಹಸನ್ ಬಿನ್ ಅಬ್ಬುಪ್ಯಾರೆ ಬರುವ ಕೊಣಾಜೆ ಮಂಗಳೂರು ಇವರಿಗೆ 5% ವಿಕಲಚೇತನ ಕಲ್ಯಾಣ ಕಾರ್ಯಕ್ರಮದ ಮೀಸಲು ನಿಧಿಯಿಂದ ವೈದ್ಯಕೀಯ ವೆಚ್ಚ ಪಾವತಿ 5,000. 2021 ಮತ್ತು 2022ನೇ ಸಾಲಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಲಾಗಿರುವ ಕಟ್ಟಡ ಮಾಲೀಕರಿಂದ ವಸೂಲು ಮಾಡಿದ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 7,39,459. 2021 ಮತ್ತು 2021ನೇ ಸಾಲಿನಲ್ಲಿ ವಸೂಲು ಮಾಡಿದ ಭಿಕ್ಷುಕರ ಕರವನ್ನು ಕೇಂದ್ರ ಪರಿಹಾರ ಸಮಿತಿ ಬೆಂಗಳೂರು ಇವರಿಗೆ ಪಾವತಿ 1,20,000
619. ಗ್ರಾಮ ಪಂಚಾಯತ್ನಲ್ಲಿ ವಸೂಲು ಮಾಡಿದ ಆರೋಗ್ಯ ಕರವನ್ನು ಸರ್ಕಾರಕ್ಕೆ ಲೆಕ್ಕ ಶೀರ್ಷಿಕೆ ಪಾವತಿ 4,18,341. ಕೊಣಾಜೆ ಗ್ರಾಮದ ಪಟ್ಟೂರು ರಾಮಮಹಲ್ನಿಂದ ಗುರುವ ಎಂಬುವರ ಮನೆ ಬಳಿ ತನಕ ಗಿಡಗಂಟಿಗಳನ್ನು ಕುಡಿದು ಸ್ವಚ್ಛಗೊಳಿಸುವ ಕೂಲಿ ಪಾವತಿ 2,000. ಕೊಣಾಜೆ ಪಟ್ಟೂರಿ BSNL ಆಫೀಸ್ ಬಳಿಯಿಂದ ಶ್ರೀ ಶ್ರೀನಿವಾಸ ಕಾಜವ ಮತ್ತು ಮನೆ ಬಳಿವರೆಗೆ ಹುಲ್ಲು ಕಟಾಯಿಸಿ ಸ್ವಚ್ಛಗೊಳಿಸುವ ಬಗ್ಗೆ ಪಾವತಿ 2,000. ಕೋಡ್ಜಲ್ HM ಇಬ್ರಾಹಿಂ ಮನೆ ಬಳಿಯಿಂದ ಮರಕಲವೆಟ್ಟುವರೆಗೆ ಹುಲ್ಲು ಕಟಾಯಿ ಸ್ವಚ್ಛಗೊಳಿಸುವ ಕೂಲಿ ಪಾವತಿ 1,500. ಕೋಡ್ಜಲ್ ರಸ್ತೆಯನ್ನು ಮಂಗಳ ಟ್ರೇಡರ್ಸ್ ಬಳಿಯಿಂದ ವಿಶ್ವಕರ್ಮ ವುಡ್ ವರ್ಕ್ಸ್ ಬಳಿವರೆಗೆ ಹುಲ್ಲು ಕಟಾಯಿ ಸ್ವಚ್ಛಗೊಳಿಸುವ ಬಗ್ಗೆ ಪಾವತಿ 2,000. ಓದುವ ಬೆಳಕು ಮಕ್ಕಳ ಉಚಿತ ಸದಸ್ಯತ್ವ ನೋಂದಣಿ ಫೀಸ್ ಗ್ರಂಥಾಲಯ ಇಲಾಖೆಗೆ ಪಾವತಿ 8,118. ತಲುಸುವ ಕಾರ್ಯಕ್ರಮಕ್ಕೆ ಉಪಹಾರ ಒದಗಿಸಿದ ಬಿಲ್ ಪಾವತಿ 1,960. ಕಚೇರಿ ಕೆಲಸಗಾರನ ಪ್ರಯಾಣಿಸಿದ ಸಿಬ್ಬಂದಿ ಪ್ರಯಾಣ ಭತ್ಯೆ ಪಾವತಿ 3,160. ಕಚೇರಿ ಸಭಾಭವನದಲ್ಲಿ ಜರುಗಿದ ವಿವಿಧ ಕಾರ್ಯಕ್ರಮಗಳಿಗೆ ಆಸನ ಒದಗಿಸಿದ ಬಿಲ್ ಪಾವತಿ 2,030. ಗ್ರಂಥಾಲಯ ಮತ್ತು ಕಚೇರಿಗೆ ಪೇಪರ್ ಬಿಲ್ ಖರೀದಿ 4,075. ಶುದ್ಧ ಕುಡಿಯುವ ನೀರಿನ ಹಸೆಗೊಳಿರುವ ಯಂತ್ರ ದುರಸ್ತಿ ಬಿಲ್ ಪಾವತಿ 5,450. ಕಾರ್ಮಿಕ ಕಲ್ಯಾಣ ನಿಧಿ ಆರೋಗ್ಯಕರ ಬಿರುಸುಗರ ಪಾವತಿಗೆ DD ಕಮಿಷನ್ 7,081. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 14 ಮತ್ತು 15ನೇ ಹಣಕಾಸು ಯೋಜನೆಯ ಕಾಮಗಾರಿಯ ಸಲಪರಿಶೀಲನೆಗೆ ಉಪಯೋಗಿಸಿದ ಆಟೋ ಬಾಡಿಗೆ 1,470. ಇತರ ಬ್ಯಾಂಕ್ ಚಾರ್ಜ್ 5,724. ಕಮಲಕೋಡಿ ಮೂರನೇ ವಾರ್ಡಿನ ರಸ್ತೆಯನ್ನು ಕೆಂಪುಕಲ್ಲು ಹಾಡಿ ದುರಸ್ತಿಗೊಳಿಸಿದ ಬಿಲ್ ಪಾವತಿ 8,000. ಗ್ರಾಮ ಪಂಚಾಯತ್ ಸದಸ್ಯರ ಬೆಟ್ಟಕ್ ಭತ್ಯೆ ಪಾವತಿ 23,200. ಒಟ್ಟು 30,63,052. 25% ನಿಧಿಯಿಂದ ಭರಿಸಲಾದ ಕಾಮಗಾರಿಗಳ ವಿವರ. ಹಸೆಗೊಳಿ ಸೈಟ್ ಶ್ರೀಮತಿ ಚಂಚಲಾಕ್ಷಿಕುಂ ದೇವಪುರ ಮನೆ ಬಳಿ 25% ಪಾಜತಿ ಪಾಪಂಗಡ ಹಸೆಗೊಳಿ ಸೈಟ್ ಶ್ರೀಮತಿ ಚಂಚಲಾಕ್ಷಿಕುಂ ದೇವಪುರ ಅವರಿಗೆ 25% ಪಾಜತಿ ಪಾಪಂಗಡ ವೈದ್ಯಕೀಯ ವೆಚ್ಚ ಪಾವತಿ 5,000. ಕುಮಾರಿ ಶ್ವೇತಾ ಬಿನ್ ಮಾಧವ ಕೋಣಾಜಿ ಅವರಿಗೆ 25% ಕಂಪ್ಯೂಟರ್ ಕಲಿಕಾ ಸಹಾಯಧನ ಪಾವತಿ 5,000. ಕುಮಾರಿ ಕವಿತಾ ಬಿನ್ ಮಾಧವ ಕೊಣಾಜಿ ಬದು ಇವರಿಗೆ 25% ಕಂಪ್ಯೂಟರ್ ಕಲಿಕಾ ಸಹಾಯಧನ ಪಾವತಿ 5,000. ಪುರಿಂಚರಿ ಶ್ರೀ ವೆಂಕಟೇಶ್ ಬಿನ್ ದಿವಂಗತ ಮುರುಳಪ್ಪರವರಿಗೆ 25% ಪಾಜತಿ ಪಾಪಂಗಡ ವೈದ್ಯಕೀಯ ವೆಚ್ಚ ಪಾವತಿ 5,000. ಕೊಣಾಜಿ ಗ್ರಾಮದ ಪಟ್ಟೂರಿ ಭಾಸ್ಕರ ಮನೆ ಬಳಿ ತಡೆಗೋಡು ರಚನೆ 1,40,534. ಒಟ್ಟು 1,60,534. ಗ್ರಾಮ ಪಂಚಾಯತ್ ನಿಧಿ ಕಾಮಗಾರಿಗಳ ವಿವರ. ಕೊಣಾಜೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕಾರ್ಯದರ್ಶಿ ಚೇಂಬರ್ ರಚನೆ 23,446. ಗ್ರಂಥಾಲಯಕ್ಕೆ ಕಂಪ್ಯೂಟರ್ ಟೇಬಲ್ಗಳ ಖರೀದಿ ಬಿಲ್ ಪಾವತಿ 9,000. ಹಸೆಗೋಲಿ ಅಂಗಡಿ ಕೋಣೆ ನಂಬರ್ 20 ದುರಸ್ತಿ 1,43,580. ಕೊಣಾಜೆ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ 10ಕ್ಕೆ ಅಳವಡಿಸಲು ಹೊಸ ದಾರಿದೀಪಗಳ ಖರೀದಿ ಬಿಲ್ ಪಾವತಿ 43,000. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡ್ಕಾರಿ ಪಡ್ಪು ಎಂಬಲ್ಲಿ ಅಂಗನವಾಡಿ ಕಟ್ಟಡದ ಮುಂದುವರೆದ ಕಾಮಗಾರಿ ಬಿಲ್ ಪಾವತಿ 2,14,343. ಕಚೇರಿ ಧ್ವಜಸ್ತಂಭ ವರ್ಗಾವಣೆ ಬಿಲ್ ಪಾವತಿ 33,442. ಗ್ರಾಮ ಪಂಚಾಯತ್ ಹಳೆ ಕಟ್ಟಡ ದುರಸ್ತಿ ಬಿಲ್ ಪಾವತಿ 38,312. ದಾಸರಮೂಲ ವಿನೋದ ಅಂಗಡಿ ಬಳಿ ಇರುವ 3 ಕೊಳವೆ ಬಾವಿಗಳ ಆಳ ಮತ್ತು ಸ್ವಚ್ಛಗೊಳಿಸುವುದು 74,592. ಬರುವ ಮುರತರೆ ತಾರಿಪಾಡಿ ಸೈಟ್ ಹಸೆಗೋಲಿ ಕಂಬಳಪದವು ಕಿರುನೀರು ಸರಬರಾಜು ಕೊಳವೆ ಬಾವಿಗೆ ಪಂಪ ದುರಸ್ತಿಪಡಿಸುವ ಬಗ್ಗೆ ಪಾವತಿ 82,355. ಮುಚ್ಚಲಗೋಡೆ ಯಾದವ ಅಂಗಡಿ ಬಳಿ ರಸ್ತೆ ದುರಸ್ತಿ 12,168. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಬ್ಲೆಬದವ ಹಸೆಗೋಲಿ ಎಂಬಲ್ಲಿ ಪಂಪ್ ದುರಸ್ತಿಪಡಿಸಿ ಬಿಲ್ ಪಾವತಿ 39,311. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾರಿಪಾಡಿ ಹಾಗೂ ಪುರುಷಗೋಡಿ ಎಂಬಲ್ಲಿ ಪಂಪ್ ದುರಸ್ತಿಪಡಿಸಿ ಬಿಲ್ ಪಾವತಿ 46,785. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಟ್ಟಿಂಜ ಹಾಗೂ ಅಡ್ಕರಬಟ್ ಎಂಬಲ್ಲಿ ಪಂಪ್ ದುರಸ್ತಿಪಡಿಸಿ ಬಿಲ್ ಪಾವತಿ 29,302. ಕುಣಾಜೆ ಅಡ್ಕಾರಿ ಎಂಬಲ್ಲಿ ಅಂಗನವಾಡಿ ಕಟ್ಟಡ ರಚನೆ ಕಾಮಗಾರಿಯ GST ಪಾವತಿ 9,740. ಆದಾಯ ಕರ ಪಾವತಿ 11,862. ಕಾಮಗಾರಿಗಳ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 12,701. ರಾಜಧನ ಪಾವತಿ 16,675. ಒಟ್ಟು 8,40,314. ಗ್ರಾಮ ಪಂಚಾಯತ್ ನಿಧಿಗೆ ಒಟ್ಟು ಜಮೆ 41,99,817. ಆರಂಭ ಶುಲ್ಕು 32,95,026. ಒಟ್ಟು 74,94,843. ಗ್ರಾಮ ಪಂಚಾಯತ್ ನಿಧಿ ಖರ್ಚು 40,63,900. ಕೊನೆಯ ಶುಲ್ಕು 34,30,943. ಸದಸ್ಯರ ಗೌರವಧನ ಪಾವತಿ. ಸದಸ್ಯರ ಗೌರವಧನ ಜಮೆ 3,87,325. ಆರಂಭ ಶುಲ್ಕು 2,391. ಒಟ್ಟು 5,87,716. ಸದಸ್ಯರ ಗೌರವಧನ ಖರ್ಚು 2,98,553. ಕೊನೆಯ ಶುಲ್ಕು 2,89,663. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಗೌರವಧನ ಪಾವತಿ 38,000. ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನ ಪಾವತಿ 2,60,000. ಬ್ಯಾಂಕ್ ಚಾರ್ಜ್ 53,000. ಒಟ್ಟು 2,98,053. ಎಸ್ಕ್ರೋ ಖಾತೆಯ ವಿವರ. ಎಸ್ಕ್ರೋ ಜಮೆ 4,77,139. ಆರಂಭ ಶುಲ್ಕು 4,62,567. ಒಟ್ಟು 9,34,706.
ಎಸ್ಕ್ಲೋ ಖರ್ಚು 9,27,500 ಕೊನೆಯ ಶುಲ್ಕು 7,352. ಸಿಬ್ಬಂದಿ ವೇತನ ಖಾತೆಗೆ ಜಮೆ 4,10,930. ಆರಂಭ ಶುಲ್ಕು 85,024, ಒಟ್ಟು 4,95,954. ಸಿಬ್ಬಂದಿ ವೇತನ ಖರ್ಚು 3,30,145. ಕೊನೆಯ ಶುಲ್ಕು 1,65,809. ವೇತನ ಪಾವತಿ ವಿವರ: ಗ್ರಂಥಾಲಯ ಮೇಲ್ವಿಚಾರಕಿ ವೇತನ 1,08,000. ಕಚೇರಿ ಸಿಬ್ಬಂದಿ ವೇತನ 2,22,345. ಗ್ರಾಮ ವಿಕಾಸ ಖಾತೆಗೆ ಜಮೆ 29,385. ಆರಂಭದ ಶುಲ್ಕು 19,74,203. ಗ್ರಾಮ ವಿಕಾಸದ ಖರ್ಚು 2,48,512. ಕೊನೆಯ ಶುಲ್ಕು 17,55,076. ಗ್ರಾಮ ವಿಕಾಸ ಯೋಜನೆಗೆ ಭರಿಸಲಾದ ವೆಚ್ಚಗಳು: ಗುಣಾಜೆ ಗ್ರಾಮದ ಸಾಮಾನ್ಯಗೆ ಮಸೀದಿ ಕಟ್ಟಡ ದುರಸ್ತಿ 48,559. ಟೆಲಿವಿಷನ್ ಪ್ರೊಜೆಕ್ಟರ್ ಖರೀದಿ ಬಿಲ್ ಪಾವತಿ 1,99,900. ಬ್ಯಾಂಕ್ ಚಾರ್ಜ್ 53. ಒಟ್ಟು 2,48,512. ನೀರು ಸರಬರಾಜು ಸಮಿತಿ ನೀರಿನ ಜಮೆ: ನೀರಿನ ಕರ 11,33,235. ದಂಡನೆ 3,875. ಸಂಪರ್ಕ ಫೀಸು 12,000. ಬ್ಯಾಂಕ್ ಬಡ್ಡಿ 7,714. ಒಟ್ಟು 11,56,824. ಆರಂಭ ಶುಲ್ಕು 5,83,878. ಒಟ್ಟು 17,40,702. ನೀರಿನ ಖರ್ಚು 9,51,605. ಕೊನೆಯ ಶುಲ್ಕು 7,89,097. ನೀರು ಸರಬರಾಜು ಸಮಿತಿ ಕಾಮಗಾರಿಗಳ ವಿವರ: ನೀರು ಸರಬರಾಜು ಸಮಿತಿ ಪಂಪು ಚಾಲಕರ ವೇತನ ಪಾವತಿ 4,76,000. ನೀರು ಸರಬರಾಜು ಕರ ವಸೂಲಿಗೆ ಸ್ವತಂ ತಂತ್ರಾಂಶ ಖರೀದಿ ಬಿಲ್ ಪಾವತಿ 46,610. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಣಾಜೆ ಪದವು ಮತ್ತು ವಿಶ್ವಮಂಗಲ ಎಂಬಲ್ಲಿನ ಪಂಪು ದುರಸ್ತಿ ಬಿಲ್ ಪಾವತಿ 33,990. ಕೊಣಾಜೆ ಗ್ರಾಮದ ಪುರುಷಕೋಡಿ, ಅರಸಮುರೆ, ದಡಸ್ಸು, ಕಕ್ಕೆಮಜಲು, ಕಂಬಳ ಪದವು, ಅಸೈಗೋಳಿ, ತಿಪ್ಲೆ ಪದವು ಎಂಬಲ್ಲಿ ಪಂಪು ದುರಸ್ತಿ ಬಿಲ್ ಪಾವತಿ 2,09,665. ನಡುಪದವು ಸಿ ಕಾಲನಿ ಬಳಿ ಪಂಪು ದುರಸ್ತಿ ಬಿಲ್ ಪಾವತಿ 26,946. ಕಲ್ಲುಗುಡ್ಡೆ ಎಂಬಲ್ಲಿನ ಪಂಪು ದುರಸ್ತಿ ಬಿಲ್ ಪಾವತಿ 14,573. ದಾಸರಮೂಲೆ ಎಂಬಲ್ಲಿನ ಪಂಪು ದುರಸ್ತಿ ಬಿಲ್ ಪಾವತಿ 11,316. ಅಡ್ಕರ್ಬಡ್ಪ ಎಂಬಲ್ಲಿ ಪಂಪು ದುರಸ್ತಿ ಬಿಲ್ ಪಾವತಿ 18,627. ಕೊಣಾಜೆ ಗ್ರಾಮ ಪಂಚಾಯತ್ ಕಕ್ಕೆಮಜಲು, ತಿಬ್ಲ ಪದವು, ಅಡ್ಕಾರೆ, ಬರುವ, ಕಂಬಳ ಪದವು, ನಡುಪದವು, ಕಲ್ಲುಗುಡ್ಡೆ, ಮುಚ್ಚುಲ್ಕೋಡಿ ಎಂಬಲ್ಲಿ ಪೈಪ್ಲೈನ್ ದುರಸ್ತಿಗೆ ಸಾಮಗ್ರಿ ಮತ್ತು ದುರಸ್ತಿ ಪಡಿಸಿದ ಬಿಲ್ ಪಾವತಿ 45,158. ಕೊಣಾಜೆ ಗ್ರಾಮ ಪಂಚಾಯತ್ ಕಕ್ಕೆಮಜಲು, ತಿಬ್ಲ ಪದವು, ಅಡ್ಕಾರೆ, ಬರುವ, ಕಂಬಳ ಪದವು, ನಡುಪದವು, ಕಲ್ಲುಗುಡ್ಡೆ, ಮುಚ್ಚುಲ್ಕೋಡಿ ಎಂಬಲ್ಲಿ ಪೈಪ್ಲೈನ್ ದುರಸ್ತಿ ಮತ್ತು ಕೂಲಿ ಪಾವತಿ 16,510. ಬ್ಯಾಂಕ್ ಕಮಿಷನ್ 1,237. ಬೇಸಿಗೆಗಾಲದ ಟ್ಯಾಂಕರ್ ನೀರು ಸರಬರಾಜು ಮಾಡಿದ ಬಿಲ್ ಪಾವತಿ 46,800. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿ 32,000ಗಳ ದುರಸ್ತಿಪಡಿಸಿದ ಪಂಪ್ಗಳ 32,000 GPS ಮಾಡಿ ಆಟೋ ಬಾಡಿಗೆ 950. ಕೊಣಾಜೆ ಗ್ರಾಮ ಪಂಚಾಯತ್ ನೀರು ಸರಬರಾಜು ಪಂಪ್ ರಿಪೇರಿ ಬಿಲ್ಗಳಿಗೆ ಮುರುಗಡೆಗೊಳಿಸಿದ ಆದಾಯಕರ ಪಾವತಿ 3,223. ಒಟ್ಟು 9,51,605. ಖರ್ಚು ವೆಚ್ಚಿನ ಬಗ್ಗೆ ಯಾರಿಗಾದರೂ ಕೇಳಲಿಕ್ಕೆ ಏನಾದರೂ ಇದೆಯಾ? ಕ್ರಮ ಸಂಖ್ಯೆ 62, 2021 ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಶೇಖರಣೆಗೊಂಡ ಘನತ್ಯಾಜ್ಯವನ್ನು ಸ್ವಚ್ಛಗೊಳಿಸಿದ ಬಿಲ್ ಪಾವತಿ. ಇದು ಎಲ್ಲಿದು ಮೇಡಮ್? ಶೇಖರಣೆಗೊಂಡ ಘನತ್ಯಾಜ್ಯವನ್ನು ಸ್ವಚ್ಛಗೊಳಿಸಿದ ಬಿಲ್ ಪಾವತಿ. ಕೊಣಾಜೆ ಜಂಕ್ಷನ್, ನಾಟಕಲ್ ಜಂಕ್ಷನ್, ಕೊಣಾಜೆ ಜಂಕ್ಷನ್ ಮತ್ತೆ ಅಸೈಗೋಳಿ ಜಂಕ್ಷನ್. ಕಳೆದ ನಾವು PDO ಅವ್ರ ಹತ್ರ ಮಾತನಾಡಿದಾಗ ತ್ಯಾಜ್ಯ ವಸ್ತುಗಳಿಗೆ ವಿಲೇವಾರಿ ಮಾಡಲಿಕ್ಕೆ ನಮ್ಮ ಪಂಚಾಯತಿ ಇದರಲ್ಲಿ ಇಲ್ಲ ಅಂತ ನನ್ನ ಹತ್ರ ಹೇಳಿದ್ದಾರೆ. ಹಾಗಿರುವಾಗ ವಾರ್ಡ್ಗಳಿಗೆ ಬರುವುದಕ್ಕೆ ಬರ್ತಾರಲ್ಲ ಗಾಡಿ, ವಾರ್ಡ್ ಪ್ರತಿಯೊಂದು ವಾರ್ಡ್ಗೆ ಮನೆ ಬಾಗಿಲಿಗೆ ಬರ್ತಾರಲ್ಲ, ಅವರದು ಹಣ ಕೊಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಬಟ್ ಜಂಕ್ಷನ್ ಅಲ್ಲಿ ಬಿದ್ದದನ್ನ ನಾವು ತೆಗಿಲೇಬೇಕು, ಅದು ಅನಿವಾರ್ಯ. ಸೊ ಅದನ್ನ ನಿರ್ವಹಣೆ ಮಾಡಿದ್ದು ಮನೆಗಲ್ಲ, ಸ್ಟ್ರೀಟ್ ನಲ್ಲಿ ದಾರಿ ಮಧ್ಯದಲ್ಲಿ ಬರುವಂತ ಅಂಗಡಿಗಳು, ಅದೇ ಜಂಕ್ಷನ್ ಅಲ್ಲಿ ಇದ್ದದನ್ನ ತೆಗ್ದದ್ದು ಹಣ, ಅದು ಜಂಕ್ಷನ್ ಅಲ್ಲಿ ಇದ್ದದ್ದು ತೆಗ್ದದ್ದು ಹಣ. ಅದು ಮನೆ ಮನೆಗೆ ಕಸ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಇತ್ತು. ಈಗ ಸ್ವಲ್ಪ ಕಾಲದ ಮಟ್ಟಿಗೆ ಅವರೇನೋ ಬರ್ತಾ ಇಲ್ಲ. ಈಗ ಕಸ ಏನು ಮಾಡಬೇಕು? ಯಾವುದು? ಈ ಕಸಗಳಿದ್ದಲ್ಲ ಅಂಗಡಿ, ನಮ್ಮಲ್ಲಿ ನನ್ನದೇ ಅಂಗಡಿ ಮತ್ತು ಇದೆಲ್ಲ ಕೆಲವು ಹೋಟೆಲ್ದೆಲ್ಲ ಕಸಗಳುಂಟು. ಅದನ್ನು ವಿಲೇವಾರಿ ಮಾಡ್ಲಿಕ್ಕೆ ನಾವು ಏನು ವ್ಯವಸ್ಥೆ ಮಾಡ್ಕೊಡ್ತಿದ್ದೀರಿ ಅಂತ ಮಾಡಬೇಕು. ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈಗ ಕಳೆದ ಬಾರಿ 1 ವರ್ಷದಿಂದ ಕೂಡ ನೀವು ಅದೇ ಮಾತು ಹೇಳ್ತಾ ಇದ್ದೀರಿ. ಇಲ್ಲ, ಈಗ ಒಂದು 3 ತಿಂಗಳಿಂದ 4 ತಿಂಗಳಿಂದ ಗಾಡಿ ಬರ್ತಾ ಇಲ್ಲ ನಮ್ಗೆ.
ಪ್ರತಿ ಸಲ ಏನಾದರೂ ಒಂದು ಕಾರಣ ಹೇಳ್ತಾ ಇದ್ರು, ಒಂದು ವ್ಯವಸ್ಥೆ ಮಾಡಿ ಕಸವನ್ನು ಅಲ್ಲಲ್ಲಿ ಬಿಸಾಡ್ತಾ ಇದ್ದಾರೆ, ಅದರಿಂದ ಆರೋಗ್ಯಕ್ಕೆ ಬಹಳ ತೊಂದರೆ ಆಗ್ತದೆ. ದಯಮಾಡಿ ಕಸ ವಿಲೇವಾರಿಗೆ ಒಂದು ವ್ಯವಸ್ಥೆ ಮಾಡಿ, ಕಸ ವಿಲೇವಾರಿಗೆ ಒಂದು ವ್ಯವಸ್ಥೆ ಮಾಡಿ. ನೋಡಿ, ಕಸದ ವಿಷಯವಾಗಿ ನಾವು ಪ್ರತಿ ವಾರ್ಡಿಗೆ ಸಹ ನಾವು ಗಾಡಿ ಕಳಿಸ್ತಿದ್ದೇವೆ. ಆ ಗಾಡಿಯವರಿಗೆ ಪ್ರತಿ ಮನೆಯವರಿಗೆ ಒಂದು ಶುಲ್ಕ ಪಾವತಿ ಮಾಡಿ ಹೇಳಿದ್ದೇವೆ. ಆ ಶುಲ್ಕ ಪಾವತಿ ಎಲ್ಲರೂ ಸಹ ಮಾಡ್ತಾ ಇಲ್ಲ, ಕೆಲವೊಂದು ಮನೆಗಳು ಮಾಡ್ತಾ ಇದೆ. ನಾವು ಮಾಡುವವರಿಗೆ ವ್ಯವಸ್ಥೆ ಮಾಡಿ, ಮಾಡುವವರಿಗೆ ಅವರಿಗೆ ಸಹ ಏನು ಅವರ ಬೇಡಿಕೆ ಏನು ಅಂದ್ರೆ, ನಮಗೆ ಒಂದು ಮನೆಗೋಸ್ಕರ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗುದಿಲ್ಲ ಮೇಡಮ್, ನಮ್ಮ ನಿರ್ವಹಣೆ ಸಹ ನಾವು ನೋಡಿಕೊಳ್ಬೇಕಲ್ಲ ಅಂತ ಹೇಳ್ತಾರೆ. ಆಗ ನಮ್ಗೆ ಅಲ್ಲಿ ಹೇಳಲಿಕ್ಕೆ ಉತ್ತರ ಇರುವುದಿಲ್ಲ. ಹೌದು, ಅದು ಸಹ ಹೌದು. ಬಟ್ ನಮ್ಮೊಂದಿಗೆ ಗ್ರಾಮಸ್ಥರು ಕೂಡ ಸ್ವಲ್ಪ ಸಹಕಾರ ಮಾಡಬೇಕು. ಪ್ರತಿಯೊಂದು ಮನೆಗೆ ತಿಂಗಳಿಡೀ ಬಂದು ಅವರು ಕಸಗೊಂಡೋಗ್ತಾರೆ ಅಂದ್ರೆ ಒಂದು 100 ರೂಪಾಯಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನನ್ನದೊಂದು ಅನಿಸಿಕೆ. ಒಂದು ತಿಂಗಳಿಂದ ಬಂತು, ಒಂದು ತಿಂಗಳವರೆಗೆ ಬಂತು ಗಾಡಿ. ಸರಿ ಸರ್, ಆದ್ರೆ ಕೆಲವರು ಕೊಟ್ಟಿದ್ದಾರೆ ಸರ್, ಕೊಡ್ಲಿಲ್ಲ ಅಂತ ಹೇಳುದಿಲ್ಲ, ಬಟ್ ಕೆಲವರಲ್ಲಿ ಕೊಡ್ಲಿಲ್ಲ ಅಂತ ಹೇಳಿ ನಮಗೆ ಕೊಡುವವರಿಗೆ ಸಹ ನೀವು ತೊಂದರೆ ಕೊಟ್ಟಿದ್ದೀರಲ್ಲ, ಆಗ ನಾವು ಕಸ ಎಲ್ಲಿ ಹಾಕ್ಬೇಕು ಹೇಳಿ. ನೋಡಿ, ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಮಾತಾಡ್ತಾ ಇದ್ದೇವೆ. ಈಗ 2 ತಿಂಗಳಿಂದ ಮಾತಾಡ್ತಾ ಇದ್ದೀರಿ, 2 ತಿಂಗಳಿಂದ ವರ್ಷದಿಂದ ತ್ಯಾಜ್ಯ ಘಟಕಕ್ಕೆ ಈಗಾಗಲೇ ಸ್ಥಳ ಪಂಚಾಯತಿ ಅಧ್ಯಕ್ಷರಾದಂದಿನಿಂದ ಅದೇ ಮಾತು ಹೇಳ್ತಾ ಇದ್ದಾರೆ. 3-4 ಗ್ರಾಮ ಸಭೆಗಳಲ್ಲಿ ನಾವು ಕೇಳಿದ್ದೇವೆ, ಅದನ್ನೇ ಆಯ್ತು, ರೆಡಿ ಆಯ್ತು, ಹಾಕುವುದೇ ಎಲ್ಲ ಹೇಳಿದ್ದಾರೆ, ಇಷ್ಟವರೆಗೆ ಆಗ್ಲಿಲ್ಲ. ಈಗಾಗಲೇ ತ್ಯಾಜ್ಯ ಘಟಕಕ್ಕೆ ನಾವು ಸ್ಥಳವನ್ನ ಕಾದಿರಿಸಿದ್ದೇವೆ. ಆ ಸ್ಥಳದಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಇದ್ದದರಿಂದ, ತಕರಾರು ಇದ್ದದರಿಂದ ಅದು ಮುಂದಕ್ಕೆ ಹೋಗಿದೆ. ಈಗ ಮೊನ್ನೆ ಸಹ ಸರ್ವೇಯರ್ ಬಂದು ಸ್ಥಳವನ್ನ ಪುನಃ ನಮಗೆ ಪರಿಶೀಲಿಸಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು ಘಟಕವನ್ನು ಸ್ಥಾಪನೆ ಮಾಡ್ತೇವೆ, ಕಸ ವಿಲೇವಾರಿಗೆ ವ್ಯವಸ್ಥೆಯನ್ನ ಮಾಡ್ತೇವೆ. ಮತ್ತೆ ಈಗಾಗಲೇ ಬರುವ ಗಾಡಿ ಬರ್ತಾ ಇದ್ದವರು ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಯಿಂದ ಕೆಲವು ಮನೆಗಳು ಹಣ ಕೊಡ್ತಾರೆ, ಹಣ ಪಾವತಿಸಿ ಮಾಡುವುದಿಲ್ಲ. ಸೊ ಈ ಒಂದೊಂದು ಮನೆಗಳಿಂದಾಗಿ ಡೈಲಿ ಕೊಡುವವರಿಗೆ ಕೂಡ ಸಮಸ್ಯೆ ಆಗಿದೆ. ಇದನ್ನು ನಾನು ಒಪ್ಪಿಕೊಳ್ತೇನೆ, ಸಮಸ್ಯೆ ಆಗಿದೆ, ಹೌದು. ಆದ್ರೆ 3 ತಿಂಗಳಿಂದ ನಾವು ಹೋಟೆಲ್, ಅಂಗಡಿ, ಹೌದೌದು, ಗೊತ್ತಿದೆ. ಇನ್ನೊಂದು ವೆಹಿಕಲ್ ಅವರಿಗೆ ನಾವು ಕರೆದು ಮಾತಾಡ್ಲಿಕ್ಕೆ 2 ತಿಂಗಳಿಂದ ನಾವು ಪ್ರಯತ್ನ ಪಡ್ತಿದ್ದೇವೆ. ಬರ್ತೇನೆ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಬರುವುದಿಲ್ಲ ಅವರು ಮಾತಾಡ್ಲಿಕ್ಕೆ. ನಮ್ಮಲ್ಲಿ ನೇರ ಮಾತುಕತೆಗೆ ಬರ್ತಾನೆ ಇಲ್ಲ ಅವರು. ಸೊ ಇದರಿಂದ ಒಂದು ಸಣ್ಣ ಸಮಸ್ಯೆ ಆಗಿದೆ ನಮ್ಗೆ. ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಘನತ್ಯಾಜ್ಯ ಇದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದೇ ಮಾಡ್ತಾ ಇದ್ದೇವೆ, ವ್ಯವಸ್ಥೆ ಮಾಡ್ತಿದ್ದೇವೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಘಟಕ ಆಗ್ತದೆ, ವ್ಯವಸ್ಥೆ ಮಾಡ್ತೇವೆ. ಥ್ಯಾಂಕ್ ಯು. ಎಷ್ಟು ಒಂದು ವರ್ಷದಿಂದ ಆಗ್ಲಿಲ್ಲ. ಅವರು ಹೇಳಿದ್ರು, ಅವರ ಬಾಕಿ ಸದಸ್ಯರಿದ್ರೆ ಯಾರಾದ್ರೂ ಕೇಳಿ, ಅಥವಾ ವಾರ್ಡಿನ ಸದಸ್ಯರಲ್ಲಿ ಕೇಳಿ. ನೀವೀಗ ಜಮಾ ಖರ್ಚಿ ಬಗ್ಗೆ ಒಂದು ಏನಾದರೂ ಇದ್ರೆ ಹೇಳಿ, ಮಾತಾಡಿ. ಇದರ ಚರ್ಚೆಯನ್ನು ಮುಂದುವರಿಸು. ಮತ್ತೆ ಅಧ್ಯಕ್ಷರಲ್ಲಿ 102 ನಂಬರ್ ಶುದ್ಧ ಕುಡಿಯುವ ಹಸಿಗೋಲಿ ನೀರಿನ ಯಂತ್ರ ದುರಸ್ತಿ ಬಿಲ್ಲು ಪಾವತಿ. ದುರಸ್ತಿಗೆ ಬಿಲ್ಲು ಪಾವತಿ 5,450 ಹಾಕಿದ್ದೀರಿ. ಈಗ ಅದಕ್ಕೆ ಬೀಗ ಜಡಿದಿದ್ದಾರೆ, ಅದೇ ಕಾರಣ ಕೇಳ್ಬೋದಾ? ಶುದ್ಧ ಕುಡಿಯುವ ಹಸಿಗೋಲಿ ನೀರಿನ ಯಂತ್ರ ದುರಸ್ತಿ ಬಿಲ್ಲು ಪಾವತಿ 102 ನಂಬರ್ 5,450 ರೂಪಾಯಿ ದುರಸ್ತಿ ಬಿಲ್ ಆಗಿದೆ. ಹೌದು, ಈಗ ಅದಕ್ಕೆ ಬೀಗ ಹಾಕಿದ್ದಾರೆ, ಕಾರಣ ಕೇಳ್ಬೋದಾ? ಬೀಗ ಹಾಕಿದ್ದು ಡೋರಿಗೆ. ಯಾಕಂದ್ರೆ ನಮ್ಗೆ ಕಳೆದ ಮೀಟಿಂಗ್ ಅಲ್ಲೆಲ್ಲ, ಅದರ ಮೊದಲಿನ ಮೀಟಿಂಗ್ ಅಲ್ಲಿ ಕೆಲವೊಂದು ಜನಗಳ ಮಾಹಿತಿ ಬಂದಿದೆ. ಅಲ್ಲಿ ನೀರನ್ನ ಅವರು ನೇರವಾಗಿ ಹಣ ತಕೊಂಡು ನೇರವಾಗಿ ನೀರನ್ನ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಎರಡನೇದು, ಅಲ್ಲಿ ಕಲೆಕ್ಷನ್ ಆಗುವಂತಹ ಹಣವು ನಮ್ಮ ಗ್ರಾಮ ಪಂಚಾಯತಿಗೆ ಜಮೆ ಆಗ್ತಾ ಇಲ್ಲ. ಇದು 2 ಸಮಸ್ಯೆ ನಮಗೆ 2 ತಿಂಗಳ ಹಿಂದೆ ಸಭೆಯಲ್ಲಿ ಬಂದ ನಂತರ ನಾವು ಅದನ್ನು ಸ್ವಲ್ಪ ಗಮನಕ್ಕೆ ತಕೊಂಡು ಬಾಗಿಲಿಗೆ ಬೀಗ ಹಾಕಿದ್ದೇವೆ ಹೊರತು ಅಲ್ಲಿ ನೀರಿನ ವ್ಯವಸ್ಥೆಗೆ ನಾವು ಯಾವುದೇ ಅಡೆತಡೆ ಮಾಡಲಿಲ್ಲ. ಇದು ಸ್ಪಷ್ಟ. ಮತ್ತೆ ಅದರ ರಿಪೇರಿಗೆ ಈಗಾಗಲೇ ನಾವು ಅದರ ರಿಪೇರಿಯವರನ್ನು ನಾವು ಸಂಪರ್ಕಿಸಿ ಬರ್ಲಿಕ್ಕೆ ಹೇಳಿದ್ದೇವೆ. ಬರ್ತೇನೆ ಅಂತ ಹೇಳಿದ್ದಾರೆ. ಬಟ್ ಮೊನ್ನೆ ಬಂದು ದಿನೇಶ್ ಅವರನ್ನು ನೋಡಿ ಕರ್ಕೊಂಡೋಗಿ ತೋರಿಸಿ ಬಂದಿದ್ದಾರೆ. ಅದಕ್ಕೆ ಏನೆಲ್ಲ ಬೇಕಾ ವ್ಯವಸ್ಥೆ ಅದನ್ನು ನೋಡಿ ಹೋಗಿದ್ದಾರೆ. ಇನ್ನು ಆದಷ್ಟು ಬೇಗ ಬರುವರು ಬಂದು ಸರಿ ಮಾಡಿಕೊಡ್ಲಿಕ್ಕೆ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದೇವೆ. ರಿಪೇರಿ ಮಾಡಿದ ನಂತರ ಮತ್ತೆ ಅದು ಸರಿ ಆಗ್ಬೋದು. ಅಲ್ಲಿನ ಇಷ್ಟು ವರ್ಷದ ತನಕ ಕಲೆಕ್ಷನ್ ಆದ ಹಣ ನಮ್ಮ ಪಂಚಾಯತಿಗೆ 1 ರೂಪಾಯಿ ಕೂಡ ಜಮೆ ಆಗಲಿಲ್ಲ. ಇದು ನಮಗೆ ನಾವು ಸುಮ್ಮನೆ ಇದ್ದೇವೆ. ಇದು ನಮಗೆ ಬಂದಂತಹ ದೊಡ್ಡ ಸಮಸ್ಯೆ. ಲೆಕ್ಕ ಕೇಳಿದ್ದಾರೆ, ಅದು ಗೊತ್ತಿಲ್ಲ. ಅದು ಪಂಪ್ ಆಪರೇಟರ್ ಅಲ್ಲಿ ಕೇಳಬೇಕು ನಾವು. ಜನಗಳು ಎಲ್ಲ ತಪ್ಪು ಮಾಹಿತಿ, ಅದನ್ನು ನಾವು ಪಂಪ್ ನಮ್ಮ ನೀರಿನ ಬಿಲ್ ಕಲೆಕ್ಷನ್ ಮಾಡೋ ಗುಲಾಬಿ ಅವರನ್ನ
ಗೊತ್ತಿ ಗುಲಾಬಿ ಅವರೇ ಒಮ್ಮೆ ಇಲ್ಲಿ ಬನ್ನಿ. ನೀರಿನ ಜವಾಬ್ದಾರಿ ನಿಮ್ಗೆ ಇರೋದು, ನೀರಿನ ಜವಾಬ್ದಾರಿ ನಿಮ್ಗೆ ಇರೋದು. ಅದರಲ್ಲಿ ಬರುವ ನೀರಿನ ಹಣವನ್ನ ಯಾರು ತೆಗಿತಿದ್ದಾರೆ ಅಂತ ಒಂದು ಹೇಳಿಬಿಡಿ ಅಷ್ಟೇ. ಅಲ್ಲ ಅಲ್ಲೇ ನೀರಿನ ಹಣ ಬರಲಿಲ್ಲ ಅಂತ ನೀವು ಹೇಳಿದಿರಿ, ಹಾಗಾದ್ರೆ ಅದರ ವ್ಯವಸ್ಥೆ ಯಾರು ಮಾಡುದಲ್ಲಿ? ಅದು ಗುಲಾಬಿ ಅವರಿಗೆ ವಹಿಸಿದಾರ ಹಣ ತಗೊಳ್ಳಿಕ್ಕೆ? ಅವರಿಗೆ ವಹಿಸಲಿಲ್ಲ. ಅಲ್ಲ ಮತ್ತೆ ಅವರನ್ನು ಕರೀಲಿ, ಯಾಕೆಂದ್ರೆ ಅವರನ್ನು ಕರೆಬೇಕಾದ್ರೆ ಅವ್ರದ್ದು ಲೆಕ್ಕ ಇರ್ಬೇಕಲ್ಲ. ನೋಡಿ, ನೀರಿನ ವ್ಯವಸ್ಥೆಯನ್ನ ನೋಡಿಕೊಳ್ಳುವವರು ಯಾರಿಲ್ಲಿ? ಪಂಚಾಯಿತಿಯಲ್ಲಿ ಸಿಬ್ಬಂದಿ ಯಾರು? ಆದ್ರೆ ಅಲ್ಲಿ ಪಂಚಾಯಿತಿಯಲ್ಲಿ ಸಿಬ್ಬಂದಿ ಯಾರು? ಗುಲಾಬಿ, ಹೌದಾ? ಪ್ರತಿಯೊಂದನ್ನ ಅವರು ನಮ್ಮ ಗಮನಕ್ಕೆ ತರಬೇಕಲ್ವಾ? ಮತ್ತೆ ನೋಡಿ, ಜನಗಳ ತಪ್ಪು ಸಂದೇಶ. ನೀರಿನ ವಿಷಯದಲ್ಲಿ ಒಂದು ಜಗಳ ಆಯ್ತಲ್ಲ, ಸುಮ್ಮನೆ ಅದು ಅವರ ಹತ್ರ ಕೇಳಿ ವೇಸ್ಟ್. ನೀವು PDO ಮತ್ತು ಅವರ ಅಧ್ಯಕ್ಷರು ಅದಕ್ಕೆ ಜವಾಬ್ದಾರಿ. PDO ಎಂತ ಹೌದಲ್ವಾ? ಅವರೀಗ ಹೊಸದಾಗಿ ಬಂದಿದ್ದಾರೆ. ವಿಷಯ ನಾವು ಅದು ಕೇಳು, ಜವಾಬ್ದಾರಿ ಯಾರು ಅಂತ ಕೇಳುದು ಅಷ್ಟೇ. ಅಲ್ಲ ನೋಡಿ, ಅದೇನು ನಮ್ಮ ಈಗ ಟ್ಯಾಕ್ಸ್ ನಾವು ಕೊಡ್ತೇವೆ, ಟ್ಯಾಕ್ಸ್ ಕಲೆಕ್ಟರ್ ಇಲ್ಲಿ ಕಟ್ಟಲಿಲ್ಲ ಅಂದ್ರೆ ನಾವು ಯಾರು ಜವಾಬ್ದಾರಿ ಆಗ್ತದೆ? ನಿಮ್ಮ ಹತ್ರ ಕೇಳ್ಬೇಕು. ಈಗ ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ ಅದು ಆಗಿದೆ, ಅದು ಇದು ದುರಸ್ತಿ ಏನು ನಾದುರಸ್ತಿಯಲ್ಲಿದೆ ಈಗ ಸದ್ಯಕ್ಕೆ ಇರುವಂಥದ್ದು. ಅದರಲ್ಲಿ ಕಾಯಿನ್ ಎಷ್ಟು ಹಾಕಿದ್ದಾರೆ ಅದನ್ನ ನೀರಿನ ಕಮಿಟಿಯವರಿಗೆ ಹ್ಯಾಂಡ್ ಓವರ್ ಆಗಿಲ್ಲ. ಒಂದು ಹೇಳ್ತೀನಿ ನಾನು, ಅವರ ಮೇಲೆ ಈಗ ಹಾಕ್ಲಿಕ್ಕೆ ಆಗುದು, ಅದು ಮುಂದಿನ ಎಷ್ಟು ಸಮಯ ಆಯ್ತು, ಹಣ ಎಲ್ಲಿ ಹೋಗ್ತದೆ? ಅದಕ್ಕೆ ಬೀಗ ಹಾಕಿದ್ದು ನಾವು ತಪ್ಪ ಅಂತ ಹೇಳುದಿಲ್ಲ, ಯಾಕಂದ್ರೆ ನೀರು ತಗೊಂಡಿದ್ದಾರೆ ಅಂತ ಹೇಳುವಂತ ಲೆಕ್ಕ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ನಿಜವಾಗಿ ಲಾಕ್ ಆಗಿ ಇರ್ಬೇಕಾಗಿದ್ರು ಅಂತ ಅವ್ರೇನು ಕೇಳಿದ್ರು, ಒಂದು ಪ್ರಶ್ನೆ ಕೇಳಿದ್ರು, ಲಾಕ್ ಆಗಿ ಇರ್ಬೇಕಂತ ಹೇಳುವಂಥದ್ದು. ಅದು ಲಾಕ್ ಆಗಿ ಇರುತ್ತೆ ಅಲ್ಲ, ಅದು ಲಾಕ್ ಆಗಿ ಇರ್ಬೇಕು ಸರ್. ಅಲ್ಲ ಅದು ಲಾಕ್ ಆಗಿ ಇರ್ಬೇಕು. ಅಲ್ಲಿ ಕಾಯಿನ್ ಹಾಕಿ ತೆಗೆಯುವಂಥದ್ದು, ನಿಮ್ಗೆ ಅದರ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಓಪನ್ ಮಾಡಿದ್ದಕ್ಕೆ ಅದು ಲಾಕ್ ಹಾಕಿದ್ದಾರೆ. ಅಧ್ಯಕ್ಷರು ಸರಿ ಹೇಳಿದ್ರು, ಹೌದು ಅಂತ ಹೇಳಿ ಸರಿ, ಅದು ಒಪ್ತೇವೆ. ಆದ್ರೆ ಅಲ್ಲಿ ಎಷ್ಟು ಕಾಯಿನ್ ಬಿದ್ದಿದೆ ಅಂತ ಹೇಳುವಂತ ಲೆಕ್ಕ ಇಷ್ಟ ತನಕ ಸಿಕ್ಕಿಲ್ಲ. ಅದು ಅದೇನಂತ ಹೇಳಿದ್ರೆ ಕೆಲವು ಕಡೆ ಹ್ಯಾಂಡ್ ಓವರ್ ಆಗಿಲ್ಲ, ಕೆಲವು ಕಡೆ ಹ್ಯಾಂಡ್ ಓವರ್ ಆಗಿದೆ ಪಂಚಾಯತಿಗೆ. ಅದರಲ್ಲಿ ಸಮಸ್ಯೆ ಇದೆ. ಯಾಕಂತ ಹೇಳಿದ್ರೆ ಅದು ಸರ್ಕಾರದಿಂದ ನೇರವಾಗಿ ಅದು ಅನುಷ್ಠಾನ ಆದಂತದ್ದು. ಅದು ಪಂಚಾಯತಿಗೆ ಕೇವಲ ಹ್ಯಾಂಡ್ ಓವರ್ ಮಾಡಿದಾಗ ನಮಗೆ ಗೊತ್ತು ಅದರ ಪರಿಸ್ಥಿತಿ ಏನಂತ. ಇವತ್ತು ಅದರ ಕ್ವಶನ್ ರೈಸ್ ಮಾಡಿದ್ರೆ ಖಂಡಿತವಾಗಿ ಅದನ್ನ ಪಂಚಾಯತ್ ಅಲ್ಲ 2 ವರ್ಷ ಆಯ್ತು, ಅದು 2 ವರ್ಷ ಆಯ್ತಲ್ಲ, 2 ವರ್ಷ ಆಯ್ತು. 2 ವರ್ಷದ ಹಣ ಇಲ್ಲಿ ಆಯ್ತು. ಅಲ್ಲ, ಹಣ ಅಲ್ಲಿ ಎಷ್ಟು ಜನ ನೀರು ತಗೊಂಡಿದ್ದಾರೆ ಅಂತ ಹೇಳಿ ನನ್ಗೆ ಮಾಹಿತಿ ಇಲ್ಲ ಸರ್. ಅದೇ ಕಾಯಿನ್, ಅದು ಕಾಯಿನ್ ಬಾಕ್ಸ್ ಹಾಕಿದಂತ ಮತ್ತೆ ಬಾಗಿಲು ಓಪನ್ ಇತ್ತು ಅಂತ ಹೇಳುವಂತದ್ದು. ಅದಕ್ಕೋಸ್ಕರ ಅಲ್ಲ, ಅದನ್ನು ಸರಿ ಮಾಡಿ ನಿಮ್ಮ ಸಲಹೆಯನ್ನು ಖಂಡಿತವಾಗಿ ನಾವು ತಗೊಳ್ತೀವಿ, ಖಂಡಿತವಾಗಿ ಸರಿ ಮಾಡ್ತೇವೆ. ಮತ್ತೆ ಅದನ್ನ ನೀರಿನ ಬಿಲ್ ಕಲೆಕ್ಟರ್ಗೆ ನಾವು ಅದನ್ನ ವಹಿಸ್ಕೊಳ್ಳಿಕ್ಕೆ ಇನ್ನು ಮುಂದೆ ನೋಡ್ತೀವಿ. ಯಾಕಂತ ಹೇಳಿದ್ರೆ ಅವ್ರ ನೀರಿನ ಅದನ್ನ, ಯಾಕಂದ್ರೆ ಅಲ್ಲಿ ಎಷ್ಟು ಕಾಯಿನ್ ಬಿದ್ದಿದೆ ಅಂತ ಅವರಿಗೆ ಸರಿ ಆಯ್ತು. ಅದನ್ನ ಅಲ್ಲ, ಅದು ಬೇರೆ ಜನ ಅಂತ ಅಲ್ಲ, ಅದನ್ನ ಮುಂದೆ ಚರ್ಚೆ ಮಾಡಿ ನಾನು ಹೇಳ್ತೇನೆ. ಖಂಡಿತವಾಗಿ ನಿಮ್ಮ ಸಲಹೆ ಸೂಚನೆ ಸಲಹೆ ಸರಿ. ಈಗ ಅಧ್ಯಕ್ಷರು ನೀರಿನ ಸಮಿತಿ ತೋರಿಸಿದ್ರು, ಸರಿ, ನಾಳೆ ಯಾರು ಟ್ಯಾಕ್ಸ್ ಕಟ್ಟುವುದಿಲ್ಲ, ಆಗ ಅವರು ಸೆಲೆಟಕನ್ನು ನಾವು ಹಿಡಿಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ, ಮಾಹಿತಿ ಎಲ್ಲಿಂದ ಬರ್ಬೇಕು? ಅಲ್ಲಿಂದಲೇ ಬರ್ಬೇಕು. ಅಲ್ಲಿಂದ ಹಣ ಬರ್ಲಿಲ್ಲ ಅಂದ್ರೆ ಅವ್ರೇನು ಮಾಡ್ಲಿಕ್ಕೆ ಆಗ್ತದೆ? ಇಲ್ಲ, ಅದಂತ ಹೇಳಿದ್ರೆ ಅವ್ರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಅದು ಅವ್ರು ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತಾರೆ. ಮನೆಗೆ ಹೋಗಿ ಕಲೆಕ್ಟ್ ಮಾಡಿದಾಗ ಅವ್ರು ಕೊಡೋದಿಲ್ಲದಿದ್ರೆ ಅದು ನಿಮ್ಮ ಸ್ವತಂತ್ರ. ಭಾರತ ದೇಶದಲ್ಲಿ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ನಿಮ್ಮನ್ನ ನಾವು ಎದ್ದು ತಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಅದೊಂದು ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಬೇಕು. ಈಗ ನೀರಿನ ಬಿಲ್ ಕಲೆಕ್ಟರ್ ಅಂತ ಹೇಳಿದ್ರೆ ನೀರು ಏನು ಬಾಕಿ ಇದೆ ಅದನ್ನ ಕಲೆಕ್ಟ್ ಮಾಡೋದ ಜವಾಬ್ದಾರಿ ಅವರದು. ನೀವು ಕೊಡೋದಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ, ನಾನು ಹೇಳ್ಕೊಂಡು ಬಂದೆ. ನಿಮ್ಮ ಸ್ವತಂತ್ರ ಅದು, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ಮ ಜವಾಬ್ದಾರಿ ಈ ಪಂಚಾಯತ್ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅಷ್ಟೇ ಇದೆ, ಅದೇ ರೀತಿ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಸೊ ಅದರಿಂದ ಏನು ಸ್ವಲ್ಪ ವಿಚಾರಗಳ ಇದರಲ್ಲಿ ಏನು ಕಾಯಿನ್ ಬಾಕ್ಸ್ ಅಲ್ಲಿ ಆಗಿದೆ ಅದನ್ನು ಖಂಡಿತವಾಗಿ ಸರಿಪಡಿಸ್ತೀನಿ. ಅಧ್ಯಕ್ಷರು ಮತ್ತೆ ನಮ್ಮ ಪಂಚಾಯತ್ ಬಾಡಿಯಲ್ಲಿ ಇಟ್ಕೊಂಡು ಅದನ್ನು ಯಾವ ರೀತಿ ನಾವು ನಿರ್ವಹಿಸಬೇಕಂತ ಖಂಡಿತ ಮಾಡ್ತೀನಿ. ಮತ್ತೆ ಏನು ದುರಸ್ತಿ ಆಗ್ಬೇಕಂತ ಅಧ್ಯಕ್ಷರು ಏನು ಹೇಳಿದ್ರೆ ಅದನ್ನು ನೋಡ್ತೀನಿ. ನಾನು ನೋಡಿದ ನಂತರ ಖಂಡಿತವಾಗಿ ಸರಿಪಡಿಸೋದು ಮಾಡ್ತೀನಿ. ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೀತಿಯ ಗ್ರಾಮಸ್ಥರಿಗೆ ವಂದಿಸುತ್ತಾ, ನಾನು ನೀತಾ ಗಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಮಂಗಳೂರು ದಕ್ಷಿಣ, ಇಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಿದ್ದೇನೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, 10 ನಿಮಿಷ. ನೀವೆಲ್ಲ ತಿಳಿದಿರೋ ಹಾಗೆ ಈ ಕೊಣಾಜೆ ಗ್ರಾಮ ಪರಿಸರದಲ್ಲಿ ನಮ್ಮ ಕೊಣಾಜೆ ಪದವು ಕ್ಲಸ್ಟರ್ ಬರ್ತದೆ. ಈ ಕೊಣಾಜೆ ಪದವು ಕ್ಲಸ್ಟರ್ನಲ್ಲಿ
1 ಕಿರಿಯ ಪ್ರಾಥಮಿಕ ಶಾಲೆ, 6 ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ 3 ಪ್ರೌಢಶಾಲೆಗಳು ಕರ್ತವ್ಯ ನಿರ್ವಹಿಸ್ತಾ ಇದೆ. ಇದೆಲ್ಲವೂ ನಿಮಗೆ ತಿಳಿದಿರುವಂತಹ ಮಾಹಿತಿ. ಮತ್ತು ಇನ್ನೊಂದು ಸಂತೋಷದ ವಿಷಯ ಹೇಳಿದ್ರೆ, ನಮ್ಮ ಕೊಣಾಜೆ ಗ್ರಾಮ ಪರಿಸರದ ಮಕ್ಕಳಿಗೂ ಕೂಡ ಇಂಗ್ಲಿಷ್ನಲ್ಲಿ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಸರ್ಕಾರ ಮಲಾರ್ ಶಾಲೆಯಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದಲ್ಲ, ಮಲಾರ್ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನು ಪ್ರಾರಂಭಿಸಿದೆ. ಯಾವುದೇ ಹೆಚ್ಚಿನ ಫೀಸ್ ಇಲ್ಲ ಮತ್ತು ಸರ್ಕಾರದಿಂದ ಬರುವಂತಹ ಎಲ್ಲ ಪಠ್ಯಪುಸ್ತಕ ಇರ್ಬೋದು, ಅಕ್ಷರ ದಾಸೋಹದ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಯಥಾರೀತಿ ಇದೆ. ಈ ವರ್ಷದ ವಿಶೇಷತೆ ಅಂತ ಹೇಳಿದ್ರೆ ಈ ವರ್ಷವನ್ನು 2022-23ನೇ ಶೈಕ್ಷಣಿಕ ವರ್ಷವನ್ನು ನಾವು ಕಲಿಕಾ ಚೇತರಿಕಾ ವರ್ಷ ಅಂತ ಹೇಳಿ ಪ್ರಾರಂಭಿಸಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ 2 ವರ್ಷಗಳ ಅವಧಿಯಲ್ಲಿ ಮಕ್ಕಳು ಕೋವಿಡ್ನಿಂದಾಗಿ ಏನು ಶಿಕ್ಷಣದ ವಂಚಿತರಾಗಿದ್ದಾರೆ. ಆ ಗ್ಯಾಪ್ ಉಂಟಾಗಿದೆ ಮಕ್ಕಳಿಗೆ, ವಿಶೇಷವಾಗಿ ನಮ್ಮ ಹಳ್ಳಿಯ ಮಕ್ಕಳಿಗೆ. ಈಗ ನಮ್ಮ ಪ್ರೈವೇಟ್ ಶಾಲೆಗೆ ಹೋಗುವ ಮಕ್ಕಳಿಗೆ ಶಾಲೆಯ ಟೀಚರ್ಸ್ನವರು ಆನ್ಲೈನ್ ಮಾಡಿದ್ದಾರೆ. ಪೋಷಕರ ಹತ್ರ ಟಿವಿ, ಅದು ಕಂಪ್ಯೂಟರ್ಸ್ ಇತ್ತು, ಮೊಬೈಲ್ಸ್ ಇತ್ತು. ಸೊ ಏನೋ ಒಂದು ರೀತಿಯ ಆ ಗ್ಯಾಪ್ ಅಷ್ಟೇನು ಬಿಲ್ಡ್ ಆಗಲಿಲ್ಲ ಅಂತ ಹೇಳ್ಬೋದು. ಆದರೆ ಖಂಡಿತವಾಗಿಯೂ ನಮ್ಮ ಗ್ರಾಮಾಂತರದ ಮಕ್ಕಳಿಗೆ ಅದು ಖಂಡಿತವಾಗಿಯೂ ಆ ವಯಸ್ಸಿನಲ್ಲಿ ಸಿಗಬೇಕಾದಂತಹ ಶಿಕ್ಷಣ ಸಿಗಲಿಲ್ಲ. ಒಪ್ತಿರಲ್ವಾ? ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಆ ಗ್ಯಾಪ್ ಇನ್ನು ಮುಂದುವರಿತಾ ಹೋದ್ರೆ ಮಗು ಇನ್ನು 10ನೇ ಕ್ಲಾಸಿಗೆ ಬರುವಾಗ ದೊಡ್ಡ ಅದಕ್ಕೆ ತೊಂದರೆ ಉಂಟಾಗ್ತದೆ ಎಂಬ ಕಾರಣಕ್ಕೆ ಈ ವರ್ಷವನ್ನು ಅಭಿಯಾನದ ರೀತಿಯಲ್ಲಿ ಒಂದು ಉಪಕ್ರಮವಾಗಿ ಕಲಿಕಾ ಚೇತರಿಕೆಯನ್ನು ಪರಿಚಯಿಸ್ತಾ ಇದ್ದಾರೆ. ಈ ಕಲಿಕಾ ಚೇತರಿಕೆಯಲ್ಲಿ ಮಕ್ಕಳಿಗೆ ಕಲಿಕಾ ಹಾಳೆ ಕೊಡ್ತಾರೆ. ಮಕ್ಕಳಿಗೆ ಒತ್ತಡ ಆಗದ ರೀತಿಯಲ್ಲಿ ಇಷ್ಟೇ ಅದರ ಯಾವುದೆರಡು ಕ್ಲಾಸ್ಗಳನ್ನು ಅದು ಮಿಸ್ ಮಾಡಿದೆ. ಉದಾಹರಣೆಗೆ ಈಗ ಮಗು 5ನೇ ಕ್ಲಾಸಲ್ಲಿ ಇದೆ. 5ನೇ ಕ್ಲಾಸಲ್ಲಿ ಇದೆ ಅಂತ ಆದ್ರೆ ಅದು 4ನೇ ಮತ್ತು 3ನೇ ಕ್ಲಾಸಿಗೆ ಹೋಗ್ಲಿಲ್ಲ ಸರಿಯಾಗಿ. ಆ 3 ಮತ್ತು 4ನೇ ಕ್ಲಾಸಿನ 35% ಅಂದ್ರೆ 70%, ಮತ್ತು ಈ ಪ್ರಸ್ತುತ 5ನೇ ಕ್ಲಾಸಿನ 30%, 100%ದಷ್ಟು ಕಲಿಯಲೇಬೇಕಾದಂತಹ ಕಲಿಕಾ ಫಲಗಳನ್ನು ಮಾತ್ರ ಆಯ್ಕೆ ಮಾಡಿ ಮಗುವಿಗೂ ಒತ್ತಡ ಆಗದಾಗೆ, ಟೀಚರಿಗೂ ಸ್ಟ್ರೆಸ್ ಆಗಿ ಟೀಚರು ಕೂಡ ಏನು ಕಲೀಲಿಲ್ಲ, ಏನು ಬರೋದಿಲ್ಲ ಅಂತೇಳಿ ಮಗುವಿಗೆ ಜೋರು ಮಾಡದ ಹಾಗೆ, ಮಗುವಿಗೆ ಹಿತವಾಗಿ ಮಿತವಾಗಿ ಏನು ಈ ವರ್ಷ ಸಾಧ್ಯತೆ ಉಂಟು ಅಷ್ಟನ್ನು ಕಲಿಸುವ ನಿಟ್ಟಿನಲ್ಲಿ ಕಲಿಕಾ ಹಾಳೆಗಳನ್ನು ಕೊಡ್ತದೆ. ಇದರಿಂದ ದೊಡ್ಡ ಉಪಯೋಗ ಏನಂತ ಹೇಳಿದ್ರೆ, ಶಿಕ್ಷಕರು ತುಂಬಾ ನೋಟ್ಸ್ ಪುಸ್ತಕ ಮಕ್ಕಳಿಗೆ ಕೊಡ್ಲಿಕ್ಕಿಲ್ಲ. ನೋಟ್ಸ್ ಪುಸ್ತಕಗಳ ಖರ್ಚು ಕಡಿಮೆ, ಎಲ್ಲ ವರ್ಕ್ಸ್ ಇದೆ, ಎಲ್ಲವೂ ಶಾಲೆಯಲ್ಲೇ ಟೀಚರ್ ಮಾಡಿಸ್ತಾರೆ. ಅದರಲ್ಲೇ ಮೌಲ್ಯಮಾಪನದ ಶೀಟ್ ಕೂಡ ಇದೆ. ಅದನ್ನು ಹರಿದು ಟೀಚರ್ ಅದನ್ನು ಕಲೆಕ್ಟ್ ಮಾಡಿ ಪೋರ್ಟ್ಫೋಲಿಯೋ ಅಂತ ಮಾಡ್ತಾರೆ. ಅದರ ಆಧಾರದ ಮೇಲೆ ಮಗುವಿನ ಮೌಲ್ಯಮಾಪನ ಮಾಡಲಾಗ್ತದೆ. ಇದು ಕಲಿಕಾ ಚೇತರಿಕೆ. ಅದಲ್ಲದೆ ನೀವೆಲ್ಲರೂ ಪ್ರಾರಂಭೋತ್ಸವಕ್ಕೆ ಆಸ್ ಅ ಪೇರೆಂಟ್ ಆಗಿರ್ಬೋದು, ಆಸ್ ಅ ಪಂಚಾಯತ್ ಮೆಂಬರ್ ಆಗಿರ್ಬೋದು, ನೀವು ಶಾಲೆಗಳಿಗೆ ಭೇಟಿ ಕೊಟ್ಟಿರ್ತೀರಿ. 14 ದಿವಸಗಳ ಕಾಲ ಶಾಲೆಗಳಲ್ಲಿ ಮಳೆ ಬಿಲ್ಲು ಅಂತ ಕಾರ್ಯಕ್ರಮ ನಡೀತಾ ಇದೆ. ಕೇಳಿದ್ದೀರಾ? ಮಳೆ ಬಿಲ್ಲು 14 ದಿವಸಕ್ಕೆ. ಇದ್ರ ಮಾಹಿತಿ ಸ್ವಲ್ಪ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಇದರಲ್ಲಿ ಪ್ರತಿ ದಿವಸ, ನಿನ್ನೆ ದಿವಸ ಆಟದ ಹಬ್ಬ ನಡೆಯಿತು. ಇವತ್ತಿನ ದಿವಸ ಬೇರೆ ಬೇರೆ ಆಟಿಕೆ ತಯಾರಿಸುವುದು ಮಕ್ಕಳು. ಉದಾಹರಣೆಗೆ ಈ ನಮ್ಮ ತೆಂಗಿನ ಮರದ ಎಲೆಯಲ್ಲಿ ಅದರ ಇದೆಯಲ್ಲ ಗರಿಯಿಂದ ವಾಚ್ ಮಾಡುದು, ಕನ್ನಡಕ ಮಾಡುದು, ಇಂಥದ್ದೆಲ್ಲ ಸಣ್ಣ ಪುಟ್ಟ ಆಟಿಕೆಗಳನ್ನು ಮಕ್ಕಳಿಂದಲೇ, ಅಂದ್ರೆ ಮಕ್ಕಳ ಒಂದು ಸೂಕ್ಷ್ಮ ಇದೆಲ್ಲ ಕೌಶಲಗಳು ಅದು ಬೆಳೀಲಿ ಅಂತೇಳಿ ಅದು ತುಂಬಾ ಆಸಕ್ತಿಯಿಂದ ಮಾಡ್ತಾರೆ. ಮತ್ತು ಮಕ್ಕಳು ತುಂಬಾ ಈಗ 15 ದಿವಸ ಬೇಗ ಶಾಲೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಮಕ್ಕಳಿಗೆ ಉದಾಸೀನ ಇರ್ಬೋದು, ಯಾವಾಗಲೂ ಜೂನ್ 1 ಅಂತ ಅಲ್ವಾ? ಆಗ ಆ ಬೇಸರವನ್ನು ಸುಲಭ ರೀತಿಯಲ್ಲಿ ಪರಿಹರಿಸಿ ಶಾಲಾ ವಾತಾವರಣಕ್ಕೆ ಮಕ್ಕಳನ್ನು ಹೊಂದಿಸಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರ ದಿವಸಕ್ಕೆ ಒಂದು ಚಟುವಟಿಕೆಯನ್ನು ಹೇಳಿದೆ. ನೀವು ಕೂಡ ಹೋಗಿ ಭಾಗವಹಿಸಿ. ನಾಟಕದ ಹಬ್ಬ ಇದೆ ನಾಳೆ, ಚಿತ್ತಾರ ಇದೆ ನಾಳ್ದು, ಚಿತ್ರ ಜಗತ್ತು ಇದೆ ಅದರ ನಂತರ ದಿವಸ, ಕತೆಗಳ ಹಬ್ಬ ಇದೆ. ಹಿರಿಯರು ಹೋಗಿ ಶಾಲೆಯಲ್ಲಿ ಕತೆ ಹೇಳಿ. ಮಕ್ಕಳಿಗೆ ಗೊತ್ತಿಲ್ಲದ ಎಷ್ಟೋ ಚಂದದ ಕತೆ ಇದೆ, ಹಿರಿಯರಿಗೆ ಗೊತ್ತಿರೋದು. ಹೋಗಿ ಶಾಲೆಯಲ್ಲಿ ಭಾಗವಹಿಸಿ ಮಕ್ಕಳಿಗೆ ಕತೆ ಹೇಳ್ಬೋದು. ಕವಿತೆ ಕಟ್ಟೋಣ, ಹಾಡು ಹಾಡೋಣ. ಪರಿಸರ ಹಬ್ಬ ಇದೆ. ಆ ಪರಿಸರ ಹಬ್ಬ ದಿವಸ ಗಿಡ ಎಲ್ಲ ಡೊನೇಟ್ ಮಾಡಿಕೊಂಡು ಮಕ್ಕಳಿಗೆ ತಮ್ಮ ಪರಿಸರದಲ್ಲಿ ಗಿಡ ಬೆಳೆಯುವಂತಹ ಒಂದು ಆಸಕ್ತಿಯನ್ನು ಕೂಡ ಬೆಳೆಸಬಹುದು. ಗಣಿತದ ಗಮ್ಮತ್ತು ಇದೆ. ಇತಿಹಾಸದ ಹಬ್ಬ ಇದೆ. ಅಡುಗೆ ಮನೆಯಲ್ಲಿ ವಿಜ್ಞಾನ ಇದೆ. ಆಮೇಲೆ ಶಾಲೆ ಸಿಂಗಾರ, ಈ ರೀತಿ ಎಲ್ಲ ಚಟುವಟಿಕೆ ಇದೆ. ಎಲ್ಲ ಚಟುವಟಿಕೆಯಲ್ಲಿ ತಾವು ಭಾಗವಹಿಸಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ. ಮತ್ತೆ ಪಠ್ಯಪುಸ್ತಕಗಳು ಈಗಾಗಲೇ ವಿತರಣೆಗೆ ಸಿದ್ಧವಾಗಿದೆ. ನಾಳೆಯಿಂದ ಎಲ್ಲ ಶಾಲೆಗಳಿಗೆ ಪಠ್ಯಪುಸ್ತಕ ವಿತರಣೆ ಆಗ್ತದೆ. ಅತ್ಯಂತ ವಿಶಿಷ್ಟವಾದ ಸರ್ಕಾರದ ಈ ಸಲದ ಕಾರ್ಯಕ್ರಮ ಹೇಳಿದ್ರೆ, ಯಾವತ್ತು ಆಗಸ್ಟ್ ಆಗುವಾಗ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ಕೊಡುವುದು, ಆಗಸ್ಟ್ ಆಗುವಾಗ. ಆದ್ರೆ ಈ ಶೈಕ್ಷಣಿಕ ವರ್ಷದ ವಿಶೇಷ ಹೇಳಿದ್ರೆ, ಈಗಲೇ ಶಾಲೆ ಪ್ರಾರಂಭ ಆಗುವಾಗಲೇ ಪ್ರತಿ ಶಾಲೆಗೆ ಶಿಕ್ಷಕರ ಕೊರತೆಯನ್ನು ಗಮನಿಸಿಕೊಂಡು ಅತಿಥಿ ಶಿಕ್ಷಕರನ್ನು ನೀಡಿದ್ದಾರೆ.
ಇವಿಷ್ಟು ಈ ಪ್ರಸ್ತುತ ಮಾಹಿತಿ ಇದೆ. ಮತ್ತು ಇನ್ನೇನಾದ್ರೂ ನಿಮಗೆ ಪ್ರಶ್ನೆಗಳಿದ್ರೆ ಕೇಳಿ, ನಾನು ಉತ್ತರಿಸಬಹುದು. ಇನ್ನೊಂದು ಮುಖ್ಯ ಮಾಹಿತಿ, ಮಕ್ಕಳು ಹೊರಗುಳಿತಾರೆ. ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಉದಾಸೀನ ಮಾಡಿ ಮನೆಯಿಂದ ಶಾಲೆಗೆ ಹೋಗುದಿಲ್ಲ, ಕೆಲವು ಅಂಗಡಿಗಳಲ್ಲಿ ಕೆಲಸಕ್ಕೆ ನಿಲ್ತಾರೆ. ಗ್ರಾಮಸ್ಥರಾದ ತಾವು ಎಲ್ಲಿ ಶಾಲೆಯ ಅವಧಿಯ ಶಾಲೆಗೆ ಹೋಗ್ಬೇಕಾದ ಮಕ್ಕಳು ಕೆಲಸದಲ್ಲಿದ್ದಾರೋ ಅವರನ್ನು ಗಮನಿಸಿ ಅವರ ಮಾಹಿತಿಯನ್ನು ದಯವಿಟ್ಟು ಶಾಲೆಗಳಿಗೆ ನೀಡಿ ಅಥವಾ ನಮ್ಮ BRCಗೆ ನೀಡಬಹುದು. ಆಮೇಲೆ ಆದಷ್ಟು ನಿಮ್ಮ ಮಕ್ಕಳನ್ನು ಸರಕಾರಿ ಶಾಲೆಗೆ ಸೇರಿಸಿ ಸರಕಾರಿ ಶಾಲೆ ಉಳಿಯುವ ನಿಟ್ಟಿನಲ್ಲಿ ನೀವು ಕೈ ಜೋಡಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆ. ಪದ ಹೌದು ಹೌದು. ಇಲ್ಲಿ ನಮ್ಮ ಬಳಿ ಈಗ ಪಂಚಾಯತಿಗೆ ಒಂದು ವಿನಂತಿ ಪತ್ರವನ್ನು ಇಟ್ಕೊಂಡು ಕೊಣಾಜೆ ಪದವು ಶಾಲೆಯವರು ಬಂದಿದ್ದಾರೆ. ಅವರ ಶಾಲೆಯಲ್ಲಿ ಹಲವಷ್ಟು ಸಮಸ್ಯೆಗಳಿವೆ. ದಯವಿಟ್ಟು ಇದನ್ನು ಅಧ್ಯಕ್ಷರು, PDO ಇವರೆಲ್ಲ ಗಮನಿಸಿ ಇದನ್ನು ಪರಿಹರಿಸಿಕೊಡ್ಬೇಕಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೊಣಾಜೆ ಪದವು ಶಾಲೆ. ಮೇಡಮ್, ಈಗ ಕನ್ನಡ ಮೀಡಿಯಂ ಶಾಲೆ ಈಗ ಇಂಗ್ಲೀಷ್ ಮೀಡಿಯಂ ಮಾಡಬೇಕಂತ ಹೇಳಿದ್ರೆ ಪ್ರಾರಂಭಿಕವಾಗಿ ನಾವು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಅದು ಯಾವ ರೀತಿಯಾಗಿ ಸ್ಯಾಂಕ್ಷನ್ ಆಗಿ ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ರೆ ಒಳ್ಳೆಯದು. ಸರಿ ಸರಿ. ಈಗ ಯಾವೆಲ್ಲ ಶಾಲೆಗಳಿಗೆ ಒಂದು ವೇಳೆ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಅಲ್ಲಿನ ಪರಿಸರದ ಮಕ್ಕಳಿಗೆ ಉಪಯೋಗ ಆಗ್ತದೆ ಮತ್ತು ಸಂಪೂರ್ಣವಾಗಿ ಊರಿನವರ ಬೆಂಬಲ ಬೇಕು. ಪ್ರಾರಂಭದಲ್ಲಿ ಸರ್ಕಾರದಿಂದ ಏನು ಸಿಗುವುದಿಲ್ಲ. ಉದಾಹರಣೆಗೆ ಆಲ್ರೆಡಿ ಪ್ರಾರಂಭ ಆಗಿರುವ ಶಾಲೆಗಳಿಗೆ ಮಾತ್ರ ಪುಸ್ತಕ ವಿತರಣೆ ಆಗ್ತದೆ. ಆ ಒಂದು ವರ್ಷ ನೀವೇ ಸ್ವಲ್ಪ ಜೆರಾಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿ, ಮತ್ತು ನೆಕ್ಸ್ಟ್ ವರ್ಷದಲ್ಲಿ ಅದು ಮಕ್ಕಳಿಗೆ ಸಿಗ್ತದೆ. ಮತ್ತು ನಮ್ಮ BO ಆಫೀಸ್ ಇದೆ ಸರ್ ಇಲ್ಲಿ ಬೋಳಾರದಲ್ಲಿ, ಅಲ್ಲಿಗೆ ಬನ್ನಿ. ಒಮ್ಮೆ ಆಸಕ್ತಿ ಇರುವ ಶಾಲೆಯವರು ಏನ್ ಮಾಡಬಹುದು, ಆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ನಮಗೆ ಆಸಕ್ತಿ ಇದೆ, ನಾವು ನಮ್ಮ ಶಾಲೆಯಲ್ಲಿ LKG UKG ಇಂದಲೇ ಪ್ರಾರಂಭಿಸಬಹುದು ಸರ್. ಒಂದು ನೀವು ಪರ್ಮಿಷನ್ ಕೇಳಿದ್ರೆ, ಈಗ ಪರ್ಮಿಷನ್ಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು. ಬರೀ ಕನ್ನಡ ಅಂತ ಹೇಳಿ ಈಗಿನ ಅಂದ್ರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಕಾಲಕ್ಕೆ ತಕ್ಕ ಕೋಲ ಅಂತ ಹೇಳ್ತಾರಲ್ವಾ. ಇಂಗ್ಲಿಷ್ ಪ್ರೀತಿ ಅಲ್ಲ, ಇಡೀ ವಿಶ್ವದಲ್ಲಿ ಇಂಗ್ಲಿಷ್ ನಡೀತಿರುವಾಗ ಎಲ್ಲ ಮಕ್ಕಳು ಇಂಗ್ಲಿಷ್ ಅಂತ ಹೋಗ್ತಿರುವಾಗ ನಾವೊಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಇಂಗ್ಲಿಷ್, ಅದು ಇಂಗ್ಲಿಷ್ ವ್ಯಾಮೋಹದಿಂದ ಅಲ್ಲ, ಕನ್ನಡ ಶಾಲೆಗಳನ್ನು ಮುಚ್ಚುವ ಹುನ್ನಾರ ಕೂಡ ಅಲ್ಲ. ಜನರಿಗೆ ಹೇಗೆ ಬೇಕೋ ಹಾಗೆ. ಆದ್ರಿಂದ ಬನ್ನಿ ಸರ್, ಬೇಡಿಕೆ ಕೊಡಿ ಆಯ್ತಾ. ಥ್ಯಾಂಕ್ ಯು. ಎಸ್ ಸರ್. ಹೌದು ಸರ್. ಹೌದು ಸರ್. ಈಗ ನಮ್ಮ ಕರ್ನಾಟಕದಲ್ಲಿ ನೀವೆಲ್ಲರೂ ತಿಳಿದಿರುವ ಹಾಗೆ NEP ಅಳವಡಿಕೆ ಆಗ್ತಾ ಇದೆ, ಎಲ್ಲಾ ಶಾಲೆಗಳಲ್ಲಿ ಜಾರಿಗೆ ಬಂದಿದೆ. ಇದಕ್ಕೆ ಸಂಬಂಧ ಈ ಕಲಿಕಾ ಚೇತರಿಕೆ ಕೂಡ ಅದರ ಆಧಾರದಲ್ಲಿ ಇರುವಂತದ್ದು. ಯಾಕಂದ್ರೆ ಮಗುವಿನ FLN ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ ಎಂಬುದು ಅತಿ ಇಂಪಾರ್ಟೆಂಟ್. ಹೊಸ ಶಿಕ್ಷಣ ನೀತಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾವ ಮಗು ಬುನಾದಿ ಹಂತದ ಭಾಷೆ ಮತ್ತು ಗಣಿತವನ್ನು ಕಲಿತದೋ ಅದು ಮುಂದಿನ ಹಂತದಲ್ಲಿ ಯಾವುದೇ ಬೇಕಾದ ವಿಷಯವನ್ನು ಅದು ಸುಲಭವಾಗಿ ಕಲಿತದೆ. ಯಾವ ಮಗುವಿಗೆ ಬುನಾದಿ ಹಂತದ ಭಾಷೆ ಮತ್ತು ಗಣಿತದ ಒಂದು ಕೌಶಲ್ಯ ಸಿಗುವುದಿಲ್ವೋ ಅದು ಮಗುವಿನ ಜೀವನ ಒಂದು ಸ್ವಲ್ಪ ಫೇಲಿಯರ್ ಆಗ್ತದೆ ಶೈಕ್ಷಣಿಕವಾಗಿ ಎಂಬ ನಿಟ್ಟಿನಲ್ಲಿ ನಿಪುಣ್ ಭಾರತ್ ಇದರ ಒಂದು ಆಶಯದ ಪ್ರಕಾರದಲ್ಲಿ FLN ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿಯನ್ನೇ ನಾವು ಪ್ರಾಥಮಿಕ ಹಂತದಲ್ಲಿ ಕೇಂದ್ರವಾಗಿಟ್ಟುಕೊಂಡು ಈ ಸಲ ಅದಕ್ಕೆ ಹೆಚ್ಚು ಗಮನ ಕೊಟ್ಟು ನಾವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ ಸರ್. 8ನೇವರೆಗೆ ಇದ್ದದ್ದು, ಸ್ಟಾರ್ಟಿಂಗ್ ಇಂದ ಸಹ 8ನೇವರೆಗೆ ಕೊಡ್ತಾರೆ. ಹೌದು, ರೈಟ್ ಅಂದ್ರೆ ಮತ್ತು ಇದು ರೈಟ್ ಟು ಎಜುಕೇಶನ್ ಅಲ್ಲಿ ಅಂದ್ರೆ ಇದು ಇಂಗ್ಲಿಷ್ ಮೀಡಿಯಂಗಳಲ್ಲಿ ಕಲಿಯುವ ಹಾಗೆ ಅದು 8ನೇವರೆಗೆ ಮಾತ್ರ ಕೊಟ್ಟಿದ್ದಾರೆ. ಅದಂದ್ರೆ ನಂತರ ಮಕ್ಕಳು ಸಾಮಾನ್ಯ ಭೇದದವರು 9ನೇ ಕ್ಲಾಸ್ಗೆ ಇಂಗ್ಲಿಷ್ ಮೀಡಿಯಂಗೆ ಸೇರ್ತಾರೆ. ಅಂದ್ರೆ ಪ್ರಾರಂಭದ ಹಂತದಲ್ಲಿ ಕೆಲವು ಪೋಷಕರಿಗೆ ಆಸೆ ಇರ್ತದೆ, ಅದಕ್ಕೆ ಅವಕಾಶ ಕೊಟ್ಟದ್ದು 8ನೇವರೆಗೆ. ಅಂದ್ರೆ ನಮ್ಮಲ್ಲೆಲ್ಲ 8ನೇವರೆಗೆ ಇದು ಬರ್ತದೆ ಗವರ್ಮೆಂಟ್ ಶಾಲೆಗಳು. ಆದ್ರಿಂದ ಅಲ್ಲಿ ಅಪ್ಲೈ ಹಾಕಿದ ಮಕ್ಕಳಿಗೆ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ವಲ್ಪ ಕಲೀಲಿಕ್ಕೆ ವಿಷಯ ಗೊತ್ತು. ಅದು 8ನೇವರೆಗೆ ಇದ್ದದ್ದು ಮೇಡಮ್. ಆಯ್ತಾ ಮಾಹಿತಿಯ ಅದ್ರ ಬಗ್ಗೆ ಈಗ ಪ್ರಸ್ತುತ ಯಾವುದೇ ಅಪ್ಡೇಟ್ ಮಾಡಿಲ್ಲ. ಅದರ ತರಗತಿ ಬದಲಾವಣೆ ಇದ್ರೆ ಹೇಳ್ತೇವೆ ಮೇಡಮ್. ಆಯ್ತಾ, ಮುಂದಿನ ಸಭೆಯಲ್ಲಿ ಹೇಳ್ತೇವೆ. ಎಸ್ ಮೇಡಮ್, ಥ್ಯಾಂಕ್ ಯು. ಆರೋಗ್ಯ ಇಲಾಖೆ ಹರ್ಷಿತಾ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಿಕಲ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಇಲಾಖೆಯಿಂದ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಬಂದಿದ್ದೇನೆ. ಅದರ ಒಟ್ಟಿಗೆ ನಮಗೆ ಯಾವ ತರ ಸಮಸ್ಯೆ ಆಗ್ತಿದೆ ಅಂತ ಸಹ ನಾನು ಹೇಳ್ಬೇಕಂತ ಇದ್ದೇನೆ ಇವತ್ತು. ಫಸ್ಟ್ ಏನಂತ ಅಂದ್ರೆ, ಇವಾಗ ಮುಚ್ಚಿಲಕೋಡಿಯಲ್ಲಿ ಸಬ್ ಸೆಂಟರ್ ಇತ್ತು. ಸೊ ಅಲ್ಲಿಗೆ ಇವಾಗ ನಮಗೊಬ್ರು CHO ಅಂತ ಹಾಕಿದ್ದಾರೆ, ಅಂದ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಫೀಸರ್ ಅಂತ ಹೇಳ್ಬಿಟ್ಟು. ಸೊ ಅವರು ಇನ್ನ ಸಬ್ ಸೆಂಟರ್ ಅಲ್ಲಿ ಕುತ್ಕೊಂಡಿರ್ತಾರೆ, ಅಂದ್ರೆ ಉಪಕೇಂದ್ರದಲ್ಲಿ ಕುತ್ಕೊಂಡಿರ್ತಾರೆ. ಅವರಲ್ಲಿ BP ಶುಗರ್ ಟೆಸ್ಟ್ ಮಾಡೋದಾಗಿರ್ಬೋದು, ಮತ್ತೆ ಮಾತ್ರೆ ಕೊಡೋದಾಗಿರ್ಬೋದು. ಅಂದ್ರೆ ಏನು ಮಿನಿಮಮ್ ಸಡನ್ ಆಗಿ ಯಾರು ಬಂದ್ರೆ, ಇವಾಗ ಜ್ವರದಾಗಿರ್ಬೋದು, ಶೀತದಾಗಿರ್ಬೋದು, ಅಂತವ್ರಿಗೆ ಬರೀ ಮಿನಿಮಮ್ ಅಲ್ಲಿ ಮಾತ್ರೆ ಎಲ್ಲ ಕೊಟ್ಟು ಕಳಿಸ್ತಾರೆ. ಅಂತ ಸೇವೆಗಳು ನಡೀತದೆ.
ಆದ್ರೆ ನಮಗೆ ಶುಗರ್ ಸ್ಟ್ರಿಪ್ಸ್ ಇಲ್ಲಿ ತನಕ ನಮಗೆ ಸ್ಟೇಟ್ ಇಂದಾನೆ ಬಂದಿಲ್ಲ. ಸೊ ನಾವು ಇಲ್ಲಿ PH ಅಲ್ಲಿ ಸಹ ಇಷ್ಟು ದಿನ ಇಲ್ಲಿಲ್ಲ, ನಾವು ಅದು ಖರೀದಿ ಮಾಡಿ ಇವಾಗ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ ಶುಗರ್ ಟೆಸ್ಟ್ ಮಾಡ್ತಾ ಇದ್ದೇವೆ. ಸೊ ಬಟ್ ಬಂದ ಕೂಡಲೇ ನಾವು ಅಂದ್ರೆ ಶುಗರ್ ಟೆಸ್ಟಿಗೆಲ್ಲ ನೀವು ಅಲ್ಲಿಗೆ ಹೋಗಿ ಮಾಡಿಸ್ಬೋದು. ಅಲ್ಲಿ ತನಕ ನೀವು ಅವ್ರ ಜೊತೆ ಸಹಕರಿಸ್ಬೇಕಂತ ನಾನು ಕೇಳ್ಕೊಂತೀನಿ. ಮತ್ತೆ ಅವರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅಲ್ಲಿ ನಿಂತು ಕೆಲಸ ಮಾಡಬೇಕು. ಮತ್ತೆ ಇನ್ನೊಂದು ಏನಂತಂದ್ರೆ ಅವ್ರಿಗೆ ಸಹ ಫೀಲ್ಡ್ ವಿಸಿಟ್ ಇರುತ್ತೆ. ಅವ್ರಂದ್ರೆ ಅದು ಸಬ್ ಸೆಂಟರ್ ಅಲ್ಲೇ ಇರೋದಿಲ್ಲ, ಬೆಳಿಗ್ಗೆ ಹೊತ್ತು ಅವರು ಅಲ್ಲಿ ಕುತ್ಕೊಂಡಿರ್ಬೇಕು ಬೈ 12:30 12:45 ತನಕ. ಆಮೇಲೆ ಮಧ್ಯಾಹ್ನದ ಮೇಲ್ಗಡೆ ಅವರು ಬೇರೆ ಕಡೆ ಎಲ್ಲ ಹೋಗಿ ಅಂದ್ರೆ ನಮ್ದು ಏನಿದೆ ಸರ್ವೆ ಮಾಡ್ಬೇಕು ಅದನ್ನ ಅವರು ಮಾಡ್ತಾರೆ. ಆಶಾ ವರ್ಕರ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇವಾಗ ಇಂಜೆಕ್ಷನ್ ಇಂದು ಹೇಳ್ತೀನಿ. ನಮ್ಗೆ ಇವಾಗ ಕೋವಿಶೀಲ್ಡ್ ಏನಂತ ಆಗಿದೆ ಅಂದ್ರೆ ಇವಾಗ ಬೂಸ್ಟರ್ ಡೋಸ್ ಬಂದಿದೆ. ಅಂದ್ರೆ 60 ವರ್ಷದ ಮೇಲ್ಪಟ್ಟವರಿಗೆ ಬೂಸ್ಟರ್ ಡೋಸ್ ಬಂದಿದೆ. ಅವರು ಬಂದು ತಗೊಳ್ಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಗ್ತದೆ. ನಾವೇನಂತ ಅನ್ಕೊಂಡಿದೀವಿ ಅಂದ್ರೆ ಬರೀ ಬುಧವಾರದೊತ್ತು ಅದನ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ಬೇರೆ ದಿನ ಬಂದ್ರೆ ಒಂದು ವಯಲ್ ಓಪನ್ ಮಾಡಿದ್ರೆ ನಾವು 10 ಜನರಿಗೆ ಕೊಡ್ಬೇಕಾಗುತ್ತೆ. ಆದ್ರೆ ನಮಗೆ ಅಷ್ಟು ಜನ ಬರ್ತಾ ಇಲ್ಲ ಇವಾಗ ವ್ಯಾಕ್ಸಿನ್ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ದಿನ ಅದನ್ನ ನಿಗದಿಪಡಿಸಿ ಅವತ್ತಿನ ದಿನ ಅವ್ರು ಬಂದ್ರೆ ನಾವು ಅವರಿಗೆ ಕೊಡ್ತೇವೆ. ಸೊ 60 ವರ್ಷದ ಕೆಳಪಟ್ಟವ್ರಿಗೆ ಸಹ ಬೂಸ್ಟರ್ ಡೋಸ್ ಬಂದಿದೆ. ಎಲ್ಲರಿಗೂ ಸಹ ಮೆಸೇಜ್ ಬರ್ತಾ ಇದೆ ಯಾರಿಗೆ ಆಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಏನಂತ ಅಂದ್ರೆ ನಿಮಗೆ ಎಲ್ಲ ಸರ್ಟಿಫಿಕೇಟ್ ಸಿಗೋದಿಲ್ಲ, ಯಾಕಂದ್ರೆ ಅದು ಗೌರ್ಮೆಂಟ್ ಇಂದಾನೆ ಓಪನ್ ಆಗಿಲ್ಲ. ಸೊ ಅದು ಓಪನ್ ಆದ್ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಬರ್ತದೆ. ಇಂಜೆಕ್ಷನ್ ಬೇಕಂತವ್ರು ಅಲ್ಲಿ ಬಂದು ತಗೊಳ್ಬಹುದು. ಅದು ಏನಂತಂದ್ರೆ 2ನೇ ಡೋಸ್ ತಗೊಂಡು 9 ತಿಂಗಳು ಕಳೆದಿರ್ಬೇಕು ಅಂತವ್ರಿಗೆ ಮಾತ್ರ ಅದು ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗುತ್ತೆ. ಮತ್ತೆ ಮಕ್ಕಳಿಂದು 15ರಿಂದ 18 ವರ್ಷದ ಕೋವ್ಯಾಕ್ಸಿನ್ ಇತ್ತು, ಅದು ಇವಾಗ ನಾವು ಕೊಡ್ತಾ ಇಲ್ಲ. ಯಾಕಂದ್ರೆ ಅದನ್ನ ಒಂದು ಬಾಟಲ್ ಓಪನ್ ಮಾಡಿದ್ರೆ ನಮಗೆ 20 ಜನ ಬೇಕು. ಅದು 20 ಮಕ್ಕಳು ಬಂದ್ರೆ ಮಾತ್ರ ನಾವು ಓಪನ್ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ನಾವು ಅದು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತುಂಬಾನೇ ವೇಸ್ಟೇಜ್ ಆಗುತ್ತೆ. ಹಾಗಾಗಿ ಮತ್ತೆ 12ರಿಂದ 14 ವರ್ಷದ ಮಕ್ಕಳಿಗೆ ಶುಕ್ರವಾರದೊತ್ತು ಇಡ್ಬೇಕಂತ ಇದ್ದೇವೆ. ಸೊ ಅದೇ ಹೆಸರು ಕಾರ್ಬಿವ್ಯಾಕ್ಸ್ ಅಂತ ಹೇಳ್ಬಿಟ್ಟು ಸೇಮ್ ಕೋವಿಶೀಲ್ಡ್ ತರನೇ, ಆದ್ರೆ ಏನಂದ್ರೆ ಇದು ಮಕ್ಕಳಿಗೆ ಅಂತ ಮಾಡಿಟ್ಟಿರೋದು. ಸೊ ಅವರು ಮತ್ತೆ ಬರ್ಬೇಕಾದ್ರೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ಒಳಗಡೆನೆ ಬರ್ಬೇಕು. ಅದು ಸಹ ಹೀಗೆ ಒಂದು ವಯಲ್ ಓಪನ್ ಮಾಡಿದ್ರೆ 20 ಮಕ್ಕಳಿಗೆ ನಾವು ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಶಾಲೆಗೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ, ಯಾವಾಗ ಅಂದ್ರೆ ಶುಕ್ರವಾರದೊತ್ತು ಕಳಿಸಿ ಅಂತ. ಅವಾಗ ಬಂದಾಗ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ ನಂತರ ಯಾವುದೇ ಕಾರಣಕ್ಕೂ ನಾವು ವ್ಯಾಕ್ಸಿನ್ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸ್ವಲ್ಪ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಮ್ಗೆ 20 ಮಕ್ಕಳು ಬರ್ಲಿಕ್ಕೆ ಇಲ್ಲ, ಮತ್ತೆ ವೇಸ್ಟೇಜ್ ಆಗುತ್ತೆ. ಒಂದು ವಯಲ್ ಓಪನ್ ಮಾಡಿದ್ರೆ ನಾವು 4 ಗಂಟೆ ಮಾತ್ರ ಅದನ್ನು ಉಪಯೋಗಿಸ್ಬೋದು. ಸೊ ಅವರು 10 ಗಂಟೆಗೆ ನಾವು ಓಪನ್ ಮಾಡಿದ್ರೆ 1 ಗಂಟೆ ತನಕ ನಾವು ಅವರಿಗೆಲ್ಲ ಇಂಜೆಕ್ಷನ್ ಕೊಡ್ತೇವೆ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಡೆಂಗು ಮತ್ತೆ ಮಲೇರಿಯಾ. ಸೊ ಇವಾಗ ಅದು ಸೀಸನ್ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏನಂದ್ರೆ ಎಲ್ಲಿ ಸಹ ಜ್ವರ ಬಂತು, ಮೈಕೆ ನೋವು ಬಂದಿದೆ, ತಲೆನೋವೆಲ್ಲ ಇದೆ ಅಂತಂದ್ರೆ ಪ್ಲೀಸ್ ಹಾಸ್ಪಿಟಲ್ಗೆ ಬಂದು ಟೆಸ್ಟ್ ಮಾಡಿಸಿ. ಅಥವಾ ನಮ್ಮ ಆಶಾ ಕಾರ್ಯಕರ್ತರು ಯಾವಾಗ ಮನೆ ಭೇಟಿ ಕೊಡ್ತಾರಲ್ಲ, ನಿಮ್ಗೆ ಜ್ವರ ಎಲ್ಲ ಇದ್ರೆ ಅವ್ರಿಗೆ ಹೇಳ್ಬೇಕು. ಅವಾಗ ಅವರೊಂದು ಟೆಸ್ಟ್ ಮಾಡಿ ನಮ್ಗೆ ತಗೊಂಡ್ಬಂದು ಸ್ಲೈಡ್ ನಮ್ಗೆ ಕೊಡ್ತಾರೆ, ನಾವು ಅಲ್ಲಿ ಹಾಸ್ಪಿಟಲ್ ಪರೀಕ್ಷೆ ಮಾಡ್ತೀವಿ. ಇಲ್ಲಿ ಸಹ ಆಗಿಲ್ಲ ಅಂದ್ರೆ ಅವ್ರು ನಮ್ಗೆ ಮಾಹಿತಿ ಕೊಡ್ತಾರೆ. ಇಲ್ಲಿಂದ ಬ್ಲಡ್ ಸ್ಯಾಂಪಲ್ ತಗೊಂಡೋಗಿ ನಾವು ವೆನ್ಲಾಕಿಗೆ ಕೊಟ್ಬಿಟ್ಟು ಅಲ್ಲಿ ನಾವು ಡೆಂಗ್ಯೂಗೆ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂತಂದ್ರೆ ಡೆಂಗ್ಯೂ ಮತ್ತೆ ಮಲೇರಿಯಾದಿಂದ ಸಾಯುವಂತ ಇದಾಗಬಾರ್ದು. ಯಾಕಂದ್ರೆ ಅದು ಒಂದು ನಾವು ಕರೆಕ್ಟಾಗಿ ನೋಡಿ ಟ್ರೀಟ್ಮೆಂಟ್ ಬೇಗನೆ ಶುರು ಮಾಡಿದ್ರೆ ಅವ್ರಿಗೆ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದೇನಂತಂದ್ರೆ ಎಲ್ಲಿ ನೀರು ಉತ್ಪತ್ತಿ ಆಗೋ ಸ್ಥಾನಗಳಿರುತ್ತೆ ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಬೇಕಾಗುತ್ತೆ. ಇದು ಇವಾಗ ಆತರ ಸರ್ವೆ ನಮ್ಮ ಆಶಾ ವರ್ಕರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಗೆ ಹೋಗಿ ಎಲ್ಲಿ ನೀರ್ ನಿಲ್ತಾ ಇದೆ, ಆಮೇಲೆ ಅಲ್ಲಿ ಎಲ್ಲೆಲ್ಲಿ ನೀರ್ ನಿಲ್ತದೆ ಅಲ್ಲೆಲ್ಲ ಇದ್ ಮಾಡ್ಬೇಕಾಗತ್ತೆ. ಏನದು ನೀರ್ ಇಲ್ಲದ ಹಾಗೆ ನೋಡ್ಬೇಕಾಗುತ್ತೆ. ನಮ್ಮ ಆಶಾ ವರ್ಕರ್ಸ್ ಆಗಿರ್ಬಹುದು ಅವರೆಲ್ಲ ಬಂದು ಸರ್ವೆ ಮಾಡ್ಬೇಕಾದ್ರೆ ನೀವು ಅವ್ರಿಗೆ ಕೋಆಪರೇಟ್ ಮಾಡ್ಬೇಕಂತ ಕೇಳ್ಕೊಂತೀನಿ. ಇನ್ನೊಂದೇನಂತಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಏನಂತಂದ್ರೆ ಎಲ್ಲರೂ ಬರ್ತಾರೆ, ಕಟ್ಬಿಡೋದು, ಪ್ಲಾಸ್ಟಿಕ್ ಅಲ್ಲಿ ಕಟ್ಟೋದು, ತಗೊಂಡೋಗಿ ಅಲ್ಲಿ ಹಾಕೋದು, ಇಲ್ಲಿ ಹಾಕೋದು. ಆಮೇಲೆ ಏನಾದ್ರು ರೋಗ ಬಂತು ಅಂದ್ರೆ ನಮಗೆ ಬಂದ್ಬಿಟ್ಟು ಲೆಟರ್ ಕೊಡ್ತಾರೆ. ಹಾಗಾಗಿ ಹೇಳ್ತೀನಿ, ಫಸ್ಟ್ ಏನೇ ಪ್ರಿವೆಂಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಅದನ್ನು ಶುರುನೇ ಮಾಡಬಾರ್ದು. ಎಲ್ಲ ಆಗಾದ್ಮೇಲೆ ಇದ್ ಮಾಡೋದಲ್ಲ, ಶುರುನೇ ಮಾಡ್ಲಿಲ್ಲ ಅಂದ್ರೆ ಸರಿ ಆಗುತ್ತೆ. ಇವಾಗ ಏನಂತಂದ್ರೆ ನೀವು ಕರೆಕ್ಟ್ ಆಗಿ ಎಲ್ಲ ಸಪ್ರೇಟ್ ಮಾಡಿ ಕಸಗಳನ್ನ ನೀಟಾಗಿ ಹಾಕಿದ್ರೆ ಅವಾಗ ರೋಗ ತಡೆಗಟ್ಟೋದು ತುಂಬಾನೇ ಈಸಿ ಆಗುತ್ತೆ. ನಾನು ಸಹ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಬ್ಲಾಕ್ ಕವರ್ಸ್ ಎಲ್ಲ ಹಾಕಿರ್ಬೋದು, ಬೇರೆ ಕವರ್ಸ್ ಅಲ್ಲಿ ತಗೊಂಡೋಗಿ ಎಲ್ಲಿ ಇದಿರುತ್ತೆ ಜಾಗ ಇರುತ್ತೆ ಎಲ್ಲಿ ನೋಡೋದಿಲ್ಲ ಅಲ್ಲಿ ತಗೊಂಡೋಗಿ ಬಿಸಾಡುವಂಥದ್ದು. ಅದನ್ನ ಎಲ್ಲರೂ ನಿಲ್ಲಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಒಂದು ಸತಿ ಅದರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಯ್ತು ಅಂದ್ರೆ ಆಗೋದು ಜನರಿಗೆ ತೊಂದರೆ ಆಗುತ್ತೆ, ಜೀವಕ್ಕೆ. ಆಯ್ತಾ? ಇನ್ನೊಂದು ಏನಂತಂದ್ರೆ ನಮ್ಮಲ್ಲಿ ಲ್ಯಾಬ್
ವರ್ಕ್ ಆಗ್ತಿದೆ. ನಮ್ಮಲ್ಲಿ ಲ್ಯಾಬ್ ವರ್ಕ್ ಆಗೋದು ಬರೀ ಟ್ಯೂಸ್ಡೇಸ್ ಮತ್ತೆ ಫ್ರೈಡೆ, ಮಂಗಳವಾರ ಮತ್ತೆ ಶುಕ್ರವಾರ. ಅದು ನಮಗೆ ಬೋಳಿಯರ್ PH ಇಂದ ಅವ್ರ ಲ್ಯಾಬ್ ಟೆಕ್ನಿಷಿಯನ್ ಬಂದು ಮಾಡ್ತಿರೋದು. ಯಾರಿಗೆ ಲ್ಯಾಬ್ ಟೆಸ್ಟ್ ಬೇಕಂತ ಇದ್ರೆ ಅವರು ಮಂಗಳವಾರ ಮತ್ತೆ ಶುಕ್ರವಾರ ಬರ್ಬೇಕಾಗುತ್ತೆ. ಅವತ್ತಿನ ದಿನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದೇನಂತಂದ್ರೆ ಲೈಸೆನ್ಸ್ ರಿನ್ಯೂವಲ್ಗೆ ಎಲ್ಲರೂ ಅಲ್ಲಿಗೆ ಬರ್ತಾರೆ. ನನಗೆ ಪೇಷಂಟ್ಸ್ ಅಲ್ಲಿ ಬೆಳಿಗ್ಗೆ ಹೊತ್ತು ತುಂಬಾ ಜನ ಇರ್ತಾರೆ. ನಮ್ಮಲ್ಲಿ ಸ್ಟಾಫ್ ನಿಜವಾಗ್ಲೂ ಕಮ್ಮಿ ಇದ್ದಾರೆ. ನಾನು ಮತ್ತೆ ಗ್ರೂಪ್ ಡಿ ಅಷ್ಟೇ ಇರೋದು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋದಕ್ಕೆ. ಪೇಷಂಟ್ಸ್ ನಾವೇ ನೋಡ್ಬೇಕು, ಟ್ಯಾಬ್ಲೆಟ್ಸ್ ನಾವೇ ಕೊಡ್ಬೇಕಾಗುತ್ತೆ. ಮಧ್ಯದಲ್ಲಿ ಬಂದು ನಂಗೆ ಸರ್ಟಿಫಿಕೇಟ್ ಸೈನ್ ಮಾಡ್ಕೊಡಿ, ಅದ್ ಮಾಡ್ಕೊಡಿ, ಇದ್ ಮಾಡ್ಕೊಡಿ ಅಂತ ಇದ್ ಮಾಡ್ಬಾರ್ದು. ಬೆಳಿಗ್ಗೆ ಹೊತ್ತು ನಾವು ಬರೀ ಪೇಷಂಟ್ಸ್ನೇ ನೋಡೋದು. ಮಧ್ಯಾಹ್ನದ ಹೊತ್ತು ಏನೇ ರಿಪೋರ್ಟ್ಸ್ ನಾವು ಮಾಡ್ತಾ ಇರ್ತೀವಿ, ರಿಪೋರ್ಟ್ಸ್ ಆಗಿರ್ಬೋದು, ಲೈಸೆನ್ಸ್ ರಿನ್ಯೂವಲ್ಗೆ ಸೈನ್ ಮಾಡೋದಾಗಿರ್ಬೋದು, ಅದು ಮಾಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಬೆಳಿಗ್ಗೆ ಹೊತ್ತು ಮಾತ್ರ ನಾನು RTO ಡಿಪಾರ್ಟ್ಮೆಂಟ್ಗೆ ಅದನ್ನೇ ಕೇಳ್ಕೊಳ್ಳೋದು. ಬೆಳಿಗ್ಗೆ ಹೊತ್ತು ಮಾತ್ರ ನೀವು ಅವ್ರಿಗೆ ಲೈಸೆನ್ಸ್ ರಿನ್ಯೂವಲ್ಗೆ ಮಾತ್ರ ಕಳಿಸ್ಬೇಡಿ. ಅಲ್ಲಿ ಬಂದು ಕಿರಿಕಿರಿ ಮಾಡ್ತಾರೆ, ನಮ್ಮೊಟ್ಟಿಗೆ ಜಗಳ ಸಹ ಮಾಡ್ತಾರೆ. ನಮಗೆ ಫಸ್ಟ್ ಮೇನ್ ಅಂದ್ರೆ ಪೇಷಂಟ್ಸ್ ಅವ್ರಿಗೆ ಟ್ರೀಟ್ಮೆಂಟ್ ಮುಖ್ಯ ಆಗಿರುತ್ತೆ, ಲೈಸೆನ್ಸ್ ರಿನ್ಯೂವಲ್ ಆಗಿರೋದಿಲ್ಲ. ಸೊ ಹಾಗಾಗಿ ಏನೇ ಲೈಸೆನ್ಸ್ ರಿನ್ಯೂವಲ್ ಇದ್ರು ಗನ್ ಲೈಸೆನ್ಸ್ ಇಂದ ಆಗಿರ್ಬೋದು, ಅವರು ಮಧ್ಯಾಹ್ನನೇ ಬರಬೇಕು, ಮಧ್ಯಾಹ್ನ 2 ಗಂಟೆ ನಂತರವೇ. ಮತ್ತೆ ಬೆಳಿಗ್ಗೆ ಹೊತ್ತು ಬರೀ ಒಂದು ಗಂಟೆ ತನಕ, 1 ಗಂಟೆಗೆ ನಾವು ನಿಜ ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ಬಂದಿರೋ ಜನರನ್ನ ನಾವು ನೋಡಿ ಕಳಿಸ್ಬೇಕಾಗುತ್ತೆ. ನಮಗೆ ಸಹ ಊಟ ಮಾಡ್ಲಿಕ್ಕೆ ಟೈಮ್ ಬೇಕಾಗುತ್ತೆ, ನಮಗೆ ಸಹ ರೆಸ್ಟ್ ಬೇಕಾಗುತ್ತೆ. ಫಿಟ್ನೆಸ್ ಸರ್ಟಿಫಿಕೇಟ್ ನಾವು ಮಾಡಿ ಕೊಡ್ತೀವಿ. ಇದೆಲ್ಲ ನಾನು ಯಾವುದೇ ಸರ್ಟಿಫಿಕೇಟ್ ಮಾಡಿ ಕೊಟ್ರು, ನಾನು ಅಟೆಸ್ಟೆಡ್ ಮಾಡಿ ಕೊಟ್ರು ಇದಕ್ಕೆ ಯಾವುದು ಸಹ ನಾವು ಹಣ ತಗೊಂತ ಇಲ್ಲ. ಇದೆಲ್ಲ ನಾವು ಫ್ರೀಯಾಗಿನೇ ಮಾಡಿ ಕೊಡ್ತಾ ಇದ್ದೀವಿ. ಹಾಗಾಗಿ ನಾನು ಎಲ್ಲರಿಗೂ ಸಹಕರಿಸ್ಬೇಕಂತ ಕೇಳ್ಕೊಂತೀನಿ. ಮತ್ತೆ ಇನ್ನೊಂದೇನಂತ ಅಂದ್ರೆ ಮಕ್ಕಳದು ಇಂಜೆಕ್ಷನ್ ನಾವಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಬರೀ ಗುರುವಾರದ ಹೊತ್ತು ಮಾತ್ರ ಕೊಡೋದು. ಅದು ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆ ಒಳಗಡೆ ಬಂದು ಅದನ್ನ ಇಂಜೆಕ್ಷನ್ಸ್ ತಗೊಳ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಏನಂದ್ರೆ ನಾವು ವಾಟರ್ ಸ್ಯಾಂಪಲ್ ಟೆಸ್ಟಿಂಗ್ ಮಾಡ್ತಿದ್ದೀವಿ. ಇವಾಗ ಮಳೆಗಾಲ ಆಗಿರೋ ಕಾರಣ ಎಲ್ಲ ಕಡೆಯಿಂದ ನೀರು ಹರಿದು ಬಂದು ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಎಲ್ಲೆಲ್ಲಿ ಯಾರ್ಯಾರಿಗೆ ನಿಮ್ಮದು ಕುಡಿಯೋ ನೀರು ಟೆಸ್ಟ್ ಆಗಬೇಕು, ನೀವು ಆಶಾ ವರ್ಕರ್ಗೆ ಆಗಿರ್ಬೋದು ಅಥವಾ ನಮ್ಗೆ ಅವ್ರಿಗೆ ಮಾಹಿತಿ ಕೊಡಬೇಕು. ಅವರು ಸ್ಯಾಂಪಲ್ ತಗೊಬಂದು ಎಲ್ಲಿ ನಮಗೆ ಕೊಡ್ತಾರೆ. ಅದು ತಂದು ಕೊಟ್ಟಾಗ ಅದು ಕುಡಿಯಲಿಕ್ಕೆ ಅಂದ್ರೆ ಉಪಯೋಗಿಸ್ಲಿಕ್ಕೆ ಆಗುತ್ತೆ ಇಲ್ವ ಅಂತ ನಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಅದು ಕುಡಿಯೋದಕ್ಕೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದನ್ನ ನಾವು ಅಲ್ಲಿ ಏನಂದ್ರೆ ಕ್ಲೋರಿನೇಷನ್ ಮಾಡ್ಬಿಟ್ಟು ಅದನ್ನ ಫಿಟ್ ಮಾಡಿ ಕೊಡ್ತೀವಿ. ಸೊ ಹಾಗಾಗಿ ಯಾರ್ಯಾರಿಗೆ ನಿಮ್ಮದು ವಾಟರ್ ಸ್ಯಾಂಪಲ್ ಅಂದ್ರೆ ನಿಮ್ಮ ಕುಡಿಯುವ ನೀರಿಂದ ಟೆಸ್ಟ್ ಆಗ್ಬೇಕು, ಅವ್ರು ಬಂದು ನಮ್ಗೊಂದು ಮಾಹಿತಿ ಕೊಡ್ಬೇಕು. ಇನ್ನೊಂದು ಸೀರಿಯಸ್ ಆಗಿ ನಮ್ಗೆ ಇಶ್ಯೂಸ್ ಆಗ್ತಿರೋದು ಹಾಸ್ಪಿಟಲ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಇವಾಗ ತಾಲೂಕು ಆಫೀಸ್ ನಮ್ಮ ಹಾಸ್ಪಿಟಲ್ ಎದುರುಗಡೆ ಆಗಿದೆ. ಅಂದ್ರೆ ನಮ್ಮ ಹಳೆದು ಆರೋಗ್ಯ ಇಲಾಖೆ ಎಲ್ಲಿತ್ತು ಅಲ್ಲಿ ನಡೀತಾ ಇದೆ. ಇವಾಗ ಏನಾಗ್ತಿದೆ ಅಂದ್ರೆ ಸಾರ್ವಜನಿಕರು ಯಾರೇ ಬಂದ್ರು ಸಹ ಅಲ್ಲಿಗೆ ಬಂದವರು ಹಾಸ್ಪಿಟಲ್ ಅಲ್ಲಿ ಬಾತ್ರೂಮ್ ಯೂಸ್ ಮಾಡ್ಲಿಕ್ಕೆ ಬರ್ತಾರೆ. ನಮಗೆ ಇರೋದೊಂದೇ ಅಕ್ಕ, ಅವ್ರನ್ನ ನಾನು ಹಾಸ್ಪಿಟಲ್ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ಬೇಕು, ಇಟ್ಕೊಡ್ಬೇಕು. ಹೀಗಿರ್ಬೇಕಾದ್ರೆ ಸಾರ್ವಜನಿಕರು ಬಂದು ಇಲ್ಲಿ ಯೂಸ್ ಮಾಡಿದ್ರೆ ನಾನು ಏನ್ ಮಾಡ್ಬೇಕು? ಅದು ಬಾತ್ರೂಮ್ ಇರೋದು ಪೇಷಂಟ್ಸ್ಗೆ ಅಂತ. ನಾವು ಯಾವಾಗ ಯೂರಿನ್ ಟೆಸ್ಟ್ ಮಾಡ್ತೀವಿ, ಒಬ್ಬೊಬ್ರು ಶುಗರ್ ಪೇಷಂಟ್ಗೆ ಯಾರಿಗೆ ತಡ್ಕೊಳಕ್ಕಾಗೋದಿಲ್ಲ ಅಂತವ್ರಿಗೆ ಅಲ್ಲಿ ಹೋಗಿ ಯೂಸ್ ಮಾಡ್ತಾರೆ. ಆದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಸಾರ್ವಜನಿಕರು ಬಂದು ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಅದಲ್ಲದೆ ನಮ್ಮೊಟ್ಟಿಗೆ ಬಂದು ಮತ್ತೆ ಜಗಳ ಮಾಡ್ತಾರೆ. ಇದನ್ನ ನಾನು ಎಲ್ಲರಿಗೂ ಕೇಳ್ಕೊಂತೀನಿ, ನಾನು ಎಲ್ಲರಿಗೂ ಅದೇ ಹೇಳೋದು. ನಾನು ಇದನ್ನ ನಾನು DC ಅವ್ರ ಗಮನಕ್ಕೆ ಸಹ ತಗೊಂಡ್ ಬಂದಿದ್ದೀನಿ. ಯಾಕಂದ್ರೆ ಇವಾಗ ನಾವು ಕೆಲಸ ಮಾಡ್ಬೇಕಾದ್ರೆ ನಮಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕು. ನಮಗೆ ಮಧ್ಯದಲ್ಲಿ ಈ ತರ ಸಣ್ಣ ಪುಟ್ಟ ವಿಷಯದಲ್ಲಿ ನಾವು ಇದ್ ಮಾಡ್ಬಾರ್ದು. ಯಾಕಂದ್ರೆ ನಮ್ಮ ಇದ್ ಮಾಡೋದು ಪೇಷಂಟ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ನಾವು ಬೆಳಿಗ್ಗೆಯಿಂದ ತುಂಬಾನೇ ಕೆಲಸ ಮಾಡಿರ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ನೀವು ಸಹ ಅಲ್ಲಿ ತಾಲೂಕಿಗೆ ಎಲ್ಲರೂ ಬರ್ತಾ ಇರ್ತೀರ, ನೀವು ಹೇಳಿ ಇದು ಬರೀ ಪೇಷಂಟ್ಸಿಗೆ ಅಂತ ಇರೋದು. ಇದೇನದು ಏನೇ ಬಾತ್ರೂಮ್ ಯೂಸ್ ಮಾಡ್ಬೇಕಂತಿದ್ರು ಇವಾಗ ಅಲ್ಲಿ ಸಹ ಒಂದು ಮಾಡ್ಲಿಕ್ಕಂತ ಇದ್ದಾರೆ. ಸೊ ಅಲ್ಲಿ ಉಪಯೋಗಿಸ್ಬೇಕಾಗುತ್ತೆ. ಅರ್ಜೆಂಟ್ ಆಗಿದೆ ಆಗಲ್ಲ ನಾವು ಹೆಲ್ಪ್ ಮಾಡ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಇರೋದು ಪೇಷಂಟ್ಸ್ಗೆ. ಇಲ್ಲಾಂದ್ರೆ ಪೇಷಂಟ್ಸ್ ಬಂದು ಕಾಯ್ತಿರ್ತಾರೆ, ಬೇರೆಯವರೆಲ್ಲ ಒಳಗಡೆ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಇದೊಂದು ನನಗೆ ನಿಮ್ಮ ಕಡೆಯಿಂದ ಸಹಕಾರ ಮಾಡಿ ಕೊಡ್ಬೇಕಂತ ಕೇಳ್ಕೊಂತೀನಿ. ನನ್ನ ಕಡೆಯಿಂದ ಇಷ್ಟೇ ಮಾಹಿತಿ ಕೊಡ್ಲಿಕ್ಕೆ ಇರೋದು. ಯಾರಿಗಾದ್ರೂ ಏನಾದ್ರು ಕೇಳಲಿಕ್ಕಿದೆ ನನಗೆ ಕೇಳ್ಬೋದು. ಹೌದು, ಹೌದು, ಸ್ವಲ್ಪ ಮಕ್ಕಳು ಬಂದು ಯಾವ ಶಾಲೆಯಿಂದ ಮ್ಯಾಮ್? ಇದು ಅಂದ್ರೆ ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು 400 ಮಕ್ಕಳು ಬಾಕಿ ಇದ್ದಾರೆ ನಿನ್ನೆಗೆ ಸ್ಟೇಟಸ್ ಪ್ರಕಾರ. ಸೊ ಅವ್ರಿಗೆ ಏನಂತಂದ್ರೆ ಇವಾಗ ಶಾಲೆ ಶುರು ಆದ್ಮೇಲೆ ನಾವೇ ಶಾಲೆಗೆ ಬಂದು ಒಂದೊಂದ್ ದಿನ ಮಾಡಿ ಕೊಡುವಂತಿದ್ದೀವಿ. ಇಲ್ಲ ಅಂತಂದ್ರೆ ಶುಕ್ರವಾರ ಬಂದು ಅವರು ತಗೊಳ್ಬಹುದು. ಹೌದೌದು, ಕಾರ್ಬಿವ್ಯಾಕ್ಸ್ ಇಂಜೆಕ್ಷನ್ ಅವರಿಗೆ. ಹಾ,
ಆ ಪ್ರಾಯದವ್ರು ಯಾರಿಗೂ, ನಮ್ಮ ಸಾಧಾರಣ ಇದ್ದವ್ರಿಗೂ ಕೂಡ ಬ್ಯಾಲೆನ್ಸ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಮರದ ಒಂದು ರೌಂಡ್ ತುಂಡು ಅಷ್ಟೇ, ಅದರಲ್ಲಿ ಹೋಗಿ ಬೀಳ್ಲಿಕ್ಕೆ ಅವಕಾಶ ಇದೆ. ಅದರಿಂದ ದಯಮಾಡಿ ಆ ಏರಿಯಾದ ಪಂಚಾಯತ್ ಮೆಂಬರ್ನವರು ಅಥವಾ ಇಲಾಖೆಯವರು ಗಮನ ಹರಿಸಿ ಅಲ್ಲಿಗೆ ಒಂದು ಸ್ಲ್ಯಾಬ್ ಹಾಕೊಡ್ಬೇಕು ಎಂಬುದಾಗಿ ಅದು ಖಂಡಿತವಾಗ್ಲೂ ಮಾಡಿಸ್ತೀನಿ ಸರ್. ಮತ್ತೆ ಅದರಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅಂದ್ರೆ ಸೋಲಾರ್ ಆಗಿರ್ಬೋದು, ಪವರ್ ಸಮಸ್ಯೆ ಆಗಿರಬಹುದು, ಅದೆಲ್ಲ ಮತ್ತೆ ಬಾಗಿಲಿಂದು ಸಹ ಸಮಸ್ಯೆ ಆಗಿತ್ತು. ಅದೆಲ್ಲ ನಾವು ಲೆಟರ್ ಬರ್ದಿದ್ದೇವೆ ಸರ್. ಅದು ಬರ್ದಿಯೇ 2 ತಿಂಗಳಾಗಿದೆ. ನಮಗೆ ಅದು ಮಾಡಿಸಿಕೊಡ್ತೇನೆ ಸರ್, ಮಾಡಿಸಿಕೊಡ್ತೇನೆ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಆಯ್ತು, ಮಾಡಿಸಿಕೊಡ್ತೇನೆ. ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ನಾನು ಹೊಸದಾಗಿ ಇಲ್ಲಿಗೆ ಗ್ರಾಮ ಕಾರ್ಯಕನಾಗಿ ಬಂದಿದ್ದೇನೆ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ವೇತನಗಳಿದ್ದಾವೆ. ಎಲ್ಲ ವೇತನಗಳು ಈಗ BPL ದಾರರಿಗೆ ಮಾತ್ರ, APL ದಾರರಿಗೆ ಯಾರಿಗೂ ಇಲ್ಲ. ಸಂಧ್ಯಾ ಸುರಕ್ಷಾ ವೇತನ ಅಂತ ಹೇಳಿದ್ರೆ 65 ವರ್ಷ ಮೇಲ್ಪಟ್ಟವರಿಗೆ ನಾವು ಸಂಧ್ಯಾ ಸುರಕ್ಷಾ ವೇತನವನ್ನು ಕೊಡ್ತಾ ಇದ್ದೀವಿ. ಹಾಗೆ ವೃದ್ಧಾಪ್ಯ ವೇತನದಲ್ಲಿ ಕಡುಬಡವರಾಗಿರ್ತಕ್ಕಂಥವ್ರಿಗೆ 60 ವರ್ಷ ಮೇಲ್ಪಟ್ಟವರು ಕೂಡ ನಾವು ವೇತನ ಕೊಡ್ತಾ ಇದ್ದೀವಿ. ಹಾಗೆ ಮನಸ್ವಿನಿ ಅಂತ ಹೇಳಿದ್ರೆ ಈಗ 45 ವರ್ಷದಿಂದ ಯಾರು ಸಹ ಮದುವೆ ಆಗಲಿದ್ದಾರೆ, ಅವಿವಾಹಿತರಾಗಿ ಉಳಿದಿದ್ರೆ ಅಂಥವರಿಗೆ ನಾವು ಕೂಡ ವೇತನವನ್ನು ಕೊಡ್ತಾ ಇದ್ದೀವಿ. ಅಂಗವಿಕಲ ವೇತನದಲ್ಲಿ ಕೂಡ 2 ವಿಧ ಇದೆ. 45%ಗಿಂತ ಜಾಸ್ತಿ 75% ಒಳಗೆ ಅವ್ರಿಗೊಂದು ವಿಧ, ಅಂದ್ರೆ ಅವ್ರಿಗೊಂದು 800 ರೂಪಾಯಿ ಕೊಡುವಂತ ವ್ಯವಸ್ಥೆ ಇದೆ. 75%ಗಿಂತ ಜಾಸ್ತಿ 100ರ ಒಳಗಿರ್ತಕ್ಕಂಥವ್ರಿಗೆ 1200 ರೂಪಾಯಿಯನ್ನು ಕೊಡುವಂತ ವ್ಯವಸ್ಥೆ ಇದೆ ಸಂಧ್ಯಾ ಸುರಕ್ಷಾ ವೇತನ. ಈಗ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟಂತೆ ಮನೆಗಳಿಗೆ ಬಿದ್ದಾಗ ಭಾಗಶಃ ಹಾನಿ ಆದ್ಯ ಅಂತ ಹೇಳಿದ್ರೆ ನಾವು ಯಾವುದೇ ಇದು ಲೆಟರ್ ತಗೊಳ್ಳೋದಿಲ್ಲ, ಯಾರು ಇಂಜಿನಿಯರ್ಗಳಿಂದ ಲೆಟರ್ ತಗೊಳ್ಳೋದಿಲ್ಲ. ತೀವ್ರ ಹಾನಿ ಆದ್ಯ ಅಂತ ಹೇಳಿದ್ರೆ ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ತಾರೆ, ಎಷ್ಟು ಅಂತ ಹೇಳ್ತಾರೆ, ಅವ್ರು ಕೊಡ್ತಾರೆ. ಆ ಪ್ರಕಾರವಾಗಿ ನಾವು ಅವರಿಗೆ ಅಮೌಂಟ್ ಅನ್ನು ಕೊಡ್ತೀವಿ. ಹಾಗೇನೆ ಯಾರಾದರೂ ದುಡಿಯುವಂತ ಮುಖ್ಯ ವ್ಯಕ್ತಿ ಅಥವಾ ಕಾಲು ಜಾರಿ ಏನಾದರೂ ಈ ಮಳೆಯ ಸಂದರ್ಭಗಳಲ್ಲಿ ಡೆತ್ ಆದರೆ ಅವರಿಗೆ 4 ಲಕ್ಷ ರೂಪಾಯಿ ಬರುವಂತ ವ್ಯವಸ್ಥೆ ನಮ್ಮಲ್ಲಿದೆ ಕಂದಾಯ ಇಲಾಖೆಯಲ್ಲಿ. ಬೇರೆ ಏನಾದರೂ ಮಾಹಿತಿ ಇದ್ರೆ ಕೇಳ್ಬೋದು ಕಂದಾಯ ಇಲಾಖೆ ಬಗ್ಗೆ. BPL ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಕೆಲವು ಇದಿದೆ. ಏನಂತ ಹೇಳಿದ್ರೆ ನಿಮಗೆ 20,000ಕ್ಕಿಂತ ಜಾಸ್ತಿ ಠೇವಣಿ ಇರಬಾರ್ದು, ಮಕ್ಕಳದ್ದು ಆದಾಯ ಮಿತಿ ಜಾಸ್ತಿ ಇರಬಾರ್ದು. ಒಂದು ವೇಳೆ ಗಂಡು ಮಕ್ಕಳಿದ್ರೆ ಆದಾಯ ಮಿತಿ ಜಾಸ್ತಿ ಇರ್ತದೆ, ಕೆಲವರದ್ದು 1,20,000 ಅಂತ ಇದೆ. ಆದ್ರೆ ಬಟ್ ನಮಗೆ 37,000 ಮಾತ್ರ ಆದಾಯ ಇರ್ತಕ್ಕಂಥದ್ದು. ಯಾರಿಗೆ? ಸಂಧ್ಯಾ ಸುರಕ್ಷಾ ವೇತನಕ್ಕೆ. ಎಲ್ಲ ವೇತನಗಳಿಗೆ ಈಗ 37,000 ಮಾಡಿದ್ದಾರೆ. 37,000ಕ್ಕಿಂತ ಜಾಸ್ತಿ ಇನ್ಕಮ್ ಆದ್ಮೇಲೆ ಅಂತ ಹೇಳಿದ್ರೆ ನಾವು BPL ದಾರರಿಗೆ ಸಹ ಕೊಡುವುದಿಲ್ಲ. ಓಕೆ, ಅಲ್ಲ ಅಂತ ಕೇಸ್ಗಳಲ್ಲಿ ಮಾನವೀಯತೆಯಲ್ಲಿ ನಾವೇ ಕೊಡ್ತೀವಿ, ನೀವು ಹೇಳ್ಬೇಕಾಗಿಲ್ಲ. ಅದನ್ನ ನಾವು ನೋಡ್ತೀವಿ. ಅವ್ರನ್ನ ಯಾರೋ ಬಿಟ್ಟಿದ್ದಾರೆ BPL ಕಾರ್ಡ್ದಾರು. ಅಂತ ಕೇಸ್ಗಳಲ್ಲಿ APL ಕಾರ್ಡ್ದಾರರು ಇದ್ದಾರೆ, APLನವರು ಸಹ ಇದ್ದಾರೆ ಅಂತವ್ರು. ಆಗ ಕಾನೂನು ನೋಡುದಿಲ್ಲ, ಮಾನವೀಯತೆ ನೋಡ್ತೀವಿ. ಒಬ್ಬರೇ ಇದ್ದಂತ ಮನೆಯಲ್ಲಿ ಇರ್ತಾರೆ, ಮಕ್ಕಳು ಎಲ್ಲೆಲ್ಲ ಹೋಗಿರ್ತಾರೆ, ಅಂತವ್ರು ಕೊಡ್ತೀವಿ. ನಾವೇ ರೆಕಮೆಂಡೇಶನ್ ಮಾಡ್ತೀವಿ ಅದಕ್ಕೆ. ಅದು ಎಲ್ಲ ವೈಯಕ್ತಿಕ ವಿಚಾರಗಳು, ಯಾಕೆ ಮಾತಾಡೋದು ಮೇಡಮ್ ಅಲ್ವಾ? ಮಾತಾಡ್ತೀನಿ. ಅಂಥದ್ದೇನೋ ಜೆನ್ವಿನ್ ಕೇಸ್ ಇದ್ರೆ ನಾನು ಖಂಡಿತ ಮಾಡಿಕೊಡ್ತೀನಿ. ಹಲೋ, ಈಗ ಈ ಅಕ್ಪತ್ರ ಉಂಟಲ್ಲ, ಹೌದು, ಅದೀಗ ಅಕ್ಪತ್ರ ರೂಲ್ಸ್ ಹೇಗೆ? ಡೋರ್ ನಮ್ಮ ಮುಂಚೆ ಸರ್ಕಾರಿ ಜಾಗದಲ್ಲಿ ಕಟ್ಟಿ ಕೂತ್ಕೊಂಡವರಿಗೆ ಕೊಡುದಾ ಅಲ್ಲ ಮತ್ತೆ ಕಟ್ಟಿದವರಿಗೆ ಸಹ ಕೊಡ್ತೀವಿ? ಇಲ್ಲ, 2000 ತಿಳ್ಕೊಳ್ಳಿ, ಇದು ಒಂದೆಲ್ಲರೂ ಕಂಪಲ್ಸರಿ ನಮಗೆ ಕರೆಕ್ಟ್ ಬೇಕು. ಅದು 2015ಕ್ಕಿಂತ ಮನೆ ಕಟ್ಟಿ ಕೂತಿರ್ಬೇಕು, ವಾಸವಾಗಿರ್ಬೇಕು. ಹೌದು, ಅವರು ವಾಸ್ತವ ಅಂದ್ರೆ ನಿಮ್ಗೆ ವಾಸ್ತವ ಅಂದ್ರೆ ಹೇಗೆ ನೀವು ಕಂಡು ಹಿಡಿದ್ರಿ ವಾಸ್ತವ ಇದ್ದಾರೆ ಅಂತ? ಈಗ ಅದಕ್ಕೇನೆ ಮೊನ್ನೆ ಒಂದು ತಿಂಗಳಿಂದ ಇದು ಮಾಡಿದ್ರೆ, ಈಗ ಪಂಚಾಯತಿಂದನೇ ಒಂದು ಲೆಟರ್ ತಗೊಳ್ಳಿ ಅಂತ ಹೇಳಿದ್ದಾರೆ ನಮಗೆ. 2015ಕ್ಕಿಂತ ಮುಂಚಿತವಾಗಿ ಅವರು ಕೂತು ವಾಸ ಮಾಡ್ತಾ ಇದ್ದಾರೆ, ಅಂತವ್ರಿಗೆ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಅವ್ರೀಗ ಉದಾಹರಣೆ ಕೇಳುದು ನಾನು, ಈಗ ಅವರಿಗೆ ನಿಜವಾಗಿ ಮುಂಚೆ ಸರ್ಕಾರಿ ಜಾಗ ಮನೆ ಕಟ್ಟಿದರೆ ಡೋರ್ ನಂಬರ್ ಆಲ್ರೆಡಿ ಪಂಚಾಯತಿ ಕೊಟ್ಟಿರ್ತದೆ. ಓಕೆ ಅಲ್ಲ, ಆಗ ನಿಮ್ಗೆ ಅಲ್ಲಿ ಡೋರ್ ನಂಬರ್ ತಗೊಂಡು ಅಕ್ಕಪತ್ರ ಕೊಡ್ಲಿಕ್ಕೆ ಆಗ್ತದೆ. ಅದೇ ನಿನ್ನೆ ಮೊನ್ನೆ ಬಂದು ಕಟ್ಟಿದ್ರೆ ಅದಕ್ಕೆ ಹೇಗೆ? ಅದು ಕೊಡ್ಲಿಕ್ಕೆ ಆಗುದಿಲ್ಲ. ನಿನ್ನೆ ಮೊನ್ನೆ ಕಟ್ಟಿದವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಎರಡನೇದು, ಈ APL ಕಾರ್ಡ್ನವರಿಗೆ ಅಕ್ಕಪತ್ರ ಕೊಡ್ತೀರಾ? ಅದು ಎಲ್ರಿಗಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ ಸಹ ಕೊಡ್ತೀರಿ? ಇನ್ಕಮ್ ಟ್ಯಾಕ್ಸ್ ಪೇಯರ್ ಕೊಡುದಿಲ್ಲ. ಇಲ್ಲ ಕಡ್ಡಾಯ ಅಲ್ಲ. ಹೌದು, ಅಪ್ಲಿಕೇಶನ್ ಅದು ನಮ್ಮ ಕಡೆ ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅದೇ ಉಂಟು. ಅದು ಅಪ್ಲಿಕೇಶನ್ ಅಂದ್ರೆ ನಾವು ಮ್ಯಾನ್ಯುವಲ್ ಆಗಿ ತಗೊಳ್ತಾ ಇದ್ವಿ ಕೆಲವು ಅಪ್ಲಿಕೇಶನ್ ಅನ್ನ. ನೀವು ಮ್ಯಾನ್ಯುವಲ್ ಆಗಿ ಕೊಟ್ಟರೆ ನಾನು ಮ್ಯಾನ್ಯುವಲ್ ಆಗಿ ಕಳಿಸ್ಕೊಡ್ತೀನಿ. ಅದನ್ನ ಮ್ಯಾನ್ಯುವಲ್ ಆಗಿ ಕಳಿಸ್ಕೊಡ್ತೀನಿ ನಾನು. ಹಾಕ್ಲಿಕ್ಕಿಲ್ಲ ಯಾರಿಗೂ ಸಹ ಇಲ್ಲ. ಒಂದು ವೇಳೆ ಹಾಕಿದ್ರೆ ಒಂದು ವೇಳೆ ಕಂಪ್ಲೇಂಟ್ ಕೊಡಿ, ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಹೌದು, ಮಾಡ್ಲೇಬೇಕಲ್ಲ, ನನ್ನ ಕರ್ತವ್ಯ ಅದು, ನನ್ನ ಕರ್ತವ್ಯನೇ ಅದು, ನಾನು ಮಾಡ್ಬೇಕಾಗ್ತದೆ. ನೀವು ಕೊಡಿ, ಅಪ್ಲಿಕೇಶನ್ ಕೊಡಿ, ಎಂತ ಕೊಡಿ, ನೀವು ಕಂಪ್ಲೇಂಟ್ ಮಾಡಿ. ಒಂದು ನಿಮಿಷ ರಾಮೇಶ್ವರೇ, ಇದೊಂದು ಎಲ್ಲೇ ಮಾಹಿತಿದ ನಾವೇ ಸಮ್ಮತ ಮಟ್ಟಿನ ಒಂಜಿ 2 ತಿಂಗಳು ದುಂಬು ನಿಕ್ಲಂಜಿ ಅವಳು ಅಳತೆ ಮಾಡ್ತಾರದ ಟೇಪತ್ತು ಎನ್ನ ಇಲ್ಲದವಳು ಪೂರ ಅವು ಎಂಚಿನ ಅಂದು ಒಂಜಿ ಪನೊಳ್ಳೆ ದೇಶ ದಯಬನ್ನಾಗ ಬೆತ್ತಾಲೇನು ನೋಡ್ಸಿ
ನೆಡ್ದುಂಬಳ ಅಂಚಪುರ ಆತನು ಕಾಲಿತ್ತಿನ ಜಾಗ ಎನ್ಬೋದು ಇಲ್ಲ ಒಟ್ಟಿನ ಕಾಂಪ್ಲಿಕೇಶನ್ ಪೊಲೀಸ್ ಆಗ್ಲಿ ಎಂಕ್ಲ ಅರ್ಪಣೆ ಸಾಕ್ಷಿ ಬಾಡ್ಲೆ ಅನ್ಪಣೆ JCP ಅಂತವಣೆ ಒಬ್ರು ಉಂಡು ಅವು ಎಂಚಿನಕ್ಕೆ ನಿಕ್ಕಲತ್ತು ಅಂತಾರೆ ಆ ಜಾಗ ದಾಯಬಣ್ಣ ಎದುರುವ ಜಾಗ ಹೆಂಗೆ ಅಗ್ರಿಮೆಂಟ್ ಆಯ್ತು ನಾವೇನೆಲ್ಲ ಹತ್ತದಾರ ಎಂಚಿನಕ್ಕೆ ನಂಜು ಮಾಡಿ ಅವಳು ಕುಮ್ಕಿ ಜಾಗ ಇಜ್ಜತೆ ಅದೇ ಯೂನಿವರ್ಸಿಟಿ ಕಂಪೌಂಡಲ್ಲೇ ಫುಲ್ ಕುಮ್ಕಿ ಜಾಗ ಉಂಟು ಆತ ಅವತ್ತೆ ಓಲಾಂಡ್ ಈ ಜಾಗ ಎನ್ನತ್ತ ಎದುರಿ ಅವು ಸರ್ಕಾರಿ ಜಾಗ ಫುಲ್ ಅಡೆ ಮುಟ್ಟಲ್ಲ ಅದು ಅವೇ ಎಂಕ್ಲೆ ಮಾಹಿತಿ ಇಜ್ಜಂಡು ಅಂಚೆತ್ತೆ ವಿಕ್ಲ ಅರಿತ ಹೊಸತ್ತು ಅದು ನನಗೆ ಮಾಹಿತಿ ಇದೆ. ಟೋಟಲ್ 7 ಎಕರೆ ಜಾಗ ಇದೆ ನಮ್ಮ ಸರ್ಕಾರಿ ಲ್ಯಾಂಡ್. ಯಾಕಂದ್ರೆ ಅದು ಕಾಂಪೌಂಡ್ ಆಗಿದ್ದಾರೆ, ಅದು ನಮಗೆ ಈಗ ಕಂಪ್ಲೀಟ್ ಉಂಟು. ಯೂನಿವರ್ಸಿಟಿಯ ಅವರನ್ನು ಕಟ್ಟಿಗೆ ಕೊಂಡೋದ್ರು ಸಹ ನಮಗೆ ಇಲ್ಲಿ ಕೂಡ ಕೆಲವು ಸರ್ಕಾರ ಇದೆ, ಕೆಲವು ಯೂನಿವರ್ಸಿಟಿ ಇದೆ, ಎಲ್ಲ ಮಿಕ್ಸಪ್ ಆಗಿದೆ ಲ್ಯಾಂಡ್ಗಳು. ಅದರಲ್ಲಿ ಕ್ಲೀನ್ ಸರ್ಕಾರಿ ಲ್ಯಾಂಡ್ 7 ಎಕರೆ ಲ್ಯಾಂಡ್ ಇದೆ. ಅದರಲ್ಲಿ ನಮಗೆ 2 ಎಕರೆಯಿಂದ ರಿಕ್ವೇಷನ್ ಕೊಟ್ಟಿದ್ದಾರೆ. ನಾವು ರಿಕ್ವೇಷನ್ ಅದು ನಮಗೆ ಒಂದು ಗಮನಕ್ಕೆ ಬೇಕಲ್ಲ ಜಾಗ ಉಂಟು ಅಂತ ಹೇಳಿ, ಅದಕ್ಕೆ ನಾನು ಕರೆಕ್ಟ್ ಆಗಿ ಕೇಳಿದ್ದೇವೆ. ಯಾಕಂದ್ರೆ ಇವರಿಗೆ ಕರೆಕ್ಟ್ ಅಂದ್ರೆ ಇವರೇ ಇದ್ದದ್ದಲ್ಲ ತುಂಬ, ಅದಕ್ಕೆ ನೋಡಿ. ಯೂನಿವರ್ಸಿಟಿ ಒಳಗೆ ಕುಂಕಿ ಲ್ಯಾಂಡ್ ಅಂತ ಹೇಳಿದ್ರೆ ಕುಂಕಿ ಲ್ಯಾಂಡಿಗೆ ಹಲವು ತರ ಇದೆ. ನಿಮ್ಮ ಲ್ಯಾಂಡ್ ಇಂದ ಆಚೆಗೆ ರೋಡ್ ಪಾಸ್ ಆದ್ರೆ ನಿಮಗೆ ಕುಂಕಿ ರೈಟ್ ಸಿಗುದಿಲ್ಲ. ನಿಮ್ಮ ಲ್ಯಾಂಡ್ ಇಂದ ಆಚೆಗೆ ತೋಡಿದೆ, ಈಚೆ ಸರ್ಕಾರಿ ಲ್ಯಾಂಡ್ ಇದೆ ಅಂದ್ರೆ ಕುಂಕಿ ರೈಟ್ ಸಿಗುದಿಲ್ಲ. 7 ಎಕರೆ ಸ್ಥಳ ಅಂತ ಹೇಳ್ತೀರಾ ನೀವು? ಹೌದು. ಆ 7 ಎಕರೆ ಸ್ಥಳವನ್ನು ನಾವು ಇಲ್ಲಿ ಈಗ ಅದನ್ನು ಹಾಗೆ ಬಿಡುವುದಕ್ಕಿಂತ ಪಂಚಾಯತ್ ಲೆವೆಲ್ ಅಲ್ಲಿ ನಾವು ಅದನ್ನು ಜೂನಿಯರ್ ಕಾಲೇಜಿಗೆ ಅಥವಾ ನಮ್ಮ ಮಾರ್ಕೆಟ್ಗೆ ನಾವು ಮೀಸಲಿಟ್ಟರೆ ಅದು ಒಳ್ಳೆ ಪಂಚಾಯತಿಯಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಆ ಸ್ಥಳವನ್ನು ಹಾಗೆ ಬಿಡುವುದಕ್ಕಿಂತ ಅದನ್ನು ಜೂನಿಯರ್ ಕಾಲೇಜಿಗೆ ಅಥವಾ ಮಾರುಕಟ್ಟೆಗೆ ಮೀಸಲಿಡಬೇಕಂತ ತಮ್ಮ ಪಂಚಾಯತಿಯಲ್ಲಿ ಕೂಡ ಕೇಳ್ತಾ ಇದ್ದೇನೆ, ತಮ್ಮಲ್ಲಿ ಕೂಡ ನಾವು ಕೇಳ್ಕೊತಾ ಇದ್ದೇನೆ. ಅಲ್ಲ ನೋಡಿ, ಪಂಚಾಯತಿಂದ ರಿಕ್ವೆಷನ್ ಬಂದ್ರೆ ಯಾವುದೇ ರಿಕ್ವೆಷನ್ಗೆ ನಾವು ಅಕ್ಸೆಪ್ಟ್ ಮಾಡ್ತೀವಿ, ರಿಜೆಕ್ಟ್ ಏನ್ ಮಾಡುದಿಲ್ಲ. ಯಾವುದೇ ಅಕ್ಸೆಪ್ಟ್ ಮಾಡ್ತೀವಿ, ಹಾಗೆ ಆಗುದಿಲ್ಲ. ಇವತ್ತು ಮೀಸಲಾಡ್ಲಿಕ್ಕೆ ಇವತ್ತೇ ಆಗುದು. ಅದಕ್ಕೆ ಕೆಲವಾರು ಪ್ರೊಸೀಜರ್ಗಳಿದೆ. ನಿರ್ಣಯ ಮಾಡ್ಲಿಕ್ಕೆ ಆಗ್ತದೆ. ಹಲೋ, ಒಂದು ಅಧ್ಯಕ್ಷರೇ, ಅಲ್ಲೀಗ 1ನೇ ವಾರ್ಡ್ ದೇವಣ್ಣ ಶೆಟ್ಟಿ ನೋಡಿ, ನಮ್ಗೆ ಅಲ್ಲಿ ಅದು ಸರ್ಕಾರಿ ಜಾಗ ಅಂತ ಈಗ ಅವರು ಕನ್ಫರ್ಮ್ ಮಾಡಿದ್ರು. ನಮ್ಗೆ ಅಲ್ಲಿ ಒಂದು ರೋಡಿಗೆ ಸ್ವಲ್ಪ ದಾರಿ ಕಡಿಮೆ ಉಂಟು. ಎಲ್ಲಿ ನಮ್ಮ ಮನೆಯಿಂದ ಆ ಸೈಡ್ ಹೋಗುವವರಿಗೆ. ನನ್ನ ಮನೆ ಅಂದ್ರೆ ಒಬ್ಬನಿಗೆಲ್ಲ, ನನಗೇನು ಆ ರೋಡ್ ಅಲ್ಲ, ನನಗೆ ಈಚಿದ ರೋಡು. ಅದನ್ನು ಸಹ ಒಂದು ನಮಗೆ ಕಂಪೌಂಡ್ ಹೊಡೆದು ಮಾಡಿ ಕೊಡ್ಬೋದಲ್ಲ. ಅಲ್ಲಿ SST ಹೇಗಾದ್ರೂ ಉಂಟಲ್ಲ ದೇವನ ಮನೆ, ಅದನ್ನ ರೋಡಿಗೆ ಟಚ್ ಮಾಡ್ಬೋದಲ್ಲ. ಯಾಕೆ ಸರ್ಕಾರಿ ಜಾಗ ಅಲ್ಲ ಅಲ್ಲ, ನಿಮ್ಗೆ ಗೊತ್ತುಂಟಲ್ಲ ಆ ಮಾಸ್ನ ಬಿಲ್ಡಿಂಗ್ನ ಎದುರುಗಡೆ. ಅಧ್ಯಕ್ಷರೇ, ಅದೊಂದು ನಮಗೆ ಗಾಡಿ ಹೋಗುವಷ್ಟು ಮಾಡಿ. ಯಾಕಂದ್ರೆ ಬಸ್ ಕಾರ್ ಹೋಗುವಷ್ಟು, ಅಲ್ಲಿ 2 ವೀಲರ್ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನಮ್ಗೆ ಅಲ್ಲಿ ಜಾತ್ರೆಗೆಲ್ಲ ಹೋಗುವಾಗ. ಹಲೋ ಸರ್, ಈಗ ನಾವು ನೀವೊಂದು ನೋಡಿ, ನಿಮ್ಮ ಸಂಘದ ವತಿಯಿಂದ ಒಂದು ನಮ್ಮ ಆಫೀಸಿಗೆ ಬಂದ್ರೆ ನಾವು ಒಂದು ಸರ್ವೆ ನಂಬರ್ ಹೇಳ್ತೀವಿ, ಯಾವ್ದು ಖಾಲಿ ಇರುವಂತದ್ದು. ರಿಕ್ವೆಷನ್ ಕೊಡ್ಬೇಕು ಅದಕ್ಕೆ. ನಮ್ಮಲ್ಲಿ ಬಂದ್ರೆ ನಾವು ಖಂಡಿತ ಮಾಡ್ತೀವಿ ನಾವು. ಮತ್ತೆ DC ಮಣ್ಣಲ್ಲಿ ಮಾಡ್ಬೋದು. ನೋಡಿ, DC ಮಣ್ಣ ಲ್ಯಾಂಡ್ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಹಾಗೆ ಮೀಸಲಿರ್ತಕ್ಕಂಥ ಲ್ಯಾಂಡ್. ಅದ್ರಲ್ಲಿ ನಿವೇಶನ ಸಹ ಕೊಡಬಹುದು, ಅಂಬೇಡ್ಕರ್ ಭವನಕ್ಕೆ ಸಹ ಕೊಡಬಹುದು, ಸಮಸ್ಯೆ ಇಲ್ಲ. ಅಲ್ಲ, ನಿಮಗೆ ಎಲ್ಲಿ ನೋಡಿ ನಿಮಗೆ ನಿಮ್ಮ ಸಂಘಕ್ಕೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಬೇಕೋ ಆ ಸರ್ವೆ ನಮ್ಮನ್ನು ಹಾಕಿಕೊಡಿ, ಆಯ್ತಾ? ನಾವು ಅದನ್ನು ಪರಿಶೀಲನೆ ಮಾಡಿ ಕೊಡ್ತೀವಿ, ನಾವು ನೋಡ್ತೀವಿ. ನಿಮಗೆ DC ಮಣ್ಣದಲ್ಲಿ ಬೇಡ ಅಂತ ಹೇಳಿದ್ರೆ ಬೇಡ ಅಲ್ವಾ? SC ST ಅವರು ನಾವು ಸುಳ್ಯದಿಂದ ಬಂದಿದ್ದೇವೆ.
ನನಗೆ ಸುಳ್ಯದಲ್ಲಿ ಕೊಡುದು, ನಮ್ಮ ಮಕ್ಕಳಿಗೆ ಇಲ್ಲಿ ಕೊಟ್ರೆ ಅದು ಹೇಗೆ ಸರ್? ಇಲ್ಲಿ ಕೂಡ ಹಿಂಬರ ಹಾಕಿ ಅದು ಸುಳ್ಯಕ್ಕೆ ಹೋಗ್ತದೆ, ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕು ಸರ್. ನೋಡಿ, ನಾನು ಕೂಡ ನಾನು ಬಂದಿರ್ತಕ್ಕಂಥ ದಾವಣಗೆರೆ, ನಂದು ವಾಲ್ಮೀಕಿ ಕಾಸ್ಟ್ ಅಂತ ಇದೆ. ಇಲ್ಲಿ ವಾಲ್ಮೀಕಿ ಕಾಸ್ಟ್ ಅಂತ ಯಾರು ಸಹ ಹೇಳಿದೆ ಅಂತ ಹೇಳಿದ್ರೆ ಕೊಡಲ್ಲ, ನನಗೂ ಸಹ ಕೊಡುದಿಲ್ಲ. ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ನನಗೂ ಸಹ ಕೊಡುದಿಲ್ಲ. ನನಗೆ ಒಂದ್ ವೇಳೆ ಜಾತಿ ಪ್ರಮಾಣ ಪತ್ರ ನನಗೇ ಬೇಕು ಅಂತ ಹೇಳಿದ್ರೆ ನಾನು ನನ್ನ ಊರಿಗೆ ಹೋಗ್ಬೇಕು. ನನ್ನ ಊರಿಗೆ ಹೋಗಿ ಪ್ರಥಮ ಬಾರಿಗೆ ಏನ್ ಕೆಲಸ ಮಾಡ್ಬೇಕಂತ ಹೇಳಿದ್ರೆ, ಇವರು ಈ ಊರಿನಲ್ಲಿ ಇಂಥ ಜಾತಿಯವರಾಗಿರ್ತಾರೆ, ಉದ್ಯೋಗದ ನಿಮಿತ್ತ ಇಲ್ಲಿಗೆ ಹೋಗಿದ್ದಾರೆ. ಹಾಗಿದ್ರೆ ಏನಾಗ್ತದೆ, ಅಲ್ಲಿ ಒಬ್ರು ಜಾತಿ ನಿಮ್ಮದು ಕನ್ಫರ್ಮ್ ಮಾಡಿದ್ರಾ ಅಲ್ವಾ, ನಾವಿಲ್ಲಿ ಸರ್ಟಿಫಿಕೇಟ್ ಸಹ ನಿಮಗೆ ಕೊಡ್ಬೋದು ಸರ್. ಹಾಗಾದ್ರೆ ಸುಳ್ಯದಲ್ಲಿ ನಾವು ಅದಕ್ಕೆ ಹಿಂಬರ ಕೊಟ್ರೆ ತಾವುಗಳ ಹಿಂಬರದಲ್ಲಿ ಹಿಂಬರದಲ್ಲಿ ಏನ್ ಕೊಡ್ತಾರೆ ಹೇಳಿ ಅವರು ನಿಮಗೆ? ಹಿಂಬರದಲ್ಲಿ ಕೊಡುವಾಗ ಇವರು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ, ಸೂಕ್ತ ದಾಖಲೆ ಕೊಡಲಿಲ್ಲ, ಹಾಗಾಗಿ ನಾವು ರಿಜೆಕ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನಿಮ್ಮ ಜಾತಿ ಎಲ್ಲರ ಮೆನ್ಷನ್ ಆಗಿರ್ತದೆ ಅದರಲ್ಲಿ ಮೆನ್ಷನ್ ಜಾತಿ. ಒಂದ್ ವೇಳೆ ಇಂಥ ಜಾತಿಯವರಾಗಿದ್ದಾರೆ, ಇವರಿಗೆ ಇಲ್ಲಿ ನೀಡ್ಲಿಕ್ಕೆ ಬರೋದಿಲ್ಲ, ಇವ್ರು ಮಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಓಕೆ. ಈಗ ನನಗೆ ನಾನು ಸುಳ್ಯದಲ್ಲಿ ತಕೊಂಡ್ರೆ ನಮ್ಮ ಮಕ್ಕಳು ಅಂದ್ರೆ ಇಲ್ಲಿ ಹುಟ್ಟಿರ್ತಾರೆ ಅಲ್ಲ, ಸುಳ್ಳು ನೋಡಿ, ಇಲ್ಲಿ ಲೋಕಲಿ ಸಮಸ್ಯೆ ಇಲ್ಲ, ದಕ್ಷಿಣ ಕನ್ನಡಕ್ಕೆ ಸಮಸ್ಯೆ ಇಲ್ಲ. ನಾನು ಹೇಳೋದು ದಕ್ಷಿಣ ಕನ್ನಡದ ಹೊರಗಿದು. ಹೌದು, ನೀವು ದಕ್ಷಿಣ ಕನ್ನಡ, ನಾವು ಸುಳ್ಯದವರು ಇದೆ. ಅದೇ ದಕ್ಷಿಣ ಕನ್ನಡದವರಿಗೆ ಸಮಸ್ಯೆ ಇಲ್ಲ, ಜಾತಿಗಳಿಗೆ. ನಿಮ್ಮದು ಜಾತಿ ಏನಾದ್ರು ತಂದೆ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಕೊಡ್ತೀವಿ. ಇಲ್ಲ ಸರ್, ಅದು ಇನ್ನು ಕೂಡ ಅದು ಹಿಂಬರ ಹಾಕಿ ನಮಗೆ ಅದು ವಾಪಸ್ ಸುಳ್ಯಕ್ಕೆ ಹೋಗ್ತದೆ. ನಾವು ಆಚೆ ಈಚೆ ಒಂದು ವರ್ಷದಲ್ಲಿ ನಾವು ಅದಕ್ಕೆ ನಾನು ಹೇಳಿದ್ದೇನಂತ ಹೇಳಿದ್ರೆ ಮೇನ್ ವಲಸೆ ಅಲ್ಲ ಸರ್, ನೀವು ವಲಸೆ ಪ್ರಮಾಣ ಪತ್ರ ತಗೊಳ್ಳಿಕ್ಕೆ ಏನು ಅಲ್ಲಿಂದ ಪ್ರಾಬ್ಲಮ್? ವಲಸೆ ಪ್ರಮಾಣ ಅಂದ್ರೆ ನಾವು ತಾತ್ಕಾಲಿಕವಾಗಿ ಇಲ್ಲಿ ಜಾಬಿಗೆ ಬಂದಿರ್ತೇವೆ, ಮತ್ತೆ ನಮ್ಮ ಊರಿಗೆ ನಾವು ಹೋಗುವವರು. ಸರ್, ವಲಸೆ ಪ್ರಮಾಣ ಪತ್ರ ಅಂತ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಪರ್ಮನೆಂಟ್ ಬಂದಿರಿ ಅಂತಲ್ಲ, ಇಲ್ಲಿಗೆ ತಹಸೀಲ್ದಾರಿಂದ ಸ್ಪಷ್ಟವಾದ ಒಂದು ನಿರ್ದೇಶನ ಕೊಟ್ಟಿರ್ತದೆ ಸರ್, ಅದು ನಿಮ್ಮ ಕಚೇರಿಯಲ್ಲಿ ಇರ್ತದೆ. ಅದರ ಪ್ರಕಾರ ತಾವುಗಳು ಎಲ್ಲಿ ನೆಲೆಸಿರ್ತಾರೆ ಅವರಿಗೆ ಜಾತಿ ಪ್ರಮಾಣ ಪತ್ರ ನೀಡುವಂತದ್ದನ್ನು ನೋಡ್ಬೇಕು ಸರ್, ಕೊಡುವಾಗೆ ಮಾಡ್ಬೇಕು ಸರ್. ನಾನು ಅದನ್ನೇ ಹೇಳುದು ನಿಮಗೆ, ನಂದೇ ಉದಾಹರಣೆ ಕೊಟ್ಟು ಹೇಳಿದೆ, ಅದು ಅರ್ಥ ಆಗ್ತಾ ಇಲ್ಲ ನಿಮಗೆ. ನಾನು ಹೇಳುದು ಏನಂತ ಹೇಳಿದ್ರೆ, ನೀವು ವಲಸೆ ಪ್ರಮಾಣ ಪತ್ರ ತನ್ನಿ, ವಲಸೆ ಪ್ರಮಾಣ ಪತ್ರದ ಮೇಲೆ ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕ್ವಶನ್ ರೈಸ್ ಮಾಡಿ ನೀವು. ಸರ್, ನಾವು ಸುಳ್ಯದಲ್ಲಿ ತಹಸೀಲ್ದಾರ್ ಹತ್ರ ಕೇಳಿದ್ರೆ ನೀವು ವಲಸೆ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಮೂಲತಃ ದಕ್ಷಿಣ ಕನ್ನಡದವರೇ ಅಂತ ಆ ರೀತಿ ಇದು ಮಾಡ್ತಾರೆ. ಅವಾಗ ನಾವು ನೋಡಿ ಸರ್, ದಕ್ಷಿಣ ಕನ್ನಡದವ್ರಿಗೆ ಸಮಸ್ಯೆ ಇಲ್ಲ, ಇದು ದಕ್ಷಿಣ ಕನ್ನಡದವ್ರ ಸಮಸ್ಯೆ ಇಲ್ಲ. ದಕ್ಷಿಣ ಕನ್ನಡ ಸುಳ್ಯದವ್ರು ಆದ್ರೂ ನಾವು ಕೊಡ್ತೀವಿ. ಇಲ್ಲೇ ಲೋಕಲ್ ಜಾತಿಗಳಿಗೆ ಏನು ಸಮಸ್ಯೆ ಇಲ್ಲ. ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕೊಡಿ, ನಾವು ರಿಪೋರ್ಟ್ ಮಾಡ್ತೀವಿ. ನಿಮಗೆ ಇಲ್ಲಿ ಸಮಸ್ಯೆ ಇಲ್ಲ, ದಕ್ಷಿಣ ಕನ್ನಡದವ್ರಿಗೆ ಯಾರಿಗೆ ಸಮಸ್ಯೆ ಇಲ್ಲ. ಕೊಟ್ಟಾಗಿದೆ, ಅದು ನಿಮಗೆ ಪರಿಗಣನೆ ಬರುವುದಿಲ್ಲ, ಅದು ಕ್ಲರ್ಕ್ ಅವರು ಹಾಗೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಅಲ್ಲಲ್ಲ, ಸುಳ್ಯದವರಿಗೆ ಸಮಸ್ಯೆ ಆಗುದಿಲ್ಲ. ನೋಡಿ, ಪುತ್ತೂರು ಸುಳ್ಯ ಈಚೆಗೆ ಯಾರಿಗೂ ಸಮಸ್ಯೆ ಆಗುದಿಲ್ಲ. ನಾನು ಹೇಳ್ತಾ ಇರೋದು, ಹೊರಗಡೆ ಜಿಲ್ಲೆಯವರು ಬಂದ್ರೆ, ಗೊತ್ತಿಲ್ಲದ ಜಾತಿಗಳು ಏನಾದ್ರು ಬಂದ್ರೆ ಇಲ್ಲಿ ನಾವು ರಿಪೋರ್ಟ್ ಮಾಡ್ತೀವಲ್ಲ. ಸುಳ್ಯದವರಾದ್ರೆ ಸಮಸ್ಯೆನೇ ಇಲ್ಲ, ನಾವು ಇಷ್ಟೆಲ್ಲ ಮಾತಾಡ್ಲಿಕ್ಕಿಲ್ಲ. ಇಲ್ಲೇ ಸಿಗ್ತದಾ? ಹೌದು, ಇಲ್ಲಿ ಸಿಗುವಂತದಲ್ಲ. ನಾನು ಅಷ್ಟು ಏನಂತ ಅಲ್ಲ, ನಾನು ರಿಪೋರ್ಟ್ ಮಾಡ್ತೀನಿ ಅದನ್ನು. ನೋಡಿ, ಅವ್ರು ಬಂದಿದ್ದಾರೆ, ಅವರಿಗೆ ಕೊಟ್ಟಿದ್ದೀವಿ ನಾವು. ಹೌದೌದು ಸರ್. ಜಿಲ್ಲೆಗೆ ಇವರು ನಂದು ಮಾಡಿದ್ದೇನೆ, ನಾನು ಮಿಸ್ಸಸ್ ಮಾಡಿದ್ದೇನೆ. ಮಿಸ್ಸಸ್ಗೆ ಲೆಟರ್ ಬಂತು, ಯು ಕಲೆಕ್ಟ್ ಫ್ರಮ್ ದಿ. ನೋಡಿ, ನಾನು ಇದೇ ಜಿಲ್ಲೆಯವರು, ನಾನು ಬಂದಾದ್ಮೇಲೆ ಅವ್ರಿಗೆ ಕೊಟ್ಟಿದ್ದೀನಿ. ಇದೇ ಜಿಲ್ಲೆಯವರು ಅವರು. ಹೊರಗಿನ ಜಿಲ್ಲೆಯವರಿಗೆ ಒಂದು 3 ಜನ ಬಂದಿದ್ದಾರೆ, ನೀವು ಅಲ್ಲಿಂದ ವಲಸೆ ಪ್ರಮಾಣ ಪತ್ರ ತನ್ನಿ ಅಂತ ಹೇಳಿದಿರಿ. ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ ನಿಮಗೆ ಸಿಗ್ಲಿಲ್ಲ, ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲಿಲ್ಲ. ನಮ್ಮ ತಹಸೀಲ್ ಇಲ್ಲ, ನೀವು ಬನ್ನಿ, ತಾವು ಬನ್ನಿ, ನಾವು ಮಾಡಿ ಇಲ್ಲ, ಅದು ಮಾಡಿಕೊಡ್ತೀನಿ, ರಿಪೋರ್ಟ್ ಮಾಡಿಕೊಡ್ತೀನಿ ಸಮಸ್ಯೆ. ನಾವು ರಿಪೋರ್ಟ್ ಮಾಡಿಕೊಡ್ತೀನಿ ಸಮಸ್ಯೆ. ಹಾ, ನೆಕ್ಸ್ಟ್ ಹೇಳಿ, ಯಾರಾದ್ರೂ ಇದ್ರೆ ಏನಾದ್ರು ಇದ್ರೆ. ಮೇಡಮ್, ನಿಮ್ದೇನು ಹೇಳಿದ್ರಿ? ಹೌದು, ಅದು ಬ್ಯಾಂಕಿನವರನ್ನೇ ಕೇಳ್ಬೇಕು, ನನಗೆ ಸಂಬಂಧಪಟ್ಟಿದ್ದಲ್ಲ ಮೇಡಮ್. ಕುಂಕಿ ಸ್ಥಳ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಪಟ್ಟ ಜಾಗ ಇರ್ತದೆ, ಅದು ಪಟ್ಟ ಜಾಗದಲ್ಲಿ ಕೂಡ ಹೊಸ ಅಂತ ಇರಬಾರ್ದು, ಕದೀಮ್ ಅಂತ ಇರ್ಬೇಕು. ಕದೀಮ್ ಅಂತ ಹೇಳಿದ್ರೆ ಈ ಹಿಂದಿನ ಜಾಗ, ಹಳೆ ಜಾಗ. ನಿಮಗೆ ತಾಗಿ ಸರ್ಕಾರಿ ಲ್ಯಾಂಡ್ ಇರ್ತದೆ, ಆ ಸರ್ಕಾರಿ ಲ್ಯಾಂಡ್ 450 ಲಿಂಕ್ಸ್ ನಿಮಗೆ ಇರ್ತದೆ. ಅದು ರೋಡ್ ಇರಬಾರ್ದು, ನಿಮ್ ತೋಡ್ ಇರಬಾರ್ದು, ಆಚೆಗೆ ನಿಮಗೆ ತಾಗಿನೇ ಇದೆ ಅಂತ ಹೇಳಿದ್ರೆ ನಿಮಗೆ ರೈಟ್ಸ್ ಏನಂತ ಹೇಳಿದೆ ಅಂತ ಹೇಳಿದ್ರೆ, ಅಲ್ಲಿ ಸೊಪ್ಪು ಮತ್ತೆ ಕಟ್ಟಿಗೆ ಮಾತ್ರ ತೆಗಿಲಿಕ್ಕೆ ಇರೋದು ರೈಟ್ಸ್. ಸಾಗುವಳಿ ಮಾಡ್ಲಿಕ್ಕೆ ರೈಟ್ಸ್ ಇಲ್ಲ ನಿಮಗೆ ಕುಂಕಿ ಲ್ಯಾಂಡ್ ಅಲ್ಲಿ. ನೀವು ಸೊಪ್ಪು ಮತ್ತೆ ನಿಮ್ಮ ಕಟ್ಟಿಗೆಯನ್ನು ತೆಗೆದು ಅದೇ ನಿಮ್ಮ ಕೃಷಿ ಜಮೀನಿಗೆ ನೀವು ಯೂಸ್ ಮಾಡ್ತಾ ಇರ್ಬೇಕು ಆ ಲ್ಯಾಂಡ್ ಅನ್ನ. ಹಾಗಾದ್ರೂ ಮಾತ್ರ ಅದು ಕುಂಕಿ ಅಂತ ಹೇಳ್ತೀವಿ ನಾವು. ಅದು ಮೂಲಗೇಣಿ ಚಾಲಗೇಣಿ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ, ನೀವು ಮೂಲಗೇಣಿ, ಈಗ ಉದಾಹರಣೆ, ನೀವೊಬ್ಬರಿಗೆ ಲ್ಯಾಂಡ್ ಕೊಟ್ಟಿರ್ತೀವಿ ಉಳುವನೆ ಭೂಮಿ ಒಡೆಯದಲ್ಲಿ, ಅಲ್ಲಿ ಮೂಲಿದಾರ ಅಂತ ಒಬ್ಬರಿರ್ತಾರೆ, ಮೂಲಗೇಣಿದಾರ ಅಂತ ಒಬ್ಬರಿರ್ತಾರೆ. ಮೂಲಗೇಣಿ ಅಂತ ಹೇಳಿದ್ರೆ ನೀವು ಕೆಲಸ ಮಾಡುವಂತವ್ರು, ಮೂಲಿದಾರ ಅಂತ ಹೇಳಿದ್ರೆ ಓನರ್. ಓಕೆ, ನೋಡಿ, ರಿಕ್ವೆಷನ್ ಕೊಟ್ರೆ ನಮ್ಮದೇನು ಅಳತೆ ಮಾಡುವಂತ ಕೆಲಸ, ಅಳತೆ ಕಾರ್ಯಕ್ಕೆ ಹಾಕ್ತೀವಿ, ಅಳತೆ ಮಾಡಿದ್ಮೇಲೆ ನಾವು ಕಳಿಸ್ತೀವಿ ಅದನ್ನು.
ನೋಡಿ, ನಾವು ಪ್ರೈವೇಟಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮದು ರಿಪೋರ್ಟಿಂಗ್ ಅಥಾರಿಟಿ ಮಾತ್ರ. ಅದರಲ್ಲಿ ಪಂಚಾಯತ್ ಎನ್ಒಸಿ ಬೇಕಾಗ್ತದೆ, ಅವ್ರಿಗೆ ಗೌರ್ಮೆಂಟ್ ಪರ್ಮಿಷನ್ ಕೂಡ ಬೇಕಾಗ್ತದೆ. ಈಗ ನಾವು ಕಳಿಸಿರೋದು ಮಾತ್ರ ಅಲ್ಲಿಗೆ. ಅಲ್ಲ, ರಿಕ್ವಿಷನ್ ಕೊಡ್ಲಿ ಪಂಚಾಯತಿಂದ, ನಾವು ಅದನ್ನೇ ಮಾಡುವ, ಹಾಗೇನೆ ಮಾಡುವ. ಥ್ಯಾಂಕ್ಸ್ ನಿಮಗೆ, ನಮ್ಮ ಪರ ಕಾಳಜಿ ಉಂಟಲ್ಲ ಅದಕ್ಕೆ. ಇಲ್ಲಿ ಜೂನಿಯರ್ ಕಾಲೇಜ್ಗೆ ಸ್ಥಳ ಇಲ್ಲ ಅಂತ, ಮತ್ತೆ ಮೂಲ ನಿವಾಸಿಗಳಿಗೆ ಸ್ಥಳ ಇಲ್ಲ. ಅದನ್ನು ಬಿಟ್ಟು ನಾವು ನೋಡಿ, ಗ್ರಾಮಕ್ಕೆ ಅದನ್ನು ಉಪಯೋಗಿಸಿಕೊಂಡು ಆ ಇಲಾಖೆ ಸ್ಥಳವನ್ನು ಅದಕ್ಕೆ ಈ ಪಂಚಾಯತ್ ಇದೇ ಒಂದು ಸಭೆಯಲ್ಲಿ ಅದಕ್ಕೆ ನಿರ್ಣಯ ತಗೊಂಡು ಅದನ್ನು ಖಾಸಗಿ ಮೀಸಲಿಡಬೇಕಂತ ನಾವು ಈ ಮುಖಾಂತರ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಇಷ್ಟದ ಕೇಳಲಿಕ್ಕೆ ಯಾವ್ದು ಗ್ರೌಂಡ್ ಸಿಗಲಿಲ್ಲ, ನಮ್ಗೆ ಮಾರುಕಟ್ಟೆಗೆ ಸ್ಥಳ ಇಲ್ಲ, ಇಲ್ಲಿ ನಮ್ಗೆ ಜೂನಿಯರ್ ಕಾಲೇಜ್ಗೆ ಸ್ಥಳ ಇಲ್ಲ, ನಮ್ಗೆ ಮೂಲ ನಿವಾಸಿಗಳಿಗೆ ಸ್ಥಳ ಇಲ್ಲ. ಇದಕ್ಕೆಲ್ಲ ಬಿಟ್ಟು ನಾವು ಯಾವ್ದೋ ಹೊರಗೆ ನಾವು ಕೊಡೋದಕ್ಕಿಂತ ನಮ್ಮ ಗ್ರಾಮಕ್ಕೆ ಅದನ್ನು ಇದೇ ಒಂದು ಗ್ರಾಮ ಸಭೆಯಲ್ಲಿ ಅದಕ್ಕೆ ನಿರ್ಣಯವನ್ನು ಮಾಡ್ಬೇಕಂತ ನಾವು ಈ ಮುಖಾಂತರ ಹೇಳ್ತಾ ಇದ್ದೇವೆ. ಅವರಿಗೆ ಪೂರಕವಾಗಿ ಈ ವಿಷಯದಲ್ಲಿ 85 ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಶಾಲೆ ಆಗ್ಬೇಕು, ಇಲ್ಲಿ ಮಾರ್ಕೆಟ್ ಆಗ್ಬೇಕು. ನಾವು ಜಾಗ ಕೇಳುವಾಗ ಜಾಗ ಸಿಗುವುದಿಲ್ಲ. ಈಗ ಎಲ್ಲಿಂದ ಬಂತು? ಎಲ್ಲರೂ ಕೇಳುವಾಗ ಯೂನಿವರ್ಸಿಟಿ ಈಗ 7 ಎಕರೆ 70 ಎಲ್ಲಿಂದ ಬಂತು? ನೋಡಿ, ಎಲ್ಲಿಂದನೂ ಬರಲಿಲ್ಲ, ಅದು ಇಲ್ಲೇ ಇತ್ತು, ನೋಡ್ಲಿಲ್ಲ ಅಷ್ಟೇ ಯಾರು ಸಹ. ನೋಡಿ ಇಲ್ಲಿ ನಾನು ಹೇಳುದನ್ನು ಕೇಳಿ ಒಂದು ನಿಮಿಷ ಕೇಳಿ. ಗೊತ್ತಾ, ಈಗ ನೀವೊಂದಲ್ಲಿ ಕಾಂಪೌಂಡ್ ಹಾಕಿ ಇಡ್ತೀರಿ, ನಾವು ನಿಮ್ದಂತಲೇ ನೆನೆಸುದು. ಅದೇ ಪರಿಸ್ಥಿತಿ ಏನಂದ್ರೆ ಕಾಂಪೌಂಡ್ ನೋಡಿ, ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಯೂನಿವರ್ಸಿಟಿ ಜಾಗದಲ್ಲಿ ಒಂದು ಸರ್ವೆ ನಂಬರ್ ಅಲ್ಲಿ ಏನಾದ್ರು ಕಾಂಪ್ಲಿಕೇಶನ್ ಬಂದ್ರೆ ಅಳತೆ ಮಾಡುವಾಗ ಒಂದು ಕಾಂಪೌಂಡ್ ಹಾಕಿದ್ದು ಒಳಗೆ ಹಾಕಿದ್ದೇನೆ ಅಂತ ಬರ್ತದೆ. ಇಲ್ಲಿ ಕೂಡ ಹಾಗೇನೆ. ಈಗ ಇಷ್ಟೆಲ್ಲ ವಿಷಯ ಬಂದದ್ದು ಯಾವುದೋ ಒಂದು ಖಾಸಗಿ ಸಂಸ್ಥೆ ಅಲ್ಲಿಗೆ ಅರ್ಜಿ ಹಾಕಿದೆ, ಅಲ್ಲಿ ಎಷ್ಟು ಲ್ಯಾಂಡ್ ಉಂಟು ಅಂತ ಹೇಳಿದ್ಕೆ ಇದು ಬಂದದ್ದು. ನಮ್ಗೆ ಖಾಸಗಿ ಸಂಸ್ಥೆ ಅಲ್ಲಿ ನೋಡಿ 7 ಎಕರೆ ಅಂತ ಹೇಳ್ತೀವಲ್ಲ, ಈ ಜಾಗವು ಸಹ ಸೇರಿದೆ, ಅದರಲ್ಲಿ ಈ ಜಾಗವು ಸಹ ಸೇರಿದೆ. ಇಲ್ಲಿಂದ ಸೀದಾ ಅಲ್ಲಿವರೆಗೂ ಬರ್ತದೆ 7 ಎಕರೆ ಅಂತ ಹೇಳಿದ್ರೆ. ಅದರಲ್ಲಿ ಎಷ್ಟು ಲ್ಯಾಂಡ್ ಉಂಟು, ಯಾವ್ದಾದ್ರು ಬೇಕು ಪಂಚಾಯತಿ ಅವರಿಗೆ ಒಂದು ರಿಕ್ವೆಷನ್ ಕೊಟ್ರೆ ಮಾಡಿ ಕೊಡ್ಬೋದು. ಅಲ್ಲ, ಇದು 1974ರಲ್ಲಿ ಹಕ್ಕುಪತ್ರ ಕೊಟ್ಟ ಜಾಗದು, ಅದನ್ನು ಕ್ಯಾನ್ಸಲ್ ಮಾಡಿ ಅಸಹ್ಯಗೊಳ್ಳಿ ಜನತಾ ಕಾಲೋನಿ ಮಾಡಿದ್ದಾರೆ. ಈಗ ಅದು ಹಕ್ಕುಪತ್ರ ಕೊಟ್ಟ ಜಾಗ ಮತ್ತೆ ಅದು ಖಾಲಿ ಅಂತ ಹೇಗೆ ಅದು ಇದು ಮಾಡಿದ್ರು? ಅಲ್ಲ, ನಾನು ನೋಡಿ ಈಗ ಬಂದದ್ದು, ನೀವು 74ರಿಂದ ಇದ್ದೆ, ನಾನು 2 ತಿಂಗಳಿಂದ ಮಾತ್ರ ಇದ್ದೀನಿ ಇಲ್ಲಿ. ನಾನು ನೋಡಿದ್ದನ್ನ ಹೇಳಿದ್ದೀನಿ, ಈಗ ಉಂಟು ಅಂತ ಹೇಳಿ ಅಲ್ವಾ. ಮಾಹಿತಿಯನ್ನ ನಾನು ಕೊಡ್ತೀನಿ. ಬೇಕಾದ್ರೆ ಅಂಥದ್ದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನನ್ನಿಂದ ಏನು ಹೆಲ್ಪ್ ಆಗ್ಬೇಕು ಅದು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಲ್ಲ, ನಿಮ್ಮ ತಪ್ಪಿಲ್ಲ. ನಾವು ನಿಮ್ಮ ಗಮನಕ್ಕೆ, ನೀವು ಹೊಸಬ್ರು ಅಂತ ಗೊತ್ತಿಲ್ಲ, PDO ಹೊಸಬ್ರು ಅಂತ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಗಮನಕ್ಕೆ ಕೊಟ್ಟದ್ದು. ಈಗ ಹಕ್ಕುಪತ್ರದ ವಿಷಯ ನಿಮ್ಮ ಗಮನಕ್ಕೆ ಕೊಟ್ಟದ್ದು ನೋಡಿ. ನಾನು ಒಂದು ವಿಚಾರ ಹೇಳ್ತೀನಿ. ನಮ್ಗೆ ನಮ್ಗೆ ಒಂದು ಸಂಘ ಸಂಸ್ಥೆ ಮತ್ತೆ ಒಂದು ಸಾರ್ವಜನಿಕರಂತ ಬಂದಾಗ ಸಾರ್ವಜನಿಕರ ಪರ ಇರ್ತೀವಿ ಹೊತ್ತು ಸಂಘ ಸಂಸ್ಥೆ ಪರ ಇರಲ್ಲ. ಕರೆಕ್ಟ್, ನೀವು ಹೇಳುದು ಸರಿ. ನಮ್ಗೆ ಯಾರು ಕೊಡ್ಬೇಡಿ ಅಂತ, ಆದ್ರೆ ಮನೆ ಇಲ್ಲದಿದ್ದಾರಲ್ಲ, ಈಗ ನಮ್ಮ ಜನಗಳಿಗೆ ಜಾಗ ಇಲ್ಲ ಅಂತ ಬೇರೆ ಕೊಡೋದು ನಮ್ಗೆ. ನೀವು ರಿಕ್ವೆಷನ್ ಕೊಡಿ, ನಾನು ಇದ್ರ ಜಾಗವನ್ನ ಖಂಡಿತವಾಗಿ ಆ ಜಾಗದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ನನ್ನ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ. ಅಲ್ಲ ಸರ್, ಈಗ ಆ ಜಾಗದ ಬಗ್ಗೆ ಈಗಾಗಲೇ ನಿರ್ಣಯ ಪಂಚಾಯತಿಂದ ಆಗಿದೆ ಅಂತ ನಮಗೆ ಒಂದು ಮಾಹಿತಿ ಸಿಕ್ಕಿದೆ. ಅದು ಗೊತ್ತಿಲ್ಲ. ಅಲ್ಲ, ಆಗಿದೆ ಇಲ್ವಾ? ಪಂಚಾಯತಿಂದ ನಿರ್ಣಯ ಆಗಿದೆ ಇಲ್ವಾ? ನಿರ್ಮಲ್ ಭಾರತ್ ಟ್ರಸ್ಟ್ ಅಲ್ಲ, 2 ತಿಂಗಳ ಮುಂದೆ, ಒಂದು ನಿಮಿಷ ಎಲ್ಲರಲ್ಲಿ ಗಮನ ಇಟ್ಟು ಕೇಳಿ, ಒಮ್ಮೆ 1 ನಿಮಿಷ ಕೇಳಿ, ಮಾತಾಡಬೇಡಿ. 2 ತಿಂಗಳ ಮುಂಚೆ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಬರ್ತದೆ. ನಿರ್ಮಲ್ ಭಾರತ್ ಟ್ರಸ್ಟ್ ಅನ್ನೋ ಒಂದು ಖಾಸಗಿ ಸಂಸ್ಥೆಯನ್ನ ಇಲ್ಲಿ ಮಾಡ್ಲಿಕ್ಕೆ ಅಂತ 2 ಎಕರೆ ಜಾಗವನ್ನ ಕೇಳಿದ್ದಾರೆ, NOC ಕೊಡ್ಲಿಕ್ಕೆ ಹೇಳಿದ್ದಾರೆ. ನಾವು ಒಂದು ನಿಮಿಷ ಮಾಹಿತಿ ಹೇಳಿ, ನಮ್ಮಲ್ಲಿ ಬಂದ ಅರ್ಜಿಗೆ ನಾವೇನ್ ನಿರ್ಣಯ ತಗೊಂಡಿದ್ದೇವೆ ಅಂತ ಒಂದ್ಸಲ ಹೇಳ್ತೇನೆ. ಪ್ರಥಮ ಬಾರಿಗೆ ಸಭೆ ನಡೆದಾಗ ಎಲ್ಲಾ ಸದಸ್ಯರಿದ್ರು, ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿಯೇ ನಿರ್ಣಯ ಆಗಿದೆ. ಏನಂತ ನಿರ್ಣಯ ಆಗಿದೆ ಅಂದ್ರೆ, ಈಗಾಗಲೇ ನಾವು ಈ ಉಳ್ಳಾಲ ತಾಲೂಕು ಅಂತ ಇಲ್ಲಿ ಮೆನ್ಷನ್ ಆಗಿದೆ, ನಮ್ಮದು ಉಳ್ಳಾಲ ತಾಲೂಕು ಆಗಿದೆ. ಈಗ ಆಗಿದೆ, ಸರಿ ಆಗಿದೆ, ಉಳ್ಳಾಲ ತಾಲೂಕು ಆಗಿದ್ದರಿಂದ ಇಲ್ಲಿ ಸರ್ಕಾರದಿಂದ ಬರುವಂತಹ ಅನೇಕ ಇಲಾಖೆಗಳು, ಅಂದ್ರೆ ಸುಮಾರು ಒಂದು 27 ಇಲಾಖೆಗಳು ಇಲ್ಲಿ ಬರ್ಲಿಕ್ಕಿದೆ. ನಮ್ಮ ಉಳ್ಳಾಲ ತಾಲೂಕಿಗೆ ಬೇಕಾದಂತಹ ಜಿಲ್ಲಾ ಗ್ರಂಥಾಲಯ ಆಗಿರ್ಬೋದು, ಅಥವಾ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಅಥವಾ ಜಿಲ್ಲಾ ಮಟ್ಟದ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಆಗಿರ್ಬೋದು, ಎಲ್ಲ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಕಚೇರಿ, ಅಥವಾ ಎಲ್ಲ ಇಲಾಖೆಗಳು ಇಲ್ಲಿ ಬರ್ಲಿಕ್ಕಿದೆ. ಇದಕ್ಕಾಗಿ ಕೆಲವೊಂದು ಕಡೆ ಜಾಗವನ್ನ ಕಾದಿರಿಸಬೇಕು ಅಂತ ಹೇಳಿ ನಮ್ಗೆ ಮೇಲಿನ ಅಧಿಕಾರಿಗಳು ಹೇಳಿದ್ದಾರೆ. ಕೆಲವೊಂದು ಕಡೆ ನಮಗೆ ಜಾಗವನ್ನ ಕೊಡಬೇಕು, ಇಂತೆಂಥ ಕಚೇರಿಗಳು ನಮ್ಮ ಗ್ರಾಮದಲ್ಲಿ ಬರ್ಲಿಕ್ಕಿದೆ ಅಂತ ಹೇಳಿ.
ಸೊ ಸರ್ಕಾರದ ಮಟ್ಟದಲ್ಲಿ ಕಚೇರಿಗಳು ಬರುವಾಗ ನಾವು ಬಿಟ್ಟು ಕೊಡ್ಲೇಬೇಕು ಅದನ್ನ ಜಾಗವನ್ನ. ಯಾಕಂದ್ರೆ ಸರ್ಕಾರದವರಿಗೆ ಜಾಗ ಕೊಡ್ಬೇಕಂತ ಹೇಳಿ ನಾವು ಬಿಟ್ಟು ಕೊಡ್ತೇವೆ, ಅದು ಖಂಡಿತ ಕೊಡ್ತೇವೆ. ಯಾಕಂದ್ರೆ ನಮ್ಮ ಗ್ರಾಮ ಇಂಪ್ರೂವ್ಮೆಂಟ್ ಆಗುವಾಗ ಅದು ನಮ್ಗೆ ಒಂದು ಹೆಮ್ಮೆ ಅಷ್ಟೇ. ಅದರ ಎಡೆಯಲ್ಲಿ ಈಗಾಗಲೇ ಸುಮಾರು 15 ವರ್ಷದಿಂದ ಮನೆ ಇಲ್ಲದೆ, ಸ್ಥಳ ಇಲ್ಲದೆ ಕೆಲವೊಂದು ಕುಟುಂಬಗಳು ಯಾರದಾರ್ದು ಬಾಡಿಗೆ ಮನೆಯಲ್ಲಿ ಅವರದ್ದು ಒಂದು ಬೈಗಳ ತಿಂತ ನೀರಿಲ್ಲದೆ, ನೀರಿಗಾಗಿ ಪರದಾಡ್ತಾ ಎಷ್ಟೋ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಕೆಲವೊಂದು ಕುಟುಂಬಗಳ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ನಿವೇಶನಕ್ಕಾಗಿ ಜಾಗವನ್ನ ಸರ್ಕಾರದಲ್ಲಿ ಮಂಜೂರು ಮಾಡಲಿ ಅಂತ ನಮ್ಮದೊಂದು ಬೇಡಿಕೆ, ಗ್ರಾಮಸ್ಥರ ಪರವಾಗಿ ನಾವು ಬೇಡಿಕೆ ಮಾಡುದು. ಯಾಕಂದ್ರೆ ನಾನು ಕೂಡ ಒಂದು ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದವಳು, ನನಗೆ ಅದರ ಕಷ್ಟ ಏನಂತ ಪೂರ್ತಿಯಾಗಿ ಗೊತ್ತಿದೆ. ಅವರಿಗೆ ಒಂದು ನಿವೇಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ, ಸರ್ಕಾರದಿಂದ ಏನಾದರೂ ಸವಲತ್ತನ್ನು ಸಿಕ್ಕಿದ್ರೆ ಅವರಿಗೆ ಮುಟ್ಟಿಸುವಂತ ಕೆಲಸವನ್ನ ಈಗ ಇರುವ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ, ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಒಂದು ವ್ಯವಸ್ಥೆ ಮಾಡಿ ಕೊಡುವ ಅಂತ ಹೇಳಿ ನಮ್ಮದೊಂದು ತೀರ್ಮಾನ ಆಗಿ ಆ ನಿರ್ಣಯವನ್ನ ನಾನು ನೇರವಾಗಿ ಬರೆದು ಕೊಟ್ಟಿದ್ದೇನೆ. ಆ ನಿರ್ಣಯವನ್ನು ಅಲ್ಲಿ ಹೋಗಿದೆ, ತಾಲೂಕು ಆಫೀಸಿಗೆ ಹೋಗಿದೆ. ಅದರ ಮತ್ತಿನ ತಿಂಗಳಲ್ಲಿ ಸ್ವಲ್ಪ ದಿವಸ ಬಿಟ್ಟ ನಂತರ ಯಾರೋ ಒಬ್ರು ಅಧಿಕಾರಿ, ಒಬ್ರು ಲೇಡಿ ಬಂದು ನನ್ನಲ್ಲಿ ಮಾತಾಡಿದ್ರು. ನಾನು ಅವರಿಗೆ ಹೇಳಿದ್ದೇನೆ ಪೂರ್ತಿಯಾಗಿ ಸರ್ವೆ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೇನೆ. ಸರ್ವೆ ಮಾಡುವಾಗ ನನ್ನ ಗಮನಕ್ಕೆ ಬರಲೂ ಇಲ್ಲ, ನನಗೆ ವಿಷಯವೇ ಗೊತ್ತಿಲ್ಲ. ಅವ್ರು ಬಂದು ಮಾತಾಡುವಾಗ ನಾನು ಹೇಳಿದ್ದೇನೆ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಭೆ, ಸಾಮಾನ್ಯ ಸಭೆಯಲ್ಲಿ ಈ ರೀತಿಯ ಒಂದು ನಿರ್ಣಯವನ್ನು ನಾವು ಮಾಡಿದ್ದೇವೆ, ಕಾಪಿ ಇಲ್ಲಿ ಉಂಟು, ತಕೊಳ್ಳಿ ಅಂತ ಹೇಳಿದ್ದೇನೆ. ಕೊಟ್ಟಿದೆ, ಸಿಕ್ಕಿದೆ ಮೇಡಮ್, ನನಗೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿ ಕೊಡ್ಬೇಕಂತ ಹೇಳಿದ್ರು. ನಾನು ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ. 29 ಸದಸ್ಯರು ಇದ್ದು ಇದು ತೀರ್ಮಾನ ತಗೊಂಡಂತ ನಿರ್ಧಾರ. ಇದನ್ನ ಇನ್ನೊಮ್ಮೆ ನಾನು ಬದಲಾವಣೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ, ನಾನು ಮಾಡುವುದಿಲ್ಲ. ನಿರ್ಣಯ ಯಾವತ್ತಿದ್ರು ಒಂದೇ ಸಲ ಬರೆಯುವುದು, 2 ಸರ್ತಿ ಬರಲಿಕ್ಕಿಲ್ಲ ಹೇಳಿದೆ. ಒಂದು ಸರ್ತಿಗೆ ಬಂದ ಅಪ್ಲಿಕೇಶನ್ ಒಂದೇ ಸರ್ತಿ ನಿರ್ಣಯ ಬರೆಯುದು, 2 ಸರ್ತಿ ಬರಲಿಕ್ಕಿಲ್ಲ ಹೇಳಿದ್ದೇನೆ. ಸೊ ಅವರನ್ನು ಮಾತಾಡಿ ಕಳಿಸಿದ್ದೇನೆ. ಮತ್ತಿನ ತಿಂಗಳಲ್ಲಿ ಪುನಃ ನಿರ್ಣಯ ಪುನಃ ಒಂದು ಕಾಪಿ ಬಂತು. ಆವಾಗ ಈ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ಚರ್ಚೆ ಆಯಿತು. ಚರ್ಚೆ ಆಗುವಾಗ ಕೆಲವೊಂದು ಸದಸ್ಯರು ಕೊಡ್ಲೇಬೇಕು ಅಂತ ಹೇಳಿ ಹಠ ಮಾಡಿದ್ದಾರೆ, ನಿರ್ಣಯ ಕೂಡ ಮಾಡಿದ್ದಾರೆ. ನಮಗೆ ಇಷ್ಟು ಮಂದಿಗೆ ಒಪ್ಪಿಗೆ ಉಂಟು ಅಂತ ಹೇಳಿ ನಾವು ಹೇಳಿದೆವು. ಇದು ಒಪ್ಪಿಗೆ ಕೊಡುವ ವಿಷಯ ಅಲ್ಲ, ನಮ್ಮ ಗ್ರಾಮದ ಜನಗಳನ್ನ ನಾನು ಈ ಗ್ರಾಮದಿಂದ ಹೊರಗೆ ಹಾಕಿ ಖಾಸಗಿ ಸಂಸ್ಥೆಗೆ ನಾನು ಕೊಡ್ಲಿಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ನೇರವಾಗಿ ಹೇಳಿದ್ದೇನೆ. ಯಾಕಂದ್ರೆ ಖಾಸಗಿ ಸಂಸ್ಥೆಗಳಿಗೆ ಬೇಕಾದಷ್ಟು ದುಡ್ಡು, ಕ್ಯಾಪಿಟಲ್ ಬಂಡವಾಳ ಹಾಕುವವರು ಬೇಕಾದಷ್ಟು ಜನಗಳಿದ್ದಾರೆ. ಅವರು ಬೇರೆನೇ ಜಾಗ ನೋಡಿಕೊಳ್ಳಿ. ದಯವಿಟ್ಟು ನನ್ನದು ಹಾಗೆ ನನ್ನ ಸದಸ್ಯರು ಹಾಗೆ ನನ್ನ ಗ್ರಾಮಸ್ಥರ ಪರವಾಗಿ ನಾನು ಒಂದು ಮನವಿ ಮಾಡೋದು, ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತೇನೆ. ಈ ಗ್ರಾಮದಲ್ಲಿ ಖಾಸಗಿ ಸಂಸ್ಥೆಗೆ ದಯವಿಟ್ಟು ಅವಕಾಶ ಮಾಡಿ ಕೊಡಬೇಡಿ. ಉಳಿದ ಜಾಗವನ್ನು ಖಂಡಿತ ನಾನು ಕೊಡ್ತೇನೆ. ನಮ್ಮ ಗ್ರಾಮದಲ್ಲಿ ಬಡ ಜನಗಳಿಗೆ ನಿವೇಶನಕ್ಕೆ ಜಾಗವನ್ನು ಕೊಟ್ಟ ನಂತರ ಜಾಗ ಉಳಿದ್ರೆ ಖಂಡಿತವಾಗ್ಲೂ ನಾವು ಕೊಡ್ಲಿಕ್ಕೆ ಒಪ್ಪಿಗೆ ಕೊಡ್ತೇವೆ. ಅಷ್ಟರ ತನಕ ದಯವಿಟ್ಟು ಈ ಟ್ರಸ್ಟ್ ಬಗ್ಗೆ ಯಾರು ಮಾತಾಡ್ತೀವಿ ಅಂತ ಒಂದು ನಿಮಿಷ ಅಧ್ಯಕ್ಷರೇ, ಅದು ಚರ್ಚೆ ಬೇಡ. ನಮ್ಗೆ ತಾಲೂಕು ಸೆಂಟರ್ ಆಗ್ತದೆ, ತಾಲೂಕಿಗೆ ಕೊಡಿ, ಹತ್ತಿರ ಆಗ್ತದೆ. ತಾಲೂಕು ಪಂಚಾಯತಿ ಆಗ್ಲಿ ಅಲ್ಲಿ ನಾಟಕ ಅಲ್ಲಿಗೆ ಯಾರು ಹೋಗುದು? ಈ ಒಂದು ಸಾಮಾನ್ಯ ಸಭೆಯಲ್ಲಿ ಇದರ ವಿಷಯವಾಗಿ ಸಾಮಾನ್ಯ ಸಭೆಯಲ್ಲಿ ಒಂದು 15 ಜನ ಬೇಕು ಅಂತ ಹೇಳಿದ್ದಾರೆ. ಒಂದು 8-9 ಜನ ನನ್ನನ್ನು ಸೇರಿಸಿ ಒಂದು 9 ಸದಸ್ಯರು ನಾವು ಬೇಡ ಅಂತ ಹೇಳಿದ್ದೇವೆ. ಬೇಡ ಅಂತ ಹೇಳಿದ್ರೆ ಸಂಸ್ಥೆ ಬೇಡ ಅಂತ ಹೇಳಿದಲ್ಲ, ನಾವು ಈಗ ಅದಕ್ಕೆ ಅವಕಾಶ ಕೊಡುದು ಬೇಡ ಅಂತ ಹೇಳಿದ್ದೇವೆ. ನಮ್ಮ ನೋಡಿ, ಚರ್ಚೆಗೆ ಬಂದದ್ದು ಈಗ ವಿಷಯ ಈಗ ಬರುವಾಗ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಅಷ್ಟೇ. ಧನ್ಯವಾದಗಳು. ಇದರ ಬಗ್ಗೆ ಸಾರ್ವಜನಿಕರು ನೀವು ತೀರ್ಮಾನ ಏನು ಅಂತ ಹೇಳಿದ್ರೆ ಆಯ್ತು. ಸರಿ. ಮತ್ತೊಂದೇನಂದ್ರೆ 10-15 ಕೆಲವೊಂದು ಸದಸ್ಯರಿಗೆ ಮೆಂಬರ್ ಆಗಿದ್ದಾರೆ ಇದೇ ಏರಿಯಾದಲ್ಲಿ. ಅವರಿಗೆ ಮಾಹಿತಿ ಇಲ್ಲ. ನಮಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಿರ್ಮಲ ಭಾರತ್ ಟ್ರಸ್ಟಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಂದು ನಿಮಿಷ ಮಾತಾಡ್ತೀನಿ. ಯಾಕಂದ್ರೆ ನಮ್ಗೆ ಅರ್ಥ ಎಸೆಟ್ ಒಂದು ನಮ್ಮ ಗ್ರಾಮದಲ್ಲಿ ಇದ್ದಂತ ತೋರಿಸ್ಬಿಟ್ಟು ಅವರು ಇವಾಗ 7 ಎಕರೆ ಜಾಗ ಇದೆ, ಅದರಲ್ಲಿ 2 ಎಕರೆ ಕೊಟ್ಟಿದೆ ಅಂತ ನಿರ್ಣಯ ಆಗಿದೆ. ಉಳಿದ 5 ಎಕರೆಯನ್ನು ಏನು ಇಂಪ್ರೂವ್ಮೆಂಟ್ ಮಾಡುವ ಅದಕ್ಕೆ ವಿನಿಯೋಗಿಸುವ.
ಯಾಕಂದ್ರೆ ಅಂತ ಹೇಳಕ್ಕೆ ಇಲ್ಲಾಂದ್ರೆ ಯೂನಿವರ್ಸಿಟಿ ಪಾಲಾಗ್ತಿತ್ತು. ಯಾರು ಇವಾಗ ಲೀಗಲಿ ಮಾತಾಡ್ತಾರೆ ನೋಡಿ, ಅವರು 80ರಿಂದ ಫೈಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಈ ಮಾಹಿತಿ ಇಲ್ಲ, 7 ಎಕರೆ ಜಾಗ ಇದ್ದು ಮಾಹಿತಿ ಇಲ್ಲ. ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಪ್ರತಿಭಟನೆ ಎಲ್ಲ ಆಗಿದೆ. ಅಸೆಗಳಿಂದ ಇಲ್ಲಿವರೆಗೆ ಮೆರವಣಿಗೆ ಎಲ್ಲ ಬಂದಿದ್ದಾರೆ. ನಮಗೆ ಅದು ವಸತಿ ನಿವೇಶನಕ್ಕೆ ಮೀಸಲಿಡಬೇಕು ಆ ಜಾಗ. ಎಷ್ಟು ಮನೆಗಳಿಗೆ ಮೀಸಲಿಟ್ಟಿದ್ದೀರಿ ಹೇಳಿ, ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಒಂದು ನಿಮಿಷ ಎಷ್ಟು ಜನರಿಗೆ ಹಂಚಿದ್ದೀರಾ ನಿವೇಶನ? ಇಲ್ಲಿ ಅಧ್ಯಕ್ಷರು ಒಂದು ನಿಮಿಷ. ಈಗ ದಡಸ್ ಸೈಟ್ ಅಲ್ಲಿ ಅಂತ ಹೇಳಿದ್ರು ಅವರು. ಸರಿ, ದಡಸಲ್ಲಿ 400 ಅರ್ಜಿ ಬಂದಿದೆ ಪಂಚಾಯತಿಗೆ ಮನೆ ಕೊಡ್ಲಿಕ್ಕೆ. ಇಷ್ಟರವರೆಗೆ ಯಾರಿಗೂ ಕೊಡ್ಲಿಲ್ಲ. ಅದ್ಯಾಕೆ ಕೊಡ್ಲಿಲ್ಲ? ಅಲ್ಲಲ್ಲ, ಅದು ಕೊಡ್ಲಿಲ್ಲ. ಒಂದು ನಿಮಿಷ 400 ಮಂದಿಯಲ್ಲಿ ಎಲ್ಲರಿಗೂ ಕೊಡುದು ಬೇಡ. ನೀವೀಗ ಹೇಳಿದ್ರಲ್ಲ, ಎಷ್ಟೋ ಜನ ಬಾಡಿಗೆಯಲ್ಲಿದ್ದಾರೆ, ನಾನು ಕೂಡ ಬಾಡಿಗೆಯಲ್ಲಿ ನಮ್ಮ ಕಷ್ಟ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಆವತ್ತು ಕೊಡ್ಬೇಕಿತ್ತು ಅದನ್ನು. ಈಗ ಎಂದು ನಿರ್ಮಲ ಏನದು ಸಮಾಜ ಸೇವೆ ಮಾಡುವಂತ ಸಂಘಟನೆ ಬರುತ್ತೆ. ಅದು ಯಾವ್ದು ಸಂಸ್ಥೆ? ಸಮಾಜ ಸೇವೆ ಇದ್ದ? ಸಮಾಜ ಸೇವೆ ಅಲ್ಲ, ಸಮಾಜ ಸೇವೆಗೆ ಮಾಡುವಂತ ಯಾವುದೇ ಸಂಸ್ಥೆ ಕೂಡ ಜಾಗ ಕೊಡ್ಬೋದು, ಕೊಡುದಿಲ್ಲ ಅಂತಿಲ್ಲ. ಅಲ್ಲ, ನೀವೀಗ ಹೇಳಿದ್ರಿ ಜನಗಳಿಗೆ ಕೊಡುವಂತ. ಆ ದಡ ಸೈಡಲ್ಲಿ ಅಷ್ಟು ಜಾಗ ಇತ್ತು, ಅದನ್ನು ಕೂಡ ಕೊಡ್ಲಿಲ್ಲ. ಆ ಅರ್ಜಿ 400 ಬಂತು. ಅದರದ್ದು ಏನಾಗಿದೆ? ಪ್ರತಿಭಟನೆಯಲ್ಲಿ ತುಂಬಾ ಆಗಿದೆ. ಮಾಜಿ ಅಧ್ಯಕ್ಷರಲ್ಲಿ ಸೇರಿ ಇಲ್ಲಿ ಪ್ರತಿಭಟನೆ ಆಗಿದೆ. ಜನಗಳಿಗೆ ಕೊಡ್ಬೇಕು ಅಂತ ಬೊಬ್ಬೆ ಹಾಕಿದ್ರು. ಯಾರಿಗಾದ್ರೂ ಕೊಟ್ಟಿದ್ದಾರೆ ಪಂಚಾಯತಿ? ಇಲ್ಲ. ಮೊನ್ನೆ ಏನೋ ನಿರ್ಣಯ ಏನಾಗಿದೆ ನಿಮಗೆ ಗೊತ್ತಿಲ್ಲ. ಈಗ ನೀವು ಹೇಳ್ತಾ ಇದ್ರೆ ಜನಗಳಿಗೆ ಕೊಡುವ, ಜನಗಳಿಗೆ ಇನ್ನು ಯಾವಾಗ ಕೊಡ್ಲಿಕ್ಕಿದೆಲ್ಲ? ಮೊದಲು ಇದ್ದದನ್ನು ಕೊಡ್ಬೇಕಿತ್ತಲ್ಲ, ಮೊದಲಿಗೆ ಇದ್ದದನ್ನು ನೀವು ಕೊಡ್ಬೇಕಿತ್ತು. ಅದನ್ನು ಯಾರು ಕೂಡ ಕೊಡ್ಲಿಲ್ಲ. ಸರಿ, ನಾವು ಅದಕ್ಕೆಲ್ಲ ಒಬ್ಜೆಕ್ಷನ್. ನಮ್ದು ನೀವು ಖಾಸಗಿ ಸಂಸ್ಥೆ ಕೊಡ್ತೀರಾ, ಸರ್ಕಾರಿ ಸಂಸ್ಥೆ ಕೊಡ್ತೀರಾ ಅಂತ ಒಬ್ಜೆಕ್ಷನ್ ಅಲ್ಲ. ಈಗ ನೀವು ಹೇಳಿದ್ರಲ್ಲ ಈಗ ನೀವು ಹೇಳಿದ್ರಲ್ಲ ಬಡವರಿಗೆ ಕೊಡ್ಬೇಕು ಅಂತ. ದಡ ಸೈಟ್ ಅಲ್ಲಿ ಯಾಕೆ ಕೊಡ್ಲಿಲ್ಲ? ಅದನ್ನ ದಡ ಸೈಟ್ ಅಲ್ಲಿ ಕಾದಿರಿಸಿ ಜಾಗ ಇತ್ತು, ಅದನ್ನ ಯಾಕೆ ಕೊಡ್ಲಿಲ್ಲ ನೀವು ಇಷ್ಟರವರೆಗೆ? ಅದರ ಬಗ್ಗೆ ಇಂಟ್ರೆಸ್ಟ್ ಯಾಕಿಲ್ಲ ನಿಮಗೆ? ಅಲ್ಲ, ಕೊಡುದು ಹಾಗೆ ಅಲ್ಲ. 400 ಮನೆ ಬಂದ್ರೆ 400 ಮನೆ ಕೊಡ್ಲಿಕ್ಕಿಲ್ಲ. ಯಾರಿಗೆಲ್ಲ ಕೊಡ್ಬೇಕು ಅದನ್ನು ಕೊಡ್ಬೇಕಿತ್ತಲ್ಲ ಇಷ್ಟರವರೆಗೆ, ಅದ್ಯಾಕೆ ಕೊಡ್ಲಿಲ್ಲ? ಅದ್ರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. 7 ಎಕರೆ ಸರ್ಕಾರಿ ಅಂತ ಇರುವುದು, 7 ಎಕರೆ ನಿಟ್ ಸಿಗ್ತದಂತ ನೀವು ಯಾರು ಅನ್ಕೊಳ್ಬೇಡಿ ಗ್ರಾಮ ಸಭೆಯಲ್ಲಿ. ಅಲ್ಲ, ಓಕೆ. ನಾವು ದಡಸ ಸೈಟ್ ಅಲ್ಲಿ ವಸತಿ ನಿವೇಶನಕ್ಕೆ ಮಂಜೂರಾದ ಜಾಗ ನಾನು ವಿಷಯಾಂತರ ಮಾಡುದಿಲ್ಲ. ನಾನು 7 ಎಕರೆದ್ ಮಾತ್ರ ಮಾತಾಡ್ತೀನಿ. ಆ 7 ಎಕರೆ ಲ್ಯಾಂಡ್ ಅಲ್ಲಿ ನಿಮಗೆ 7 ಎಕರೆ ಸಹ ಸಿಗ್ತದಂತ ನೀವು ಅನ್ಕೊಳ್ಬೇಡಿ. ಅದರಲ್ಲಿ ನಮ್ಮ ಆಫೀಸ್ ಇದೆ, ಕೆಲವು ರೋಡ್ಸ್ ಹೋಗಿದೆ, ಎಲ್ಲ ಹೋಗಿದೆ. ಬಟ್ ನಮ್ಮಲ್ಲಿ ಸರ್ಕಾರಿ ಅಂತ 7 ಎಕರೆ ತೋರಿಸದೆ ವಿನಃ ನಮಗೆ 7 ಎಕರೆ ಸಹ ಸಿಗ್ತದಂತ ಅನ್ಕೋಬೇಡಿ, ಯಾರು ಅನ್ಕೋಬೇಡಿ. ಅದರಲ್ಲಿ ಅದೇ ಹಾಗೆ ಮಾಡಿ ಅಷ್ಟೇ, ವಿಷಯ ಅಷ್ಟೇ. ವಿಷಯದಲ್ಲಿ ನೋಡಿ, ನಮ್ಮ ಗ್ರಾಮದಲ್ಲಿ ಡಿಸಿ ಮನ್ನ ಭೂಮಿ ಇದೆ. ಎಷ್ಟು ಪರಿಶಿಷ್ಟ ಜಾತಿ ಪಂಗಡದವರಿಗೆ ನಿವೇಶನ ಕೊಟ್ಟಿದ್ದಾರೆ ಹೇಳಿ? ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? ಎಷ್ಟು ಅರ್ಜಿ ಉಂಟು ಇಲ್ಲಿ? ಮಾಹಿತಿ ಉಂಟಾ? ಅದನ್ನೆಲ್ಲ ಮಾತಾಡ್ಬೇಕಲ್ಲ ನಾವು. ಇಲ್ಲದನ್ನ ಯಾಕೆ ಮಾತಾಡಿ ಸುಮ್ಮನೆ ಕಾಲಹರಣ ಮಾಡುದು? ಅದನ್ನು ಫಸ್ಟ್ ಎಲ್ಲ ವಿವರಣೆ ಮಾಡಿ, ಬಂದ ಅರ್ಜಿಗೆ ಉತ್ತರ ನಾವು ಇಲ್ಲಿಂದ ಕೊಡ್ಬೇಕಲ್ಲ. ಅಲ್ಲ, ಕಾಲಹರಣ ಯಾರು ಮಾಡ್ತಾ ಇಲ್ಲ, ನಿಮ್ಮಿಂದನೇ ಬಂದದ್ದು, ನಿಮ್ಮಿಂದಲೇ ವಿಷಯಾಂತರ ಅಲ್ಲ. ಇಲ್ಲಿ ಎರಡು ವಿಷಯಗಳು ಕೂಡ ಇದೆ. ಒಬ್ಬರು ಬೇಕಂತ ಹೇಳುವವರಿದ್ದಾರೆ, ಒಂದು ಬೇಡ ಅಂತ ಹೇಳುವವರಿದ್ದಾರೆ. ನಿಮ್ಮಿಂದನೇ ಬಂದದ್ದು, ಅರ್ಥ ಆಯ್ತಾ? ಈಗ ಇಲ್ಲಿ ಪಂಚಾಯತಲ್ಲಿ ನಿರ್ಣಯ ಆಗಿದೆ, ಅದನ್ನು ಕಳಿಸಿಕೊಡ್ತೀವಿ. ಕಂದಾಯ ಇಲಾಖೆಯಲ್ಲಿ ಅಂತಿಮ ತೀರ್ಮಾನ. ನಾನಲ್ಲಿ ಬೇಡ ಅಂತ ಹೇಳಿದ್ರು ಅವರ DC ಅವರಿಗೆ ಅದು ಮನಸ್ಸಾದ್ರೆ ಕೊಡ್ತಾರೆ, ಅರ್ಥ ಆಯ್ತಾ? ಅದು ಯಾವುದು ನಮ್ಮ ಇದೆ ಅಲ್ಲಿ ನಿರ್ಣಯ ಆಗಿದೆ, ಅದನ್ನು ಪ್ರತಿಯನ್ನು ಕಳಿಸೋದು. ಮತ್ತೆ ನೀವು ಅಬ್ಜೆಕ್ಷನ್ ಹಾಕಿದ ತಕ್ಷಣ ನಾನು ಇಲ್ಲಿ ನಿರ್ಣಯವನ್ನು ಚೇಂಜ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ನಾನು ನೋಟಿಸ್ ಬೋರ್ಡಲ್ಲಿ ಹಾಕಿದ ತಕ್ಷಣ ನಂದು ಅಬ್ಜೆಕ್ಷನ್ ಇದೆ, ನೀವು ಕೊಡಬೇಡಿ ಅಂತ. ಅಲ್ಲಿ 29 ಜನರನ್ನ ಆಯ್ಕೆ ಮಾಡಿ ಕಳಿಸಿದ್ದು ನೀವು, ಅರ್ಥ ಆಯ್ತಾ? ಮತ್ತೆ ಅದು ಯಾವ ರೀತಿಯಾಗಿ 2 ನಿರ್ಣಯ ಆಗಿದೆ ಗೊತ್ತಿಲ್ಲ ಆಕ್ಚುಲಿ. ಯಾಕಂದ್ರೆ ಒಂದು ನಿರ್ಣಯ ಆದ ನಂತರ 6 ತಿಂಗಳ ತನಕ ಆ ನಿರ್ಣಯವನ್ನ ಸರಿಪಡಿಸ್ಲಿಕ್ಕಿಲ್ಲ ನಮಗೆ, ನಮ್ಮ ಆಕ್ಟ್ ಪ್ರಕಾರ. ಆದ್ರೆ ಯಾವ ರೀತಿಯಲ್ಲಿ ಆಗಿದೆ ಅದು ಗೊತ್ತಿಲ್ಲ. ಅದಾಗಿದೆ, ಅದೇನು ನಿರ್ಣಯ ಇದೆ ಅದನ್ನು ನಾವು ನಮ್ಮ ಕಂದಾಯ ಒಳಗೆ ಸರಿಪಡಿಸ್ಲಿಕ್ಕಿಲ್ಲ. ನಿಜವಾಗಿ ಒಂದು ಸಲ ಅವರೇ ನಿರ್ಣಯ ತಗೊಂಡದ್ದು 29 ಜನ ಅಲ್ಲಿ ಯಾರಿಗೆ ಕೊಡಬಾರದು. ಅದರ ನಂತರ 6 ತಿಂಗಳ ನಂತರ ಪುನಃ ಮಾಡ್ಬೋದು, ಪುನಃ ಅರ್ಜಿ ತಗೊಳ್ಬೋದು. ಅಲ್ಲ, 6 ತಿಂಗಳವರೆಗೆ ನಿರ್ಣಯ ಬದಲಿಸ್ಲಿಕ್ಕೆ ಆಗುತ್ತೆ, ಅದರ ನಂತರ ಮಾಡ್ಬೋದು. ಇದು ಯಾಕೆ ಕೇಳಿದ್ದೇನೆ ಅಂತ ಹೇಳಿದ್ರೆ, ಒಂದು ವಿಷಯ ನಿಮ್ಮ ಕ್ಲಾರಿಫಿಕೇಶನ್ಗೆ ನಾನು ಹೇಳುದು, ಅಸೇಗೋಳಿ ಜಂಕ್ಷನ್ ಅಲ್ಲಿ ಒಂದು ಕೇಂದ್ರ ಮೈದಾನ ಇದೆ. ಅದರ ಎದುರುಗಡೆ ಒಂದು ಫ್ಲೆಕ್ಸ್ ಹಾಕಿದ್ರು. ಫ್ಲೆಕ್ಸ್ ಹಾಕುವ ಮೊದಲು ಅದಕ್ಕೆ ಒಂದು ವಿರೋಧ ಬಂದಿತ್ತು. ಅಲ್ಲಿ ಹಾಕುವುದೇ ಬೇಡ, ಜಂಜಾಟ ಆಯಿತು, ಯಾವುದಕ್ಕೂ ಹಾಕುವುದು ಬೇಡ ಅಂತ ಹೇಳಿ ಪಂಚಾಯತಿಯಿಂದ ನಿರ್ಣಯ ಆಯಿತು. ನಂತರದ ದಿವಸದಲ್ಲಿ ಅಲ್ಲಿ ಮತ್ತೆ ಅಲ್ಲಿ ಫ್ಲೆಕ್ಸ್ ಹಾಕಲಿಕ್ಕೆ ಶುರು ಮಾಡಿದ್ರು.
ಫ್ಲೆಕ್ಸ್ ಹಾಕಿದ್ರು. ನಾವು ಅದರ ಬಗ್ಗೆ ಒಂದು ಕ್ಲಿಯರಿಫಿಕೇಶನ್ ಇಲ್ಲಿ ಕೇಳಿದೆ. ಅಂದ್ರೆ ನಾವು ಒಂದು ಮನವಿ ಮಾಡಿದೆ, ಇಲ್ಲಿ ಫ್ಲೆಕ್ಸ್ ಹಾಕ್ತಾ ಇದ್ದಾರೆ, ಯಾರೋ ಬಂದು ಹಾಕ್ತಾರೆ, ಅವರಿಗೆ ಗೊತ್ತಿರುವುದಿಲ್ಲ. ಅದ್ರ ಬಗ್ಗೆ ಸುಮ್ಮನೆ ಜಂಜಾಟ ಹಾಕಿ ಅದನ್ನು ನಿರ್ಣಯವನ್ನು ತಿದ್ದುಪಡಿ ಮಾಡಿ ಇಲ್ಲಿಗೆ ಅವಕಾಶ ಕೊಡಬೇಕು ಅಂತ. ಆವಾಗ ನನಗೆ ಏನು ಮಾಹಿತಿ ಬಂತು ಅಂತ ಹೇಳಿದ್ರೆ 6 ತಿಂಗಳ ನಂತರ ಈ ನಿರ್ಣಯವನ್ನು ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡುವುದು. 6 ತಿಂಗಳ ನಂತರ ಮಾಡಬಹುದು. 6 ತಿಂಗಳ ಒಳಗೆ 6 ತಿಂಗಳ ಆದ್ರಿಂದ ಅಲ್ಲ, ಅದೇನಾಗಿದೆ ನಮ್ಗೆ ಗೊತ್ತಿಲ್ಲ ಸರ್. ನಿಜವಾಗಿ ಈಗ ಗ್ರಾಮ ಸಭೆಯಲ್ಲಿ ಅಲ್ಲ, ಗ್ರಾಮ ನೋಡಿ, ಒಂದು ನಿರ್ಣಯ ತಗೊಂಡಾದ್ಮೇಲೆ ಅದಕ್ಕೊಂದು ಇಷ್ಟೇ ಅಂತ ಮಿತಿ ಇದ್ದಿತ್ತು. ಆ ನಿರ್ಣಯವನ್ನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿಗೆ ಅವಕಾಶ ಇದೆ ಅದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ. ಈಗ ತಾಲೂಕ್ ಪಂಚಾಯತ್ ಇಲ್ಲದ ಕಾರಣ ನಿಮ್ಗೆ ಅವಕಾಶ ಇಲ್ಲ. ಅದನ್ನು ಇಲ್ಲ, ಅಲ್ಲಿಯ ತನಕ 6 ತಿಂಗಳವರೆಗೆ ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ನಂತರ ನಾವು ಪುನಃ ಅರ್ಜಿ ತಕೊಂಡು ಏನೋ ಸದಸ್ಯರಲ್ಲಿ ಕೆಲವು ಬೇಡಿಕೆಗಳಾದ ನಿಜವಾಗಿ ಅಲ್ಲಿ ಸಾಮಾಜಿಕ ಕಳಕಳಿ ಇದೆ, ಆದ್ರಿಂದ ಅದನ್ನು ಬದಲಾಯಿಸಬೇಕಂತ ಹೇಳಿದ್ರೆ ಖಂಡಿತವಾಗಿ ಬದಲಾಯಿಸಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಪಂಚಾಯತ್ ಇರುವಂತದ್ದು ಸಾಮಾಜಿಕವಾಗಿ ಕಳಕಳಿ ಇರುವಂತ ಒಂದು ಸಂಸ್ಥೆ. ಆದ್ರಿಂದ ಅಲ್ಲೀಗ ಈಗ ಈ ಗ್ರಾಮ ಸಭೆಯಲ್ಲಿ 2 ರೀತಿಯ ವಿವಾದ ಇದು ಬಂದಿದೆ. ಒಬ್ರು ಹೇಳ್ತಾರೆ ಜೂನಿಯರ್ ಕಾಲೇಜಿಗೆ ಇಡಬೇಕು, ಒಂದು ಸರ್ಕಾರಿ ಸಂಸ್ಥೆಗಳಿಗೆ ಇಡಬೇಕು. ನೀವು ಹೇಳ್ತಿದ್ದಾರೆ ಅದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿ. ಸೊ ಅದರಿಂದ ಏನು ಇಲ್ಲಿ ಪಂಚಾಯತಲ್ಲಿ ನಿರ್ಣಯ ಆಗಿದೆ ಅದನ್ನು ನಾವು ಕಂದಾಯ ಇಲಾಖೆ ಕಳಿಸ್ಕೊಡ್ತೀನಿ, ಅಲ್ಲಿ ಅವರು ಅದನ್ನು ನಿರ್ಣಯ ತಗೊಳ್ತಾರೆ. ಇಲ್ಲಿ 8 ಜನ ಪರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, 15 ಜನ ಇದು ಮಾಡಿದ್ದಾರೆ. ಆ ನಿರ್ಣಯವನ್ನು ಏನು ಬಂದಿದ್ದಾರೆ ಅದೇ ಯಥಾ ಪ್ರಕಾರವಾಗಿ ನಾವು ಕಳಿಸ್ಬೇಕಾಗುತ್ತೆ. ಅಲ್ಲಿ ನಾವು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಅದೇ ರೀತಿ ಗ್ರಾಮ ಸಭೆಯಲ್ಲಿ ಬಂದ ನಿರ್ಣಯವನ್ನು ಕೂಡ ನಾವು ಕಳಿಸ್ಬೇಕಾಗುತ್ತೆ. ಯಾಕಂದ್ರೆ ಗ್ರಾಮಸ್ಥರ ನಿರ್ಣಯವನ್ನು ನಾವು ಅಲ್ಲಗಳಿಲಿಕ್ಕೆ ಆಗುದಿಲ್ಲ. ಗ್ರಾಮ ಸಭೆ ಇರುವಂತದ್ದೇ ಗ್ರಾಮ ಸಭೆ. ಸೊ ಅದರಿಂದ ಗ್ರಾಮ ಸಭೆಯಲ್ಲಿ ಕೂಡ ಅವರು ನೀವು ಒಂದು ವಿರೋಧ ಹೇಳಿದ್ದೀರಾ, ಅವರೊಂದು ಹೇಳಿದ್ದಾರೆ ಜೂನಿಯರ್ ಕಾಲೇಜಿಗೆ ಮತ್ತೆ ಇತರ ಉದ್ದೇಶಗಳಿಗೆ ಉಪಯೋಗಿಸಬೇಕಂತ ಹೇಳಿ. ಸೊ 2 ನಿರ್ಣಯವನ್ನು ನಾವು ಕಂದಾಯ ಇಲಾಖೆ DC ಅವರಿಗೆ ನಾವು ನಮ್ಮ ತಹಶೀಲ್ದಾರ್ ಮುಖಾಂತರ ನಾವು ಕಳಿಸುವಂತ. ಸರ್ ಒಂದು ನಿಮಿಷ. ಈಗ ಅವ್ರು ಹೇಳ್ತಾ ಇದ್ದಾರೆ 7 ಎಕರೆಯಲ್ಲಿ ನಮ್ಗೆ 7 ಎಕರೆ ಸಿಗುವುದಿಲ್ಲ, ನಮ್ದು ರೋಡ್ ಹೋಗ್ತದೆ ಮತ್ತೆ ಆಫೀಸ್ ಹೋಗ್ತದೆ ಅಂತ ಹೇಳಿ. ಎಷ್ಟು ಎಲ್ಲಿ ಎಷ್ಟು ಸಿಗ್ತದ ಅದನ್ನು ನಾವು ಇವತ್ತು ನಮಗೆ ನೀವು ಹೇಳಿದ ಪ್ರಕಾರ ಈ ಒಂದು ಗ್ರಾಮ ಸಭೆಯಲ್ಲಿ ನಿರ್ಣಯಗಳಿಗೆ ಆಗುದಿಲ್ವಾ? ಅಲ್ಲ, ಅದೇ ಹೇಳಿದ್ ನಾನು, ನಿಮ್ಮ ನಿರ್ಣಯವನ್ನ ಕೂಡ ನಾವು ಇದು ಮಾಡ್ತೇವೆ. ಯಾವ್ದೋ ಇನ್ನು ಅದಕ್ಕೆ ಒಂದು ನಿರ್ಣಯ ಮಾಡಿಬಿಡುದು, ಅದು ಯಾವ್ದಕ್ಕೆ ಮೀಸಲಿಡುದು ಅಂತ. ವಸತಿ ನಿವೇಶನಕ್ಕೆ ನೀವು ಹೇಳಿದ್ರಿ, ವಸತಿಗೆ ಹೇಳಿದಿರಿ, ವಸತಿ ನಿವೇಶನ ಇಲ್ಲದಿದ್ದರೆ ನಿಮ್ಮ ಜೂನಿಯರ್ ಕಾಲೇಜಿಗೆ ಅಂತ ಹೇಳಿದ್ರಿ, ತಾಲೂಕು ಕಚೇರಿಗೆ ಮೀಸಲಿಡ್ಬೋದಲ್ಲ. ನೋಡಿ, ಎಲ್ಲದಕ್ಕೂ ಬಂದಿದೆ. ಅದನ್ನು ನಾವು DC ಅವರಿಗೆ ಕಳಿಸ್ತೀವಿ. DC ಅವರು ಅದರ ಇದನ್ನ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತದ್ದು ನಿರ್ಣಯ ಮಾಡ್ಬೋದಲ್ಲ ಇವತ್ತು. ಅಲ್ಲ, ಅದೇ ಮಾಡಿ, ಅದೇ ಹೇಳಿದ ನಿರ್ಣಯ ಮಾಡಿ ನಾವು ನೋಡಿ ಸರ್, ನಿಮ್ಮ ಅಭಿಪ್ರಾಯ ಅದಿರ್ಬೋದು, ಇನ್ನೊಬ್ಬರ ಕೆಲ ಆಗುತ್ತೆ. ಅಲ್ಲ, ಇಲ್ಲಿ ರಾಜಕೀಯ ಅಂತ ಅಲ್ಲ, ಇಲ್ಲಿ ನೀವು ಅದನ್ನ ರಾಜಕೀಯವಾಗಿ ತಗೊಳ್ಳಿ. ಇಲ್ಲಿ ಉದ್ದೇಶ ಇಷ್ಟೇ, ಅದು ಸಾರ್ವಜನಿಕವಾಗಿ ಉಪಯೋಗ ಆಗ್ಬೇಕಂತ ಹೇಳುವಂತ ಉದ್ದೇಶ. ಇಲ್ಲಿ ರಾಜಕೀಯವಾಗಿ ಅವರು ಹೇಳುವಂಥದ್ದು ಸಾಮಾಜಿಕ ಕಳ ಇರ್ಬೋದು, ಅದು ಅವರ ಇದು ಒಂದು ಏನು ಅಭಿಪ್ರಾಯ. ಹಾಗೆ ನಿಮ್ಮ ಅಭಿಪ್ರಾಯ ಅದು ಇನ್ನೊಂದು ಸಾರ್ವಜನಿಕವಾಗಿ. ಸೊ ಅದರಿಂದ ಎಲ್ಲರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಂಡು ಏನು ಒಂದು ನಿರ್ಣಯ ಮಾಡಿ ಅದನ್ನು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದನ್ನು ನಾವು DC ಅವರಿಗೆ ಕಳಿಸ್ತೀವಿ. ಅವರು ಈಗ ಈ ಸ್ಥಳದಲ್ಲಿ ತಾಲೂಕು ಕಚೇರಿಗಾಗಿರ್ಬೋದು ಅಥವಾ ಅಂಬೇಡ್ಕರ್ ಭವನಕ್ಕೆ ಸ್ಥಳ ಕಾದಿರಿಸಬೇಕಂತೇಳಿ ಗ್ರಾಮ ಸಭೆಯಲ್ಲಿ ನಿರ್ಣಯವನ್ನು ಮಾಡಿರ್ತಾರೆ ಅಂತ ಹೇಳಿ ಬರೀತೀವಿ. ಅದೇ ರೀತಿ ನಿಮ್ಮದನ್ನು ಕೂಡ ನಾವು ಬರೀತೀವಿ. ಅರ್ಥ ಆಯ್ತಾ? ಅದು ಕೊಡ್ತೀವಿ ನಿಮಗೆ ಪ್ರತಿ 1 ತಿಂಗಳ ನಂತರ ಕೊಡ್ತೀವಿ. ಯಾಕಂದ್ರೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅಲ್ಲ, ಅದು ಅವರು ಅರ್ಜಿ ಕೊಟ್ಟಿದ್ದಾರೆ, ಆ ಅರ್ಜಿಯನ್ನು ನಾವು ಖಂಡಿತವಾಗಿ ಇದ್ದೇವೆ. ನಾವೀಗ ನೋಡಿ, ನಿಮ್ಮ ಇದನ್ನ ನಿಮ್ಗೆ ನೆಕ್ಸ್ಟ್ 2 ತಿಂಗಳ ನಂತರ ಇನ್ನೊಂದು ಗ್ರಾಮ ಸಭೆ ನಡೆಯುತ್ತೆ, ಅಲ್ಲಿ ಕೇಳಿಕೆ ಖಂಡಿತವಾಗಿ ಅವಕಾಶ ಇದೆ. ಇದು ಗ್ರಾಮ ಸಭೆ ಅಂತ ಹೇಳಿದ್ರೆ ನಿಮ್ಮ ಸಭೆ, ಆದ್ರಿಂದ ಇಲ್ಲಿ ನಾವು ಮುಚ್ಚುಮರೆ ಮಾಡುವಂಥದ್ದು ಯಾವುದಿಲ್ಲ. ಅವರು ಓಪನ್ ಆಗಿ ಹೇಳಿದ್ರು 15 ಜನ ಈಗ ಕೊಟ್ಟಿದ್ದಾರೆ, 8 ಜನ ಇಲ್ಲ ಅಂತ ಹೇಳಿ. ಹೌದಾ? ಅದು ಹೇಳ್ಬೇಕಂತ ಇಲ್ಲ ನಿಜವಾಗಿ, ಯಾಕಂದ್ರೆ ಅದು ಸಾಮಾನ್ಯ ಸಭೆ. ಆದರೂ ಕೂಡ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲ, ಅವರು ಹೆಸರು ಹೇಳಿಲ್ಲ, ಅವರು ಹೆಸರು ಹೇಳಲಿಲ್ಲ. 15 ದಿನ ಹೆಸರು ಹೇಳ್ಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ ಕೊಡುವ ನಿಮ್ಗೆ, ಯಾಕಂದ್ರೆ ಮಾಹಿತಿ ಬರ್ತದೆ. ನೋಟಿಸ್ ಮಾಡ ಎಲ್ಲರೂ ನೋಟಿಸ್ ಮಾಡು ನೋಡುದಿಲ್ಲ. ಅಲ್ಲ, ಈಗ ಪಂಚಾಯತಿಂದ 2 ನಿರ್ಣಯ ತಗೊಳ್ತೀವಿ ಸರ್. ಎಲ್ಲ ಸಲಹೆ ಸೂಚನೆಗಳನ್ನು ತಗೊಂಡು ಕಳಿಸ್ತೀವಿ DC ಅವರಿಗೆ. ಆಯ್ತು, ಅವ್ರು DC ಅವರಿಗೆ ಕಳಿಸ್ತೀವಿ ಸರ್. DC
ನಾನು ನಿತಿನ್ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್. ನಮ್ಮ ಇಲಾಖೆಯಿಂದ ಈಗ ಈ ಸಲ ಒಂದು 4 ಮಹತ್ವಪೂರ್ಣ ಯೋಜನೆಗಳಿದೆ, ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಒಂದು ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಜಲಜೀವನ್ ಮಿಷನ್ ಅಂತ ಹೇಳ್ಕೊಂಡು, ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನಿಮ್ಮ ಕೊಣಾಜೆ ಪಂಚಾಯತ್ಗೆ 383 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಪ್ರತಿ ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಅವರದ್ದು. ಹಾಗಾಗಿ ಈಗಾಗಲೇ ಅದಕ್ಕೆ DPR ಎಲ್ಲ ರೆಡಿ ಆಗಿದೆ. ಪಂಚಾಯತಲ್ಲಿ ಮೀಟಿಂಗ್ ಮಾಡಿಕೊಂಡು ಎಷ್ಟೆಷ್ಟು ಮನೆಗಳಿಗೆ ನೀರಿನ ಕನೆಕ್ಷನ್ ಬಾಕಿ ಇದೆ, ಮತ್ತು ಎಲ್ಲೆಲ್ಲಿ ಟ್ಯಾಂಕ್, ಪೈಪ್ಲೈನ್ ಅಥವಾ ಸೋರ್ಸ್ ಅಂತ ಬೇಕು ಅಂತ ನಾವು ಪಂಚಾಯತ್ ಲೆವೆಲಲ್ಲಿ ಮೀಟಿಂಗ್ ಮಾಡಿಕೊಂಡು ಅದಕ್ಕೆ DPR ರೆಡಿ ಮಾಡಿ ಕೊಟ್ಟಿದ್ದೇವೆ. ನಿಮ್ಮಿಂದ ಏನಾದರೂ ಅದಕ್ಕೆ ಈಗ ನಿಮ್ಗೆ ಯಾರಿಗಾದರೂ ಮನೆ ಕನೆಕ್ಷನ್ ಬಾಕಿ ಇದೆ ಅಂತ ಆಗಿದ್ರೆ ಪಂಚಾಯತಿಗೆ ಅರ್ಜಿ ಕೊಡಿ, ನಾವು ಅದನ್ನು ಈ ಯೋಜನೆಯಲ್ಲಿ ಸೇರಿಸಿಕೊಂಡು ನಿಮಗೆ ನೀರಿನ ಕನೆಕ್ಷನ್ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಇದು ಜಲಜೀವನ್ ಮಿಷನ್ ಯೋಜನೆ. ಎರಡನೇದು ಬಂದು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, LWM ಅಂದರೆ ಬೂದು ನೀರು ವ್ಯವಸ್ಥೆ ಅಂತ ಹೇಳ್ಕೊಂಡು, ಈ ಮನೆಯಿಂದ ನಮ್ಮ ಕಿಚನಿಂದ ಹೊರಗೆ ಬರುವಂಥ ನೀರಿದೆಯಲ್ಲ ಅದನ್ನು ನಾವು ಸಮರ್ಪಕವಾಗಿ ಅದು ವಿಲೇವಾರಿ ಮಾಡ್ಬೇಕಂತ ಹೇಳ್ಕೊಂಡು, ಈಗ ಹೆಚ್ಚಿನವರು ಮನೆ ಇದಕ್ಕೆ ತೆಂಗಿನ ಬುಡಕ್ಕೆ ಆಗಲಿ ಅಥವಾ ಏನೋ ಒಂದು ಬಿಟ್ಟು ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದೇವೆ. ಈ ಕೆಲವು ಪ್ರದೇಶದಲ್ಲಿ ಈಗ ಅಡ್ಕರೆಯಲ್ಲಿ ತೋಡಿಗೆನೆ ಬಿಡ್ತಾ ಇದ್ದಾರೆ. ಅಂಥ ಜಾಗಗಳಿದ್ರೆ ನಮಗೆ, ನಾನು ಕೆಲವೊಂದು ಜಾಗ ಇನ್ಸ್ಪೆಕ್ಷನ್ ಮಾಡಿದ್ದೇನೆ, ಅಡ್ಕರೆ ಮತ್ತು ಇಲ್ಲಿ ಕೆಲವು ಹಸೆಗಳಲ್ಲಿ ಸ್ವಲ್ಪ ಇದೆ, ಕೆಲವು ಜಾಗದಲ್ಲಿ ನಾನು ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ಅಂಥ ಜಾಗ ಇದ್ರೆ ನನಗೆ ಈ ನಿಮ್ಮ ಕಿಚನ್ ನೀರನ್ನು ಡೈರೆಕ್ಟ್ ಆಗಿ ತೋಡಿಗೆ ಬಿಡ್ತಾ ಇದ್ದಾರೆ ಅಂತ ಆಗಿದ್ರೆ ಅಂಥ ಜಾಗದಲ್ಲಿ ನಾವೊಂದು ಇಂಗು ಗುಂಡಿ ಮಾಡಿಕೊಂಡು, ಸಮುದಾಯ ಇಂಗು ಗುಂಡಿ ಮಾಡಿಕೊಂಡು ಅದಕ್ಕೆ ಏನು ಹೇಳ್ತೇವೆ ವಿಲೇವಾರಿ ಅಂದರೆ ಇಂಗು ಅಂತ ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ನಿಮ್ಮ ಗೊತ್ತಿರುವಂಥ ಯಾವುದಾದ್ರು ಪ್ರದೇಶದಲ್ಲಿ ನಾವು ಬಿಟ್ಟಂತಂದು ಏನಾದ್ರು ಇದ್ರೆ ಇಲ್ಲಿ ನೀವು ನನಗೆ ನಾವು ಪ್ರಶ್ನೆಗಳನ್ನು ಏನಂದರೆ ಆ ಮಾಹಿತಿಗಳನ್ನು ಕೊಡ್ಬೋದು. ಡ್ರೈನೇಜ್ ನೀರಿಗೆ ಇಲ್ಲ 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 ಅಲ್ಲ ಸರ್, ಈಗ ಕೆಲವು ದಿವಸದಲ್ಲಿ ವಿಜಯವಾಣಿಯಲ್ಲಿ ಒಂದು ಮಾಹಿತಿ ಬಂದಿತ್ತು. ನಮ್ಮ ಯೂನಿವರ್ಸಿಟಿಯವರು ಅವರ ಏನು ಚರಂಡಿಯ ನೀರನ್ನು ರಸ್ತೆ ಬದಿಯ ಚರಂಡಿಗೆ ಬಿಡ್ತಾ ಇದ್ದಾರೆ ಅಂತ ಹೇಳಿ, ಮತ್ತೆ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ವಿಜಯವಾಣಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಬಗ್ಗೆ DC ಅವರು ಸಹ ಒಂದು ಸ್ಪಷ್ಟನೆ ನೀಡಿದ್ರು. ಏನು ಅಂತಂದ್ರೆ, ಈಗ ನಾವು ಪಂಚಾಯತಿಗೆ ತೆರಿಗೆಯನ್ನು ನಾವು ಪಾವತಿ ಮಾಡ್ತಾ ಇದ್ದೇವೆ, ಪಂಚಾಯತಿಯವರೇ ಇದನ್ನು ವಿಲೇವಾರಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ಪಂಚಾಯತಿಯಲ್ಲಿ ಕೇಳ್ತಾ ಇದ್ದೇನೆ. ನಮಗೊಂದು ಸಿಕ್ಕಿರೋ ಮಾಹಿತಿ ಪ್ರಕಾರ ನಮ್ಮ ಯೂನಿವರ್ಸಿಟಿಯಿಂದ ತೆರಿಗೆ ಹಣವು ಕರೆಕ್ಟ್ ಆಗಿ ಇಲ್ಲಿಗೆ ಪಾವತಿ ಆಗಿರುವುದಿಲ್ಲ. ಅದರ ಬಗ್ಗೆ ಒಂದು ಸ್ಪಷ್ಟನೆ ನೀವು ನೀಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ನಮ್ಮ ಈ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಅವಕಾಶ ಅಂದ್ರೆ ಪ್ರತಿ ಮನೆಗಳಿಗೆ ಅಂತ ಅವಕಾಶ. ಇದು ಒಂದು ಸಂಸ್ಥೆ ಆಗಿರೋದ್ರಿಂದ ಅಲ್ಲ, ಸಂಸ್ಥೆ ಅಂದ್ರೆ ನಮಗೆ ದೊಡ್ಡ ಮಟ್ಟದ ಪ್ರಮಾಣದ ನೀರು ಹೊರಬರ್ತದೆ. ಅದು ನೀರು ಹರಿತಾ ಇರುವುದು ನಮ್ಮ ಈ ರಾಜ್ಯ ಹೆದ್ದಾರಿಯ ರಸ್ತೆ ಬದಿಯಲ್ಲಿ ಹರಿತಾ ಇದೆ. ಅಲ್ಲಿ ಸಾರ್ವಜನಿಕರು ಹೋಗುವಾಗ ಅದರ ಬಗ್ಗೆ ಏನು ಮನವಿಯನ್ನು ಕೊಟ್ಟಿದ್ದಾರೆ, ನಮಗೆ ತೊಂದರೆ ಆಗ್ತಾ ಇದೆ, ಏನು ಚಿಕನ್ ಗುನ್ಯಾ, ಡೆಂಗ್ಯೂ ಹೌದು ಖಂಡಿತ ಆಗಿರುವಾಗ ಇದ್ರ ಬಗ್ಗೆ ಏನು ಒಂದು ನಮ್ಮ ಯೂನಿವರ್ಸಿಟಿ ಅವರಿಗೆ ಇಲ್ಲಿಂದ ಒಂದು ಲೆಟರ್ ಕೊಡಬಹುದು, ಅವರಿಗೆ ನೋಟಿಸ್ ಕೊಟ್ಟು ಇದು ಮಾಡ್ಬೇಕು. ಯಾಕಂದ್ರೆ ಅವರನ್ನು ನಮ್ಮ ಯೋಜನೆಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೋಜನೆ ಅದು ಗ್ರಾಮ ಮಟ್ಟದ್ದು ಪರ್ಟಿಕ್ಯುಲರ್ ಆಗಿ ಸಣ್ಣ ಸಣ್ಣ ವ್ಯವಸ್ಥೆಯನ್ನು ಇಲ್ಲಿಂದ ಮಾಡ್ತಾ ಇದ್ದೇವೆ ಮಾಡ್ಲಿಕ್ಕೆ. ಹೌದು ಅಂದ್ರೆ ಆ ಸಂಸ್ಥೆಗಳೇ ಅಲ್ಲಿ ದೊಡ್ಡ ಪ್ರಮಾಣದ ನೀರು ನಮ್ಗೆ ಹೊರ ಬರ್ತದೆ. ಅದಕ್ಕೆ ನಾವು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡ್ಬೇಕು. ಸುಮ್ಮನೆ ನಾವು ಒಂದಿಷ್ಟು ನಮ್ಗೆ ನಾವು ಈಗ ಮಾಡುವಂತ ವ್ಯವಸ್ಥೆ ಏನ್ ಗೊತ್ತಾ, ರಸ್ತೆ ಬದಿ ಒಂದು ಚಿಕ್ಕ ಇಂಗು ಗುಂಡಿ ಮಾಡ್ಕೊಂಡು ಈ ಅಂದ್ರೆ ತೋಡಿನಲ್ಲಿ ಇಂಗು ಗುಂಡಿ ಮಾಡ್ಕೊಂಡು ಆ ನೀರು ಅದರೊಳಗೆ ನೀರು ಇಂಗುವಾಗೆ ಮಾಡ್ಕೊಂಡು ನಂತರ ಪುನಃ ಏನು ಕಲುಷಿತ ನೀರು ಇಲ್ಲದೆ ಇರುವಂತ ನೀರನ್ನು ಮುಂದಕ್ಕೆ ಹೋಗ್ತದೆ. ಅದೇ ರೀತಿ ಅಷ್ಟು ದೊಡ್ಡ ಯೂನಿವರ್ಸಿಟಿಯಿಂದ ಬಂದ ನೀರನ್ನು ನಾವು ಇಂಗಿಸ್ಲಿಕ್ಕೆ ಅಷ್ಟು ದೊಡ್ಡ ಜಾಗ ಬೇಕು, ಅಷ್ಟು ಅಮೌಂಟ್ ಬೇಕು, ಎಲ್ಲ ವ್ಯವಸ್ಥೆ ಬೇಕಾಗ್ತದೆ. ಅದಕ್ಕೆ ನನ್ನ ಒಂದು ಅಭಿಪ್ರಾಯ ಅದನ್ನು ಯೂನಿವರ್ಸಿಟಿ ಕಡೆಯಿಂದಲೇ ಅದನ್ನು ವಿಲೇವಾರಿ ಮಾಡಿಕೊಂಡು ಅಂದ್ರೆ ಏನು ಶುದ್ಧೀಕರಣ ಮಾಡಿಯೇ ಹೊರಗಡೆ ಬಿಡುವಂತ ವ್ಯವಸ್ಥೆ ಮಾಡ್ಬೋದು, ಅವರು ಮಾಡಬೇಕು. ಇದು 2 ಯೋಜನೆಗಳಾಯ್ತು. ನಂತರ ಬಂದು ವಿಶೇಷ ಅನುದಾನದಲ್ಲಿ ಕೊಣಾಜೆ ಪಂಚಾಯತಿಗೆ ಕೆಲವೊಂದು ಕಾಮಗಾರಿಗಳು ಮಂಜೂರಾಗಿದೆ. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಮೊದಲನೇದಾಗಿ ಇವರು ಮಾನ್ಯ ಪ್ರತಾಪ್ ಸಿಂಹ ನಾಯಕ್, ಇವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಇವರ ಪ್ರಸ್ತಾವನೆ ಮೇರೆಗೆ ನಿಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿರುವಂಥ ಕಾಮಗಾರಿಗಳ ವಿವರ. ಒಂದು ಕೊಣಾಜೆ ಗ್ರಾಮದ ಕಕ್ಕೆ ಮಜಲು ಸಂಜೀವ್ ಪೂಜಾರಿ ಮನೆ ಬಳಿ ರಸ್ತೆ ಅಭಿವೃದ್ಧಿ 10 ಲಕ್ಷ, ನ್ಯೂ ಪಡಪು ತಾಕಟ್ಟೆ ಕೂಡು ರಸ್ತೆ 10 ಲಕ್ಷ, ಮಾರಿಯಮ್ಮಗೋಳಿ ಬೆಟ್ಟು ಕಂಬಳ ಕೋಡಿ ರಸ್ತೆ 10 ಲಕ್ಷ. ಅದಾದ ನಂತರ ಕೊಣಾಜೆ ಗ್ರಾಮದ ಕಲ್ಕಾರ್ ರಸ್ತೆ ಅಭಿವೃದ್ಧಿ 10 ಲಕ್ಷ, ಕುಂಟಲಗುಡಿ ಶಾಲೆಯ ಬಳಿಯಿಂದ ನಾಗೇಶ್ ಮೂಲೆ ಅವರ ಮನೆಗೆ ಹೋಗುವ ರಸ್ತೆ ಅಭಿವೃದ್ಧಿ 10 ಲಕ್ಷ, ಕೊಣಾಜೆ ಗ್ರಾಮದ ಮುಚ್ಚಲಗೋಡಿ ರಸ್ತೆ ಅಭಿವೃದ್ಧಿ 10 ಲಕ್ಷ, ಕೊಣಾಜೆ ಗ್ರಾಮದ ತಾಳಿಪಾಡಿಯಿಂದ ಕಟ್ಟಪುಣಿ ಕಾರಿಂಗಲ ರಸ್ತೆ ಅಭಿವೃದ್ಧಿ 15 ಲಕ್ಷ, ದಾಸರಮೂಲೆ ರಸ್ತೆ ಅಭಿವೃದ್ಧಿ 15 ಲಕ್ಷ, ಹುಲ್ಲುಕಲೆ ರಸ್ತೆ ಅಭಿವೃದ್ಧಿ 10 ಲಕ್ಷ. ಇಷ್ಟು ಇದು ವಿಶೇಷ ಅನುದಾನ ಯೋಜನೆಯಲ್ಲಿ ಮಾನ್ಯ ವಿಶೇಷ ಅನುದಾನ ಪ್ರತಾಪ್ ಸಿಂಹ ನಾಯಕ್ ಇವರ ಪ್ರಸ್ತಾವನೆ ಮೇರೆಗೆ ಸರ್ಕಾರದಿಂದ ಬಂದಿರುವಂಥದ್ದು. ಇದು ಸ್ಯಾಂಕ್ಷನ್ ಆಗಿದೆ, ಎಸ್ಟಿಮೇಟ್ ಆಗಿದೆ, ಟೆಂಡರ್ ಹಂತದಲ್ಲಿದೆ. ಎಂತ ಪುಲ್ಲುಕಲೆ ರಸ್ತೆ 10 ಲಕ್ಷ.
ಇಷ್ಟು ಟೆಂಡರ್ ಹಂತದಲ್ಲಿದೆ. ಅದಾದ ನಂತರ ಮಾನ್ಯ ಶಾಸಕರು ಇವರು ಯುಟಿಕಾದರ ಇವರ ಪ್ರಸ್ತಾವನೆ ಮೇಲೆಗೆ ಕೆಲವು ಕಾಮಗಾರಿಗಳು ಕೊಣಾಜೆ ಪಂಚಾಯತ್ಗೆ ಮಂಜೂರಾಗಿದೆ. ಕೊಣಾಜೆ ಕೋಡಿಜಲ್ ಕರ್ಮ ರಸ್ತೆ 5,20,000, ಬರುವ ಮಸೀದಿ ರಸ್ತೆ 6 ಲಕ್ಷ, ಕಕ್ಕೆಮಜಲ್ ಮುಖ್ಯ ಮತ್ತು 1ನೇ ಅಡ್ಡ ರಸ್ತೆ 6 ಲಕ್ಷ, ರೆಂಜಾಪುರ ರಸ್ತೆ 7 ಲಕ್ಷ, ಕೆಪಿಎ ಮನೆ ಬಳಿ ರಸ್ತೆ ಅಭಿವೃದ್ಧಿ 10 ಲಕ್ಷ, ರವೀಂದ್ರ ಮಾಸ್ಟರ್ ಮನೆ ಬಳಿ 5,20,000, ಕೋಡಿಜಲ್ ಶರೀಫ್ ಮತ್ತು ರೆಹಮಾನ್ ಮನೆ ಬಳಿ ರಸ್ತೆ ಅಭಿವೃದ್ಧಿ 5,20,000, ದೇವಂದ ಬೆಟ್ಟು 5,20,000, ಅಡ್ಕರೆ ಬೆಟ್ಟು ವಿನ್ಸಿ ಮನೆ ಬಳಿ ರಸ್ತೆ ಅಭಿವೃದ್ಧಿ 5,20,000, ಕೊಣಾಜೆ ಗ್ರಾಮ ಪಂಚಾಯತ್ ದೊಡ್ಡಗುಳಿ ರಸ್ತೆ 5,20,000. ಇಷ್ಟು ಮಾನ್ಯ ಶಾಸಕರು ಯುಟಿಕಾದ್ರಿ ಅವರ ಪ್ರಸ್ತಾವನೆ ಮೇಲೆ ಇದು ಅಂದಾಜು ಪಟ್ಟಿ ಹಂತದಲ್ಲಿದೆ. ಆಗ್ಲೇ ಹೇಳಿದ್ ನಾನು ಟೆಂಡರ್ ಹಂತದಲ್ಲಿದೆ. ಇನ್ನೇನು ಒಂದು ತಿಂಗಳು 2 ತಿಂಗಳಲ್ಲಿ ಈ ಕಾಮಗಾರಿ ಟೋಟಲ್ ಬೇಕಾ ನಾನು ಹೇಳ್ತೇನೆ. ಇವಾಗ ನಾನು ಇಂಡಿವಿಜುವಲ್ ಅದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಆಗುವಂಥದ್ದು, ಸಣ್ಣ ನೀರಾವರಿ ಇಲಾಖೆಯಿಂದ, ಆ ಇಲಾಖೆಯಿಂದ ಅದಕ್ಕೆ ಮಾಹಿತಿ ತಗೊಳ್ಳಿ, ನಮ್ಗೆ ಬರುದಿಲ್ಲ ಅದು. ಹೌದೌದು, ಸಣ್ಣ ನೀರಾವರಿ ಇಲಾಖೆ, ಬ್ಯಾರೇಜ್ ಕಮ್ ಇದು ವೆಂಟೆಡ್ ಡ್ಯಾಮ್ ಅಂತ ಇದು ರಸ್ತೆ ಅಂತ ಹೇಳ್ಕೊಂಡು ಆ ಥರ. ಸೊ ಇಷ್ಟು 4 ಯೋಜನೆಗಳು ನಾನೀಗೇನು ಹೇಳಿದ್ದೇನೆ, ಇಷ್ಟು ನಮ್ಮ ಇಲಾಖೆಯಿಂದ ಆಗುವಂತಹ ಕಾಮಗಾರಿ ವಿವರಗಳು. ಏನಾದರೂ SC/ST ಅಂತ ಏನಿಲ್ಲ ಸರ್, ರಿಸರ್ವೇಷನ್ ಯಾವುದು ಬರಲಿಲ್ಲ. ಕೊಣಾಜೆ ಈಗ ನಾನು ಜಲಜೀವನ್ ಮಿಷನ್ ಯೋಜನೆ ಅಂತ ಒಂದು ಯೋಜನೆ, ಇದು ಜಲಜೀವನ್ ಮಿಷನ್ ಯೋಜನೆ ಅಂತ ಹೇಳಿ ಫಸ್ಟ್ ಒಂದು ಹೇಳಿದ್ನಲ್ಲ, ಅದು 3ನೇ ಸ್ಟೆಪ್. ಫಸ್ಟ್ ಹಂತ ಬಂದು ನಮ್ದು ಇವಾಗ ಆಲ್ರೆಡಿ ಒಂದು ಲೈನ್ ಹೋಗಿದೆ, ಯಾವುದು ಸಚಿಪ ನಡುವಲ್ ಸಮಥಿಂಗ್ ಅಲ್ಲಿ ಎಲ್ಲೋ ಒಂದು, ಅದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲ, KWSSB ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುವಂತ ಕೆಲಸ. ಅಲ್ಲಿ ಟ್ರೀಟ್ಮೆಂಟ್ ಇದು ವೆಟ್ವೆಲ್ ಮಾಡ್ಕೊಂಡು ಇಲ್ಲಿ ಎಲ್ಲೂ ಕಮಲಪದ ಸಣ್ಣ ಪದ ಅಂತ ಅಲ್ಲಿ ಕಮಲಪದ ನಡುಪದವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಕೊಂಡು ಅಲ್ಲಿಂದ ತೊಕ್ಕೊಟ್ಟು ಸೋಮೇಶ್ವರ ಉಳ್ಳಾಲ ಆ ಜಾಗಕ್ಕೆ ನೀರು ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ. ಅದು ಮೊದಲನೇ ಹಂತ. ಆ ಹಂತದಲ್ಲಿ ತಗೊಂಡು ಹೋಗುವಾಗ ನಮ್ಮ ಪಂಚಾಯತ್ಗಳನ್ನು ಅವರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಏನು ಉಳ್ಳಾಲ ತಾಲೂಕಿಗೆ ಬರುವಂತಹ ಪಂಚಾಯತ್ಗಳಿದೆಯಲ್ಲ, ಅಷ್ಟು 23 ಪಂಚಾಯತಿಯಿಂದ ಬರುತ್ತೆ, ಅಷ್ಟು ಪಂಚಾಯತ್ಗಳಿಗೆ ಬೇಕಾಗುವಂತ ನೀರಿನ ಪ್ರಮಾಣವನ್ನು ತಗೊಂಡು ಹೋಗುವಂತ ವ್ಯಾಸದ ಅಂದ್ರೆ ಅಷ್ಟು ದೊಡ್ಡ ಪೈಪನ್ನು ಅವರು ಹಾಕೊಂಡು ಹೋಗಿದ್ದಾರೆ. ಇದು ಫಸ್ಟ್ ಹಂತ ಕಂಪ್ಲೀಟ್ ಆಗಿದೆ, ಅವ್ರದನ್ನ ಆಗ್ತದೆ. 2ನೇ ಹಂತ ಬಂದು ಅಲ್ಲಿಂದ ಆ ಪೈಪಿಂದ ನಮ್ಮ ವಿಲೇಜಿಗೆ ಕೊಣಾಜೆ ಪಂಚಾಯತಿಗೆ ಈಗ ಒಂದು 10,000 ಪಾಪ್ಯುಲೇಷನ್ ಇದೆ ಅಂತ ಆಗಿದ್ರೆ, ದಿವಸಕ್ಕೆ 5 ಲಕ್ಷ ಲೀಟರ್ ಬೇಕು ಅಂತ ಆಗಿದ್ರೆ, ಅವರು ನಮ್ಮ ಕೊಣಾಜೆ ಪಂಚಾಯತಿಗೆ ಒಂದು ದೊಡ್ಡ ಟ್ಯಾಂಕ್ ಕಟ್ಟಿ ಹೌದೌದು, ಅದು ಜಲಜೀವನ್ ಮಿಷನ್ ಯೋಜನೆ. ಇದು KWSSB ಇಂದ 2ನೇ ಹಂತದ ಯೋಜನೆ ಇದೆಯಲ್ಲ, ಮೇನ್ ಲೈನ್ ಇಂದ ಏನೀಗ ಲೈನ್ ತಗೊಂಡೋಗಿದ್ದಾರೆ, ಅಲ್ಲಿಂದ ಕೊಣಾಜೆ ಪಂಚಾಯತಿಗೆ 5 ಲಕ್ಷ ನೀರು ಬೇಕು. ಈಗ ದಿವಸಕ್ಕೆ 5 ಲಕ್ಷ ನೀರು ಕೊಣಾಜೆ ಪಂಚಾಯತಿಗೆ ಕೊಡ್ತಾರೆ. ಅವ್ರಿಗೆ ಕೊಡ್ತಾರೆ, ದೊಡ್ಡ ಟ್ಯಾಂಕ್ ಕಟ್ಟಿ ಕೊಡ್ತಾರೆ. ನಾವು ಟ್ಯಾಂಕ್ ಕಟ್ಟುವಾಗ ನಾವು 2 ವ್ಯವಸ್ಥೆಯಲ್ಲಿ ಕೇಳಿದ್ದೇವೆ, ಒಂದು ಇಲ್ಲಿ ಒಂದು ಮತ್ತೆ ಮೇಲೆ ಆ ತರ ವ್ಯವಸ್ಥೆ ಮಾಡಿದ್ದೇವೆ. ಬಟ್ ಅದು ಇನ್ನೂ ಎಂತ ಹೇಳ್ತಾರೆ ಅಪ್ರೂವಲ್ ಸ್ಟೇಜ್ ಅಲ್ಲಿ ಇದೆ. ಸೊ ಅದು 2ನೇ ಹಂತ ನಮ್ಗೆ ದೊಡ್ಡ ಟ್ಯಾಂಕ್ ಕಟ್ಟಿ, ಆ ದೊಡ್ಡ ಟ್ಯಾಂಕ್ ಇಂದ ನಾವು ನಮ್ಮ ಸಣ್ಣ ಟ್ಯಾಂಕ್ ಇದೆಯಲ್ಲ ಅದಕ್ಕೆ ನೀರು ತುಂಬಿಸುವಂತ ಕಾರ್ಯಕ್ರಮ ಅವ್ರು ಮಾಡ್ತಾರೆ. ನಾವು 3ನೇ ಹಂತ ಯಾಕೆ ಮೊದಲೇ ತಗೋತಾ ಇದೀವಿ ಅಂತಂದ್ರೆ 2024 ಒಳಗಡೆ ಈ ಜಲಜೀವನ್ ಮಿಷನ್ ಯೋಜನೆ ಮುಗಿಸ್ಬೇಕು. ನಾವು ಅವರ ಯೋಜನೆಗೆ ಕಾಯ್ತಾ ಕೂತ್ಕೊಂಡ್ರೆ ನಮ್ಮ ಯೋಜನೆ ಮುಗ್ದು ಹೋಗುತ್ತೆ. ಅದಕ್ಕೋಸ್ಕರ ನಾವು ಜಲಜೀವನ್ ಮಿಷನ್ ಯೋಜನೆಯನ್ನು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರಲ್ಲಿ ಮತ್ತೆ ನಮ್ಮದಲ್ಲಿ ಮಿಸ್ ಆಗದಾಗೆ ಅಥವಾ ಡಬಲ್ ಆಗದಾಗೆ ನೋಡಿಕೊಂಡು ನಾವು ಈ ಯೋಜನೆಯನ್ನು, ಈಗ ಜಲಜೀವನ್ ಮಿಷನ್ ಯೋಜನೆಯನ್ನು ನಾವು ತಗೊಂಡಿದ್ದೇವೆ. ಸ್ಟಾರ್ಟಿಂಗ್ ಬಿಟ್ರು, ಅದೇ ನಾನು ಹೇಳಿದಲ್ಲ ಸರ್, ಅದು ನಾವು DPR ರೆಡಿ ಮಾಡುವಾಗ ಹೇಳಿದ್ರು ನಿಮ್ಗೆ ನೀರೇ ಬರದೆ ನೀವು ಯಾಕೆ ಈಗ ಹೇಗೆ ನೀವು ಡಿಸೈಡ್ ಮಾಡ್ತೀರ ಅಂತ. ಅದು ಫಸ್ಟ್ ಮೊದಲನೇ ವರ್ಷದಿಂದ ನಾವು ಬಿಟ್ವಿ. ಸೆಕೆಂಡ್ ವರ್ಷಕ್ಕೆ ಆಗುವಾಗ ಇನ್ನೂ ಅವರ ಯೋಜನೆ ಅನುಮೋದನೆ ಹಂತದಲ್ಲಿ ಇರುವುದರಿಂದ ನಾವು ಹೇಳಿದ್ವಿ ಈ ತರ ಅನುಮೋದನೆ ಹಂತದಲ್ಲಿ ಇರೋದು, ಇನ್ನು ನೀವು ಯಾವಾಗ ಮುಗಿಸ್ಲಿಕ್ಕೆ ಅಂತ ಹೇಳ್ಕೊಂಡು ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಅದ್ರ ಮೊದಲೇ ನಿಮ್ಮ ಟ್ಯಾಂಕ್ ಮತ್ತೆ ಅದಕ್ಕೆ ಬೇಕು ಅಲ್ಲಿವರೆಗೆ ಅವರು ನೀವು ಬರುವವರೆಗೆ ನಾವು ಬೋರ್ವೆಲ್ ಮಾಡಿಕೊಂಡು ಅದಕ್ಕೆ ನಾವು ಮಾಡುವಂತ ಟ್ಯಾಂಕಿಗೆ ನೀರು ತುಂಬಿಸಿ ಜನಗಳಿಗೆ ನೀರು ಕೊಡುವಂತ ಯೋಜನೆ. ಮಾಡ್ಬೋದು. ನಾನು ಆಲ್ರೆಡಿ ಅವ್ರದ್ದು ಸರ್ವೆ ಎಲ್ಲ ಆಗಿದೆಲ್ಲ, ಇನ್ಕ್ಲೂಡ್ ಆಗಿದೆ. ಇಲ್ಲ, ಈ ಸಲ ನಾನು DPR ರೆಡಿ ಮಾಡುವಾಗ ಸಾಕಷ್ಟು ಬೇಡ ಪ್ರೊವಿಷನ್ ಕೊಟ್ಟಿದ್ದೇನೆ. ಈಗ ಅದನ್ನ ನನಗೆ ಅದು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗ ಟೆಂಡರ್ ಹಂತದಲ್ಲಿ ಇದೆ. ನಾನು ಇನ್ನೊಂದು 3 ತಿಂಗಳು ಬಿಟ್ಟು ನಾನು ನಿಮಗೆ ಅದನ್ನು ಮಾಡ್ಬೋದು. ಈ ಮಳೆಗಾಲಕ್ಕೆ ಅಂದ್ರೆ ಈ ಬೇಸಿಗೆ ಕಾಲಕ್ಕೆ ನನಗೆ ನೀರು ಕೊಡ್ಲಿಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಇದನ್ನು ಪೂರೈಸಿ ನಿಮಗೆ ಈ ಯೋಜನೆಯಲ್ಲಿ ಸೇರಿಸಲಿಕ್ಕೆ ಆಗ್ಲಿ ಇಲ್ಲ. ಇದು DPR ರೆಡಿಯಾಗಿ ಹೋಗಿದೆ. ಇನ್ನು ಪಂಚಾಯತ್ ಅಥವಾ ಏನಾದ್ರು ಅದಕ್ಕೆ ವಿಶೇಷವಾಗಿ
ಅಂದ್ರೆ ನೀವು ಹೇಳಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಓಪನ್ ಅದು ಸರ್ಫೇಸ್ ವಾಟರ್ ಅಲ್ವಾ, ಸರ್ಫೇಸ್ ವಾಟರ್ ಆಗಿರೋದ್ರಿಂದ ಅದಕ್ಕೆ ನೀವು ಸ್ವಲ್ಪ ಶುದ್ಧೀಕರಣ ಏನಾದ್ರು ಬೇಕಾಗುತ್ತೆ. ನಾವು ಟೆಸ್ಟ್ ಮಾಡೋ ಟೈಮಲ್ಲಿ ಅದು ಶುದ್ಧ ಇದ್ರೂ ನಂತರ ಅದಕ್ಕೆ ಬೇರೆ ಎಲ್ಲ ಕೊಳಚೆ ಬರುವಂತ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ ಕೊಟ್ಟರೆ ನಾಳೆ ಏನಾದ್ರು ತೊಂದರೆಗಳಾಗೋ ಸಾಧ್ಯತೆ ಇರೋದ್ರಿಂದ ಅದನ್ನು ಶುದ್ಧೀಕರಣ ಮಾಡಿಯೇ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಏನಾದರೂ ಅದಕ್ಕೆ ಅಪ್ರೋಚ್ ಮಾಡುವ. ಸರ್ ಮಾಹಿತಿಗಾಗಿ ನೀವು ಇಷ್ಟೊಂದು ಅನುದಾನಗಳನ್ನು ಓದಿದ್ದೀರಾ, ಅದು ನಮ್ಮ ಪಂಚಾಯತ್ ಅಧ್ಯಕ್ಷರ ಅಥವಾ ಸದಸ್ಯರ ಗಮನಕ್ಕೆ ಬಂದು ಬರ್ತದೆ ಅಲ್ಲ ಡೈರೆಕ್ಟ್ ಆಗಿ ಕೆಲಸ ನಡೀತದ? ನಾವು ಯಾವ್ದು ಡೈರೆಕ್ಟ್ ಆಗಿ ಬಂದ್ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಪಂಚಾಯತ್ ಸದಸ್ಯರ ಗಮನಕ್ಕೆ ಬಂದು ಆ ಕೆಲಸ ನಡೀತದ ಅವರ ಮುಖಾಂತರವೇ ನಡೀತದ ಅಂತ ನಮ್ಗೆ ಮಾಹಿತಿ ಬೇಕಷ್ಟೇ. ಜಲಜೀವನ್ ಮಿಷನ್ ಯೋಜನೆ ಪಂಚಾಯತ್ ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಮಾಡಿರೋದು. ಆಗ ಹಳೆ ಬಾಡಿ ಇತ್ತು ಮಾತ್ರ, ಅಂದ್ರೆ ಮೊದಲಿನ ಪಂಚಾಯತ್ ಬಾಡಿ ಇತ್ತು. ಆ ಟೈಮಲ್ಲಿ ನಾವೆಲ್ಲ ಮೀಟಿಂಗ್ ಮಾಡ್ಕೊಂಡು, ಬಟ್ ಹೆಚ್ಚಿನವರು ಅವರೇ ಇದ್ದಾರೆ. ಅಂದ್ರೆ 1 ವರ್ಷ ಮಿಸ್ ಆಯ್ತಲ್ಲ, ಅದರಿಂದಾಗಿ ಈ ಮಾಹಿತಿ ಕಮ್ಮಿ ಆಯ್ತು. ಬಟ್ ಈ ಎಲ್ಲರಿಗೂ ಈಗ ಜೆ ಮತ್ತೆ ತಿಳ್ಕೊಂಡು ಟ್ರೈನಿಂಗ್ ಬೇರೆ ಎಲ್ಲ ಕೊಡ್ತಾ ಇದ್ದಾರೆ ಪಂಚಾಯತ್ ಲೆವೆಲ್ ಅಲ್ಲಿ ಬಂದು. ಒಂದು ಈ ಲಿಕ್ವಿಡ್ ವೇಸ್ಟ್ ಯಾವುದೇ ಯೋಜನೆ ಆಗಲಿ, ನೀವು ಅದು ಪರ್ಟಿಕ್ಯುಲರ್ ಅಂತ ಬೇಡ, ನಾನು ಎಲ್ಲ ಯೋಜನೆ ಇದ್ರು ಪಂಚಾಯತಿಗೆ ಬಂದು ಫೋನ್ ಮಾಡ್ಕೊಂಡು ಈ ತರ ಯೋಜನೆ ಇದೆ, ನಾವು ಯಾವ ರೀತಿ ವ್ಯವಸ್ಥೆ ಮಾಡುವ, ಎಲ್ಲಿ ಮಾಡುವ, ಹೇಗೆ ಮಾಡುವ ಅಂತ ಕೇಳ್ಕೊಂಡೇ ಮಾಡೋದು. ಮನೆ ನಿರ್ಮಾಣ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೆ. ಮನೆ ನಿರ್ಮಾಣದ್ದು ನಮ್ಮ ಇಂಜಿನಿಯರಿಂಗ್ ಇದಕ್ಕೆ ಬರುದಿಲ್ಲ ಸರ್. ಅಲ್ಲ ಇನ್ ಜನರಲ್ ನೀವು ಜಿಲ್ಲಾ ಪಂಚಾಯತ್ ಬಂದವರು ಅದಕ್ಕಾಗಿ ಅಲ್ಲ, ಜಿಲ್ಲಾ ಪಂಚಾಯತ್ ಅಂದ್ರೆ ಬೇರೆ ಬೇರೆ ಬ್ರಾಂಚಸ್ ಇದೆಯಲ್ಲ ಸರ್. ನಮ್ದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದ್ರೆ ಮಾತ್ರ ನಂಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದನ್ನು ಈಗ ಇಒಗೆ ಹಾಕಿದ್ರೆ ಅಥವಾ ಪಂಚಾಯತಿಗೆ ಹಾಕಿದ್ರೆ ಅಥವಾ ಅದನ್ನು ಬೇರೆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಗೆಲ್ಲ ಹಾಕಿದ್ರೆ ನಮಗೆ ಮಾಹಿತಿ ಸಿಗುದಿಲ್ಲ ಸರ್. ಹೌದೌದು, PW ಇಲಾಖೆಯಿಂದ ಆಗಿರುವಂತ. ನಾನು ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ದೇನಲ್ಲ ಸರ್. ಅವ್ರು ಹೇಳಿದ್ರು ಪುಳಿಚಾಂಡಿ ರಸ್ತೆ ಇದೆಯಲ್ಲ, ಪುಳಿಚಾಂಡಿ ರಸ್ತೆ ಲಾಸ್ಟ್ ಟೈಮ್ ಅವರು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ತೆಗೆದಿದ್ರು. ಆ ರಸ್ತೆಗೆ ಯಾವ ಇಲಾಖೆಯಿಂದ ಮಾಡಿರೋದು ಅಂತ ಹೇಳ್ಕೊಂಡು ಬೋರ್ಡ್ ಹಾಕ್ಲಿಲ್ಲ. ಸೊ ಅದು ನನ್ನ ಇಲಾಖೆಯಿಂದ ಮಾಡಿರೋದಲ್ಲ, ಅದು PW ಇಲಾಖೆ ಅಂತ ಹೇಳ್ಕೊಂಡು ನನಗೆ ಮಾಹಿತಿ ಇದೆ. ಆ ಇಲಾಖೆಗೆ ಒಂದು ಏನಾದ್ರು ಪಂಚಾಯತ್ ಕಡೆಯಿಂದ ರಿಕ್ವಿಸಿಷನ್ ಮಾಡಿಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಅವರು ಮನವಿ ಅಷ್ಟೇ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿತೇಶ್ ಅಂತ. ನಾನು ಮೆಸ್ಕಾಂ ಮುಳ್ಳಳದಲ್ಲಿ ಸಹಾಯಕ ಇಂಜಿನಿಯರ್ ಕೆಲಸ ಮಾಡ್ತಿದ್ದೇನೆ. ಈಗ ಇಲ್ಲಿ ಕೊಣಾಜೆಯಲ್ಲಿ ಸಹಾಯಕ ಇಂಜಿನಿಯರ್ ವರ್ಗಾವಣೆ ಹೊಂದಿರುವುದಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ನಮ್ಮ ಮೆಸ್ಕಾಂನಲ್ಲಿರೋ ಯೋಜನೆ ಅಂತ ಹೇಳಿದ್ರೆ ಬೆಳಕು ಎಂಬ ಸ್ಕೀಮ್. ಅದು ಹೋದ ಫೈನಾನ್ಷಿಯಲ್ ಇತ್ತು, ಈಗ ಪುನಃ ಅದನ್ನು ಎಕ್ಸ್ಟೆನ್ಷನ್ ಮಾಡಿದರೆ ಬೆಳಕು ಎಂಬ ಸ್ಕೀಮ್. ಈ ಬೆಳಕಂಬ ಸ್ಕೀಮ್ ಅಲ್ಲಿ ವಿದ್ಯುತ್ ರಹಿತ ಮನೆಗಳಿಗೆ ಮೆಸ್ಕಾಂ ಇಲಾಖೆಯಿಂದಲೇ ನಾವು ವಿದ್ಯುತ್ ಸಂಪರ್ಕ ಮಾಡುವಂಥದ್ದು. ಅದರಲ್ಲಿ ಕಂಬ ಹಾಕುವಂಥದ್ದು, ಅದರ ಮನೆ ಇಂಟರ್ನಲ್ ವೈರಿಂಗ್ ಏನಿದೆ ಅದು ಕೂಡ ಮೆಸ್ಕಾಂ ವತಿಯಿಂದಲೇ ಮಾಡುವಂಥದ್ದು. ಬಟ್ ಒಂದೇ ಬಲ್ಬು ಒಂದೇ ಪಾಯಿಂಟ್ ಇರುವಂಥದ್ದು. ಸರ್ ಒಂದು ನಿಮಿಷ ಸರ್, ಅವು ಬೆಳಕುದೆಲ್ಲ ಉಂಡತೆ ಇರ್ನ ಕರೆಂಟ್ ಜಾಕೆಟ್ ಬಂಡಲು ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅರೆಗುಂಜ ಅವಡಿಗೆ ಈಗ ಉಂಡ ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ಕೋ. ಈಗ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 4 ಫಲಾನುಭವಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದು ಹೇಳ್ತೀನಿ ಯಾರಂತ ಹೇಳಿ. ಭಾಗ್ಯವಾ ಅಂತ ಪಟ್ಟೋರಿಯಲ್ಲಿ, ಭಾಗೀರಥಿ ಅಂತ ತಾರಿಪಾಡಿ, ಶಶಿಧರ್ ಅಂತ ಪಟ್ಟೋರಿಯಲ್ಲಿ, ಕಲ್ಯಾಣಿ ಅಂತ ಹೇಳಿ ದೇವಂದ ಬೆಟ್ಟು. ಹೆಚ್ಚುವರಿ ಯಾರ್ದಾದ್ರು ಇದ್ರೆ ಅದನ್ನು ನೀವು ಪಂಚಾಯತಿ ಮುಖಾಂತರ ಹೇಳಿ ಅಲ್ಲಿಂದ ಒಂದು ಪಟ್ಟಿ ನಮಗೆ ಕೊಟ್ರೆ ಅದನ್ನು ವಿದ್ಯುತ್ ಸಂಪರ್ಕ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ. ಇದಕ್ಕೆ ಕನಿಷ್ಠ ನಿಮ್ದು ಡೋರ್ ನಂಬರ್ ಏನು ಅಗತ್ಯ ಇರುವುದಿಲ್ಲ. ಒಂದ ಪಂಚಾಯತ್ ಅವರು ನೀಡುವಂತ ಪಟ್ಟಿ ಅಥವಾ ನೀವು ಆ ಪ್ರದೇಶದಲ್ಲಿರುವಂತ ಆಧಾರ್ ಕಾರ್ಡ್ ಅಲ್ಲಿ ನೀವು ಎಲ್ಲಿ ಮನೆ ಇಡ್ತೀರಿ ಆ ಮನೆದು ಅಡ್ರೆಸ್ ಇರಬೇಕು ಅಂತ ಆಧಾರ್ ಕಾರ್ಡ್ ಇದ್ರು ಕೂಡ ನಾವು ವಿದ್ಯುತ್ ಸಂಪರ್ಕವನ್ನು ನೀಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಆಮೇಲೆ ಗ್ರಾಮಸ್ಥರ ಒಂದು ವಿನಂತಿ ಏನಂದ್ರೆ ನಮ್ದೊಂದು ನನ್ನ ಮೆಸ್ಕಾಂ ಅಂತ ಒಂದು ಆ್ಯಪ್ ಒಂದು ಬಿಡುಗಡೆ ಮಾಡಿದ್ದೇವೆ. ನನ್ನ ಮೆಸ್ಕಾಂ ಅಂತ ಆ್ಯಪ್ ಇದೆ. ಈ ಆ್ಯಪ್ ಅಲ್ಲಿ ನೀವು ನನ್ನ ಮೆಸ್ಕಾಂ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅಲ್ಲಿ ನೀವು ವಿದ್ಯುತ್ ಹೋದ್ರೆ, ನೀವು ನಮ್ದೇನು ಕರೆಂಟ್ ಹೋದ್ರೆ ನಮ್ಮ ಆಫೀಸಿಗೆ ಫೋನ್ ಮಾಡ್ಬೇಕಂತಿಲ್ಲ, ಅಲ್ಲಿ ಕೂಡ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಒಂದು ಫೋನ್ ಬಿಸಿ ಇರುತ್ತೆ ಅಂತ ಪರಿಸ್ಥಿತಿ ಕೂಡ ಇರುವುದಿಲ್ಲ, ಆನ್ಲೈನ್ ಉಂಟು ಅಲ್ಲಿ ಕೂಡ ನೀವು. ಆಮೇಲೆ ವಿದ್ಯುತ್ ಬಿಲ್ ಕಟ್ಟುವಂಥದ್ದು ಕೂಡ ಅದರಲ್ಲಿ ನೀವು ಆ ಆ್ಯಪ್ ಮುಖಾಂತರ ಮಾಡ್ಬೋದು. ಮತ್ತೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ ಆಫೀಸರ್ಸ್ ಯಾರು ರೆಸ್ಪಾನ್ಸ್ ಮಾಡಿದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಆಫೀಸ್ ಅಡ್ರೆಸ್ ಏನಿದೆ, ಆಮೇಲೆ ಯಾವ ಉಪಕರಣ ಎಷ್ಟು ಹೊತ್ತು
ಉಪಯೋಗ ಮಾಡಿದ್ರೆ ವಿದ್ಯುತ್ ಬಿಲ್ ಎಷ್ಟು ಬರ್ತದೆ ಎಲ್ಲ ವಿಷಯ ಕೂಡ ಅದರಲ್ಲಿ ಇರ್ತದೆ. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಂತ ವಿನಂತಿ. ಆಮೇಲೆ ವಿದ್ಯುತ್ ಹೋದ ಸಂದರ್ಭದಲ್ಲಿ ನಮ್ಮದು ಟೋಲ್ ಫ್ರೀ ನಂಬರ್ ಇದೆ 1912, ಅದಕ್ಕೆ ಕೂಡ ಕರೆ ಮಾಡ್ಬೋದು. ಅಥವಾ ನನ್ನ ಮೊಬೈಲ್ ನಂಬರ್ ಇದೆ, ಅರ್ಜೆಂಟ್ ಆಗಿ ಎಲ್ಲಾದರೂ ಕಂಬ ತುಂಡಾಗಿ ಬೀಳುವಂಥದ್ದು ಅಥವಾ ವೈರ್ ತುಂಡಾಗಿ ಬಿದ್ದರೆ ನನ್ನ ಮೊಬೈಲ್ ನಂಬರ್ ಇದೆ 9448998735. ಇಲ್ಲಿ ಕೂಡ ಕಾಲ್ ಮಾಡ್ಬೋದು ಅಥವಾ ಅದರಲ್ಲಿ ಕಾಲ್ ಮಾಡ್ಬೋದು. ಅಥವಾ ಕೆಲವು ಟೈಮಲ್ಲಿ ನಮ್ಮದು ಬೈಕಲ್ಲಿರುವಾಗ ಅಥವಾ ಫೀಲ್ಡಲ್ಲಿರುವಾಗ ಫೋನ್ ರಿಸೀವ್ ಮಾಡೋದಿದ್ರೆ ನೀವು ವಾಟ್ಸಪ್ ಮುಖಾಂತರ ಕೂಡ ಅಲ್ಲಿ ಮಾಡಿದ್ರೆ ನಾವು ಅದನ್ನು ರೆಸ್ಪಾನ್ಸ್ ಮಾಡ್ತೀವಿ. ಆಮೇಲೆ ಹೋದ ಗ್ರಾಮ ಸಭೆಯಲ್ಲಿ ಪಟ್ಟೋರಿ ಎಂಬಲ್ಲಿ ಅಂತ ಕಂಬ ಬೇಕಂತ ಹೇಳಿದ್ರು, ಕೈಗೆ ಹಾಕಿದ್ರೆ ಅದನ್ನು ಕಂಬ ಹಾಕಿ ಆಗಿದೆ. ಆಮೇಲೆ 2 ಟ್ರಾನ್ಸ್ಫಾರ್ಮರ್, ಒಂದು ಕಲೈ ಆಮೇಲೆ ಪಟ್ಟೋರಿ ಎಂಬಲ್ಲಿ 2 ಟ್ರಾನ್ಸ್ಫಾರ್ಮರ್ ಹಾಕಿದ್ದೇವೆ. ಮತ್ತೆ ಎಲ್ಲಾದ್ರೂ ಲೋ ವೋಲ್ಟೇಜ್ ಅಥವಾ ಅಪಾಯಕಾರಿಯಾಗಿ ಕಂಬಗಳೇನಾದ್ರು ಇದ್ರೆ ಅಥವಾ ಕೈಗಟ್ಟುವಂಥದ್ದು ಇದ್ರೆ ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ಬೇರೆ ಏನಾದರೂ ಮೆಸ್ಕಾಂಗೆ ಸಂಬಂಧಪಟ್ಟದೆ ನೀವು ಬರುವ ಮುರತರಲ್ಲಿ ಕೊಳವೆ ಬಾಗಿ ಬಿಟ್ಟಲ್ಲ, ಅದ್ರ ಮೇಲುಗಡೆ ನೀವು ಲೈನ್ HD ಲೈನ್ ಹಾಕಿದ್ದೀರಲ್ಲ, ಅದಕ್ಕೆ ಜಿವೆಸ್ ಅಂತ ಹಾಕ್ತೇವೆ. ಅದನ್ನ ಓಪನ್ ಮಾಡಿದ್ರೆ ಹಾಗೆಲ್ಲ ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಈ ಕೊಣಾಜೆ ಗ್ರಾಮದ ಆಗ್ಬೇಕು, 1 ವಾರ ನೀರಿಲ್ಲದ ಆಗ್ತದೆ ಜನರಿಗೆ. ಇಲ್ಲ, ಆ ಟೈಮಲ್ಲಿ ಹೇಳಿ. ಈಗ ಇಲ್ಲ, ನೀವು ಹೇಳಿದ್ರೆ ನೀವು ಲೈನ್ ಮ್ಯಾನ್ ಬರೋದಿಲ್ಲ, ನೀವು ಬರೋದಿಲ್ಲ. 30 ಮೀಟರ್ ರಸ್ತೆ ಇರುವಾಗ ನೀವು ಹೇಗೆ ಹಾಕಿದ್ದೀರಿ ಅದು? ಅಲ್ಲಿ ಕಂಬ ಹಾಕುವಾಗ ಒಬ್ಜೆಕ್ಷನ್ ಬಂತು, ಅದಕ್ಕೆ ಈ ಬದಿಲ್ ಹಾಕಿದೆ. ಆ ಟೈಮಲ್ಲಿ ವರ್ಕ್ ಆಗೋದು ಅದಕ್ಕೀಗ ಅಲ್ಲ. ನಾನೊಂದು ಹೇಳ್ತೇನೆ ಸರ್, ಹೋದ ಸಲ ಇದೇ ತರ ನೀವು ಮಾತಾಡಿ ಅಲ್ಲಿಂದ ತೆಗೆದು ಈಗ ಅಲ್ಲಿ ಅಂಗನವಾಡಿ ನೀವು ಅನ್ಯಾಯ ಮಾಡಿದಂತ ಹೇಳ್ಬೇಡಿ. ನೀವೇ ಗ್ರಾಮ ಸಭೆಯಲ್ಲಿ ಇಲ್ಲೇ ಗ್ರಾಮ ಸಭೆಯಲ್ಲಿ ವ್ಯಕ್ತವಾಗಿತ್ತು, ಅಂಗನವಾಡಿ ಮೇಲೆ ಕರೆಂಟ್ ಲೈನ್ ಹೋಗಿದೆ ಅಂತ ನೀವೇ ಹೇಳಿದ್ರಿ. ಆ ಲೈನ್ ನಾವು ಶಿಫ್ಟ್ ಮಾಡಲೇಬೇಕು, ನಮ್ಮ ಗೌರ್ಮೆಂಟ್ ಇಂದಲೇ ಶಿಫ್ಟ್ ಮಾಡುವಾಗ ಅಲ್ಲಿ ಒಬ್ಜೆಕ್ಷನ್ ಬಂತು. ಅದಕ್ಕೆ ಅಲ್ಲಿ ಬದಿಯಲ್ಲಿ ಒಬ್ಜೆಕ್ಷನ್ ಮಾಡಿದ್ರೆ ಯಾರು ಬರ್ತಾರೆ? ಯಾರು ನಮ್ಮದು ಪಂಚಾಯತ್ ರಸ್ತೆ 30 ಮೀಟರ್ ನಾವು ತಗೊಂಡಿದ್ದೇವೆ. ಆಯ್ತು, ಅದಕ್ಕೀಗ ನಾವು ಒಂದು ಸ್ವಿಚ್ ಹಾಕ್ತೇವೆ ಅಲ್ಲಿ. ನಿಮಗೆ ನೀವು ಸ್ವಿಚ್ ಹಾಕೋದು ಬೇಡ, ಆ ಲೈನ್ ಅದು ಒಂದು ಕಂಬ ಉಂಟು, ಆ ಕಂಬ ತೆಗೆಯಬೇಕು. ಇಲ್ಲದ್ರೆ ನಾವು ಅಷ್ಟೇ. ನೀವು ಹೇಗೆ ಬಂದು ಹಾಕಿದ್ರೆ ಜನರಿಗೆ ನೀರು ಅಲ್ಲ. 1 ನಿಮಿಷ, ನೀವು ಹೇಗೆ ಅಂತ ಹೇಳ್ಬೇಡಿ. ನೀವೇನು ಆ ಸ್ಕೂಲ್ಗೆ ಬೇಕಾಗಿ ಮಾಡುವಂತ ಲೈನ್ ಮ್ಯಾನ್ ಇಲ್ಲ, ಇಲ್ಲ. ಈಗ ನಮಗೆ ಅಲ್ಲಿ ಇದಾಗ್ತದೆ ಅಂತ ಫಂಕ್ಷನ್ ಉಂಟು, ಇದೇ ತರ ಹೇಳ್ತಾರೆ. ನೀವು ವಾರಕ್ಕೆ 1 ವಾರ ಇದೇ ತರ ಮಾಡಿದ್ದಾರೆ. ಎಷ್ಟು ಜನ ನೀವು ಮೆಂಬರ್ ಅಲ್ಲ? ಹೌದು. ಇದಕ್ಕಿಂತ ಮುಂಚೆ ಒಮ್ಮೆ ಕೂಡ ನಮಗೆ ಮಾತಾಡಲಿಲ್ಲ. ಇಲ್ಲ, ನೀವು ಮಾತಾಡಲಿಲ್ಲ. ನಾನೊಂದು ಹೇಳ್ತೇನೆ ನಿಮಗೆ, ಗ್ರಾಮ ಸಭೆ 1 ನಿಮಿಷ ಹೇಳ್ತೇನೆ. ಈ ಗ್ರಾಮ ಸಭೆ ಇರುವಂತದ್ದು ಗ್ರಾಮಸ್ಥರಿಗೆ. ನೀವು ಏನಿಲ್ಲ, ಎನಿ ಟೈಮ್ ಮಾತಾಡ್ಬೋದು. ನೀವು ಪಂಚಾಯತ್ ಮೆಂಬರ್ ಆಗಿ ಈಗ ಮಾತಾಡೋದು ಸರಿಯಲ್ಲ. ಒಮ್ಮೆ ಕೂಡ ನನಗೆ ಮಾತಾಡಲಿಲ್ಲ. ಗ್ರಾಮಸ್ಥರ ಸಮಸ್ಯೆ ಇದ್ರೆ ಹೇಳಿ, ಇನ್ನು ಸಮಸ್ಯೆ ಇದ್ರೆ ನಾನು ನನ್ನ ಆಫೀಸ್ ಇರ್ತದೆ ಅಥವಾ ನೀವು ಕರೀರಿ, ನಾನು ಬರ್ತೀನಿ ಆ ಸ್ಪಾಟಿಗೆ. ಏನಿದ್ರು ಒಂದು ಮಾತಾಡ್ತೀನಿ, ಈಗ ಬಳಕೆದಾರರು ಯಾರು ಬರಲಿಲ್ಲ, ಈಗ ಬಳಕೆದಾರರು ಇಲ್ಲ. ಅಲ್ಲ, ನಾನೊಂದು ಹೇಳ್ತೇನೆ. 1 ವಾರ ನಾವು ಕೆಲಸ ಮಾಡಿದ್ದೇವೆ ಇಲ್ಲಿ. ಅಲ್ಲ, ಅಲ್ಲಿ ಆ ಅಂಗನವಾಡಿ ಕಂಬ ಶಿಫ್ಟ್ ಮಾಡ್ಲಿಕ್ಕೆ 1 ವಾರ ಕೆಲಸ ಮಾಡಿದ್ದೇವೆ. ಎಲ್ಲ ಕಡೆ ಒಬ್ಜೆಕ್ಷನ್ ಬಂದು ನೀವು ಯಾರು ಅಲ್ಲಿ ಸಪೋರ್ಟ್ ಮಾಡಲಿಲ್ಲ. ಮತ್ತೆ ನಾವು ಕಂಬ ಹಾಕ್ಲೇಬೇಕಲ್ಲ. ನಿಮ್ದೇ ಕಂಪ್ಲೇಂಟ್ ಬರುವ ಅಂಗನವಾಡಿ ಮೇಲೆ ಏನು ವೈರ್ ಹೋಗಿದೆ, ಮೆಸ್ಕಾಂ ಹಚ್ಚಿದ್ರೆ ಶಿಫ್ಟ್ ಮಾಡಿದ್ದೇವೆ. ಹಲೋ ಸರ್, ಇತ್ತ ಒಬ್ಜೆಕ್ಷನ್ ಪಬ್ಲಿಕ್ ಇದೆ ಅದೇ ವಾಟರ್ ಸಪ್ಲೈ ಜಿಎಸ್ ಒಂದು ಮಾಡುವಾಯ್ತಾ ಅದಾದ ಇತ್ತ ವಿಷಯ ಶಿಫ್ಟಿಂಗ್ ವಿಷಯ ಬೋರ್ವೆಲ್ ಬಿತ್ತುಂಡು ನಿಜನ ಲೈನ್ ಅವು ನಿಜ ಅದು 10% ಕಟ್ಟಿದ ನಮ್ಮನೆ ಮನ್ಕೊಡು ಅಟ್ಲೇ ಡೈರೆಕ್ಟ್ ಅದು ಹೊಸದು ಮಾಡಿ ಹೊಸ ಲೈನ್ ಮಾಡಿ ಆಪರೇಷನ್ ಮಾಡ್ತೀನಿ ಈಗ ಅದಕ್ಕೆ ಒಂದು ಜಿಎಸ್ ಮಾಡುವ. ಈಗ ಅಲ್ಲಿ ನಾನು ಹೇಳುದು ಕೇಳಿ, ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿದ್ರೆ ನಾವು ಒಂದು ಸ್ವಿಚ್ ಹಾಕ್ತೇವೆ. ನೀವು ಎನಿ ಟೈಮ್ ಹೇಳಿದ್ರೆ ಆಫ್ ಮಾಡಿ. ಈಗ ಇಕ್ಬಾಲ್ 1 ನಿಮಿಷ. ಇಕ್ಬಾಲ್ 1 ನಿಮಿಷ ನೋಡಿ ಮೆಸ್ಕಾಂ ಅವರೇ,
ಅವರು ಪಂಚಾಯತಿ ಮೆಂಬರ್ ಅವರ ವಾರ್ಡಿನಲ್ಲಿ ಏನೋ ನೀರಿನ ಸಮಸ್ಯೆ ಆಗಿದೆ, ಅದಕ್ಕೆ ಟಚ್ ಆಗ್ತದೆ ಅಂತ ಹೇಳಿ ನಿಮ್ಮಲ್ಲಿ ಸಮಸ್ಯೆ ಹೇಳಿಕೊಂಡ್ರು. ಅದನ್ನೊಂದು ಆದಷ್ಟು ಬೇಗ ಸರಿಪಡಿಸಿಕೊಡಿ ಅಷ್ಟೇ, ಗ್ರಾಮಸ್ಥರ ಪರವಾಗಿ. ಯಾಕಂದ್ರೆ ಜನಗಳಿಗೆ ತೊಂದರೆ ಆಗಬಾರ್ದು. ಅವರು ಜನಗಳ ಪರವಾಗಿ ನಿಮ್ಮಲ್ಲಿ ಹೇಳಿದೆ. ಯಾಕಂದ್ರೆ ಕಳೆದ ಬಾರಿ ಸಹ ನಾನು ನೋಡಿದ್ದೇನೆ, ಮೆಸ್ಕಾಂನವರು ಬಂದ್ರು, ಮಾತಾಡಿದ್ರು, ಏನಿದ್ರು ಹೇಳಿ ಅಂತ ಹೇಳಿದ್ದಾರೆ, ಮತ್ತೆ ಹೇಳಲಿಲ್ಲ, ತಿರುಗಿ ನೋಡ್ಲಿಲ್ಲ. ಇದು ನನಗೆ ಸಹ ಗೊತ್ತಿದ್ದಂತ ವಿಚಾರ. ಆದ ಕಾರಣ ನಿಮ್ಮಲ್ಲಿ ಒಂದು ಮನವಿ, ನಮ್ಮಲ್ಲಿ ಒಂದು ಮನವಿ ನಿಮ್ಮದು, ಜನಗಳ ಪರವಾಗಿ ಸ್ವಲ್ಪ ಮೆಂಬರ್ಗಳು ಹೇಳಿದ್ದನ್ನು ಒಂದು ನೀವು ಕೂಡಲೇ ಒಂದು ಸ್ಪಂದಿಸಿ ಅವರಿಗೆ ಸಹಕಾರ ಕೊಡಿ ಅಂತ ಹೇಳ್ತಿದ್ದೇನೆ. ನನ್ನ ವಿನಂತಿ ಏನಂದ್ರೆ ಮೇಡಮ್, ಇರ್ಬೋದು ಅಲ್ಲ ಇವರೇ, ಸಮಸ್ಯೆ ಎರಡು ಕಡೆ ಸಹ ಉಂಟು ಅಲ್ಲ, ಸರಿ, ಎರಡು ಕಡೆ ಸಹ ಸಮಸ್ಯೆ ಉಂಟು ಅಲ್ಲ ಮೇಡಮ್, ನನ್ನ ಸರಿ, ಅದೇ ನಾನು ಹೇಳಿದ್ದು. ಇಬ್ಬರು ಸಹ ಸ್ಪಂದಿಸದಿದ್ರೆ ಅಲ್ಲಿ ಕೆಲಸ ಆಗುದಿಲ್ಲ. ಮೇಡಮ್, ನನ್ನ ವಿನಂತಿ ಏನಂದ್ರೆ ದಯವಿಟ್ಟು ಮಾತಾಡಿ ಮೇಡಮ್. ನಂದು ವಿನಂತಿ ಏನಂದ್ರೆ ಯಾವ ಎನಿ ಟೈಮ್ ನಮ್ಮ ಮೊಬೈಲಿಗೆ ಕರೆ ಮಾಡಿ ನಾವು ಸ್ಪಂದನೆ ಮಾಡ್ತೇವೆ. ಅದು ನಾನು ಎಲ್ಲ ಗ್ರಾಮಸ್ಥರು ಕೂಡ ನಿಮ್ಮ ಏನು ಸಮಸ್ಯೆ ಇದೆ ಗ್ರಾಮ ಸಭೆಯಲ್ಲಿ ವ್ಯಕ್ತ ಮಾಡ್ಬೇಕಂತಿಲ್ಲ. ನೀವು ನಮಗೆ ಕರೆ ಮಾಡಿ, ನಮ್ಮ ಟೋಲ್ ಫ್ರೀ ನಂಬರ್ ಇದೆ 1912, ಅದಕ್ಕೆ ಕೂಡ ಕರೆ ಮಾಡಿದ್ರೆ ನಮ್ಮ ಸ್ಪಂದನೆ ಸಿಗ್ತದೆ. ಆಯ್ತು, ಅವಕಾಶ ಒಂದು ನಿಮಿಷ. ಇಕ್ಬಾಲ್ ಅವರೇ, ಒಂದು ನಿಮಿಷ. ನಾವು ನಮ್ಗೆ ಕೂಡ ಮಾತನಾಡ್ಲಿಕ್ಕೆ ಉಂಟು. ನೀವು ಇದ್ದು ನಿಮ್ಮ ಸಮಸ್ಯೆಯನ್ನು ಹೇಳಿದ್ದೀರಾ, ಖಂಡಿತವಾಗಿ ಅವರು ಅದನ್ನು ನೆರವೇರಿಸಿಕೊಡ್ಬೇಕು. ನೀವು ಕೂಡ ಸ್ಪಂದನೆ ಮಾಡುದು, ಅದು ಬೇರೆ ವಿಷಯ. ಅದೇ ನಾವು ಒಂದೇ ವಿಷಯ ಇಟ್ಕೊಂಡು ಇಷ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ಸ್ಪಂದನೆ ಮಾಡಬೇಕು. ನೀವು ಗ್ರಾಮಾಂತರ ಪರ ಅಲ್ಲಿ ಜನಗಳ ಪರ ನೀವು ಮಾತನಾಡಿದ್ದೀರಾ, ಅದನ್ನು ನೀವು ಸ್ಪಂದನೆ ಮಾಡಬೇಕು ಒಂದನೇದಾಗಿ. ಅದು ಮಾತಾಡಿದ್ರೆ ಆಗುದಿಲ್ಲ. ನಾವು ಒಂದನೇ ವಾರ್ಡಿನ ಪರವಾಗಿ ಮಾತನಾಡ್ತಿದ್ದೇವೆ ಅಂದ್ರೆ ಇಲ್ಲಿ ನಮ್ದು ಒಂದು ಟಿ.ಸಿ. ಶಿಫ್ಟ್ಗೆ ಯಾವಾಗ ಹೇಳಿ ಅರ್ಜಿ ಕೊಟ್ಟಿದ್ದೇವೆ, ಇಷ್ಟು ತನಕ ಅದರದೊಂದು ಆಗ್ಲಿಲ್ಲ. ಇಲ್ಲೊಂದು ಬೋರ್ವೆಲ್ ಉಂಟು, ಅದನ್ನು ಟಿ.ಸಿ. ಈ ಒಂದು ಮುಂಬಾಗಿ ಸೆಟ್ ಮಾಡ್ಲಿಕ್ಕೆ ಎಷ್ಟೋ ಸಮಯದಿಂದ ನಾವು ಅರ್ಜಿ ಕೊಡ್ತಾ ಇದ್ದೇವೆ, ಇದು ಆಗ್ಲೇ ಇಲ್ಲ ಇಷ್ಟು ತನಕ. ಇದು ಎಂತ ಅಂತ ಒಂದು ಹೇಳ್ಬೇಕು. ಟಿ ಶಿಫ್ಟಿಂಗ್ ಅಂದ್ರೆ ಅದೇ ಆಕ್ಚುಲಿ ಇಲ್ಲೇ ಮಣ್ಣು ಹಾಕಿ ಹೈಟ್ ಮಾಡಿರುವಂತದ್ದು. ಅದು ನಿಮ್ಮ ಪಂಚಾಯತಿ ಹಂತದಲ್ಲೇ ಮಾಡ್ಬೇಕಾಗ್ತದೆ. ಅಲ್ಲ, ಅದು ಪಂಚಾಯತಿಯಿಂದ ಶಿಫ್ಟ್ ಮಾಡುವಂತದ್ದು. ಅಂದ್ರೆ ನಾವು ಲೈನ್ ಆಫ್ ಕೊಡ್ತೇವೆ, ಪಂಚಾಯತಿ ಅಪ್ಲಿಕೇಶನ್ ಕೊಟ್ಟು ಅದು ಮಾಡುವಂತದ್ದು. ಆಯ್ತು ಆಯ್ತು, ಅವಕಾಶಕ್ಕಾಗಿ ಬೆಳಕು ಸ್ಕೀಮ್ ಪಂಡೆ ಬೈದು ದಯವಿಟ್ಟು ಅದನ್ನು ನೀವು ಜಾರಿ ಮಾಡಬೇಕು ಅಂತ ಒಂದು ನಾವು ಸಿಂಪಲ್ ಆಗಿ ಒಂದು ಎರಡೇನು ಹೇಳ್ತೇವೆ. ಮತ್ತೆ ನಿಮಗೆ ಗೊತ್ತಿರುವಂಥದ್ದೇ ಮೇನ್ ಅಂತ ಹೇಳಿದ್ರೆ, ಈಗ ಎಲ್ಲ ಆನ್ಲೈನಲ್ಲಿ OTP ಫೋನ್ನಲ್ಲಿ OTP ನಂಬರ್ ಕೇಳ್ತಾರೆ. ಅದು ತಿಳಿದವರೇ ಅದರ ಮೇಲೆ ದುಡ್ಡು ಕಳ್ಕೊಳ್ಳೋದು, ಏನಾದರೂ ಕಳ್ಕೊಳ್ಳೋದು. ತಿಳಿಯದವರು ಕೈತಲ್ದ ಆರಡ ಅಪ್ಪೆಡಕ್ಕೆ ಏನ್ರಿ ಅಂತೇಳಿ ಅವ್ರ ಹತ್ರ ಕೇಳ್ತಾರೆ, ಆಗ ಅದು ಹೋಗ್ತದೆ. ಆದ್ದರಿಂದ ಯಾರು OTP ನಂಬರ್ ಕೇಳಿದ್ರು ಬ್ಯಾಂಕಿನವರನ್ನು ಹೊರತು ನೀವು ಖುದ್ದು ಹೋಗಿ ಬ್ಯಾಂಕಿಗೆ ಹೋಗುದು ಹೊರತು ಯಾರು ಕೂಡ ಈ OTP ನಂಬರ್ ಕೊಡಬೇಡಿ. ಮತ್ತೆ ಅದರಲ್ಲಿ ಕೆಲವು ಆನ್ಲೈನ್ ಇದು ಬರ್ತದೆ, ಅದನ್ನು ಕೂಡ ನೀವು ದಯವಿಟ್ಟು ಲಿಂಕ್ ಮಾಡಬೇಡಿ. ಮಾಡಿದ್ರೆ ನಿಮ್ಮ ದುಡ್ಡು ಮತ್ತೆ ಬರುವುದಿಲ್ಲ. ಅವ ಕಲ್ಕತ್ತಾದಲ್ಲಿಯೇ ಬಿಹಾರದಲ್ಲಿಯೇ ಇರ್ತಾನೆ. ಅದು ಇಂಥ ನಮ್ಮ ಸೈಬರ್ಗೆ ಸಂಬಂಧಪಟ್ಟ ಇದ್ರೆ ಅದು ನಮಗೆಲ್ಲ ಮಾಹಿತಿ ಇದೆ. ಒಂದು ಫೇಸ್ಬುಕ್ ಅಂತ ನೀವು ಒಂದು ಏನಾದರೂ ಅಕ್ಸೆಪ್ಟ್ ಮಾಡಿದ್ರೆ ಅದು ನೀವು 25 ವರ್ಷ ಆದರೂ ನಿಮ್ಮ ಆ ಫೇಸ್ಬುಕ್ಕಿನ ಇದನ್ನು ಹಿಡಿದು ಬೇರೊಬ್ಬ ಏನಾದರೂ ಮಾಡಿಕೊಂಡಿರ್ತಾನೆ. ಆದ್ದರಿಂದ ಫೇಸ್ಬುಕ್ಗಳಲ್ಲಿ 1000 ಫೇಸ್ಬುಕ್ಗಳ ಆ್ಯಪ್ಗಳಿವೆ, ಪ್ರತಿಯೊಂದು ಕೂಡ 1000 ಇದೆ. ಅದು ಕ್ಷಣದಿಂದ ಕ್ಷಣಕ್ಕೆ ಅದು ಬದಲಾವಣೆ ಆಗ್ತದೆ. ಯಾಕೆಂತ ಹೇಳಿದ್ರೆ ನಿಮ್ಗೊಂದು ಸಣ್ಣ ಒಂದು ಮಾಹಿತಿ, ನೀವು ಪ್ರತಿಯೊಂದು ಕಡೆ ಹೋದ ಕೂಡಲೇ ನಿಮ್ಮದು ಕೇಳ್ತಾರೆ, ನಿಮ್ಮ ಫೋನ್ ನಂಬರ್ ಕೊಡಿ ಅಂತ. ಈ ಫೋನ್ ನಂಬರವನ್ನು ಅವರು ಬೇರೆ ಕಂಪನಿಯವರು ಬೇರೆ ಕಂಪನಿಗೆಲ್ಲ ಕೊಟ್ಟು ಈ ಫೇಕ್ಗಳಾಗುವಂಥದ್ದು ಅದು. ಇಲ್ಲದ್ರೆ ನಿಮ್ಮ ನಂಬರ್ ಹೇಗೆ ಗೊತ್ತಿರ್ತದೆ, ನಿಮ್ಮ ಹೆಸರು ಹೇಗೆ ಗೊತ್ತಿರ್ತದೆ, ಅವ್ರು ಕೂಡಲೇ ನಿಮ್ಮ ಹತ್ರ ಹೇಳ್ತಾರೆ ನಿಮ್ಮ ಹೆಸರೇನು ಜಗನ್ನಾಥ ಅಂತ. ಅದು ಕೇಳ್ಬೇಕಂತ ಹೇಳಿದ್ರೆ ಇದನ್ನೆಲ್ಲ ಮಾರಿ ಅವರು ಫೇಸ್ಬುಕ್ನಲ್ಲಿ ಫೇಕ್ ಆಗಿ ನಿಮಗೆ OTP ನಂಬರ್ ಅದನ್ನು ಕೇಳ್ತಾರೆ. ದಯವಿಟ್ಟು ಕೊಡಬೇಡಿ, ನಿಮ್ಮವರಿಗೆ ತಿಳಿಸಿಬಿಡಿ. ಇದು ನಮ್ಮ ಒಂದು ಸಣ್ಣ ಸೂಚನೆ. ಆನ್ಲೈನನ್ನು ಯಾವತ್ತು ಲಿಂಕನ್ನು ನೀವು ಒತ್ತಿ ಅದರಲ್ಲಿ ನಿಮ್ಮ ಅಮೌಂಟನ್ನು ಕಳ್ಕೊಳ್ಬೇಡಿ. ಅದು ಹೋದರೆ ಮತ್ತೆ ಅದು ಮಳೆ ನೀರಿನಾಗಿ ಹೋದರೆ ಕೆಳಗೆ ಹೋದರೆ ಮತ್ತೆ ಬರಲಿಕ್ಕೆ ಕಷ್ಟ ಉಂಟು. ಮತ್ತೆ ನೀವು ಪ್ರತಿಯೊಂದನ್ನು ನೀವು ಹೇಳ್ತೀರಿ ಅವು ಸೈಬರ್ ಕ್ರೈಮಿಗೆ ಒಂದು ಕಂಪ್ಲೇಂಟ್ ಕೊಡ್ಕ ಅಂತ. ಅದರಲ್ಲಿ ಸುಮಾರು ಕೆಲಸ ಇದೆ, ಅದು ನಿಮಗೆ ಸಿಗುವಂಥದ್ದಲ್ಲ. ಆದ್ದರಿಂದ ನಾವೇ ಆ ಬಗ್ಗೆ ಪ್ರಜ್ಞಾವಂತರಾದ ನಾಗರಿಕರು ನಾವು ಆದಷ್ಟು ಅದರ ಬಗ್ಗೆ ಜಾಗೃತಿ ವಹಿಸಬೇಕು. ಮತ್ತೆ ಆದಷ್ಟು ನಿಮ್ಮ ವಾಹನಗಳನ್ನು ಸರಿಯಾದ ಜಾಗದಲ್ಲಿ ಇಟ್ಟು ಈ ಸಮಯದಲ್ಲಿ ಅಥವಾ ಪ್ರತಿಯೊಂದು ಸಮಯದಲ್ಲಿ ಆದಷ್ಟು ಲಾಕ್ ಮಾಡಿ. ಲಾಕ್ ಮಾಡಿದರೆ ಅವನಿಗೆ ಒಂದು ಸ್ವಲ್ಪ ಒಂದು 5 ನಿಮಿಷ ಆದರೂ ತೆಗಿಲಿಕ್ಕೆ ಕಷ್ಟ ಇರ್ತದೆ, ಸೌಂಡ್ ಕೇಳ್ತದೆ. ಮತ್ತೆ ರಸ್ತೆ ಬದಿಯಲ್ಲಿ ನೀವು ಯಾವುದೇ ಸೊತ್ತು ಇರಲಿ ಅದನ್ನು ಇಟ್ಟು ಹೋಗುವಾಗ ಸ್ವಲ್ಪ ಜಾಗೃತಿ ವಹಿಸಿ. ನಿಮ್ಮ ವಾಹನದಲ್ಲಿ ಇರಲಿ ಯಾವುದೇ ಇರಲಿ. ಯಾಕೆಂದರೆ ಸುಮಾರು 25-30 ವರ್ಷ ಸ್ವಾಮಿ ಉಳ್ಬೋದು ಆಲ ಕಂಡದ ಬೋಪೂಜಿ ಅಂತೇಳಿ ದಯವಿಟ್ಟು ತಿಳಿಬೇಡಿ. ಈಗ ಮುಂದುವರಿದ ಕಂಪ್ಯೂಟರ್ ಯುಗ,
ನಾವು ಈ ಕಡೆಯಿಂದ ಹೋಗೋದಿದ್ರೆ ಅವ ಮೊಬೈಲ್ನಲ್ಲಿ ಆ ಕಡೆಯಿಂದ ತಗೊಂಡು ಆಚೆ ಹೋಗ್ತಾನೆ. ಆದ್ದರಿಂದ ದಯವಿಟ್ಟು ನಮ್ಮದು ಉಚಿತ ನಿಮಗೆ. ಮತ್ತೆ ಮಳೆಗಾಲದಲ್ಲಿ ಕಳ್ಳತನ ಇದೆಲ್ಲ ಆಗ್ತದೆ, ಆದಷ್ಟು ನಿಮ್ಮ ಮನೆ ಜಾಗ್ರತೆ ಮಾಡಿ. ಒಂದು 10-25 ಲಕ್ಷದ ಮನೆಯ ಹಿಂದಿನ ಚಿಲಕ 13 ರೂಪಾಯಿದ್ದು ಒಂದು ಇದಿರ್ತದೆ, ಹೀಗೆ ಕೈಯಿಂದ ದೂಡಿದ್ರೆ ಹೋಗ್ತದೆ. ಆದಷ್ಟು ಅದಕ್ಕೆ ಹಿಂದಿನಿಂದ ಏನಾದರೂ 1-2 ರಾಡ್ ಮಾಡಿ, ಯಾಕೆಂದ್ರೆ ನೀವು ಅದನ್ನು ನೋಡಿ ಕೈಯಿಂದ ದೂಡಿದ್ರೆ ಹೋಗ್ತದೆ. ಅದು 25 ರೂಪಾಯಿಯ ಅದರ ಲಾಕ್. ಆದ್ದರಿಂದ 10 ಲಕ್ಷ 25 ಲಕ್ಷ 1 ಕೋಟಿ ಮನೆ ಕಟ್ಟಿದ 25 ರೂಪಾಯಿದು ಒಂದು ಲಾಕ್ ಮಾಡಿದ್ರೆ ಕೈಯಲ್ಲಿ ದೂಡಿದ್ರೆ ಹೋಗ್ತದೆ. ನೀವು ಬರುವಾಗ ಕಳ್ಳ ತಗೊಂಡು ಹೋಗ್ತಾನೆ. ಮತ್ತೆ ಮಲಗಿದ ಮನೆಯಲ್ಲಿ ಕೂಡ ತಗೊಂಡು ಹೋಗ್ತಾರೆ. ಆದಷ್ಟು ನಿದ್ರೆ. ಮತ್ತೆ ಆದಷ್ಟು ದಯವಿಟ್ಟು ಈ ಮಳೆಗಾಲದಲ್ಲಿ ತಿಂಗಳಿಗೆ ಒಂದು 50 ರೂಪಾಯಿ ಖರ್ಚಾಗ್ಬೋದು. ಒಂದು ಲೈಟ್, ಈಗ ಸಣ್ಣ ಸಣ್ಣ ಬಲ್ಬ್ಗಳೆಲ್ಲ ಸಿಗ್ತದೆ, ಅದೊಂದು ಹಾಕಿಡಿ. ನಾನು ಕೂಡ ನನ್ನ ಮನೆಯಲ್ಲಿ ಹಾಕಿ ಇಡ್ತೇನೆ. ಯಾಕೆಂದ್ರೆ ಕಳ್ಳನಿಗೆ ಇಲ್ಲದಕ್ಕೆ ಎಚ್ಚರ ಇದ್ದಾರೆ ಅಂತ ಒಂದು ಭಯ ಇರ್ತದೆ, ಕಳ್ಳನಿಗೊಂದು ಭಯ ಇರ್ತದೆ. ಹಾಗೆ ಅದನ್ನು ಹಾಕಿಡಿ, ನಮಗೆ ಒಳ್ಳೆಯದು. ಮತ್ತೆ ಆದಷ್ಟು ನಾವು ಹೇಳುವುದು ಅಂತ ಹೇಳಿದ್ರೆ, ಈ ಕಳೆದ 21 ಮತ್ತು 22ನೇ ಸಾಲಿನಲ್ಲಿ ನಮ್ಮ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಆದಷ್ಟು ಎಲ್ಲ ಸಾರ್ವಜನಿಕರ ಏನು ಕಳವ ಇನ್ನಿತರ ಪ್ರಕರಣ ಆಗಿದೆ, ಆದಷ್ಟು ನಮ್ಮ ಅಧಿಕಾರಿಗಳು ಮತ್ತು ಸರ್ವ ಎಲ್ಲ ಸಿಬ್ಬಂದಿಗಳ ಸಹಾಯದಿಂದ ಅದನ್ನು ಪತ್ತೆ ಮಾಡಿ ಹೆಚ್ಚಿನವರಿಗೆ ಅದನ್ನು ನಾವು ನೀಡಿರ್ತೇವೆ ಅಂತ ನಮ್ಮ ಇಲಾಖೆಯ ಭಾಗದಿಂದ ಸಂತೋಷವಾಗಿ ತಿಳಿಸಿರ್ತೇವೆ. ಆದರೆ ಮುಂದೆ ಇಂಥದ್ದು ಆಗದಾಗೆ ದಯವಿಟ್ಟು ಜಾಗ್ರತೆ ವಹಿಸಿ. ಮತ್ತೆ ಎಲ್ಲರೂ ಹೇಳ್ತಾರೆ, ನಾವು ಕೂಡ ಹೇಳಿದ್ದೇವೆ, ಮೇಡಮ್ ಕೂಡ ಹಾಗೆ ಹೇಳಿದ್ದಾರೆ, ಆದಷ್ಟು. ಯಾಕೆಂದ್ರೆ ಕಸವನ್ನು ನಾವು ಕೂಡ ನೋಡ್ತೇವೆ, ನಮ್ಮ ಹತ್ರ ಹೇಳ್ತಾರೆ ತೂಲೆ ಸಹ ಅಲ್ಪ ಕಜೋದಕ್ಕಿರಂತ. ಆದಷ್ಟು ವಿದ್ಯಾವಂತರು ನಾವು ನೋಡ್ತೇವೆ, ಸ್ಕೂಟರಲ್ಲಿ ಇನ್ನಿತರ ಇದರಲ್ಲಿ ಹೋಗ್ತೇವೆ. ಅವಿದ್ಯಾವಂತರಾದ್ರೆ ಹಳ್ಳಿಯವರು ತಂದು ಬಿಸಾಡುದಿಲ್ಲ, ಹೋಗುದೇ ನಮ್ಮ ವಾಹನದಲ್ಲಿ ಹೋಗುವವರು ಎಲ್ಲ ನೋಡ್ತೇವೆ, ಟಿವಿಯಲ್ಲಿ ಇದರಲ್ಲೆಲ್ಲ. ಬಿಸಾಡಬೇಡಿ, ದಯವಿಟ್ಟು ಒಂದು ಕಡೆ ಶೇಖರಣೆ ಮಾಡಿ. ಅಥವಾ ನೀವು ಕೊಂಡು ಹೋಗುವಾಗ ಎಲ್ಲಿಯಾದ್ರೂ ಒಂದು ಪಂಚಾಯತ್ ಇದ್ರೆ ಅದರ ಗಾಡಿ ಇದ್ರೆ ಅದಕ್ಕೆ ಹಾಕಿಬಿಡಿ ದಯವಿಟ್ಟು. ನಮ್ಮದು ಕೂಡ ಒಂದು ರಿಕ್ವೆಸ್ಟ್. ಇದರಿಂದ ರೋಗ ರುಜಿನಗಳಿಗೂ ಇನ್ನಿತರ ನೋಡಿ, ದನ ಒಂದು ಅಥವಾ ಒಂದು ದಾರಿಯಲ್ಲಿ ಹೋಗುವ ಯಾವುದೋ ಪ್ರಾಣಿ ತಿಂತದೆ, ಅದರ ಜೀವಕ್ಕೆ ಅಪಾಯ ಇದೆ, ಆ ಜೀವಕ್ಕೂ ಕೂಡ ಅಪಾಯ ಇದೆ, ಎಲ್ಲರಿಗೂ ಅಪಾಯ ಇದೆ. ಅಥವಾ ಒಂದು ಆಚೆ ಈಚೆ ಓಡುವಾಗ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನಾವು ಹೇಳಿದಂಥ ಈ ಉಚಿತ ಸಲಹೆಗಳನ್ನು ತಾವೇ ಇದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಪ್ರತಿಯೊಬ್ಬರಿಗೆ ಈ ಬಗ್ಗೆ ತಿಳಿ ಹೇಳಬೇಕು ಅಂತ ಹೇಳಿ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ನೋಡಿ ನಮ್ಮಲ್ಲಿ ನಾನೊಂದು ಹೇಳುದು ನೋಡಿ, ನಮಗೆ 2 ವೆಹಿಕಲ್ ಕೊಟ್ಟಿದ್ದಾರೆ ಕೋಣಾಜಿ ವ್ಯಾಪ್ತಿ. ನಮ್ದು ಕೋಣಾಜಿ ವ್ಯಾಪ್ತಿ ಅಂದ್ರೆ ನಿಮಗೆ ಗೊತ್ತಿದೆ, ಸುಮಾರು ಬೋಳಿಯಾರ್ನವರೆಗೆ ಹೋಗ್ಬೇಕು, ಮುದುಗಾರಕಟ್ಟೆವರೆಗೆ. ಒಂದು ಈ ಕಡೆ ಆ ಕಡೆ 9 ಅಂದ್ರೆ ಮುಡಿಪು ಕಡೆ ಇರ್ತದೆ. ಮುಡಿಪಿನಲ್ಲಿ ಇದ್ದವ ಬೋಳಿಯಾರಿನ ಅಥವಾ ಮುದುಗಾರಕಟ್ಟೆಯಲ್ಲಿ ಒಂದು ಕಂಪ್ಲೇಂಟಿಗೆ ಒಂದು ಅಟೆಂಡ್ ಮಾಡ್ತಿದ್ರೆ ಅದನ್ನು ಸಬ್ಜೆಕ್ಟ್ ಅನ್ನು ನೋಡಿಕೊಂಡಿರ್ಬೇಕು, ಅಲ್ಲಿ ಬರ್ಲಿಕ್ಕೆ ಕೂಡಲೇ ಆಗುದಿಲ್ಲ. ಅಥವಾ ಇಲ್ಲಿದ್ರೆ ಈಗ ನೆತ್ತಿಲ ಪದವು ಮುಡಿಪು ನಿಮ್ಮ ಕೋಣಾಜಿ ಇರ್ತದೆ. ಒಂದು ವೇಳೆ ಅಂತದಿದ್ರೆ ಒಂದು ಬರುವಾಗ ಮತ್ತೆ ಒಂದು ನೋಡಿ, ನಾನೊಂದು ನಿಮಗೊಂದು ಸಣ್ಣ ಇನ್ಸಿಡೆಂಟ್. ನಾವು ಮೊನ್ನೆ ನೆತ್ತಿಲ ಪದವಲ್ಲಿದ್ದೆವು, ಅಂಬ್ಲಮಗರಿನಲ್ಲಿ ಏನೋ ಕಿರಿಕಿರಿ ಆಯ್ತು ಅಂತ ಹೇಳಿದ್ರೆ ಬಂದೆವು. ಬರುವಾಗ ಮಂಜನಡಿಯ ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು. ನಾವು ಅದನ್ನು ಬಿಟ್ಟು ಬರುವ ಹಾಗಿಲ್ಲ, ಯಾಕೆಂದ್ರೆ ಪೊಲೀಸ್ ನಾವು ಮತ್ತೆ ಇಲ್ಲಿದ್ರೆ ನಾವು ಅದನ್ನೊಂದು 10 ನಿಮಿಷ ಅರ್ಧ ಗಂಟೆ ಆಯ್ತು. ಅದನ್ನೊಂದು ಟ್ರಾಫಿಕ್ನವ್ರು ಬಂದು ಅದೊಂದು ವೆಹಿಕಲ್ ಅನ್ನು ಅವರಿಗೆ ಕಳಿಸಿ ಆಯ್ತು. ಮತ್ತೆ ಟ್ರಾಫಿಕ್ನವ್ರು ಬರ್ತಾರೆ ಒಂದು 10 ಗಂಟೆ 4 ಗಂಟೆಯಲ್ಲಿ, ಅವರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಹೋದೆವು. ಆ ಪಾರ್ಟಿ ನಮಗೆ ಅಂಬ್ಲಮಗರಲ್ಲಿ ಕೇಳ್ತಾರೆ, ಏಪ ಮಲ್ತಿದೆ ಸರ್ ನಿಗ್ಲಿತ್ತೆ ಬರ್ಪುಣೆನ ಅಂತ. ಆಗ ನಾವು ತಾಳ್ಮೆಯಲ್ಲಿ ಇರ್ಬೇಕು, ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಬರ್ತಾರೆ ಸರ್, ಬರದೇ ಇದ್ರಲ್ಲ. ಅಲ್ಲ ನೀವು ನೋಡಿ, ಅದು ನೋಡಿ ನಾನು ಹೇಳಿದಲ್ಲ. ಇಲ್ಲ ನೀವು ನೋಡಿ ಮಾಡಿ ಬರ ಇದ್ರೆ ಪುನಃ ಮಾಡಿ ಕೇಳಿ. ಇಲ್ಲ ನೀವು ಹೇಳಿದ ಅದು ಏನು ಅಂತ ಗೊತ್ತಿಲ್ಲ. ಕೆಲವು ಸಲ ನೋಡಿ, ಮತ್ತೊಂದು ಸಲ ನಿಮ್ಮ ಹತ್ರ ಇಲ್ಲಿ ನಿಮ್ಮ ಯಾವುದು BSNL ಇದು, ನಾವೀಗ ಬುಂದಗಾರಗಟ್ಟೆಯಲ್ಲಿ ಇರ್ತೇವೆ, ಅಲ್ಲಿ ನಮಗೆ ಇದು ಬರೋದಿಲ್ಲ, ಮೆಸೇಜ್ ಬರೋದಿಲ್ಲ. ಅದು ನಾನು ಹೋಗಿದ್ದೇನೆ, ಹೋಗ್ತಾರೆ. ಮತ್ತೆ ಅದು ಏನೋ ಒಂದು ಅಪ್ಪಿದಪ್ಪಿ ಒಂದು ಇರ್ಬಲ್ಲ. ಅಲ್ಲ ಬರ್ತಾರೆ, 112 ಇಂದ ಬಂದ್ರೆ ಮೆಸೇಜ್ ಬಂದ್ರೆ, ಕಂಟ್ರೋಲ್ ಇಂದ ಬಂದ್ರೆ ಬಂದೇ ಬರಬೇಕು. ಮತ್ತೆ ಅದಕ್ಕೆ ರಿಪ್ಲೈ ಹಾಕ್ತಾರೆ. ಅಲ್ಲ ಸ್ಟೇಷನ್ ಮಾಡುವುದಲ್ಲ. ಒಂದು ವಿಷಯ, ಒಬ್ಬೊಬ್ಬರೇ ಪ್ರಶ್ನೆ ಕೇಳಿ. ಹಲೋ, ಒಬ್ಬೊಬ್ಬರೇ ಪ್ರಶ್ನೆ ಕೇಳಿ, ಅವ್ರದ್ದಾಗ್ಲಿ ಆನಂತರ ಮತ್ತೆ ಇನ್ನೊಬ್ಬರು ಕೇಳಿ. ಸ್ಟೇಷನ್ ಹೇಳುದಲ್ಲ, ಫೋನ್ ಮಾಡಿ. ಅದನ್ನು ನಾನು ನೋಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನು ನಾನು ಅದನ್ನು ನಿಮ್ಮ ಬಗ್ಗೆ ಚರ್ಚೆ ಮಾಡುದಿಲ್ಲ. ಇಡೀ ರಾಜ್ಯಕ್ಕೆ 112, ಅಲ್ಲಿ ನಮ್ಮ ಊರಿನವರು ಬೇರೆ ಬೇರೆ ಇರ್ತಾರೆ. ಇಲ್ಲ ಇಲ್ಲಿ ಕೇಳಿ, 112ಗೆ ಬಂದ್ರೆ ಅದು ಏನಾಗಿದೆ ಅಂತ ಅದಕ್ಕೆ ರಿಪ್ಲೈ ನಾವು ಪುನಃ ಹಾಕ್ಬೇಕು. ಅದು 1 ವರ್ಷ ನಂತರ ಆಗುದಿಲ್ಲ. ಅದು ನಿಮ್ಮ ನನಗೆ ಮಾಹಿತಿ, ನಾನಿದ್ದದನ್ನು ಹೇಳುದು. ನಾನು ಮತ್ತೆ ರಿಪ್ಲೈ ಹಾಕ್ಲಿಕ್ಕಿದೆ. ರಿಪ್ಲೈ ಅಲ್ಲ, ಇಲ್ಲಿ ಸಾಧಾರಣ ಮಟ್ಟಿಗೆ ನೋಡಿ ಅವರೊಂದು ಫೋನ್ ಮಾಡಿದ್ದಾರೆ ಮಂಜನಡಿಯಿಂದ 112. ಅವರು ಮಂಗಳೂರಲ್ಲಿ ಕೂತು ನಾವು ಹೋಗಿದ್ದೇವೆ.
ನೋಡಿ, ನೀವು ಅದರ ಬಗ್ಗೆ ನಮ್ಮ ಸಂಬಂಧಪಟ್ಟ ಮೇಲಾಧಿಕಾರಿ ಮತ್ತು ಅದಕ್ಕೆ ಸಂಬಂಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಲ್ಲಿ ನೀವು ಇವರು ಹೇಳಿದಾಗೆ ಪತ್ರ ಮುಖಾಂತರ ವ್ಯವಹರಿಸಿ ದಯವಿಟ್ಟು. ಆ ಬಗ್ಗೆ ನಾನು ಹೇಳಲು ಸಮರ್ಥ ಅಲ್ಲ. ನಾನು ಹೇಳಿದಲ್ಲ, ನಮ್ಮ ಮೇಲಾಧಿಕಾರಿಗಳು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇದೆ, ಆ ಇಲಾಖೆಯಲ್ಲಿ ವ್ಯವಹರಿಸಿ ದಯವಿಟ್ಟು. ಇನ್ನೊಂದು ಒಂದೇ ವಿಷಯ, ನೀವು OTP ಅಷ್ಟೇ ಹೇಳಿದ್ರಿ. ನೀವು OTP ಅಷ್ಟೇ ಹೇಳಿದ್ರಿ. ದಯವಿಟ್ಟು ಒಬ್ಬೊಬ್ರು ಮಾತಾಡಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ನನ್ನದು, ಒಬ್ಬೊಬ್ರೇ ಮಾತಾಡಿ, ಗದ್ದಲ ಮಾಡಬೇಡಿ. ಮಾಹಿತಿ ಕೊಡುವವರು ಏನ್ ಹೇಳ್ತಾರೋ ಅದನ್ನು ಕೇಳಿಕೊಳ್ಳಿ. ನೀವು ಮತ್ತೆ ನಿಮ್ಮ ಪ್ರಶ್ನೆ ಕೇಳಿ. ಇನ್ನು 2 ವಿಷಯ ಹೇಳಲಿಲ್ಲ. OTP ಅಷ್ಟೇ ಹೇಳಿದ್ರಿ, ಇನ್ನು 2 ವಿಷಯ ಹೇಳಲಿಲ್ಲ. ಒಂದು ATM ಕಾರ್ಡ್ ನಂಬರ್, ಇನ್ನೊಂದು ಆಧಾರ್ ನಂಬರ್. ಅದೇ ಅದು ಪ್ರತಿಯೊಂದು ಕೂಡ ಯಾವುದನ್ನು ಕೊಡಬಾರ್ದು ಅಂತ, ಯಾರು ಫೋನ್ ಮಾಡಿದ್ರು ಕೊಡಬಾರ್ದು. ನೀವು ಸ್ಪೆಸಿಫೈ ಮಾಡಿದಷ್ಟೇ. ಸರಿ, ನೀವು ಹೇಳಿದನ್ನು ನಾನೀಗ ಎಲ್ರಿಗೂ ಹೇಳ್ತೇನೆ, ಮತ್ತೆ ನೀವು ಮನೆಗೆ ತಿಳಿಸಿ ದಯವಿಟ್ಟು. ಯಾವುದನ್ನು ಯಾರು ಕೂಡ ಫೋನ್ ಮಾಡಿದ್ರೆ ಕೊಡಬೇಡಿ, ಅದು ಮುಗೀತು. ಅಲ್ಲ, ನೀವೆಲ್ಲ ಹೇಳಿದ್ದಾನು ಗ್ರಾಮಸ್ಥರು ಮನೆಗೆ ಹೋಗಿ ನಮ್ಮ ಮನೆಗೆ ಹೇಳಿ ಅಂತ. ಯಾವುದೇ ಇಲಾಖೆಯಿಂದ ಮ್ಯಾಕ್ಸಿಮಮ್ ಎಷ್ಟು ವರದಿ ಹೋಗ್ತದೆ ಒಂದು ದೂರಿಗೆ? ಯಾವುದು? ಯಾವುದೇ ಇಲಾಖೆಯಿಂದ ಎಷ್ಟು ಹಿಂಬರ ಹೋಗ್ಬೋದು? ಅದಕ್ಕೆ ನಿಮ್ಮ ಕಂಪ್ಲೇಂಟ್ ಎಷ್ಟು ಹೋಗ್ಬೋದು, ಕಂಪ್ಲೇಂಟ್ಗೆ ಏನಾದ್ರೂ ಹಿಂಬರ ಕೊಡ್ಲೇಬೇಕು ಪ್ರತಿಯೊಂದು. ನೋಟಿಸ್ ಅದಲ್ಲ, ಒಂದು ಕಂಪ್ಲೇಂಟ್ಗೆ ನೀವು ಎಷ್ಟು ಬಾರಿ ರಿಪೋರ್ಟ್ ಕಳಿಸ್ತೀರಿ? ಕಂಪ್ಲೇಂಟ್ ಇದ್ರೆ 20 ದಿವಸದೊಳಗೆ ನಿಮಗೆ ಹಿಂಬರ ಕೊಡ್ಬೇಕು ನಾವು ಸ್ಟೇಷನ್ ಮತ್ತೆ ಮೇಲಾಧಿಕಾರಿ 25 1 ತಿಂಗಳು ಹಾಗೆಲ್ಲ ಉಂಟು. ಅಲ್ಲ, ನನ್ನ ಕಂಪ್ಲೇಂಟ್ ಬೇಸ್ ಮೇಲೆ ಒಂದು ಕಂಪ್ಲೇಂಟಿಗೆ 1 ಹಿಂಬರ. ಅಲ್ಲ, 2 ಬಂದಿದೆಲ್ಲ, 2 ಬಂದ ಹಿಂಬರ ಅಲ್ಲ, ನೋಟಿಸ್. ಒಬ್ಬ ವ್ಯಕ್ತಿಗೆ 91 CRPC ಪ್ರಕಾರ 3 ನೋಟಿಸ್ ಕೊಡ್ಬೇಕು. 3 ಅಲ್ಲ, ಕೊಡ್ಬೇಕು. ಹಾಗೆ ಆಯ್ತು, ಧನ್ಯವಾದ. ಇನ್ನು ಮುಂದೆ ಯಾವುದೇ ಇದ್ರೂ ನಮ್ಮ ಮೇಲಾಧಿಕಾರಿ ಮತ್ತು ಠಾಣೆಯಲ್ಲಿ ಬಂದು ವ್ಯವಹರಿಸಿ. ಧನ್ಯವಾದಗಳು. ಉಪಾಧ್ಯಕ್ಷರೇ, ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಇಲಾಖಾ ಅಧಿಕಾರಿ ವರ್ಗದವರೇ, ನೋಡಲ್ ನಮ್ಮ PDO ಅವರೇ ಹಾಗೂ ಗ್ರಾಮಸ್ಥರೇ, ನನ್ನ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಕೃಷಿ ಇಲಾಖೆ ಅಂತೇಳಿ. ನಮ್ಮ ಈ ಪ್ರಥಮ 2022-23ನೇ ಸಾಲಿನ ಮುಂಗಾರು ಹಂಗಾಮಿಗೆ ಪ್ರಥಮವಾಗಿ ಬಿತ್ತನೆ ಬೀಜ ಒಂದು 2 ದಿವಸದಲ್ಲಿ ಬರಲಿಕ್ಕಿದೆ. ಬಿತ್ತನೆ ಬೀಜ MO4 ಭದ್ರಾ, ಇದು 25 kgಗೆ 1037.5 ರೂಪಾಯಿ ಆಗ್ತದೆ. ಅದರಲ್ಲಿ 200 ರೂಪಾಯಿ ಸಹಾಯಧನ ಇದೆ. ರೈತರ ಭಾಗ 837.5 ರೂಪಾಯಿ ಆಗ್ತದೆ. ಇನ್ನೊಂದು ಭತ್ತದ ತಳಿ ಅಂದರೆ ಜಯ, ಇದಕ್ಕೆ ಫುಲ್ ಕಾಸ್ಟು 800 ರೂಪಾಯಿ, 200 ರೂಪಾಯಿ ಸಹಾಯಧನ ಇದೆ, 600 ರೂಪಾಯಿ ರೈತರ ಭಾಗ ಇದೆ. ಇದು ಈಗ ಮುಂಗಾರಿಗೆ ಬಿತ್ತನೆ ಬೀಜ ಒದಗನೆ ಇದೆ. ಇನ್ನು 2 ದಿವಸದಲ್ಲಿ ಬರ್ಬೋದು. ಅದ ನಂತರ ಇನ್ನು 22-23ನೇ ಸಾಲಿಗೆ ಬರುವಂಥದ್ದು ನಮಗೆ ಈ ವರ್ಷದ ಯೋಜನಾ ಪಟ್ಟಿ ಬರಲಿಲ್ಲ. ಕಳೆದ ಬಾರಿ ಯಾವ ರೀತಿ ಕಾರ್ಯಕ್ರಮಗಳಿದ್ದಾವೆ ಅವೇ ಕಾರ್ಯಕ್ರಮಗಳು ಮುಂದುವರಿತವೆ. ಇದು ಬಿತ್ತನೆ ಬೀಜ ಒದಗಿನ ಆದ ನಂತರ ಜೂನ್-ಜುಲೈನಲ್ಲಿ ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಅಂತೇಳಿ ಒಂದು ಕಾರ್ಯಕ್ರಮ, ಅದರಲ್ಲಿ ಕೃಷಿ ಸುಣ್ಣ, ಜಿಂಕ್ ಸಲ್ಫೇಟು, ಬೋರೆಕ್ಸು, ಇದು ಮಣ್ಣಿನ ಸತ್ವ ಹೆಚ್ಚಿಸಲಿಕ್ಕೆ ಬರುವಂಥ ಒಂದು ಲಘು ಪೋಷಕಾಂಶಗಳು. ಇವು 50% ಸಹಾಯಧನದಲ್ಲಿ ನಮ್ಮ ಇಲಾಖೆಯಲ್ಲಿ ಲಭ್ಯತೆ ಇದೆ. ಅದರ ನಂತರ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕಾಂಪೋಸ್ಟ್ ಗೊಬ್ಬರ, ಅದರಲ್ಲಿ 3 ಬಗೆ ಬರ್ತದೆ. ಒಂದು ಸಾವಯವ ಗೊಬ್ಬರ, ಒಂದು ಆರ್ಗ್ಯಾನಿಕ್ ಮತ್ತು ಇನ್ನೊಂದು ಸಿಟಿ ಕಾಂಪೋಸ್ಟ್ ಅಂತೇಳಿ. ಅದು ಕೂಡ 50% ಸಹಾಯಧನದಲ್ಲಿ ನಮ್ಮಲ್ಲಿ ಲಭ್ಯತೆ ಇದೆ. ಅದು ಬರುವಂಥದ್ದು ಜುಲೈ ಆಗಸ್ಟ್ ತಿಂಗಳಲ್ಲಿ ಬರುವಂಥದ್ದು. ಅದರ ನಂತರ ಯಾಂತ್ರಿಕತೆ ಯೋಜನೆಗಳಲ್ಲಿ ಒಂದು ಪವರ್ ಟಿಲ್ಲರು, ಟ್ರ್ಯಾಕ್ಟರು, ಪವರ್ ವೀಡರು, ಪವರ್ ಸ್ಪ್ರೇಯರ್, ಇವು 50% ಸಹಾಯಧನದಲ್ಲಿ ಲಭ್ಯತೆ ಇದೆ. ನಂತರ ಯಾವಾಗ ಆಗಸ್ಟ್ ಸೆಪ್ಟೆಂಬರ್ ನಂತರ ಇವೆಲ್ಲ ಕಾರ್ಯಕ್ರಮ ಬರುವಂಥದ್ದು. ಅದರ ನಂತರ ತುಂತುರು ನೀರಾವರಿ ಘಟಕ. ಈ ತುಂತುರು ನೀರಾವರಿ ಘಟಕ 1.25 ಎಕರೆ ಮೇಲ್ಪಟ್ಟಿರಬೇಕು ಜಮೀನು. ಅವರಿಗೆ 30 ಲೆಂತ್ ಪೈಪು, 5 ಸ್ಪ್ರಿಂಕ್ಲರು ಮತ್ತು ಇಡೀ ಸೆಟ್ಟೆ ಸಿಗುವಂಥದ್ದು. ಅದರ ನಂತರ ನಮ್ಮಲ್ಲಿ ಈ ಸಸ್ಯ ಸಂರಕ್ಷಣಾ ಔಷಧಿಗಳಿದ್ದಾವೆ.
ಒಂದು ನಿಮಿಷ ಕೇಳಿ. ಸಸ್ಯ ಸಂರಕ್ಷಣಾ ಔಷಧಿಗಳು, ಅದರಲ್ಲಿ ನೋಡಿ ಕೀಟನಾಶಕನೂ ಇದೆ, ರೋಗನಾಶಕ ಕೂಡ ಇದೆ. 50% ಸಹಾಯಧನದಲ್ಲಿ ನಮ್ಮಲ್ಲಿ ಸಿಗುವಂಥದ್ದು. ಇದಿಷ್ಟು ನಮ್ಮ ಇಲಾಖೆಯಲ್ಲಿ ಈ ವರ್ಷದ ಅಂದರೆ 2022-23ನೇ ಸಾಲಿ ಬರುವಂಥ ಕಾರ್ಯಕ್ರಮಗಳು. ಇವಕ್ಕೆಲ್ಲಕ್ಕೂ ಮುಂಚಿತವಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು. ಯಾವುದಕ್ಕೆ? ಈ ಯಾಂತ್ರಿಕತೆ ಯೋಜನೆ ಮತ್ತು ತುಂತುರು ನೀರಾವರಿ ಘಟಕಕ್ಕೆ ಇವು ಮುಂಚಿತವಾಗಿ ಅರ್ಜಿಗಳನ್ನ ಸಲ್ಲಿಸಿ ಮಾತ್ರ ಸಿಗುವಂಥದ್ದು. ಆಗಿನ ಟೈಮ್ನಲ್ಲೇ ಬಂದು ನನಗೆ ಕೊಡಿ ಅಂತಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ನನ್ನಲ್ಲಿ ಎಷ್ಟು ಅರ್ಜಿ ಬಂದಿರ್ತದೆ ಅಷ್ಟಕ್ಕೆ ಮಾತ್ರ ನಾನು ಹೆಚ್ಚಿಗೆ ಕೇಳಿರ್ತೀನಿ. ಅವ್ರು ಕೊಟ್ಟಷ್ಟು ಅಂದರೆ ಗ್ರ್ಯಾಂಟ್ ಯಾವ ರೀತಿ ಬರ್ತಂತ ಹೇಳಲಿಕ್ಕೆ ಆಗೋಲ್ಲ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತದೆ. ಇದಿಷ್ಟು ನಮ್ಮ ಇಲಾಖೆಯ ಸವಲತ್ತು. ನಿಮ್ಮದು RTC ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಇಷ್ಟು ಹಿಡ್ಕೊಂಡು ಹೋದ್ರೆ ಸಾಕು. ಖಾಲಿ RTC ಆಧಾರ್ ಹಿಡ್ಕೊಂಡ್ರು ಕೊಡ್ತಾರೆ ಅವರು. ಹಾಂ, ಯಾವುದು 1 ಎಕರೆ ಮೇಲ್ಪಟ್ಟು, ಅದಕ್ಕಿಂತ ಕಡಿಮೆ ಇದ್ದಂತಾರೆ 50 ಸೆಂಟ್ಸ್ ಮೇಲ್ಪಟ್ಟಿದ್ದವನು ಕೃಷಿಕನಾಗಿರ್ಬೇಕು. ಅವನು 1 ಗೋಣಿ 2 ಗೋಣಿವರೆಗೂ ಕೊಡ್ಬೋದು. 5 ಎಕರೆ ಮೇಲ್ಪಟ್ಟುವರೆಗೂ ಕೊಡ್ಬೋದು. ಅಲ್ಲ, ಎಷ್ಟೋ ಕೊಡ್ಬೋದು. ಹಾಂ, ಅದು ನೋಡಿ, ಕಾಂಪೋಸ್ಟ್ ಗೊಬ್ಬರ ಆಗಲಿ, ಕೀಟನಾಶಕ ರೋಗನಾಶಕ ಆಗಲಿ, ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಆಗಲಿ, ಇವೆಲ್ಲ ಕಾರ್ಯಕ್ರಮಗಳು ಅತಿ ಸಣ್ಣ ರೈತರಿಂದ ಹಿಡ್ಕೊಂಡು ದೊಡ್ಡ ರೈತನವರೆಗೂ ಕೊಡ್ಬೋದು. ಟಾರ್ಪಲ್ ಸೋಲಾರ್ ನಮ್ಮಲ್ಲಿ ಇಲ್ಲ, ಅದು ತೋಟಗಾರಿಕೆ ಇಲಾಖೆ. ತೋಟಗಾರಿಕೆ ಇಲಾಖೆ ನಮ್ಮದು ಖಾಲಿ ಟಾರ್ಪಲ್ ಅಂದರೆ ಏನು, ಭತ್ತವನ್ನು ಸಂರಕ್ಷಣೆ ಮಾಡಲಿಕ್ಕೆ ಉಳಿದ ಅದು ಬೇರೆ ಟಾರ್ಪಲ್ ಆಗ್ತದೆ. ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ವರ್ಷ ಕಾರ್ಯಕ್ರಮದಲ್ಲಿ ಇದೆ. ಅದು ಕಳೆದ ವರ್ಷದ ಬಂದಿದ್ದೆಲ್ಲ ಖಾಲಿ ಆಗಿದೆ. ಈ ವರ್ಷದ ಇದೆ ಅದು ಕಾರ್ಯಕ್ರಮ, ಅರ್ಜಿ ಕೊಡ್ಬೋದು. ಒಬ್ಬರಿಗೆ ಮಾತ್ರ ಕೊಡುವಂಥದ್ದು. ಈಗ ನಿಮಗೆ ನೀವು ಅಣ್ಣ ತಮ್ಮಂದ್ರೆ 3 ಜನ ಇದ್ದರೆ ಅರ್ಜಿ ಯಾರು ಕೊಡ್ತಾರೋ ಅವ್ರಿಗೆ ಒಪ್ಪಿಗೆ ಪತ್ರ ಕೊಡಬೇಕು. ಹಾಗೂ ಮುಂಭಾಗದಲ್ಲಿರುವ ನನ್ನ ಆತ್ಮೀಯರೇ, ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಅಂತ ಒಂದು ಗೌರ್ಮೆಂಟ್ ಕಾಲೇಜ್ ಹಿಂಬದಿ ವೃತ್ತಿಪರ ಕೌಶಲ್ಯ ತರಬೇತಿ ಅಂತ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. 1.5 ವರ್ಷ ಆಯಿತು. ಆದರೆ ನಮ್ಮ ಸುತ್ತಮುತ್ತಲಿರುವಂಥ ಮುಡಿಪಿನಲ್ಲಿ ತುಂಬ ಮಕ್ಕಳಿಗೆ ಗೊತ್ತಿಲ್ಲ ಅಲ್ಲಿ ಕೆಲವು ಸ್ಕಿಲ್ ಟ್ರೈನಿಂಗ್ ನಡೀತಾ ಇದೆ ಅಂತೇಳಿ. ಹಾಗಾಗಿ ನಾವು ಈ ಪಂಚಾಯತಿಗೆ ಬರುವಾಗ ಅಧ್ಯಕ್ಷ ನಮಗೆ ತುಂಬ ಪ್ರೋತ್ಸಾಹಿಸಿದ್ರು, ಈ ಸಭೆಗೆಲ್ಲ ಬಂದು ನೀವು ತಿಳಿಸ್ಬೋದು ಅಂತೇಳಿ. ಎಷ್ಟೋ ಮಕ್ಕಳು ಡಿಗ್ರಿ ಕಲಿತು ಮನೇಲಿರ್ತಾರೆ ಅಂತೇಳಿದರೆ ಅವರಿಗೆ ಅಭಿರುಚಿಸಿದಂಥ ಕೆಲಸ ಸಿಗುವುದಿಲ್ಲ. ಹಾಗಾಗಿ ಈ ಕೆಲವು ಟ್ರೈನಿಂಗ್ಗಳನ್ನು ಪಡ್ಕೊಂಡ್ರೆ ಅವರ ಸ್ವಂತ ಕಾಲಲ್ಲಿ ನಿಲ್ಬೋದು ಅಂತೇಳಿದರೆ ನಮ್ಮಲ್ಲಿ ಸ್ವ ಉದ್ಯೋಗಗಳು ಯಾವುದು ಅಂತ ಹೇಳಿದ್ರೆ, ಟ್ರೈನಿಂಗ್ ಯಾವುದು ಅಂತ ಹೇಳಿದ್ರೆ ಟೈಲರಿಂಗ್ ತರಬೇತಿ ಇದೆ, ಕಂಪ್ಯೂಟರ್ ಇದೆ, ಫ್ಯಾಷನಿಂಗ್ ಡಿಸೈನಿಂಗ್ ಇದೆ. ಹಾಗಾಗಿ ನಿಮ್ಮ ಹತ್ತಿರ ಬಡ ಮಕ್ಕಳಿದ್ರೆ ಅವರನ್ನು ನಮ್ಮ ಸೆಂಟರ್ಗೆ ಕಳಿಸಬೇಕಾಗಿ ಕೇಳ್ಕೊಳ್ತೇವೆ. ತುಂಬ ಕಡಿಮೆ ದರದಲ್ಲಿ ಈ ಕೋರ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಇದೆ, ಕಂಪ್ಯೂಟರ್ ಕಲಿಯುವಂಥದ್ದಿದೆ 3 ತಿಂಗಳಿಗೆ. ಪ್ರಜ್ಞಾ ಸಲಹಾ ಕೇಂದ್ರ ಮುಡಿಪು, ಇಲ್ಲಿ ಗೌರ್ಮೆಂಟ್ ಕಾಲೇಜಿನ ಹಿಂಬದಿ. 1.5 ವರ್ಷ ಆಯಿತು ಅಷ್ಟೇ. ಹೀಗಾಗಿ ನಮಗೆ 1.5 ವರ್ಷದಲ್ಲಿ 150 ಮಕ್ಕಳು ಕಲಿತು ಹೋಗಿದ್ದಾರೆ. 20 ಮಕ್ಕಳಿಗೆ ನಾವೇ ಕೆಲಸ ತೆಗೆಸಿಕೊಟ್ಟಿದ್ದೇವೆ. ಹಾಗಾಗಿ ನೋಡಿ, ಮನೆಯಲ್ಲಿ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಎಷ್ಟೋ ಯುವಕ ಯುವತಿಯರು ಕಲಿತು ಮನೇಲಿರ್ತಾರೆ. ಅಂಥವ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಮ್ಮ ಸೆಂಟರ್ಗೆ ಕಳಿಸ್ಬೇಕಾಗಿ ಅಂತ ಕೇಳಿಕೊಂಡು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಈ ಜಂಕ್ಷನ್ ಇಂದ ಕೊನೆಗೆ ತನಕ ಒಂದು ಸೋಲಾರ್ ಲೈಟ್ ಅನ್ನು ಹಾಕಿ ಕೊಡಿಂದ ನಾವು ಈ ಹಿಂದೆ ಮನವಿ ಕೊಟ್ಟಿದ್ದೆವು. ಅಲ್ಲಿ ಲೈಟ್ ಇನ್ನು ಕೂಡ ಹಾಕಿಲ್ಲ. ಅದೇ ಅಲ್ಲಿ ಲೈಟ್ ಹಾಕಿದ್ರೆ ಒಳ್ಳೇದಿತ್ತು ಅಂತ ನನ್ನದೊಂದು ಅನಿಸಿಕೆ. ನೋಡುವ, ವಾರ್ಡಿನ ಮೆಂಬರ್ ಅಲ್ಲಿ ನಾನು ವಿಷಯ ತಿಳಿಸ್ತೇನೆ. ಇನ್ನೊಂದು ವಿಚಾರ, ನಾವು ವಸತಿ ಗೃಹದಲ್ಲಿ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿದರೆ ಅದಕ್ಕೆ ನಾವು ತೋಡಿನ ಹಾಗೆ ಒಂದು ಮಾಡಿಕೊಡ್ಬೇಕು ಅಂತ ಹೇಳಿದೆವು. ಅದ ಇಂಗುಗುಂಡಿ ತುಂಬಾ ನೀರಿಂದ ಅಲ್ಲಿ ಸೊಳ್ಳೆಗಳು ತುಂಬಾ ಜಾಸ್ತಿ ಆದ ಕಾರಣ ನಮಗೆ ವಾಸವಾಗಲಿಕ್ಕೇನೆ ತುಂಬಾ ಕಷ್ಟ ಇದೆ. ಅದಕ್ಕೆ ನಮ್ಮ ವಾರ್ಡ್ ಮೆಂಬರ್ ವೇದಕನವರಲ್ಲಿ ಕೂಡ ವಿನಂತಿಸಿದೆವು. ಅದನ್ನು ಮುಂದಿನ ನಮ್ಮ SC/ST ಅಭಿವೃದ್ಧಿಯಲ್ಲಿ SC/ST ಫಂಡ್ ಅಂತ ತುಂಬಾ ಇದೆ. ನಾವು ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇರೋರು ಹೆಚ್ಚಿನವರು SC/ST ಸಿಬ್ಬಂದಿಗಳಿರ್ತೇವೆ. ಆ ಅನುದಾನದಿಂದ ಅದನ್ನು ಒದಗಿಸಿಕೊಟ್ರೆ ಒಳ್ಳೆದಿತ್ತು. ಓಕೆ, ಪಂಚಾಯತ್ ಸದಸ್ಯರಲ್ಲಿ ಕೂಡ ಒಂದು ವಿನಂತಿ. ನೋಡಿ, ನೀವು ಮಾತಾಡಿರಂತ ಅವರು ನಿಮ್ಮನ್ನ ಪಾಯಿಂಟ್ ಔಟ್ ಮಾಡಿದ್ರೆ ನನಗೆ ಸ್ವಲ್ಪ ಏನೋ ಮುಜುಗರ ಆಗ್ತದೆ. ದಯವಿಟ್ಟು ಒಂದು ಕ್ಷಮಿಸಿ. ಯಾರು ಮಾತಾಡುವಾಗ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಮ್ಗೆ ಸಹ ಪೂರ್ತಿಯಾಗಿ ಕೇಳಬೇಕು. ಬಂದು ಸಭಿಕರಿಗೆ ಸಹ ಅವರು ಏನು ಮಾಹಿತಿ ಕೇಳ್ತಿದ್ದಾರೆ ಅದು ನಿಮ್ಗೆ ಸಹ ಗೊತ್ತಾಗ್ಬೇಕು ಅಂತ ನನ್ನದೊಂದು ಅನುಭವ, ವಿನಂತಿ. ಆಯ್ತಾ? ದಯವಿಟ್ಟು. ಈಗ ಯೂನಿವರ್ಸಿಟಿ ಬಿಲ್ಡಿಂಗ್ ಹಲವಾರಿದೆ. ಅಲ್ಲಿ ಟ್ಯಾಕ್ಸ್ ಎಷ್ಟು ಬರ್ತದೆ? ಅದರದ್ದು ಎಲ್ಲ ಬಿಲ್ಡಿಂಗ್ ಟ್ಯಾಕ್ಸ್ ಬರ್ತದಾ ಪಂಚಾಯತಿಗೆ? ಕೆಲವು ಲೈಸೆನ್ಸ್ ರಿನ್ಯೂವಲ್ ಆಗ್ತದೆ, ಅದು ಇದೆಲ್ಲ ಆಗ್ತದಲ್ಲ.
ಮೊದಲಿನಷ್ಟೇ ಬರ್ತಾ ಉಂಟಾ ಅಲ್ಲ ಜಾಸ್ತಿ ಬರ್ತಾ ಉಂಟಾ? ಬಿಲ್ಡಿಂಗ್ ಕೂಡ ಜಾಸ್ತಿ ಆಗಿದೆ. ಇದರಲ್ಲಿ ಈಗ ನಾನು ಒಂದು ಸಣ್ಣ ಮಾಹಿತಿ ಕೊಡ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಸುಮಾರು 19, 20, 2019ನೇ ಇಸವಿ, 2020ನೇ ಇಸವಿದು ಟ್ಯಾಕ್ಸ್, ಮತ್ತೆ 21, 22ನೇ ಇಸವಿ, 22, 23ನೇ ಇಸವಿ ತನಕ ಟ್ಯಾಕ್ಸ್ ಕೊಡ್ಲಿಲ್ಲ. ನಾನು ಬಂದ ಪ್ರಾರಂಭದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹೋಗಿ ಮಾತಾಡಿದಾಗ 1 ವರ್ಷದ ಟ್ಯಾಕ್ಸ್ ಅನ್ನು ಕೊಟ್ಟಿದ್ದಾರೆ. ಅದು 19, 20ನೇ ಇಸವಿಯ ಅರ್ಧ ಭಾಗದ ಒಂದು ಪೇಮೆಂಟ್ ಅನ್ನ ಮಾಡಿದ್ದಾರೆ. 14 ಲಕ್ಷ. 14 ಲಕ್ಷದಲ್ಲಿ 7 ಲಕ್ಷ ಅರ್ಧ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಪೇಮೆಂಟ್ ಅನ್ನ ಇತ್ತೀಚೆಗೆ ಮಾಡಿದ್ದು, ನಾವು ಮಾತಾಡಿ ಕೇಳಿದ ನಂತರ ಮತ್ತೆ ಇನ್ನೊಂದು ಪೇಮೆಂಟ್ ಅನ್ನ ಮಾಡಿದ್ದಾರೆ. ಅದು 19, 20ನೇ ಇಸವಿಯ ತೆರಿಗೆ. ಆ ನಂತರದ ತೆರಿಗೆ 20ನೇ ಇಸವಿ, 20, 21, 22, ಈಗ 22, 23 ಆಗಿದೆ. ಮತ್ತೆ ನಾನು ಪುನಃ ಮಾತಾಡಿದ್ದೇನೆ. ಮತ್ತೆ ಪುನಃ ಮಾತಾಡುವಾಗ ನಾವೆಲ್ಲ ಮಾತಾಡಿದಾಗ 20, 21ನೇ ಇಸವಿಯ ಟ್ಯಾಕ್ಸ್ ಅನ್ನ ನಿನ್ನೆ ಪಾವತಿ ಮಾಡಿದ್ದಾರೆ. ನಿನ್ನೆ ಪಾವತಿ ಮಾಡುವಾಗ 13 ಲಕ್ಷ ಏನೋ ಪಾವತಿ ಮಾಡಿದ್ದಾರೆ. ಇಷ್ಟರ ತನಕ ಸಹ ನಾವು ಅವರಿಗೆ ಕೇಳ್ತಾ ಇರುವಾಗ ತಗಾದೆ ನೋಟಿಸ್ ಹಾಕಿದ್ದೇವೆ. ಅದಕ್ಕೆ ಅವರ ಒಂದೇ ಒಂದು ಆಕ್ಷೇಪಣೆ ಇದ್ದದ್ದು, ಒಂದು ಆಕ್ಷೇಪಣೆ ಹಾಕಿದ್ದಾರೆ, ನಮ್ಮಲ್ಲಿ ನೀವು ತ್ಯಾಜ್ಯ ವಿಲೇವಾರಿಯನ್ನ ನಮಗೆ ಮಾಡಿ ಕೊಡ್ತಾ ಇಲ್ಲ, ಅದಕ್ಕೆ ನಾವು ಟ್ಯಾಕ್ಸ್ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ಆಡಿಟ್ ಅಲ್ಲಿ ಅಬ್ಜೆಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ತ್ಯಾಜ್ಯ ವಿಲೇವಾರಿಗೂ ನಮಗೆ ಬರುವ ತೆರಿಗೆಗೂ ಯಾವುದೇ ಸಂಬಂಧ ಇಲ್ಲ. ಅದು ಕ್ಲಿಯರ್ ಆಗಿ ನಮಗೆ ಕೊಟ್ಟ ಕಾನೂನಿನಿಂದ ಬಂದಂತಹ ಮಾಹಿತಿಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ತ್ಯಾಜ್ಯ ವಿಲೇವಾರಿಗೂ ಮತ್ತೆ ಟ್ಯಾಕ್ಸ್ ಕಲೆಕ್ಷನ್ಗೂ ಯಾವುದೇ ಸಂಬಂಧ ಇಲ್ಲ. ನಮಗೆ ಟ್ಯಾಕ್ಸ್ ಕಟ್ಟೋದು ನಾವು ಅವರು ಏನು ಆದಾಯ ಮಾಡ್ತಿದ್ದಾರಾ ಅದರ ಮೇಲೆ ಟ್ಯಾಕ್ಸ್ ಕೇಳ್ತಿದ್ದೇವೆ ಹೊರತು ತ್ಯಾಜ್ಯಕ್ಕೆ ನಾವು ಟ್ಯಾಕ್ಸ್ ಕೇಳಲೂ ಇಲ್ಲ, ಹೇಳೂ ಇಲ್ಲ. ಇದು ಅವರದೊಂದು, ಈಗ ಸನತ್ ಅವರೊಂದು ಹೇಳಿದ್ರು, ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ತ್ಯಾಜ್ಯದ ವಿಲೇವಾರಿ ನಮಗೆ ಮಾಡ್ತಾ ಇಲ್ಲ, ಹಾಗೆ ಟ್ಯಾಕ್ಸ್ ಕೊಡ್ತಾ ಇಲ್ಲ ಅಂತ. ಈ ಮಾತು ಅವರದು ಸುಮ್ಮನೆ. ನಮ್ಗೆ ತ್ಯಾಜ್ಯ ವಿಲೇವಾರಿ ಮತ್ತೆ ನಮ್ಗೆ ಸಂಬಂಧ ಇಲ್ಲ. ಒಂದು ನಾವು ಆಕ್ಷನ್ ತಗೊಂಡಿದ್ದೇವೆ. ಈಗ ಮೊನ್ನೆ ನೋಟಿಸ್ ಹಾಕುವಾಗ ಸಹ ಅವರಿಗೆ ಬಡ್ಡಿ ಸಮೇತ ಹಾಕಿ ಕೊಟ್ಟಿದ್ದೇವೆ. ಈಗ ನಿನ್ನೆ ಪುಣೆ ಲೆಟರ್ ಬಂದಿದೆ, ನಮಗೆ ಬಡ್ಡಿಯನ್ನ ಮನ್ನಾ ಮಾಡಬೇಕು ಅಂತ. ಬಡ್ಡಿಯನ್ನ ಮನ್ನಾ ಮಾಡ್ಲಿಕ್ಕೆ ಪಂಚಾಯತಿಗೆ ಅಧಿಕಾರ ಇಲ್ಲ, ಅದು ಆಕ್ಟ್ ಪ್ರಕಾರ ಹಾಕಿರೋದು. ಆಕ್ಟ್ ಅಲ್ಲಿ ಏನಿದೆಯಾ, ಆ ಕಾನೂನು ಏನಿದೆಯಾ ಅದರ ಪ್ರಕಾರ ನಾವು ಅದನ್ನ ಮುಂದುವರಿಸಿದ್ದೇವೆ. ಸೊ ಈ ಮಂಗಳೂರು ವಿಶ್ವವಿದ್ಯಾನಿಲಯ ಎಲ್ಲಾ ಕೆಲಸಗಳನ್ನ ಮಾಡ್ತದೆ. ನಮ್ಮ ಗ್ರಾಮಕ್ಕೆ ಬರುವ ಟ್ಯಾಕ್ಸ್ ಅನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಪಂಚಾಯತ್ ಸದಸ್ಯರೆಲ್ಲ ಸಹ ಒಂದು ಪ್ರಶ್ನೆ ಮಾಡಬೇಕು. ಅವರು ಟ್ಯಾಕ್ಸ್ ಕೊಡೋದ ಕಾರಣ ಈಗ ಕೆಲವೊಂದು, ಈಗ ಇವರೇ ನೀರಿನ ಬಿಲ್ ಕೊಡ್ಲಿಕ್ಕೆ ಕಷ್ಟ ಆಗಿದೆ ಇವರಿಗೆ, ಅವರದ್ದು ಟ್ಯಾಕ್ಸ್ ಬರ್ತಾ ಇಲ್ಲ. ನೀರಿಗೆ ನಮ್ಗೆ ಕೊಡ್ಬೇಕು, ನೋಡುವವರಿಗೆ ಆಗ್ತದೆ ಇಲ್ಲಿ ಹಣ ಉಂಟು, ಟ್ಯಾಕ್ಸ್ ಬರ್ತದೆ, ಇವರು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಸಹ 2 ವರ್ಷದ್ದು ಪೆಂಡಿಂಗ್ ಇದೆ, ಇನ್ನು ಸಹ ಅದು ಸಹ ಇನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ, ಇನ್ನೂ ಸಹ ಕೊಡ್ಲಿಲ್ಲ. ನೋಡಿ, ಅವರು ಟ್ಯಾಕ್ಸ್ ಕೊಡದಿದ್ರು ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದ ಒಳಗೆ ಸ್ವಚ್ಛತೆಯನ್ನ ಮಾಡಿಸಿದ್ದಾರೆ ಮೆಂಬರ್ಗಳು, ನಮ್ಮ ಸದಸ್ಯರು. ಲೈಟಿನ ನಿರ್ವಹಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಲೈಟ್ ಹಾಕುವುದು, ಉರಿಯದಿದ್ರೆ ಅದನ್ನ ನಿರ್ವಹಣೆ ಮಾಡುವಂತ ಕೆಲಸವನ್ನ ನಮ್ಮ ಪಂಚಾಯಿತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಈ ಬಾರಿ ಹುಲ್ಲು ಕಟಾವು ಸಹ ಮಾಡಿಸಿದ್ದಾರೆ, ಚರಂಡಿ ಕೂಡ ಕ್ಲೀನ್ ಮಾಡಿಸಿದ್ದಾರೆ. ಚನಿಪ ಅವರೇ, ಚರಂಡಿ ಕೂಡ ಕ್ಲೀನ್ ಮಾಡಿಸಿದ್ದಾರೆ, ಗೊತ್ತಿದೆ ನಿಮ್ಗೆ, ಗೊತ್ತಿದೆ. ಇದೆಲ್ಲ ಮಾಡಿಸಿದ್ರು ಕೂಡ ನಮ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಟ್ಯಾಕ್ಸ್ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನನಗೆ ಇನ್ನೂ ಸಹ ಅರ್ಥ ಆಗ್ತಿಲ್ಲ. ದಯವಿಟ್ಟು ಎಲ್ಲ ಪಂಚಾಯತ್ ಸದಸ್ಯರು ಇದರ ಬಗ್ಗೆ ಮೇಲಿನ ಅಧಿಕಾರಿಗಳಿಗೆ ತಿಳಿಸಿದ್ರು ಆಗ್ಬಹುದು, ಅಥವಾ ಒಂದು ಸಲ ಹೋಗಿ ಅವರಲ್ಲಿ ನೇರವಾಗಿ ಹೋಗಿ ಮಾತಾಡಿದ್ರಾಗ್ಬೋದು. ಯಾಕಂದ್ರೆ ನಾನೇ ಹೋಗಿ ಮಾತಾಡಿದ್ರೆ ಅದು ಸರಿ ಆಗುದಿಲ್ಲ. ಈಗ ನಾನು ಇಷ್ಟು ಮಾತಾಡಿ ಇನ್ನೊಂದು ಪೇಮೆಂಟ್ ನಿನ್ನೆ ಬಂದಿದೆ. ದಯವಿಟ್ಟು ಎಲ್ಲರೂ ಸಹ ಸಹಕಾರ ಕೊಡ್ಬೇಕು. ಇದು ಎಲ್ಲರ ಗಮನಕ್ಕೆ ಸಹ ಮಾಹಿತಿ ಒಂದು ಇರಲಿ. ನಮ್ಗೆ ಟ್ಯಾಕ್ಸ್ ಇನ್ನೂ ಸಹ ಬರಲಿಲ್ಲ ಅವರದ್ದು. ನೀವು ಅದನ್ನು ನಿರ್ಣಯ ಮಾಡಿ ಮೀಟಿಂಗ್ ಅಲ್ಲಿ ಮೆಂಬರ್ನವರು ಬರೋದಿಲ್ಲ ಅಂತ ಹೇಳುದಲ್ಲ. ಪ್ರತಿ ಮೆಂಬರ್ನವ್ರು ಮೀಟಿಂಗ್ ಬರ್ತಾರಲ್ಲ, ಅವ್ರ ಸಿಟ್ಟಿಂಗ್ ಬರ್ತಾ ಅದೆಲ್ಲ ಉಂಟಲ್ಲ, ಒಟ್ಟಿಗೆ ನಿರ್ಣಯ ಮಾಡಿ ಹಾಕಿ. ನೀವು ಅದಕ್ಕೆ ಮೆಂಬರ್ ಬರೋದಿಲ್ಲ ಅಂತ ಕೊಟ್ಟರು, ನಾವು ನಿರ್ಣಯ ಕೊಟ್ಟರು, ನಾವು ಹೇಳಿದ್ರು, ತಗದೆ ನೋಟಿಸ್ ಕೊಟ್ಟರು. ಈಗ ನಮ್ದು ಅಲ್ಲ, ನೀವು ಪಂಚಾಯತಿಂದ ಟ್ಯಾಕ್ಸ್ ಕಲೆಕ್ಷನ್ಗೆ ರಿಕ್ಷಾ ಬಾಡಿಗೆ ಅಂತ ಇಷ್ಟ ಆಗ್ತೀರಿ. ಅದೇ ರಿಕ್ಷಾ ಟ್ಯಾಕ್ಸ್ ಕಲೆಕ್ಷನ್ಗೆ ಹೋಗೋದು, ಬಾಕಿ ಇದಕ್ಕೆಲ್ಲ ಹೋಗೋದನ್ನು ಹಾಕ್ತೀರಿ ನೀವು ಇಷ್ಟು ಬಾಡಿಗೆ ಅಂತ. ವ್ಯವಸ್ಥೆ ಇಲ್ಲದ ಕಡೆಗೆ ರಿಕ್ಷಾದಲ್ಲಿ ಹೋಗ್ತಾರೆ, ಅದು ತಗೊಳ್ಬೇಕಷ್ಟೇ. ಅದೇ ಯೂನಿವರ್ಸಿಟಿ ಒಳಗೆ ರಿಕ್ಷಾ ಹೋಗುದಿಲ್ವಾ ಅಂತ? ಯಾವುದು ಆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಲಿಕ್ಕೆ ಯೂನಿವರ್ಸಿಟಿ ಒಳಗೆ ಆ ರಿಕ್ಷಾ ಹೋಗುದಿಲ್ವಾ ಅಂತ? ಹೋಗ್ತಾರೆ ಇವರೇ. ಅಲ್ಲ, ಹೋಗ್ಬೇಕಲ್ಲ, ಹೋಗ್ತಾರಲ್ಲ. ಕೊಡದಿದ್ರೆ ಏನ್ ಮಾಡ್ಲಿಕ್ಕೆ? ಅದರ ಮೇಲೆ ಆಕ್ಷನ್ ತಗೊಳ್ತೀವಿ. ಅದೇ ಹೇಳಿದ್ದು, ನಾವು ಇಷ್ಟು ದಿವಸ ಕಾದೆವು, ಇನ್ನು ಆಕ್ಷನ್ ತಗೊಳ್ಬೇಕಷ್ಟೇ. ಇನ್ನು ನಮ್ಗೆ ಮೇಲಿನ, ನಮ್ಗೆ ಪಿಡಿಒಗಳಿಗೆ ಲೆಟರ್ ಕೂಡ ಬಂದಿದೆ. ಅದೇ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದೇ ಟೋಟಲ್ ಆಗಿ ನಮ್ಗೆ ಒಂದು ಪೇಮೆಂಟ್ ಆಗೋದು, ಟೋಟಲ್ ಆಗಿ ಎಲ್ಲ ನಾವು ಯಾವುದೆಲ್ಲ ಅವರು ಆದಾಯ ತಗೊಳ್ತಿದ್ದಾರೆ ಅದರ ಮೇಲೆ ನಮ್ಗೆ ಟ್ಯಾಕ್ಸ್
ಬರುದಲ್ಲ, ಎಲ್ಲದಕ್ಕೆ ಸಾಕ್ಲಿಕ್ಕೆ ಆಗುದಿಲ್ಲಲ್ಲ. ವಸತಿಗೆ ಹಾಕ್ಲಿಕ್ಕೆ ಬರ್ತದೆ, ಮತ್ತೆ ಇನ್ಕಮ್ ಅಂಗಡಿಗಳು ಮಾಡ್ತಿದ್ದಾರಲ್ಲ ಅದರ ಮೇಲೆ ನಾವು ಟ್ಯಾಕ್ಸ್ ಹಾಕುದು. ನರೇಗಾ ಯೋಜನೆಯಲ್ಲಿ 493 ಕಾಮಗಾರಿ ಆಗಿದೆ. ಇದು ನಿಮಗೆ ಬೇಕಾದ್ರೆ ಆನ್ಲೈನಲ್ಲಿ ಸಿಗ್ತದೆ, ಇಂಟರ್ನೆಟ್ಟಲ್ಲಿ. ಈ ಯೋಜನೆಯಲ್ಲಿ ಕೆಲವರಿಗೆ 5-6 ಬಾರಿ ಹೋಗಿದೆ. 20, 19, 20, 20, 21 ಎಲ್ಲ ಇದರಲ್ಲಿ ಲಿಸ್ಟ್ ಸಿಗ್ತದೆ. ಓಕೆ, ಇದನ್ನು ನೋಡ್ಕೊಳ್ಳೋರು, ಅಪ್ಡೇಟ್ ಮಾಡೋರು ಯಾರು ಪಂಚಾಯತಿಯಲ್ಲಿ? ಯಾರು ಸವಿತಾ ಅಂತ. ಅವರು ನೋಡ್ಲಿಕ್ಕೆ ಇಲ್ವಾ? ಅಲ್ಲ, ಪಂಚಾಯತಿ ಅವರಿಗೆ ಬಿಸಿ ಇರ್ತಾರೆ, PDO ಬಿಸಿ ಇರ್ತಾರೆ, ವೆರಿಫೈ ಮಾಡ್ಬೋದು. 493ರಲ್ಲಿ ಕೆಲವರಿಗೆ 10 ಬಾರಿ ಹೋಗಿದೆ ದಾಖಲೆ. ಆನಂತರ ಕೆಲವು ಗೌರ್ಮೆಂಟ್ ಎಂಪ್ಲಾಯಿಗೆ ಇದರಲ್ಲಿ ಯೋಜನೆಯಲ್ಲಿ ಹೋಗಿದೆ. ಉದಾಹರಣೆಗೆ ನಮ್ಮ ದಿನೇಶ್ ಅವರು ಪಂಚಾಯತಿ ಮೆಂಬರ್ ಆಫೀಸಲ್ಲಿ, ಮತ್ತೊಂದು ನಮ್ಮ ಪುಲಿಂಚಾಡಿಯಲ್ಲಿ ಲಾರೆನ್ಸ್ ಅಂತ, ಎಷ್ಟು 1.5-2 ಲಕ್ಷ ಅವರಿಗೆ ಹೋಗ್ತಿದೆ. ಇದು ಯಾಕೆ ನೀವು ವೆರಿಫೈ ಮಾಡೋದಿಲ್ಲ? ಇದು ಬಡವರಿಗೆ ಹೋಗೋ ದುಡ್ಡು, ಹೌದಲ್ಲ? ಇದು BPLನವ್ರಿಗೆ ಹೋಗೋ ದುಡ್ಡು, ನೀವು APLಗೆ ಅಂದ್ರೆ 4 ಇಲ್ಲ, ನರೇಗಾದಲ್ಲಿ ಯಾರಿಗೆ ಕೂಡ ಕೆಲಸ ಮಾಡಿಸ್ಬೋದು. ಇವನ್ ಗವರ್ಮೆಂಟ್ ಎಂಪ್ಲಾಯ್ ಯಾರಿಗೆ ಸಹ ಮಾಡಿಸ್ಬೋದು, ಕೆಲಸ ಮಾಡಿಸ್ಬೋದು. ಹೌದಾ? ನರೇಗಾ ಸರ್ಕಾರ ಇಂಥವರಿಗೆ ಅಪ್ಲೈ ಆಗುದಂತ ಇಲ್ಲ, ಕೆಲಸ ಮಾಡಿಸ್ಬೋದು. ಹಾಗಾದ್ರೆ ನಾಳೆ ನಾನು ಅಪ್ಲಿಕೇಶನ್ ಕೊಡ್ತೇನೆ. ಕರೆಕ್ಟಾಗಿ ಆನ್ಸರ್ ಮಾಡಿ. ಇವಾಗ ಸಾರ್ವಜನಿಕರಿದ್ದಾರೆ, ನರೇಗಾ ಯೋಜನೆ ಗವರ್ಮೆಂಟ್ ಅಪ್ಲೈ ಮಾಡ್ಬೋದಾ? ಸವಿತಾ, ಗವರ್ಮೆಂಟ್ ಅಪ್ಲೈ ಮಾಡ್ಬೋದಾ? ಎಷ್ಟು? 493 ಯೋಜನೆ ಇದು ಕಾಮಗಾರಿ ಆಗಿದೆ. ದಯವಿಟ್ಟು ಒಂದು ನಿಮಿಷ ನೋಡಿ. ಈ ನರೇಗಾ ಯೋಜನೆ ಬಗ್ಗೆ ಹೇಳ್ಬೇಕಂತಂದ್ರೆ BPL ಕಾರ್ಡ್ ಇರಬೇಕು, ಆಯ್ತಾ? ಆ ನಂತರ APL ಕಾರ್ಡ್ ಇದ್ರೂ ಆಗ್ತದೆ. ಸಣ್ಣ ರೈತ ಅಂತೇಳಿ ಅಥವಾ ಅತಿ ಸಣ್ಣ ರೈತ ಸರ್ಟಿಫಿಕೇಟ್ ಇರಬೇಕು, APL. ಮತ್ತೆ ಪಂಚಾಯತ್ನಲ್ಲಿ ಅವನಿಗೆ ಜಾಬ್ ಕಾರ್ಡ್ ಹೊಂದಿರಬೇಕು, ಆಯ್ತಲ್ಲ? ನೀವು ಗೌರ್ಮೆಂಟ್ ಸರ್ವೆಂಟ್ ಅಂತಂದ್ರೆ ಗೌರ್ಮೆಂಟ್ ಸರ್ವೆಂಟಿಗೆ ಬರುದಿಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಇದ್ದವರಿಗೆ, ಅವರ ಫ್ಯಾಮಿಲಿಯಲ್ಲಿ ಇದ್ದವರಿಗೆ ಮಾತ್ರ ಅದು ಅಲೋ ಆಗ್ತದೆ. ಇಲ್ಲ ಅಂತಂದ್ರೆ ಅವ್ರಿಗೆ ಆಗುದಿಲ್ಲ, ಗೌರ್ಮೆಂಟ್ ಜಾಬ್ ಅವನಿಗೆ ಆಗುದಿಲ್ಲ. ಇಲ್ಲ, ಗೊತ್ತಾಯ್ತದೆ. ಇಷ್ಟು ಮತ್ತೆ ಇವರು ಪಂಚಾಯತ್ ಅವರೆಲ್ಲ ಹೇಳಿದ್ರು ಗವರ್ಮೆಂಟ್ಗೆ ಆಗ್ತದೆ ಅಂತ ಹೇಳಿದ್ರು. ಅವ್ರ ಫ್ಯಾಮಿಲಿ ಕೊಟ್ಟಿರ್ಬೋದು, ಅವರು ಅವ್ರು ಗೌರ್ಮೆಂಟ್ ಎಂಪ್ಲಾಯಿಗೆ ಅಂತ ಅವ್ರಿಗೆ ಮೆನ್ಷನ್ ಮಾಡಿಲ್ಲ. ಇಲ್ಲ, ಇವಾಗ ಇಲ್ಲ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಪೋಷಾಪಾಸ್. ಗೊತ್ತಿಲ್ಲದ್ರೆ ಮಾಹಿತಿ ಹಾಕೊಡ್ಬೇಕು ಪಬ್ಲಿಕ್ಗೆ. ಅಲ್ಲ, ಇನ್ನಾರಿಜರು ಬರ್ಲಿಲ್ಲ, ಹಾಗಾಗಿ ಅವ್ರ ಪರವಾಗಿ ನಾನೇ ಮಾತಾಡ. ಅಲ್ಲ ಸರ್, ಒಂದು ಮಾಹಿತಿ ಕೊಡುವಾಗ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಿರ್ಬೇಕು. ಅವ್ರು ಸಹ ಇದೇ ರೀತಿ ಎಷ್ಟಾಗಿದೆ ಅಂತ ಯಾರಿಗೆ ಗೊತ್ತಿರ್ತದೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಅವ್ರಿಗೆ ಎಲ್ಲಿ ಗೊತ್ತಿರ್ತದೆ ಹೇಳಿ? ಅಲ್ಲ, ಗೊತ್ತಿದ್ದವನಿಗೆ ಗೊತ್ತಿರ್ತದೆ ಅದು, ಆ ನರೇಗಾದ ಬಗ್ಗೆ. ಇನ್ನೂ ಸಹ ಅರ್ಥಮಟ್ಟ ನನಗೂ ಸಹ ಗೊತ್ತಿಲ್ಲ, ಅದು ಸ್ವಲ್ಪ ಪ್ರಮಾಣದಲ್ಲಿ ಗೊತ್ತಿದ್ದನ್ನು ನಾನು ನಿಮ್ಗೆ ಹೇಳಿದೆ. ಇನ್ನೊಂದು, ಒಂದೇ ಮನೆಗೆ 4 ಕಾಮಗಾರಿ ಹೋಗಿದೆ ಸೇಮ್ ಜಾಗಕ್ಕೆ. ಅದು ಹೇಗಾಗ್ತದೆ ಸರ್? ಹೆಸರು ಒಂದೇ ಹೆಸರು, ನಾನು ಹೆಸರು ಹೇಳುವುದಿಲ್ಲ, ನೀವು ನೋಡಿಬೇಕಾದ್ರೆ. ಸೌದಾಮಣಿ ಅಂತ, ಸೌದಾಮಣಿ ಕಲ್ಲಿಮಾರ್ ಅಂತ 4 ಬಾರಿ ಹೋಗಿದೆ ಒಂದೇ ಜಾಗಕ್ಕೆ. ಯಾರದು? ಸೌದಾಮಣಿ. ಒಂದು ವರ್ಷ ಅಲ್ಲ, 3-4 ವರ್ಷದಲ್ಲಿ. ಆನಂತರ ಪಟ್ಟೋರಿಗೆ 2 ಬಾರಿ ಹೋಗಿದೆ. ದಿನೇಶ್ ಗುಡ್ಪಾಲ್, ಲಾರೆನ್ಸ್ ಡಿಸೋಜ. ಆನಂತರ ಕೊನಾಜೆ ಪಂಚಾಯತಿ ಕಲ್ಲಿಮಾರ್, ಅದು 4 ಬಾರಿ ಹೋಗಿದೆ. ದೆನ್ ತಾಂಡ್ಲ ನಾರಾಯಣ ಶೆಟ್ಟಿ, ಇವರಿಗೆ 6 ಬಾರಿ ಹೋಗಿದೆ. ನೋಡಿ, ಇದು ಗ್ರಾಮಸ್ಥರಿಗೆ ಯಾರಿಗೂ ಗೊತ್ತಾಗೋದು, ಯಾಕಂದ್ರೆ ಅವರಿಗೆ ಇಂಟರ್ನೆಟ್ ಜ್ಞಾನ ಇಲ್ಲ, ಆದ್ರಿಂದ ಈ ರೀತಿ ಆಗ್ತಿದೆ. ಯಾಕಂದ್ರೆ ಇಲ್ಲಿ ಕೇಳಿ, ಒಂದು ನಿಮಿಷ ನಾ ಮಾತಾಡ್ತೇನೆ. ಇಲ್ಲಿ ಕೆಲವು ಕಡು ಬಡವರಿದ್ದಾರೆ, ಅವರಿಗೆ ಯಾಕೆ? ಇವನ್ ಉದಾಹರಣೆಗೆ ನಾನು ಹೇಳ್ತೇನೆ, ನನ್ನ ಮನೆ ಪಕ್ಕದಲ್ಲಿ ಒಬ್ರು ಏನು ಸ್ಲಾಬ್ ಬಿದ್ದಿತ್ತು, ಹೆಂಚು ಬಿದ್ದಿತ್ತು, ಅದಕ್ಕೆ ಪಂಚಾಯತ್ ಅವರು 250 ರೂಪಾಯಿ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಮಾಡಿ, ಇದು ಎಂತ ನ್ಯಾಯ? ಪಂಚಾಯತ್ಗೆ ರೂಲ್ಸ್ ರೆಗ್ಯುಲೇಷನ್ ಇಲ್ವಾ? ಆನಂತರ ಒಂದು ವಿಷಯ ಏನಾಗ್ತದೆ ಅಂತಂದ್ರೆ, ಅಲ್ಲ, ಈಗ ಸೌದಾಮಿನಿ ಅಂತ ಹೇಳಿದ್ರೆ ಒಂದು ಬಾವಿ ಮಾಡಿದ್ದಾರೆ, ಇನ್ನೊಂದು ಬೇರೆ ಏನೋ ಕೆಲಸ ಮಾಡಿರ್ಬೇಕು, ಇನ್ನೊಂದು ಏನಾದ್ರು ಒಂದು ಇದರಲ್ಲಿ ಒಂದು 2012-13 ಆಗಿದೆ. ಏನ್ ಕೆಲಸ ಅದು ಸರ್? ಅದು ಮೈಕ್ರೋ ಇರಿಗೇಷನ್. ಓಕೆ. ಇನ್ನೊಂದು ಕಾಮಗಾರಿ
ಲ್ಯಾಂಡ್ ಡೆವಲಪ್ಮೆಂಟ್ 2015-16. ಏನ್ ಡೆವಲಪ್ಮೆಂಟ್? ಲ್ಯಾಂಡ್ ಡೆವಲಪ್ಮೆಂಟ್. ಓಕೆ, ಭೂ ಅಭಿವೃದ್ಧಿ. ಮೂರನೇದ್ದು ವರ್ಕ್ ಆನ್ ಇಂಡಿವಿಜುವಲ್ ಲ್ಯಾಂಡ್ ಅಂದ್ರೆ ಬಾವಿ ಅದೆಲ್ಲ ಇಂಡಿವಿಜುವಲ್ ವರ್ಕ್, ಅದು 2016-17 ಆಗಿದೆ. ವರ್ಷಗಳು ಬೇರೆ ಬೇರೆ. ಸೊ ಅದು ಹೇಗಾಗ್ತದೆ? ಅಲ್ಲ, ಮೈಕ್ರೋ ಇರಿಗೇಷನ್ ಅಂತ ಹೇಳಿದಾಗ ಅದು ಬರುವಂತದ್ದು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ. ಅದೇ ರೀತಿ ಸರ್ ನೋಡಿ, ಒಂದು ಹೇಳ್ತೀನಿ, ವರ್ಷಕ್ಕೆ ಒಂದು ಫಲಾನುಭವಿಯು 2.5 ಲಕ್ಷ ತನಕ ಮೊನ್ನೆ ಸರ್ಕಾರ ಅವಕಾಶ ಕೊಟ್ಟಿದೆ. 1.5 ಇದ್ದದನ್ನು 2.5 ಮಾಡಿದ್ದಾರೆ. ಒಂದು ಮತ್ತೆ ಅವನಿಗೆ ಒಂದು 5 ಎಕರೆ ತನಕ ಇರ್ತದೆ, 4.5 ಎಕರೆ ತನಕ ಸಣ್ಣ ರೈತ ಅಂತ ಹೇಳ್ತೀವಿ ನಾವು. ಅತಿ ಸಣ್ಣ ರೈತ ಅಂತ ಹೇಳಿದ್ರೆ 2.5 ಎಕರೆಗಿಂತ ಕೆಳಗೆ ಅವನಿಗೆ ಆ ಭೂಮಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಅಭಿವೃದ್ಧಿ ಆಗುವಂತದ್ದು. ಸೊ ಅದರಿಂದ ಅಲ್ಲಿ ಒಂದು ಸಲ ಮೈಕ್ರೋ ಇರಿಗೇಷನ್ ಏನೋ ಮಾಡಿದ್ದಾನೆ, ಅದರ ನಂತರ ಭೂ ಅಭಿವೃದ್ಧಿ ಅಂತ ಮಾಡಿದ್ದಾನೆ, ಅದರ ನಂತರ ಸೊ ಅದು ವರ್ಷಗಳು ಬೇರೆ ಬೇರೆ. ಒಂದು ವರ್ಷಕ್ಕೆ ಅವನಿಗೆ 2.5 ಲಕ್ಷ ತನಕ ಅವಕಾಶ ಇದೆ ಸರ್ಕಾರ ಕೊಟ್ಟಂತದ್ದು. ಸೊ ಅದರಿಂದ ವರ್ಷಗಳು ಬೇರೆ ಬೇರೆ, ಮತ್ತೆ ಒಂದೇ ಕಾಮಗಾರಿಗೆ ಅಲ್ಲಿ ಕೊಟ್ಟಿಲ್ಲ. ಸರಿ, ಗೊತ್ತಾಯ್ತಾ? ಓಕೆ. ಇನ್ನೊಂದು, ಇವಾಗ ನೋಡಲ್ ಆಫೀಸರ್ ಹೇಳಿದ್ರು BPL ಕಾರ್ಡ್ ಅಂತ. BPL ಕಾರ್ಡ್ ಒಂದು ಹೇಳ್ತೇನೆ, ಒಂದು ನಿಮಿಷ. ಅಲ್ಲಿ BPL ಕಾರ್ಡ್ ಬರ್ತದೆ ಯಾವಾಗ ಬರುವಂತದ್ದು. ಈಗ 5 ಸೆನ್ಸ್ ಇದೆ, ಸರಿ, ಅವನಿಗೆ ಬಾವಿ ಮಾಡಬೇಕು. ಆಗ ಅಲ್ಲಿ ನಮ್ಗೆ APL ಇರ್ತಾನೆ, ಅವನಿಗೆ ಬಾವಿ ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಕನ್ವರ್ಷನ್ ಆಗಿರ್ತದೆ. ಗೊತ್ತಾಯ್ತಾ? ಆಗ ನಾವು BPL ಕಾರ್ಡ್ ಅನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು. ಒಂದು. ಮತ್ತೊಂದು ಮಹಿಳಾ ಆಧಾರಿತ ಕುಟುಂಬ ಅಂತ ಇರೋದು. ಮಹಿಳಾ ಆಧಾರಿತ ಕುಟುಂಬ ಅಂತ ಹೇಳಿದ್ರೆ ಆ ಜಾಗ ಮಹಿಳೆ ಹೆಸರಿನಲ್ಲಿ ಇರಬೇಕು. ಮಹಿಳಾ ಆಧಾರಿತ ಕುಟುಂಬ ಅಂದ್ರೆ ರೇಷನ್ ಕಾರ್ಡ್ ಇರ್ಬೋದು ಅಥವಾ ಮನೆ ನಂಬರ್ ಇರ್ಬೋದು, ಅದು ಮಹಿಳೆ ಆಧಾರಿತ. ಮತ್ತೆ SC ST ಗಳ ಸರ್ಟಿಫಿಕೇಟ್, ಅದು 5 ಸೆನ್ಸ್ ಅಲ್ಲಿ ಇರ್ಬೋದು ಅಥವಾ 10 ಸೆನ್ಸ್ ಅಲ್ಲಿ ಇರ್ಬೋದು. ಅದಕ್ಕಿಂತ ಮೇಲಿನವರು APL ಅಂತ ಇಲ್ಲ, ಅಲ್ಲಿ APL ಅಂತ ಬರೋದೇ ಇಲ್ಲ ನಮ್ಮ NREGಯಲ್ಲಿ. ಸಣ್ಣ ರೈತ, ಅತಿ ಸಣ್ಣ ರೈತ, ಇದು 2 ಬರುವಂತದ್ದು. ಅಲ್ಲಿ ಅತಿ ಸಣ್ಣ ರೈತ ಸರ್ಟಿಫಿಕೇಟ್ ತಂದು ಕೊಟ್ಟರೆ ಕೊಡ್ಲೇಬೇಕು ನಾವು, ಸಣ್ಣ ರೈತ ಸರ್ಟಿಫಿಕೇಟ್ ತಂದು ಕೊಟ್ಟರೆ ಕೊಡ್ಲೇಬೇಕು. ಅದು ಇರುವಂತ NREGಯಲ್ಲಿ ಇರುವಂತ ಮಾನದಂಡಗಳು, ಇದು ಇರುವಂತದ್ದು. ಅಲ್ಲಿ APL ಅಂತ ತಗೊಂಡು ಬರುವಂತ ಅವಕಾಶನೇ ಇಲ್ಲ. ಆದ್ರೆ ಕೆಲವು ಕಡೆ ಏನಾಗ್ತದೆ, ಈಗ ಬೇಡಿಕೆಗಳು ಬರ್ತಾ ಇದೆ ನಮ್ಗೆ ಏನಂತ ಹೇಳಿದ್ರೆ, ಈ ಏನು ನಮ್ಮ ನೀವು ಹೇಳಿದ ಹಾಗೆ ಸುವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಮಾಡಿ ಸಣ್ಣ ಇದು ಮಾಡುವಂತ ಇಂಗು ಗುಂಡಿ ಮಾಡುವಂತದಕ್ಕೆಲ್ಲ APL ಅವರು ಕೇಳ್ತಾ ಇದ್ದಾರೆ. ಅದನ್ನ ನಾವು ನಿರ್ಣಯ ಮಾಡಿ ಕಳಿಸ್ಬೇಕು. ಇವಾಗ 1-2 ಎಕ್ಸಾಂಪಲ್ ಕೊಡ್ತೇನೆ ನಾನು. ಒಂದು ಮನೆಯಲ್ಲಿ 4 ಕಾರ್ ಇದೆ, 4 ಕಾರ್ ವೆಹಿಕಲ್. ಒಂದು ಮನೆಯಲ್ಲಿ 2 ವೆಹಿಕಲ್ ಇದೆ, ಬಾಡಿಗೆ ಮನೆಗಳಿವೆ. ಇವರಿಗೆ ನೀವು ಕೊಡ್ಬೋದಾ? ನನಗೆ ಸಣ್ಣ ರೈತ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಇಲ್ಲ, ಇದು ಕನ್ವರ್ಷನ್ ಲ್ಯಾಂಡ್ ಅಲ್ಲಿ, ಕನ್ವರ್ಷನ್ ಲ್ಯಾಂಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡುವ. ನೋಡಿ, ಅದೇ ಇದು 15 ಕೇಸ್ ನಾನು ಐಡೆಂಟಿಫೈ ಮಾಡಿ. APL ಅವರು APL ಏನ್ ಕೊಟ್ಟಿದ್ದಾರೆ? ಅಲ್ಲ, ಅವರಿಗೆ ಎಕರೆ ಗಟ್ಟಲೆ ಉಂಟ ಜಾಗ? ಇಲ್ಲ. ಎಷ್ಟು ಉಂಟು ಅವರಿಗೆ? 5 ಸೆನ್ಸ್ 10 ಸೆನ್ಸ್. ನೋಡ್ತೀನಿ, ಅದು ನೋಡ್ತೀನಿ, ಅದು ಏನಂತ ಗೊತ್ತಿಲ್ಲ. ನಮ್ಮ ಮಾನದಂಡ ಬರೋದಿಲ್ಲದಿದ್ರೆ ನೋಡುವ. ಇಲ್ಲ, ದಾಖಲೆ ಮಾನದಂಡದಲ್ಲಿ ಬರ್ತದೆ ಆದ್ರೆ ದಾಖಲೆ. ಆ ನಂತರ ಒಂದೇ ಮನೆಗೆ 3 ಬಾವಿ ಆಗಿದೆ. ಒಂದು ಬಾವಿದ್ದು ಹೆಸರೇ ಇಲ್ಲ, ಒಂದು ಕಡೆ ಬಾವಿ ಆದ್ದು ಅಲ್ಲಿ ಹೆಸರೆಲ್ಲ ಡಿಲೀಟ್ ಆಗಿದೆ. ಸೆಕೆಂಡ್ ಆದ್ದು ಅಲ್ಲಿ ರೆಕಾರ್ಡ್ ಆಗಿದೆ. 3ನೇ ಬಾರಿದ್ದು, 4ನೇ ಬಾರಿದ್ದು, 5 ಬಾರಿದ್ದು ಅಲ್ಲಿ, ಅದು ಇವಾಗ ನಾನು ಡಿಸ್ಕಸ್ ಮಾಡೋದಿಲ್ಲ. ಇನ್ನೊಂದು, ಈ ಮಾಹಿತಿ ಉಂಟಲ್ಲ, ಗ್ರಾಮ ಸದಸ್ಯರಿಗಷ್ಟೇ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಷ್ಟೇ ಹೋಗ್ತದೆ. ಆ ನಂತರ ಫೋನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಯಾರು ಕೇಸ್ ವರ್ಕರ್ ಇರ್ತಾರೆ ಫೋನ್ ಮಾಡಿದ್ರೆ ಅವ್ರು ನಮ್ಗೆ ಹೇಳ್ತಾರೆ ಈ ರೀತಿ ಯೋಜನೆಗಳಿವು ಇದೆ ಅಂತ. ಇನ್ನು ಬೇರೆ ಯಾರಿಗೂ ಹೋಗುದಿಲ್ಲ ಇದು ಯಾಕೆ ಈ ರೀತಿ ಆಗ್ತದೆ ಪಂಚಾಯತಿಯಲ್ಲಿ? ಇಲ್ಲ, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ 2 ಗ್ರಾಮ ಸಭೆಗಳು ನಡೆಯುತ್ತೆ ಸರ್. ಜನರು ನಿಮ್ಗೆ ಗೊತ್ತಿದೆ, 2 ಗ್ರಾಮ ಸಭೆಗಳಿಗೆ ನಮ್ಗೆ ಪ್ರತಿ ತಿಂಗಳಲ್ಲಿ ಗ್ರಾಮ ಸಭೆ ಮಾಡಿದ್ರು ಕೂಡ ಜನರಿಗೆ ಅವರ ಒಂದು ಅಗತ್ಯತೆಗಳು ಇರ್ತದೆ. ನಾವು ಮಾಹಿತಿಯನ್ನ ಕೊಡ್ತೀವಿ, ನಾವು ರಿಕ್ಷಾದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ. 2 ಗ್ರಾಮ ಸಭೆ ಅವರಿಗೆ ಒಂದು ಗೊತ್ತಿದೆ, ಒಂದು ಜೂನ್ ಅಲ್ಲಿ ಬರ್ತದೆ, ಒಂದು ಜನವರಿಯಲ್ಲಿ ಬರ್ತದೆ ಅಂತ ಹೇಳಿ, ಅದು ತಲೆಯಲ್ಲಿ ಮೊದಲಿಂದಲೇ ಇದ್ದಂತ. ಆದ್ರಿಂದ ನಾವು ಮಾಹಿತಿಯನ್ನ ಕೊಡ್ತಾ ಇದೀವಿ, ಆದ್ರೆ ಅದನ್ನ ತಗೊಳ್ಳುವಂತದ್ದು ಕೆಲವರಿಲ್ಲ. ಅಲ್ಲಲ್ಲ, ಅದು ಅದಕ್ಕಂತ ಹೇಳಿ ಒಂದು ವಿಶೇಷ ಗ್ರಾಮ ಸಭೆ ಇದೆ ಸರ್. ಅಲ್ಲಲ್ಲ, ಆ ಪ್ರಶ್ನೆ ಅದಕ್ಕೆ ವಿಶೇಷ ಗ್ರಾಮ ಸಭೆ ಇದೆ. ಹಾಗಲ್ಲ, ನೀವು ಇದು ಮಾಡಬೇಡಿ. ಇದಕ್ಕೆ ಅವ್ರು ಯಾಕೆ ಆಬ್ಸೆಂಟ್ ಆದ್ರು? ಇವಾಗ ಇಷ್ಟು ಪಬ್ಲಿಕ್ ಇದಾಗಿರ್ಬೋದು. ಅಲ್ಲ, ಅವ್ರು ಬಿಡಿ, ನೀವು ಯಾರಾದ್ರೂ ಹೇಳಿದ್ರಿ ಈ ಬಗ್ಗೆ? ಇದ್ರ ಬಗ್ಗೆ ಯಾರಾದ್ರೂ ನೀವೇನಾದ್ರೂ ಹೇಳಿದ್ರ? ನೋಡಿ, ನೀವು ಒಬ್ರು ಹೇಳ್ತಾ ಇದ್ದೀರಿ, ಇನ್ನೊಬ್ಬರಿಗೆ ಅದು ಸರಿ ಇರ್ಬೋದಲ್ಲ. ಆ ಪ್ರಶ್ನೆ ಅಲ್ಲ ಸ್ವಾಮಿ, ಆ ರೀತಿ ನೀವು ಅದೇ ಇಲ್ಲಿ ಈಗ ಅಲ್ಲಿ ವೈಯಕ್ತಿಕ ವಿಚಾರಗಳು, ಅದು ನನಗೆ ಅದನ್ನ ಮಾತಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ಸಾರ್ವಜನಿಕ ರಸ್ತೆಗಳು ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾರ್ವಜನಿಕವಾಗಿ ನಾನು ತಗೊಳ್ಬಹುದು. ಇದೀಗ ಆ ಸೌದಾ ಮೀನಿಗೆ ಯಾಕೆ ಕೊಟ್ರಿ ಅದು ನನಗೆ ಗೊತ್ತಿಲ್ಲ, ನಾನು ನೋಡ್ಬೇಕು, ಅದನ್ನ ಪರಿಶೀಲಿಸಬೇಕು, ನಾನು ಕೊಡ್ತೀನಿ ನಿಮ್ಗೆ ಅದನ್ನ ಉತ್ತರ ನಾನು ಕೊಟ್ಟೆ. ಒಂದು ಎಕ್ಸಾಂಪಲ್ ಹೇಳಿದ್ನ ಅಂತದ್ದೇ ಅಂತದ್ದು ಇದ್ರೆ ನೋಡ್ತೀನಿ ಸರ್, ನಾನು ಹೇಳಿದ್ದಲ್ಲ, ನೋಡಿ ನಾನು ಕಂಪ್ಲೇಂಟ್ ಕೊಡ್ತೇನೆ. ಹಲೋ,
ಹಲೋ ಹಾಂ ಹಲೋ ಹಲೋ ಅಲ್ಲ ವಾರ್ಡ್ ಸಭೆಯ ನಡವಳಿಯನ್ನ ಓದಿದ್ದಾರೆ ಅವರು. ಓದಲಿಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಅದನ್ನ ಹೇಳಿಬಿಡಿ ಅಷ್ಟೇ. ಆಯ್ತು, ಎಲ್ಲರದ್ದು ಓದ್ತೀರಾ? ಎಲ್ಲರದ್ದು 9:05ಕ್ಕೆ ನಮ್ಮದು 8ನೇ ವಾರ್ಡಿದು ಸಭೆ ನಡೆದಿತ್ತು. ಕಾಮಗಾರಿಗೆ ಮಾತ್ರ ಹೇಳ್ತೀನಿ ನಾನು, ಅಲ್ಲಿ ಎಷ್ಟು ಜನ ನಮಗೆಲ್ಲ ಬೇಡ. ಶಿವಪ್ಪ ಪೂಜಾರಿ ಮುಚ್ಚಿಲಕೋಡಿ ಇವರಿಗೆ ಬಾವಿ ರಚನೆ, ಮುಚ್ಚಿಲಕೋಡಿ ಅಂಗನವಾಡಿ ಕೇಂದ್ರಕ್ಕೆ ದಾಸ್ತಾನು ಕೊಠಡಿ ರಚನೆ, ಮುಚ್ಚಿಲಕೋಡಿ ಪ್ರದೇಶದಲ್ಲಿ ಹೊಸ ಕೊಳವೆ ಬಾವಿ ಕೊರೆಯುವಂತೆ ಮನವಿ, ಹೆಲ್ತ್ ಸೆಂಟರ್ ಅನ್ನು ದುರಸ್ತಿಪಡಿಸಿರುವುದಿಲ್ಲ, ಮಳೆಗಾಲದಲ್ಲಿ ನೀರು ಸೋರುತ್ತಿದೆ, ಕೂಡಲೇ ದುರಸ್ತಿಪಡಿಸಬೇಕೆಂದು ಮನವಿ. ಮುಚ್ಚಿಲಕೋಡಿ ಭಾಸ್ಕರ್ ಅವರ ಮನೆ ಬಳಿಯಿಂದ ಯಾದವ್ ಅವರ ಮನೆಯವರೆಗೆ ಪೈಪ್ಲೈನ್ ವಿಸ್ತರಣೆ, ಮುಚ್ಚಿಲಕೋಡಿ ಎವರೆಸ್ಟ್ ಡಿಸೋಜ ಮನೆ ವೈಯಕ್ತಿಕ ಹಳ್ಳಿ ಸಂಪರ್ಕ. ಇದು 1ನೇ ವಾರ್ಡ್ ಸಭೆ. 140 ಸರ್ವೆ ನಂಬರದಲ್ಲಿ ಆಟದ ಮೈದಾನಕ್ಕೆ 5 ಎಕರೆ ಜಾಗ ಕಾದಿರಿಸುವ ಕುರಿತು ಮಾರ್ಕೆಟ್ ಮತ್ತು ಸಾರ್ವಜನಿಕ ಸಮುದಾಯ ಭವನಕ್ಕೆ 2 ಎಕರೆ ಮಂಜೂರಾತಿ ಮಾಡುವ ಕುರಿತು 1ನೇ ವಾರ್ಡಿನ ನೀರಿನ ಬಳಕೆದಾರ ಸಭೆ ಕರೆಯುವುದು. ಸಾಯಿ ರಿಪಾಯಿ ಹಾರ್ಡ್ವೇರ್ ಬಳಿಯಿಂದ ಪುಳಿಂಚಾಡಿ ರಸ್ತೆಯ ಬಳಿಯಿಂದ ಚರಂಡಿ ಸ್ಥಳ ಪರಿಶೀಲನೆ ನಡೆಸಿ ಅನುದಾನ ಒದಗಿಸಿ ಗ್ರಾಮಸ್ಥರು ಬೇಕಾದು. 1ನೇ ವಾರ್ಡ್ ಬೇಡಲ್ಲ, ಮುಗಿಸಿ. 2ನೇ ವಾರ್ಡ್ ಅವ್ರು ಯಾರು? 2ನೇ ವಾರ್ಡ್ ಬೇಕಾ? ರಾಮಾಂಜನೇಯ ವ್ಯಾಯಾಮ ಶಾಲೆ ಇಲ್ಲದು ಇಲ್ಲ. 10ನೇ ಮತ್ತೆ 11ನೇ ವಾರ್ಡ್ ಯಾರ್ದು? ನೋಡಿ, ಅವರಿಗೆ ಮಾತ್ರ ಕೊಡಿ. ಅವ್ರು ಯಾವ್ದು ಕೇಳಿ ಅದು ಓದಿ, ಬೇರೆ ಬೇಡ. ಅವ್ರದ್ದು ಯಾವ್ದು? ಎಲ್ಲ ಕೇಳಿದೆ, ಕೇಳಿ ವಾರ್ಡ್ ಎಷ್ಟು ಅಂತ. 5ನೇ ವಾರ್ಡ್. ಓಕೆ, 5ನೇ ವಾರ್ಡ್. ರುಂಬೋಡಿ ಬಾಬುರವರ ಅವತ್ತ ಅದಲ್ಲ. 5ನೇ ವಾರ್ಡ್ ಮಾರೆ. 5ನೇ ವಾರ್ಡ್. ಓಕೆ. ಅಸೈಗೋಡಿ ಬಾಲವನದ ಹತ್ತಿರ ಇರುವ ಸೋಲಾರ್ ದಾರಿದೀಪ ಉರಿಯುವುದಿಲ್ಲ, ಹೌದಾ? ಅಸೈಗೋಡಿಯಲ್ಲಿ ಕಸದ ವಾಹನ ಬರುವುದಿಲ್ಲ. ಅಸೈಗೋಡಿ ಕೇಂದ್ರ ಗಣವಾಹನಗಳನ್ನು ನಿಲ್ಲಿಸಿರುತ್ತಾರೆ. ಸಾರ್ವಜನಿಕ ಆಟವಾಡ ತುಂಬಾ ತೊಂದರೆ ಆಗಿರುತ್ತದೆ. ಶುದ್ಧ ಕುಡಿಯುವ ನೀರಿನ ಘಟಕದ ಬೀಗ ತೆಗೆದು ನೀರು ಸರಬರಾಜು ಮಾಡುವಂತೆ ಕೇಳಿಕೊಂಡರು. ಇದಷ್ಟೇ. ಹಲೋ, ಈಗ ನಿಮ್ಮ ನೀರಿಂದು ಕಂಪ್ಯೂಟರ್ ಬಿಲ್ ಆಗಿದೆ ಅಲ್ಲ, ಈಗ ಅದರಲ್ಲಿ ನಿಮ್ಗೆ ನಾವು ಪೇಮೆಂಟ್ ಮಾಡಿದ ಕೂಡಲೇ ಮೆಸೇಜ್ ಬರುದಿಲ್ಲ ನಮ್ಗೆ? ಬರ್ತದೆ. ನಮ್ಗೆ ಬರುದಿಲ್ಲ ಅಲ್ಲ? ಅಲ್ಲ, ಅದು ಮೊಬೈಲ್ ನಂಬರ್ ಅದು ಅಪ್ಡೇಟ್ ಆಗಿಲ್ಲ ಇರ್ಬೇಕು ಸರ್. ಅಪ್ಡೇಟ್ ಮಾಡಿ ನೋಡಿ, ನಂದು ಅಪ್ಡೇಟ್ ಈಗಿಂದಲ್ಲ, 15 ವರ್ಷ ಮೊದಲು ಎಲ್ಲ ಆಧಾರ್ ಕಾರ್ಡ್ ಅದೇ, ಇದು ಸಹ ಅದೇ. ನಾನು ಗಡಿ ಚೇಂಜ್ ಮಾಡುದಿಲ್ಲ. ಆಧಾರ್ ಕಾರ್ಡ್ ಪಂಚಾಯತಿಯಲ್ಲಿ ಸಹ ಅದೇ ಇರುವುದು. ಅದು ನಂಬರ್ ನೋಡಿ ಅಂತೆ, ಅದು ಎಲ್ಲರದ್ದು ಕಲೆಕ್ಟ್ ಮಾಡಿ, ಯಾಕಂದ್ರೆ ಬೇಕಾಗ್ತದೆ. ಆಯ್ತಾಯ್ತು, ನಿಮ್ಮ ಮನವಿನ ಯಾಕಂದ್ರೆ ಮೊನ್ನೆ ಆಗ್ತದೆ. ಬಹುಶಃ ನಿಮ್ಮ ನಂಬರ್ ಆಡ್ ಮಾಡಿರ್ಲಿಕ್ಕಿಲ್ಲ ಅವರು. ಅಲ್ಲ, ಅದು ನೀವು ಮಾಡ್ಬೇಕಲ್ಲ, ಯಾಕಂದ್ರೆ ನೀರುದು ಎಲ್ಲರಿಗೆ ಆಗಿ ಬರ್ಬೇಕು. ಅದಂದ್ರೆ ಕೆಲವರ ಬಿಲ್ ಇರುವುದಿಲ್ಲ, ರಿಸಿಟ್ ಇರುವುದಿಲ್ಲ, ನಮ್ಗೆ ಮೆಸೇಜ್ ಇರ್ತದಲ್ಲ. ಗುಲಾಬಿ ಆಡ್ ಮಾಡಿದ್ದೀರಾ ಮೊಬೈಲ್ ನಂಬರ್? ಮೆಸೇಜ್ ಹೋಗ್ತದಲ್ಲ ನೀರಿನ ಬಿಲ್ಲಿನಲ್ಲಿ. ಅವರಿಗೆ ಹೋಗ್ಲಿಲ್ಲ ಅಂತೆ ನೋಡಿ, ಸುಧಾಕರ್ ಅವರಿಗೆ ಹೋಗ್ಲಿಲ್ಲ ಅಂತೆ ನೋಡಿ. ಒಮ್ಮೆ ನಿಲ್ಲಿ. ಸರ್ ಸರ್ ಹೌದಾದವಣ್ಣ ಕೆಲವರನ್ನ ನಂಬರ್ ದೇತೊಂದು ಪೂಜಾರಿ ಬರ್ತದೆ ಅವೇ ಸರ್ 9/11 ಕೊಟ್ಟು 1 ವರ್ಷ ಆಯ್ತು. 9/11 ಕೊಟ್ಟು 1 ವರ್ಷ ಆಯ್ತು, ಇದುವರೆಗೆ ಬರಲಿಲ್ಲ, ಇದುವರೆಗೆ ಸಿಕ್ಲಿಲ್ಲ. 9/11 ನಿಮ್ಮ ಏನು ಹಕ್ಕುಪತ್ರವಾ? ಹಕ್ಕುಪತ್ರ RTC ಹಿಂಬರಹ 94C. ಹೌದು, ಹಕ್ಕುಪತ್ರ. ಇದು RTC ಆಗಿದೆಯಾ? RTC ಹಿಂಬರಹ ಮಾಡ್ಕೊಂಡಿದ್ದೇನೆ. ಅಲ್ಲ, ನಾನು ನಿನ್ನೆ ಮಾತ್ರ ಚಾರ್ಜ್ ತಗೊಂಡದ್ದು. ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅಲ್ಲ, 1 ನಿಮಿಷ. ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಬಹಳಷ್ಟು ಸಮಸ್ಯೆಗಳಿವೆ. ಖಂಡಿತವಾಗಿ ನಾವು ಯಾವುದೇ ಪಂಚಾಯತಿಗೆ ಹೋದಾಗ ಮೊದಲು, ಯಾಕಂದ್ರೆ ನಾನು ನಿನ್ನೆ ಬಂದದಷ್ಟೇ ನನಗೆ ಸಡನ್ ಆಗಿ ಗ್ರಾಮ ಸಭೆ ಸಿಕ್ತು. ಏನಿರಲಿ, ನಿಮ್ಮ ಒಳ್ಳೆಯ ಅಭಿಪ್ರಾಯಗಳು ಕೂಡ ಬಂದಿದೆ. ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ನೀವು ಕೊಟ್ಟಿದ್ದೀರಾ. ಖಂಡಿತವಾಗಿ 9/11 ಸಮಸ್ಯೆಯನ್ನು ನನ್ನ ಅಧ್ಯಕ್ಷರು ನನಗೆ ಇಲ್ಲಿ ಚಾರ್ಜ್ ತಗೊಂಡ ತಕ್ಷಣ ನಿನ್ನೆ ಕೊಟ್ಟಂತ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು ಕೂಡ ಮತ್ತೆ ಎಲ್ಲ ಮೆಂಬರ್ಗಳು ಬಂದು ಹೇಳಿದಂಥದ್ದು ಅದೇ ಸಮಸ್ಯೆ. ಅಂದರೆ 9/11 ಸಮಸ್ಯೆ ಇದೆ ಸರ್, ಅದನ್ನು ಒಂದು ಸರಿಪಡಿಸಬೇಕಂತೇಳಿ. ಆದ್ದರಿಂದ ಎಷ್ಟು 300 ಅರ್ಜಿಗಳೇನೋ ಇದೆ ಅಂತ ಹೇಳಿದ್ದಾರೆ.
ಆದರೆ 94C ಯಾಕೆ 911 ಕೊಟ್ಟಿಲ್ಲ ಎನ್ನುವಂಥದ್ದು ನಂಗೆ ಗೊತ್ತಿಲ್ಲ. ಏನೋ ನಿಯಮಾನುಸಾರ ಮೊದಲಿನ ಪಿ ಡಿ ಅವ್ರನ್ನ ನೋಡಿರ್ಬೇಕು, ಅದನ್ನು ನೋಡಿ. ಆದರೆ ನಾನು ನಿಮಗೆ ಇದು ಕೊಡ್ತೀನಿ, ಏನು ದಾಖಲೆಗಳು ಕೊಟ್ಟಿದ್ದೀರಾ ಸರ್ಕಾರದಿಂದ, ಕಂದಾಯ ಇಲಾಖೆ ಕೊಟ್ಟಿದೆ, ಅದಕ್ಕೆ 911 ಮಾಡಿಕೊಡುವಂಥ ಜವಾಬ್ದಾರಿ ನಂದು ಒಂದು. ಆದರೆ ನಾನು ಇಷ್ಟೆಷ್ಟೇ ಸಮಯದಲ್ಲಿ ಮಾಡಿಕೊಡಿ ಅಂತ ಹೇಳಿದರೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಸರ್ವರ್ ಸಮಸ್ಯೆಗಳು ಬರ್ತದೆ. ಆದರೆ ಖಂಡಿತವಾಗಿ ಏನು ಅರ್ಜಿಗಳು ಮೊದಲು ಬಂದಿದೆ ಅದನ್ನು ಮೊದಲು ಮುಗಿಸುವಂಥದ್ದು, ಅದರ ನಂತರ ಯಾರ್ದು ಅರ್ಜಿಗಳು ಬರುತ್ತೆ ಅದನ್ನು ಮಾಡ್ತೇನೆ. ಅದೇ ರೀತಿ ಯಾರ್ದು ಕಟ್ಟಡ ಲೈಸೆನ್ಸ್ ಆಗಿರ್ಬೋದು ಅಥವಾ ಏನು ಇಲ್ಲಿ ಮೂಡ ಬರೋದ್ರಿಂದ ಮೂಡದ CC ಬೇಕಾಗುತ್ತೆ, ಅದನ್ನೆಲ್ಲ ಯಥಾ ಪ್ರಕಾರವಾಗಿದ್ದರೆ ಖಂಡಿತವಾಗಿ ನನ್ನ ಅವಧಿಯಲ್ಲಿ ನನ್ನ ಜಾಸ್ತಿ ಅಂದರೆ ಒಂದು ಮೀಟಿಂಗ್ ಮುಗಿದ ನಂತರ ಅಂದರೆ ಯಾವುದೇ ಅರ್ಜಿಗಳು ಮೀಟಿಂಗ್ ಬಂದು ಹೋಗ್ಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದು ಗೊತ್ತಿಲ್ಲ. ಆದರೆ ಕೆಲವು ಕಡೆ ಪಂಚಾಯತ್ ಸದಸ್ಯರು ಹೇಳ್ತಾರೆ, ಸರ್ ಅವರಿಗಂತೂ ಲೋನ್ ಸ್ವಲ್ಪ ಬೇಕಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಯಾಕೆಂತ ಹೇಳಿದ್ರು ನಾನು ಮುಚ್ಚುಮರೆ. ಈಗ ಒಬ್ಬ ಸದಸ್ಯ, ವಾರ್ಡ್ ಸದಸ್ಯ, ಸರ್ ಅವರಿಗೆ ಒಂದು ಲೋನ್ ತೆಗಿಲಿಕ್ಕುಂಟು, ಸ್ವಲ್ಪ ಬೇಗ ಕೊಡಿ, ಒಂದು 911 ಅಥವಾ ಲೈಸೆನ್ಸ್ ಅಂತ ಹೇಳಿದರೆ ಅದಕ್ಕೂ ಕೂಡ ಅವಕಾಶವನ್ನು ನಾನು ಮಾಡಿಕೊಡ್ತೀನಿ. ಆದರೆ ಕಾನೂನು ಪ್ರಕಾರವಾಗಿದ್ದರೆ ಖಂಡಿತವಾಗಿ ನಿಮಗೆ ಅದು ಏನು CC ನೀವು ಕೊಡ್ತೀರಾ ಅದಕ್ಕೆಲ್ಲ ನಾನು ಖಂಡಿತವಾಗಿ ನಿಮ್ಮ ಇದಕ್ಕೆ ಬದ್ಧನಾಗಿದ್ದೀನಿ. ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನು ಖಂಡಿತವಾಗಿ ಇನ್ನು 1 ತಿಂಗಳು ಅಥವಾ ಇನ್ನೊಂದು ಗ್ರಾಮ ಸಭೆ ಬರುವ ಮೊದಲು ಸ್ವಲ್ಪ 150 ಆದರೂ ಮುಗಿಸುವಂತ ಕೆಲಸವನ್ನು ಇಲ್ಲ ಅಧಿಕಾರ ನೀವು ಚೇಂಜ್ ಮಾಡಿದ್ರೆ ಆಗ್ತದೆ, ನಾ ಮಾಡಿದ್ರೆ ಆಗೋದಿಲ್ಲ. ಮೇನ್ ಆಗಿ ಚೇಂಜ್ ಮಾಡುವಂಥದ್ದು ಅದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಎಷ್ಟು ದಿವಸ ಆಯಿತು ಆ ಅಂಗನವಾಡಿ ಕೆಲಸ ಸ್ಟಾರ್ಟ್ ಮಾಡುವಂಥದ್ದು, ಅದು ಕೆಲಸನೇ ಆಗ್ತಾನೆ ಇಲ್ವಾ, ಏನದು ವಿಷಯ? ಕೆಲಸ ಆಗ್ತಾ ಇದೆ, ಮುಕ್ತಾಯಗೊಂಡಿದೆ. ನೀರಿನ ಒಂದು ಕಲೆಕ್ಷನ್ ಮಾಡಲಿಕ್ಕೆ ಸಂಪರ್ಕ ಮಾಡಲಿಕ್ಕೆ ಹೇಳಿದ್ದೇನೆ ನಿಮ್ಮ ನೀರಿನ ಇಸ್ಮಾಯಿಲ್ ಅವರಲ್ಲಿ. ಅವರು ಇವತ್ತು ನಾಳೆ ಅಂತ ದಿನ ಹೇಳ್ತಿದ್ದಾರೆ ನನಗೆ. ಮತ್ತೊಮ್ಮೆ ಪುನಃ ನಾನು ನಿನ್ನೆ ಸಹ ಕರೆದು ನಮ್ಮ ನೀರಿನ ಪಂಪೊಬ್ಬರು ಗುಲಾಬಿಯಲ್ಲಿ ಹೇಳಿದ್ದೇನೆ. ಅವರು ಆಗದಿದ್ರೆ ಬೇರೆ ಯಾರನ್ನಾದ್ರೂ 2 ಜನವನ್ನ ನನಗೆ ಕೂಡಲೇ ಅಲ್ಲಿ ರಿಪೇರಿ ಮಾಡಿ ನೀರಿನ ಸಂಪರ್ಕವನ್ನ ಕೂಡಲೇ ಮಾಡಿಕೊಡ್ಬೇಕು. ಮಾಡಿಕೊಟ್ಟ ನಂತರ ಈಗ ಬರುವ ವಾರ ಅಥವಾ ಇನ್ನೊಂದು 10 ದಿವಸದೊಳಗೆ ಅದನ್ನ ಓಪನ್ ಮಾಡಿ ನಾನು ಕೊಡುವ ಜವಾಬ್ದಾರಿಯನ್ನು ನಾನು ಮಾಡ್ತೇನೆ. ಮತ್ತೊಂದು ವಿದ್ಯುತ್ ಸಂಪರ್ಕ ಒಂದು ಮಾಡ್ಲಿಕ್ಕೆ ಉಂಟು. ಇದೆರಡು ಕೆಲಸ ನಾನು ವಿದ್ಯುತ್ ಸಂಪರ್ಕ ಇನಾಗ್ರೇಷನ್ ಗಿಂತ ಮೊದಲನೇ ದಿವಸ ಸಹ ಮಾಡಿಸಿಕೊಡ್ಬೋದು. ಅದೊಂದು ಅರ್ಧ ಗಂಟೆಯ ಕೆಲಸ ಅಷ್ಟೇ, ಪೂರ್ತಿಯಾಗಿ ಆಗಿದೆ. ಇನ್ನೊಂದು ನಿಮ್ಮ ಅಡ್ಕರೆ ಪಡುವಿನಲ್ಲಿ ನನ್ನದೊಂದು ವಿಶೇಷ ಮನವಿ, ಯಾಕಂದ್ರೆ ಆ ಅಂಗನವಾಡಿಯ ಹತ್ತಿರವೇ ಒಂದು ಚರಂಡಿ ಉಂಟು. ದಯವಿಟ್ಟು ಆ ಚರಂಡಿಗೆ ಬಿಡುವ ಕೊಳಚೆ ನೀರನ್ನ ದಯವಿಟ್ಟು ಒಮ್ಮೆ ನಿಲ್ಲಿಸಿ. ನೀವು ಎಷ್ಟು ಸರಿ ನಾನು ಒಂದು 10 ಸರ್ತಿ 20 ಸರ್ತಿ ಬಂದು ಹೇಳಿದ್ದೇನೆ, ಅವರಿಗೆ ಒಂದು ಮಾಹಿತಿ ಕೊಟ್ಟಿದ್ದೇನೆ. ಇನ್ನು ಅಂಗನವಾಡಿಯಲ್ಲಿ ಕೂತ್ಕೊಳ್ಳೋ ಮಕ್ಕಳಿಗೆ ಆ ನೀರಿನಿಂದಾಗಿ ಏನಾದರೂ ಹೆಚ್ಚು ಕಡಿಮೆಯಾಗಿ ರೋಗ ಬಂದ್ರೆ ನಮ್ಮ ಮನೆಯ ಮಕ್ಕಳಲ್ಲಿ ಇಲ್ಲ, ಅಲ್ಲಿ ಅವರದೇ ಮಕ್ಕಳಿರುವುದು. ಸೊ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಗಮನ ಕೊಡಿ. ಯಾಕಂದ್ರೆ ಈಗ ಬರುವ ಬೇರೆ ಬೇರೆ ಕಾಯಿಲೆಗಳಿಗೆ ಸುಮ್ಮನೆ ನಾವು ಬೇಕಂತ ದಾರಿ ಮಾಡಿಕೊಡೋದು ಬೇಡ. ದಯವಿಟ್ಟು ಅದರ ಪಕ್ಕದಲ್ಲಿರುವ ಒಂದು ಚರಂಡಿಯನ್ನು ನೋಡಿ, ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಇನೋಗ್ರೇಷನ್ ಮಾಡ್ಬೇಕಂದ್ರೆ ಬಂದವರು ಹಿಂದೆ ಹೋಗುವವರು ಇರೋದು, ಅಲ್ಲಿ ನಿಲ್ಲಿಕ್ಕಿಲ್ಲ ಯಾರು ಸಹ. ಅಷ್ಟು ಗಬ್ಬು ನಾರ್ತಾ ಇದೆ ಅದನ್ನ. ದಯವಿಟ್ಟು ಇದ್ರ ಬಗ್ಗೆ ನಾನು ಮನೆಗೆ ಹೋಗಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೇನೆ. ದಯವಿಟ್ಟು ನಿಮ್ಮ ಪೈಪ್ಲೈನ್ ಅನ್ನ ಚರಂಡಿಗೆ ಸೋಪ್ ಪಿಟ್ ಮಾಡಿ ಅಂತ. ಬಟ್ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಿಲ್ಲ ಸರ್. ನೀವು ದಯವಿಟ್ಟು ಮೊನ್ನೆ ಸಹ ಹೇಳಿದ್ದೇನೆ ಅಂಗನವಾಡಿಯಲ್ಲಿ, ವಾರ್ಡ್ ಸಭೆಯಲ್ಲಿ ಸಹ ಮೊನ್ನೆ ನಾನು ಹೇಳಿ ಬಂದಿದ್ದೇನೆ. ಒಬ್ಬರಲ್ಲಿ ಇನ್ನೊಬ್ರು ಅಂತ ಗೊತ್ತಿಲ್ಲ, ಅವರಲ್ಲಿ ಹೇಳಿದ್ದೇನೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಪೂರ್ತಿಯಾದ ಒಂದು ಗಮನವನ್ನ ಕೊಡಿ ಅಂತ ನನ್ನದೊಂದು ಮನವಿ. ಅಂಗನವಾಡಿ ಇನ್ನೊಂದು 10 ದಿವಸದೊಳಗೆ ನಿಮ್ಗೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಯಾಕಂದ್ರೆ ಅದು ಸರಿ ಇಲ್ಲ ಅಂತ ಗೊತ್ತಿದೆ. ಸಹಕಾರ ಬೇಕು. ಮತ್ತೊಂದು ನಮ್ದು ರೋಡ್ ಲೈಟ್ ಇದ್ದು ಒಂದು 4 ತಿಂಗಳ ಮುಂಚೆ ಒಂದು 5-6 ಲೈಟ್ ಹಾಳಾಗಿ ಹೋಗಿತ್ತು. ಸರಿ, ಅದೊಂದು ರಿಪೇರಿ ಆಗ್ಲಿಕ್ಕೆ ಎಷ್ಟೋ ಜನರು ಇವರ ಹತ್ರ ನಾವು 3 ನಮ್ಮ ಪಂಚಾಯತ್ ಮೆಂಬರಿಗೆ ತುಂಬ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಅದು 4 ತಿಂಗಳು ಹೋಗಿದೆ. ಅದೊಂದು 3 ಲೈಟು ರಿಪೇರಿಗೆ ಅಷ್ಟೇ, ಸಣ್ಣ ಕೆಲಸ ಅದು. ಅದು ಏಕೆ ಅಷ್ಟೊಂದು ಲೇಟ್ ಆಗುತ್ತೆ? ಒಂದು ಪಂಚಾಯತಿಯಲ್ಲಿ ಸಣ್ಣ ಕೆಲಸ, ಒಂದು ಲೈಟ್ ಹೊಸತಾದ್ರೆ ಅದಕ್ಕೆ ನಿಮ್ಮ ಪ್ರೊಸೀಜರ್ ಇರ್ಬೋದು. ಆದರೆ ಒಂದು ರಿಪೇರಿಗೆ ಅದೊಂದು ಆ ರೋಡಲ್ಲಿ ಎಷ್ಟು ದಿವಸ 3-4 ತಿಂಗಳು ಅದು ಲೈಟ್ ಉರಿತಾ ಇರಲಿಲ್ಲ. ರಿಪೇರಿಗೆ ನಾವು ನಮ್ಮಲ್ಲಿ ಅವರ ಗುಂಡನ್ನ ಅಂತ ಹೇಳಿ ಒಬ್ಬರಿದ್ದಾರೆ, ಅವರಿಗೆ ಹೇಳ್ತೇವೆ. ಅವರು ಎಲ್ಲಿದ್ದು ನೋಡಿದಾರೆ ಎಲ್ಲಿದ್ದು ನೋಡಿಲ್ವ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇವರೇ. ಇನ್ನು ಮುಂದಿನ ದಿನಗಳಲ್ಲಿ ನೇರವಾಗಿ ನನಗೇನೆ ಫೋನ್ ಮಾಡಿ ಎಲ್ಲಿ ಲೈಟ್ ಉರಿತಾ ಇಲ್ಲ ಅಂತ ಸರಿ ಮಾಡಿಸುವ. ಮತ್ತೆ ಇನ್ನು ಹೊಸತ್ತು ಲೈಟ್ ತರಿಸಲಿಕ್ಕೆ ಟೆಂಡರ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಆದಷ್ಟು ಬೇಗ ಆ ಲೈಟಿನ ಬೆಳಕಿನ ವಿವರಣೆ ಕೂಡ ನಾವು ಕೊಡ್ತೇವೆ. ಅವರಿಗೆ ಸಹ ಮಾಹಿತಿ ಕೊಟ್ಟಿದೆ. ನೋಡಿ, ಯೂನಿವರ್ಸಿಟಿ ಅವರು ಚರಂಡಿ ವ್ಯವಸ್ಥೆಯನ್ನ ಸಾರ್ವಜನಿಕ ರಸ್ತೆಗೆ ಕನೆಕ್ಟ್ ಮಾಡ್ಲಿಕ್ಕೇನೆ ಇಲ್ಲ. ಅವರು
ಅರ್ಥ ಆಯ್ತಾ? ಮಾಡ್ಲಿಕ್ಕೇನೆ ಇಲ್ಲ. ಅವರಿಗೆ ಎಷ್ಟು ಸತಿ ಹೇಳ್ಬೋದು ಹೇಳಿ? ಅವರಿಗೆ ಸಹ ಹೇಳಿದ್ದೇವೆ, ಮತ್ತೆ ನನಗೆ ಪೂರ್ಣವಾದ ಮಾಹಿತಿ ಅದರದ್ದು ಬಂದಿರಲಿಲ್ಲ. ಸರಿ, ನೋಡುವ ಪ್ರಕಾಶ್ ಅವರೇ, ನೋಡುವ. ನಿಮ್ಮ ಮಾಹಿತಿ ನನಗೆ ಈಗ ಅಲ್ಲ ಸರಿ ಈಗ ಪುನಃ ಬಿಡ್ತದ ಮಾಹಿತಿ ಈಗ ನನಗೆ ಸಿಕ್ಕಿತ್ತು. ನೋಟಿಸ್ ಇಶ್ಯೂ ಮಾಡುವ, ಅವರಿಗೆ ನೋಟಿಸ್ ಇಶ್ಯೂ ಮಾಡುವ, ಕ್ರಮ ನೋಟಿಸ್ ಮಾಡ್ತೇನೆ, ಖಂಡಿತ ಮಾಡ್ತೇನೆ. ಸುಮಾರು 5 ವರ್ಷ ಅಂಡು ಇಲ್ಲ ಜರ್ತ ಅದನ್ನ ಮರಾನಿ ಇಂಚ ದಂಟ ನಿಕ್ಕಲು 37 ಸಾವಿರ ಕೊರಿಯರು ಆಯ್ತು. ಗೋಡೆ ಅಂಡು ಡೆಂಟಲ್ ಅಂಡು 5 ಮಾರ್ದು ಕಾಸು ಬಂತೆ. ಮುಕ್ಕುಲೆ ನಡ್ಜನ ಬೆಚ್ಚಟ 10,000 ಕಿಲೋ ಜನಕ್ಕಲ್ಲ ಹಾಕ್ಲೇ ಕಾಂಟ್ರಾಕ್ಟ್ ಕೊರ್ನಿ ರವಿ ಬಂಡೆ ಬಕಲ ಆರೆಗ ಆಯ್ತು ಬೇರೆ ಬಂಡೆ 6 ಮಂತ್ ಕೊರ್ಬೇಕು ಫುಲ್ ಬಂತೇವೆ. ಲಾಸ್ಟ್ಗೆ 10 ಕೈ ಬಿಡ್ತೇವೆ ಸರ್. ಬೇರೆ ರವಿ ಗೊತ್ತಾನೆ 10,000 ಪಟ್ಟೆ ಅಂತ ಸಾಲ ಮಾಡ್ತದೆ ಸಿಮೆಂಟ್ ಕೊಡ್ತೀರ ಆ ಕಾಸಿನ ಎಂಟಾಗಿ ಹೇಳ್ಬೇಕು ಗೊತ್ತಾಗತ್ತೆ. ಎನ್ಕಿಂತ ಇಲ್ಲ ಪಾಡದ ವರ್ಷ ಫೋನ್ ಹಾಕ್ತದೆ ಏನು ಮಾತಾಡ ಬರ್ತದೆ ಎಣ್ಣೆ ಇಲ್ಲ ಬತ್ತು ತೂಲೆ ಎಂಟು ವಾರ ಉಳ್ಳ ಜೀವನ ಒಂದು ಮತ್ತೊಂದು ಇಲ್ಲ ತೂಲೆ ನಿಂತು ಬರ್ತದೆ. ಬಂತು ಎಲ್ಲ ಬಂತಿತ್ತು ಇನ್ನು ಮೊಟ್ಟಲೆ ಎಲ್ಲ ಬಂತಿತ್ತು. 10 ವಯಸ್ಸದ ಎಲ್ಲ ಉಪಯೋಗ ಹೆಂಗೆ ಬರ್ತೇನೆ ಲಾಸ್ಟಿಗೆ ಆಧಾರ್ ನಾಡೆ ಪೋಯ ಆಧಾರ್ಲ ತೂಕ ಅಂತ ಬಂಡೇನೆ 6 ಗುಡಿಯೇ ಸೀದಾ ಸಂತೋಷ ಪೋಯ ಆರ್ಲ ಬಂತಿದ್ದೇನೆ ಲಾಸ್ಟ್ಗೆ ಹಸೆಗೊಲ್ಲು ಪೇಡ ಬಂಡೆ ಈಗ ನಾನು ಬಂತಿದ್ದೇನೆ ಮಾಡಿದ 10 ವಯಸ್ಸು ಗೋಡಿ ಕಟ್ಟದೆ ಎಲ್ಲ ಮಾಡಿದ ವರ್ಷ 10 ತಿಂಗಳ ಮಾತ್ರ ಬಂತು. ನಾನು 8 ವರ್ಷ ಯಾರೇ ಗೊತ್ತು ಆರೆ ನಜಾರ ಗೊತ್ತು ನಿಂತಲು ಯಾರು ಮನ್ಕೋದಿದ್ದೆ ಯಾರು ಮನ್ಕೋ ಮುಕ್ಕಲು ಒಪ್ಪಿಗೆ ನಾನು ಮನ್ಕೋ ಎಸ್ಐ ಅಂತ ಬಣ್ಣ ಮಂತು ಕೊಡ್ಬೇಕು ಸರ್ ಮುಕ್ಕಲು ಕೊಡ್ತಿದ್ದೆ ನಾನು ನಮ್ಮ ಓಟಿಗೂ ಬಣ್ಣ ಮಾತ್ರ ಮಂತು ಕೊಡ್ಬೇಕು ಇಲ್ಲ ಕೊಡ್ತಿದ್ದೆ. ಹಲೋ ನಂದೊಂದು ಎಣ್ಣ ಅಪ್ಪ ಆಯ್ತದ ಎಂದು ಕಂಡ ಎಣ್ಣ ಮಗೆ ಅವರ ಸಮಸ್ಯೆ ನಿಜವಾಗ್ಲೂ ಉಂಟಲ್ಲ, ಅವ್ರಿಗೆ ಮನೆ ಇಲ್ಲ. ಅವರು ಬಸವ ಸತಿಯಲ್ಲಿ ನಾವು ಅವರಿಗೆ ಮನೆಯನ್ನ ಮಂಜೂರು ಮಾಡಿದ್ವಿ 2000 ಎಷ್ಟರಲ್ಲಿ ಗಡಿಬಿಡಿ ಮಾಡಿ ಮಂಜೂರಾಗಿದೆ. ಅದರ ಪ್ರಕಾರ ಅವರು ಮನೆಗೆ ಫೌಂಡೇಶನ್ ಹಾಕಿದ್ರು. ಫೌಂಡೇಶನ್ 16ರಲ್ಲಿ ಆಗ ಅವರು ಒಂದು ಹಂತದ ದುಡ್ಡನ್ನು ಅದಕ್ಕೆ ಅವರಿಗೆ ಪಂಚಾಯತಿಂದ ಅವರ ನೇರ ಅಕೌಂಟಿಗೆ ಹೋಗಿ ಸಿಕ್ಕಿ ಆದ ನಂತರ ಅವರು ಆ ಕಾಮಗಾರಿಯನ್ನು ಅವರ ಹತ್ರ ಆರ್ಥಿಕವಾಗಿ ಶಕ್ತಿ ಇಲ್ಲದ ಕಾರಣ ಆ ಕಾಮಗಾರಿನ ಹಾಗೆಯೇ ಬಿಟ್ಟಿದ್ರು. ಅದು 3 ವರ್ಷಗಳ ಕಾಲ ಹಾಗೆ ಪೆಂಡಿಂಗ್ ಆಗಿತ್ತು. ಹೌದಲ್ಲ? ಆಗಿರುವಾಗ ಇಲಾಖೆಯಿಂದ ಅದು ಯಾವುದು ಇದರಿಂದ ಯಾವುದು ವಸತಿ ಇಲಾಖೆಯಲ್ಲಿ ಅದು ಏನಾಗಿದೆ ಅಂದರೆ ಬ್ಲಾಕ್ ಆಗಿತ್ತು. ಬ್ಲಾಕ್ ಆದ ಕಾರಣ ಮತ್ತೆ ಮಾಜಿ ಅಧ್ಯಕ್ಷರು ನನಗಿಂತ ಮೊದಲಿನ ಅಧ್ಯಕ್ಷರು ಬ್ಯಾಂಗ್ಳೂರಿಗೆ ಹೋಗಿ ಅದನ್ನು ಇವರ ತಾಯಿಯವರು ದಿನ ಪಂಚಾಯತಿಗೆ ಬರ್ತಾ ಇದ್ರು. ನಾವು ಅದನ್ನು ಪ್ರತಿ ಸಾರಿ ಕೂಡ ಇಲಾಖೆಗೆ ಮಾತಾಡ್ತಾ ಇದ್ವಿ ಯಾಕೆ ಬ್ಲಾಕ್ ಆಗಿದೆ ಅಂತ. ಅವ್ರು ಹೇಳ್ತಾ ಇರೋ ಟೋಟಲಿ ಎಲ್ಲವೂ ಬ್ಲಾಕ್ ಆಗಿದೆ, ಅದರಿಂದ ಅದನ್ನು ಓಪನ್ ಮಾಡೋಕ್ಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತಂದು. ಹಾಗೆ 2020ರಲ್ಲಿ ಅದು ಪುನಃ ಓಪನ್ ಆಯಿತು. ಓಪನ್ ಆಗಿ 2ನೇ ಕಂತು ಕೂಡ ಅವರಿಗೆ ಕೊಟ್ಟಿದ್ದು. 2ನೇ ಕಂತು ಕೊಟ್ಟ ನಂತರ ಊರಿನವರು ಕೆಲವೆಲ್ಲ ಸಹಾಯ ಮಾಡಿದ್ದಾರೆ, ನಾನು ಕೂಡ ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಅದರ ಮಧ್ಯದಲ್ಲಿ ರವಿ ಅವರು ಮೆಂಬರ್ ಇರಲಿಲ್ಲ, ಪಂಚಾಯತ್ ಮೆಂಬರ್ ಇರಲಿಲ್ಲ. ಅವರು ಹೇಳಿದರು ಅಲ್ಲಿಗೆ ಬಂದು ಅವ್ರ ಹತ್ರ ಮಾತಾಡಿ ಈ ಮನೆಯನ್ನು ನಾನು ಸಂಪೂರ್ಣ ಮಾಡಿಕೊಡ್ತೇನೆ ಅಂತೇಳಿ ಅವರದ್ದೇ ಒಂದು ಸಂಘದ ಮುಖಾಂತರ ಅವರನ್ನು ವಹಿಸ್ಕೊಂಡು ಅದನ್ನು ಮಾಡಲಿಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ಹೇಳಿದಾಗ ಅವ್ರಿಗೆ ಹೇಳಿದೆ ನನ್ನ ವ್ಯಕ್ತಿಗವಾಗಿ ನಾನು ಒಂದು 20 ಗೋಣಿ ಸಿಮೆಂಟ್ ಕೊಡ್ತೀನಿ, ನೀವು ಸ್ಲ್ಯಾಪ್ ಆಗೋಗಿ ಹೇಳಿ ಅಂತ. ಆದರೆ ಅವ್ರು ಏನು ಮಾಡಿದ್ರು, ಇವರಿಗೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಆಗ್ತದೆ ಅವ್ರು ಮಾಡಿದ್ದೇನೆ, ಇನ್ನೂ ಅದಕ್ಕೆ ಮಾಡಲಿಕ್ಕೆ ಅಂತ ಹೇಳಿದರೆ ಇನ್ನೂ ಖರ್ಚು ತುಂಬ ಇದೆ. ಸರ್ಕಾರದಿಂದ ಕೊಡುವಂಥ ಖಾಲಿ 1,20,000ದಲ್ಲಿ ಒಂದು ಮನೆ ಆಗೋದಿಲ್ಲ. ಅವರ ಹತ್ರ ಶಕ್ತಿ ಇಲ್ಲ. ನಾವೆಲ್ಲರೂ ಸಹಾಯ ಮಾಡಿದಾಗ ಅದು ಇದು ಆಗ್ಬೋದು. ಅದಕ್ಕೆ ನನ್ನ ಕಡೆಯಿಂದ ಒಯ್ಗೆ ಮತ್ತು ಸಿಮೆಂಟಿಗೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಅವರು ಇದರಲ್ಲಿ ಯಾವುದರಲ್ಲಿ ಲಿಂಟಲ್ ಲೆವೆಲಲ್ಲಿ ನಿಲ್ಲಿಸಿದ್ದಾರೆ. 3 ಹಂತದ ದುಡ್ಡು ಈಗ 2 ಹಂತ, ಈಗ 3ನೇ ಹಂತಕ್ಕೆ ಸ್ಲ್ಯಾಪ್ ಆದರೆ ಮಾತ್ರ ಸಿಗೋದು. ಆದ್ದರಿಂದ ಅದನ್ನು ಯಾವಾಗ ಕೂಡಲೇ ಮಾಡಿದ್ರೆ ಆ ಪಂಚಾಯತಿಂದ ಸಿಗುವಂಥ ದುಡ್ಡನ್ನು ಕೊಡಿಸ್ಬೋದು. ನೀವು ಯಾವಾಗ ಸ್ಲ್ಯಾಪ್ ಹಾಕ್ತಾರೆ ಆವಾಗ ನನ್ನ ಕಡೆಯಿಂದ 20 ಗೋಣಿ ಸಿಮೆಂಟ್ ನಾನು ಏನು ಹೇಳಿದ್ದೇನೆ ಅದನ್ನು ಕೊಡ್ತೇನೆ. ಸಂತೋಷ್ ಶೆಟ್ಟಿ ಅವರು ಕೂಡ ಸಹಾಯ ಮಾಡಿದ್ದಾರೆ.
ಪ್ರಕಾಶ್ ಭಟ್ ಅವರು ಕೂಡ ನಿಮಗೆ ಸಹಾಯ ಮಾಡಿದ್ದಾರೆ. ಎಲ್ಲ ಯಾರು ನಮ್ಮ ಊರಿನವರು ಖಾದರಕ್ಕನವರು ಖಾದರಕ್ಕನವರು ಕೂಡ ಸಹಾಯ ಮಾಡಿದ್ದಾರೆ. ನಮ್ಮಿಂದ ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ, ಊರಿನವರು ನಾವೆಲ್ಲರೂ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೇವೆ. ನಾವು ಕೂಡ ಅಲ್ಲಿ ಮಸೀದಿ ಹತ್ರ ಒಂದು ಕಮಿಟಿ ಉಂಟು, ಅಲ್ಲಿಂದ ಏನು ಸಿಗ್ತದೆ ನಮ್ಮ ಕಮಿಟಿಯಿಂದ ಅವರಿಗೆ ಕೊಡ್ಲಿಕ್ಕೆ ಬದ್ಧ ಇದ್ದೇವೆ. ಹೇಳ್ತೇನೆ. ಹೇಳಿ. ನಮ್ಮ ಕೃಷಿಗೆ ನಮ್ಮ ಕೃಷಿಗೆ ಎಲೆ ಸೊಪ್ಪು ಮತ್ತೆ ಕಟ್ಟಿಗೆ ಎಲ್ಲ ತರಲಿಕ್ಕೆ ದಾರಿ ಇಲ್ಲ ಅಂತ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟು 2 ವರ್ಷ ಆಯ್ತು. ಇಲ್ಲ, 1 ವರ್ಷ. 1 ವರ್ಷ ಅಲ್ಲ, ನಾನು ಮೊದಲು ಕೊಟ್ಟಿದ್ದೇನೆ. ಮೊದಲು ಕೊಟ್ಟದ್ದು ಜೆರಾಕ್ಸ್ ಮತ್ತೆ ನೀವು ತಗೊಂಡದ್ದು. ಆಮೇಲೆ ಒಮ್ಮೆ ಬಂದು ಪರಿಶೀಲನೆ ಮಾಡಿ ಬಂದಿದ್ದೀರಿ. ಆಮೇಲೆ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿ ಬಂದವರು ಇಷ್ಟ ತನಕ ಅದರ ಬುಡಕ್ಕೆ ಬರಲಿಲ್ಲ. ನಾನು ಏನು ಮಾಡುವುದು? ಹಾಗಾದರೆ ಬಡವರ ಮಾತಿಗೆ ಬೆಲೆಯೇ ಇಲ್ಲವಾ? ನಾನು ಎಷ್ಟು ಸಾರಿ ಫೋನ್ ಮಾಡಿದೆ, ಎಷ್ಟು ಸಾರಿ ನಾನು ಇಲ್ಲಿ ಪಂಚಾಯತಿಗೆ ಬಂದೆ. ನಾನು 6 ಪೇಷಂಟು. ನಿಮ್ಮ ದೂರನ್ನ ನಾವು ನ್ಯಾಯ ಸಮಿತಿಗೆ ಹಾಕಿದ್ದೇವೆ ಸರ್. ನ್ಯಾಯ ಸಮಿತಿಯವರು ಬಂದು ಪರಿಶೀಲನೆ ಮಾಡಿ ತೀರ್ಮಾನ ಕೊಡ್ಬೇಕು. ಅದು ಪುನಃ ಹೇಳಿದ್ರೆ ಚರ್ಚೆಯಲ್ಲಿ ಉಂಟು, ಅಲ್ಲಿ ಪಕ್ಕದ ಮನೆಯವರದ್ದು ಸಹ ಗಲಾಟೆ ಉಂಟು. ಅದು ನ್ಯಾಯ ಸಮಿತಿಗೆ ಹಾಕ್ಬೇಕಂತ ನೀವು ಹೇಳಿದ್ದೀರಲ್ಲ, ಹಾಗಾದ್ರೆ ಇಷ್ಟು ವರ್ಷ ಹೋದರೂ ಅದು ಆಗ್ಲಿಲ್ಲವ? ನ್ಯಾಯ ಸಮಿತಿ ಆಗ್ಲಿಲ್ಲವ? ನ್ಯಾಯ ಸಮಿತಿಗೆ 2 ವರ್ಷ ಅಲ್ಲ ರೀ. ನಾನು ಯಾವಾಗ ಬಂದದ್ದು? ನಾನು ಯಾವಾಗ ಕೂತದಿಲ್ಲಿ? ನಮಗೆ ಇಲ್ಲಿಗೆ ಬಂದು ಹೋಗಲು 60 ರೂಪಾಯಿ ಬಸ್ಸಿಗೆ ಬೇಕು. ಹೌದು, ನೀವು ಹೇಳುದು ಸರಿ. ಅದೀಗ ಖಾಸಗಿ ಜಾಗ ನೋಡಿ, ಅದಕ್ಕೆ ನಾವು ಹತ್ತಿರ ಮನೆ ಉಂಟು, ಅವರಿಗೂ ಸಹ ಚರ್ಚೆ ಉಂಟು, ತಕರಾರು ಉಂಟಲ್ಲ. ನೋಡುವ ಅದು ಇನ್ನೊಮ್ಮೆ ಬಂದು ನಾವು ಪರಿಶೀಲನೆ ಮಾಡೋಣ. ಇಲ್ಲಿಂದ ಹೊರತಾಗಿ ಇವರನ್ನ ಹಸೆಗಳಿಗೆ ಟೆಂಪರರಿ ಹಸೆಗಳಿಗೆ ಹಾಕಿದ್ದಾರೆ. ಕೊಣಾಜೆಯಲ್ಲೇ ಬೇಕಿದ್ರೆ ಕೊಣಾಜೆಯಲ್ಲಿ ಯಾರಾದ್ರೂ ಜವಾಬ್ದಾರಿ ತಗೊಳ್ಳುವವರು ಇದ್ರೆ ತಗೊಳ್ಳಿ ಅದನ್ನ. ಸೊಸೈಟಿಯನ್ನ ರೇಷನ್ ಅಂಗಡಿ ತಗೊಳ್ತಾರೆ, ಸಂಘ ಸಂಸ್ಥೆಗೆ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಜವಾಬ್ದಾರಿ ತಗೊಳ್ಳುವವರು ಯಾರಾದ್ರೂ ಇದ್ರೆ ಖಂಡಿತ ಅದಕ್ಕೆ ಮುಂದೆ ಹೋಗಿ. ನಮ್ಮದು ಪೂರ್ಣ ಸಹಕಾರ. ಅದು ಪಂಚಾಯಿತಿ ಅವರು ತೆಗೆದಲ್ಲ. ಹೇಳಿ. ನೋಡಿ, ಅಚ್ಯುತಗತ್ತಿ ಅವರ ನೇತೃತ್ವದಲ್ಲಿ ಈ ಹಿಂದೆ ಸರ್ಕಾರಿ ಬಸ್ಸುಗಳನ್ನು ನಮಗೆ ಈ ಮಾರ್ಗವಾಗಿ ಒದಗಿಸಿಕೊಟ್ಟಿದ್ದಾರೆ ನಾವು ಮನವಿ ಮೇರೆಗೆ. ಈಗ ಅದರ ಟೈಮು 4:55ಕ್ಕೆ ಅದು ಈ ಮಾರ್ಗದಿಂದ ಮಂಗಳೂರಿಗೆ ಹೋಗ್ತಾ ಉಂಟು. ಎಷ್ಟೋ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ 5:25 ಬರುವಾಗ ಟೈಮ್ ಅನ್ನು ನಾವೊಂದು ಮನವಿ ಕೊಟ್ಟು RTO ಹೇಳಿದ್ರೆ ಅದು 5:25 ಅಥವಾ 5:30ಕ್ಕೆ ಒಂದು ಬಸ್ ಈಚೆಂದು ಹೋದ್ರೆ ಎಷ್ಟೋ ಉದ್ಯೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಇದನ್ನು ಮನವಿ ಕೊಡಬೇಕು ಅಂತ ನನ್ನ ಅದೊಂದು. ಪರ್ಟಿಕ್ಯುಲರ್ ಆಗಿ ಒಂದು ಬಸ್ ಅನ್ನು ನಮಗೆ ಇಷ್ಟದೇ ಟೈಮ್ಗೆ ಹೋಗಿ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ನಾವು ಬಸ್ ಮಾಲಕರ ಚಾಲಕರ ಸಂಘಕ್ಕೆ ಬರ್ದಾಗಬೇಕು. ಅದು ಬರುವಬೇಕಿದ್ರೆ ಆಫೀಸಿಗೆ ನಾವು ಎಲ್ಲ ಮೆಂಬರ್ಗಳು ಹೌದು ಅಧ್ಯಕ್ಷರ ಮನವಿಯನ್ನು ಖಂಡಿತವಾಗಿ ಸಮಯಕ್ಕೆ ಬೇಕಾದ್ರೆ ಅರ್ಜಿ ಹಾಕುವ ನಾವು RTO ಆಫೀಸಿಗೆ. ಹೌದು, ಮಾಡ್ತೇವೆ. ಅದೇ ಹೇಳ್ತದೆ ಅದೊಂದು 5:25 ಪರವಾಗಿ ಮಾಡಿ ಸರ್, ಅಥವಾ 5 ಸಿಬ್ಬಂದಿಗಳಿಗೆ ಅದೊಂದು ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಖಾಲಿ ಬಸ್ಸು ಈ ಕಡೆ ಓಡುವಂಗೆ ಇರ್ತದೆ. ಹಾಗೊಬ್ರು ಹೇಳಿದ್ರು, ನಾನು ಬರ್ಕೊಂಡಿದ್ದೇನೆ, ನೋಟ್ ಮಾಡಿದ್ದೇನೆ ಆಯ್ತಾ. ಹಾಗೊಬ್ರು ಹೇಳಿದ್ರು. ಸರಿ, ಚನಿಯಪ್ಪ ಮುಗಿಸುದಲ್ಲ ಅರ್ಜಿ ಬರ್ದು 2-3 ವರ್ಷ నుంచి ನಲ್ತಂದುಲ್ಲೆ ಆನಗ ಒಂಜಿ ರೋಡ್ದ ಅವಸ್ಥೆ ದಾಳ ಮಲ್ತಿದ್ದಾರೆ. ಕುಮ್ಕಿ ವರ್ಕೌಟ್ ಬರ್ಪಂದು ವರ್ಕೌಟ್ ಕೊಟ್ಟಿದ್ದಾರೆ. ಇದು ಕುಮ್ಕಿಡ್ ಜಾಗೆ ಉಂಡು ಮಲ್ತಾರೆ. ಎಂಕ್ಲೆ ಈಜ್ಞಾಟ ಆಯ್ನದ వచ్చి ಒಂಜಿ ವಿಚಾರಿಸಿಕೊಂಡು ಅಕ್ಲೆ ತುಮಂದು ಬೋರ್ಡು ಇಲ್ಲ ಆಗಿತ್ತು ವಾರ ಸಾಧಿಸಿ ಈ ಪಂಚಾಯತ್ ಬರ್ತದೆ ಒಂಜಿ ತೂಪುಂಡು ಬಜ್ಜಿ ಅಲ್ಲ, ಮೊದಲು ಅವರದ್ದು ಸ್ಥಳದ ತಕರಾರಿತ್ತು, ಈಗ ಕೊಡ್ತೇನೆ ಅಂತ ಹೇಳ್ತಿದ್ದಾರಂತೆ. ಸೊ ಅದನ್ನು ನಾವು ನ್ಯಾಯ ಸಮಿತಿಗೆ ಅವರ ಅರ್ಜಿಯನ್ನ ನಾವು ನ್ಯಾಯ ಸಮಿತಿಗೆ ಇಟ್ಟಿದ್ದೇವೆ. ನ್ಯಾಯ ಸಮಿತಿ ಅವರು ಏನ್ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ, ಅವರಿಗೆ ಬಿಟ್ಟದ್ದು. ಅವರಲ್ಲಿ ಒಮ್ಮೆ ನೀವು ಮಾಹಿತಿಯನ್ನ ಕಲೆ ಹಾಕಿಕೊಳ್ಳಿ. ಅವರದ್ದು ಸಹ ನ್ಯಾಯ ಸಮಿತಿ ಉಂಟು, ನ್ಯಾಯ ಸಮಿತಿಯಲ್ಲಿ ಉಂಟು. ನೀವು ನ್ಯಾಯ ಸಮಿತಿ ಅಧ್ಯಕ್ಷರನ್ನ ಕೇಳಿ ಅಲ್ಲ. ಇದು ತುಂಬಾ ಅರ್ಜೆಂಟು ಅಂದ್ರೆ ನಮಗೆ PDO ಸರಿಯಾಗಿ ಸಿಗ್ಲಿಲ್ಲ. ಮತ್ತು ರಂಜಾನ ಉಪವಾಸ ಬಂದ ಕಾರಣ ನಮಗೆ ಒಂದು ಇದು ತನಿಖೆ ಪರಿಶೀಲನೆ ಮಾಡಲಿಕ್ಕೆ ಆಗಲಿಲ್ಲ. ನಾವು ಆದಷ್ಟು ಬೇಗ ಈ ವಾರದಲ್ಲೇ ನಾವು ಅದನ್ನು ಪರಿಶೀಲಿಸಿ ಕ್ರಮ ಕೊಟ್ಟಿದ್ದೀನಿ. 3 ತಿಂಗಳಾಯಿತು.
ಅದಕ್ಕೆ ಟೈಮ್ ಎಷ್ಟು ಇರುವುದು 9/11 ಇದು ಈಗಾಗಲೇ ಮಾಹಿತಿ ಕೊಟ್ಟಾಯ್ತು. ಹೌದು, ನನಗೆ ವ್ಯವಸ್ಥೆಯನ್ನು ಹೇಳಿದ್ದೇವೆ ನಾವು. ನಾನು ಇದುವರೆಗೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಇದುವರೆಗೆ ಒಂದು ಸ್ವಲ್ಪದಲ್ಲಿ ವಿಲೇವಾರಿ ಮಾಡಿ ಕೊಡ್ತಾರೆ. ಎಮರ್ಜೆನ್ಸಿ ಇದ್ರೆ ಹೇಳಿ. ಅಲ್ಲ, ಇದುವರೆಗೆ ಪಂಚಾಯತಿಗೆ 45 ಸರ್ತಿ ಬಂದಿದೆ ನಾನು. ನೀವು 45 ಸರಿ ಬಂದ್ರು ಕೂಡ ಒಂದು ವರ್ಷ ಅನ್ಕೊಳ್ಳುದು ಅಂದೆ. ಹಾ, ಎಲ್ಲಿ ಕಟ್ಟದಕೊಳ್ತಾರೆ, ಎಲ್ಲಿ ಕಟ್ಟದಕೊಳ್ತಾರೆ ಕಾರಿಪಾಡಿ ಸೈಟೆ ಒಂದು ವರ್ಷ ಅನ್ಕೊಳ್ಳುದು ಕುದರೆಂಚಿನ ಬಲ್ಲೆ ಭಾಗೀರಥಿ ಕರೆಂಟ್ಗಳ ಈರತೆ ಅರ್ಜಿ ಬಾರ್ದು ಕರೆಂಟ್ಗಳ ಈರತೆ ಬಂತೆ ಕಾರಿಪಾಡಿ ಸೈಟ್ ಎಕ್ಕೆ ಬಾಲ್ ಇರುವುದರಿಂದ ಈ ಮನೆಗೆ ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಇವರು ಹೇಳುದು. ಇವರಿಗೆ ಕೊಟ್ರೆ ಬಾಕಿಯವರು ಕೇಳ್ತಾರೆ ಅಲ್ಲಿ. ಈಗ ನಾವು ಮತ್ತೊಂದು ಬೇಸಿಗೆ ಕಾಲದಲ್ಲಿ ಹೊಸ ನಮ್ಮ ಸಂಪರ್ಕ ಕೇಳಿಕೊಂಡು ಬಂದ ಅರ್ಜಿಗಳನ್ನ ನಾವು ಹೆಚ್ಚುವರಿಯಾಗಿ ಇಟ್ಟಿದ್ದೇವೆ. ಯಾಕಂದ್ರೆ ಕೊಡುವುದಿಲ್ಲ, ಯಾಕಂದ್ರೆ ನೀರಿನ ಸಮಸ್ಯೆ ಇದೆ. ಅವರಿಗೆ ಕೊಟ್ರೆ ಇಲ್ಲಿ ಇದ್ದವರಿಗೆ ಸರಿಯಾಗಿ ಸಿಗುದಿಲ್ಲ ಅಂತ ಹೇಳಿ ಒಂದು ಸಮಸ್ಯೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ನೋಡುವ, ಈಗ ಮಳೆ ಬಂತಲ್ಲ, ವ್ಯವಸ್ಥೆ ಮಾಡಿ ಕೊಡುವ, ಅವ್ರು ಕೊಡ್ತಾರೆ. ಸರಿ ಸರಿ, ನೀರಿನ ಸಮಸ್ಯೆ ಈಗ ನೋಡಿ, ನೀರಿನ ಸಮಸ್ಯೆ ಕೊಡುವ ಕೊಡುವ, ಈಗ ಮಳೆ ಬಂತಲ್ಲ, ಕೊಡುವ ಕೊಡುವ. ಸರಿ ಸರಿ, ದಾಖಲೆ ಇಲ್ಲ ಸರ್, ಅವರಿಗೆ ದಾಖಲೆ ಇಲ್ಲ, ದಾಖಲೆ ಇಲ್ಲ. ಅಲ್ಲಲ್ಲ, ನೀರಿನ ನೋಡಿ, ನೀರಿನ ಸಮಸ್ಯೆ ಉಂಟು ಈಗ, ಅದಕ್ಕೋಸ್ಕರ ಅಷ್ಟೇ ಹಿಡ್ತದೆ ಹೊರತು ಮಾಡಿದಾರಂತಲ್ಲ ಇದಲ್ಲ. ಸೆಕೆಗಾಲಕ್ಕೆ ದಾಖಲೆ ಇದ್ದ ಅರ್ಜಿಗಳನ್ನೇ ನಾವು ಪೆಂಡಿಂಗ್ ಇಡ್ತೇವೆ ಮೇಡಮ್. ನಿಮ್ಮದು ದಾಖಲೆ ಇಲ್ಲ, ನಿಮ್ಗೆ ಕೊಡಬಾರ್ದು ಅಂತ ಹೇಳುದಲ್ಲ ನಾನು, ನಿಮ್ಗೆ ಕೊಡಬೇಕು. ಆದ್ರೆ 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 ದಾಖಲೆ ಇದ್ದವರಿಗೆ ನೀರು ಕೊಡ್ಲಿಕ್ಕೆ ಇಲ್ಲಿ ಸಮಸ್ಯೆ ಉಂಟು, ಆದ ಕಾರಣ ನಿಮ್ಗೆ ಕೊಡ್ಲಿಕ್ಕೆ ಬರಲಿಲ್ಲ ಹೊರತು ಮತ್ತೆ ನಿಮ್ಮಿಂದ ನಿಮ್ಗೆ ಬೇಕಂತಲೇ ಕೊಡದಿದ್ದದಲ್ಲ. ಇಲ್ಲಿ ನಮ್ಮ ಅಸೆಗೋಳಿ ಸೈಟ್ ಅಲ್ಲಿ ಸಹ ಹೆಚ್ಚಿನ ಅರ್ಜಿಗಳು ಬಂದಿದೆ, ನಾವು ನೀರು ಕೊಡ್ಲಿಲ್ಲ. ಯಾಕೆ ಗೊತ್ತಿಲ್ಲ, ನೀರೇ ಇಲ್ಲ. ಅಲ್ಲ, ಕೊಡುವ 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 ಕೊಡು, ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ, ನೀರು ಕೊಡುವ ಅವರಿಗೆ. ಸರಿ, ಇನ್ನು ಮಳೆ ಸ್ಟಾರ್ಟ್ ಆಯ್ತಲ್ಲ, ನೀರಿನ ವ್ಯವಸ್ಥೆ ಮಾಡು. ವಾರದ 3 ದಿವಸ 4 ದಿವಸ ಇವರು ಸೆಕ್ರೆಟರಿ ವಿ ಕೂಡ ನಮ್ಗೆ ಚಾರ್ಜ್ ಇರ್ತಾರೆ. ನಮ್ಗೆ ನಾನು ಒಂದೇ ದಿವಸ ಇರುವಾಗೆ ಒಂದು ಒಂದು ಮಾಡಿ. ನಮ್ದು ಇನ್ನೊಂದು ನಿವೇದನೆ ಏನಂದ್ರೆ, ಕಾರ್ಯದರ್ಶಿ ಅವರನ್ನು ಈ ಗ್ರಾಮಕ್ಕೆ ಇಲ್ಲಾಂದ್ರೆ ಬದಲಿ ಆ ಗ್ರಾಮಕ್ಕೆ ಯಾವ್ದಾದ್ರು ಒಂದು ಗ್ರಾಮಕ್ಕೆ ಫಿಕ್ಸ್ ಮಾಡಿ. ನಮ್ಗೆ ಅಲ್ಲಿ ಕೆಲಸ ಇಲ್ಲ, ಇಲ್ಲಿ ಕೆಲಸ ಇಲ್ಲ ಅಂತಂದ್ರೆ ನಮ್ದು ಇದು ನನ್ನ ಪ್ರಕಾರ ಒಂದು 6 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ PDO ಪ್ರಾಬ್ಲಮ್ ಇಂದ ಒಬ್ರು ರಜೆಯಲ್ಲಿ ಬರ್ತಾರೆ, ಅವ್ರದ್ದು ತಂಬು ಒಂದು 15 ದಿವಸ ಆಗುದಿಲ್ಲ, ಬಂದವರು ರಿಟರ್ನ್ ಹೋದಾಗ ಅವ್ರದ್ದು ತಂಬು ಇಲ್ಲ. ಒಂದು 6 ತಿಂಗಳಿಂದ ಏನು ಕೆಲಸ ಆಗ್ತಾ ಇಲ್ಲ ನನ್ನ ಪ್ರಕಾರ. ಎಲ್ಲ ಗ್ರಾಮಸ್ಥರು, ಯಾಕಂದ್ರೆ ನಮಗೂ ನಾವು ಜವಾಬ್ದಾರಿ ಸ್ವಲ್ಪ ಇದರಿಂದ ನಮ್ಗೆ ತುಂಬಾ ಫೋನ್ ಬರ್ತಾ ಇದೆ, 9/11 ಕೊಟ್ಟು 1 ವರ್ಷ ಆಯ್ತು 2 ವರ್ಷ ಆಯ್ತು ಅಂತ. ಆ ಸಮಸ್ಯೆಗಳು ನಿಮ್ಗೆ ಇವಾಗ PDO ಅವರು ಬಂದು ಹೇಳಿಕೆ ಕೊಟ್ಟಿದ್ದಾರೆ, ಕರೆಕ್ಟ್. ಆದ್ರೆ ಈ ಕೆಲಸ ಆಗ್ಬೇಕಿದ್ರೆ 3 ಮಂದಿ ಕೂಡ, ಇಬ್ರು ಕೂಡ ಒಟ್ಟಿಗೆ ಇರ್ಬೇಕಾಗ್ತದೆ, ಅವ್ರ ಸೆಕ್ರೆಟರಿ ಮತ್ತೆ ನಮ್ಮ PDO ಅವರು. ಆದ್ರಿಂದ ಏನಾದ್ರು ಒಂದು ಫಿಕ್ಸ್ ಮಾಡಿ, ಒಂದು ಕಾರ್ಯದರ್ಶಿ ಅವರನ್ನು ಇಲ್ಲಿಗೆ, ಇಲ್ಲಾಂದ್ರೆ ನಮ್ಗೆ ಕಿನ್ನೆಕ್ ಮಾಡಿದ್ರೆ ಇಲ್ಲಿ ಬದಲಿ ಯಾರೋ ಒಂದು ಫಿಕ್ಸ್ ಮಾಡ್ಬೇಕು. ಆ ರೀತಿ ಏನಾದ್ರು ಒಂದು ನಿಮ್ಗೆ ಕ್ರಮ ತಗೊಳ್ಳಿಕ್ಕೆ. ನಿಮ್ಮ ಮಾಹಿತಿಗೆ ಮತ್ತು ಸಹಕಾರಕ್ಕೆ ಧನ್ಯವಾದ. ಒಂದು ನಿಮಿಷ, ನೀವು ಹೇಳಿದಾಗೆ ನಾನು ಸೆಕ್ರೆಟರಿ ಅವರನ್ನ ವೈಯಕ್ತಿಕವಾಗಿ CS ಹತ್ರ ಹೋಗಿ, EO ಹತ್ರ ಹೋಗಿ ಪರ್ಸನಲ್ ಆಗಿ ಲೆಟರ್ ಕೊಟ್ಟು ಬಂದೇನೆ. ನಮಗೆ ಶಾಶ್ವತ CS ಹತ್ರ ಸಹ ಹೋಗಿದ್ದೇವೆ, EO ಹತ್ರ ಸಹ ಹೋಗಿದ್ದೇವೆ. ವೈಯಕ್ತಿಕವಾಗಿ ನಾನು ಮಾತಾಡಿ ಬಂದಿದ್ದೇನೆ. ನಮ್ಗೆ ನೀವು PDO ಸಹ ಪ್ರಭಾರ ಹಾಕಿದ್ದೀರಿ, ಸೆಕ್ರೆಟರಿಯನ್ನು ಸಹ ನಮ್ಗೆ ಶಾಶ್ವತವಾಗಿ ಇಲ್ಲೇ ಕೊಡಿ, ಇಲ್ಲದಿದ್ರೆ ಇವರನ್ನು ಅಲ್ಲಿ ಹಾಕಿ ನಮ್ಗೆ ಬೇರೆ ಕೊಡಿ ಅಂತ ಹೇಳಿದ್ದೇನೆ. ಹೌದು, ನಾನು ಪ್ರತಿ ಸರ್ತಿ ಹೋಗುವಾಗ, ಒಂದು ನಿಮಿಷ ಇಕ್ಬಾಲ್, ನಾನು ಪ್ರತಿ ಸರ್ತಿ ಹೋಗುವಾಗ ಸಹ ಉಪಾಧ್ಯಕ್ಷರಿಗೆ ಫೋನ್ ಮಾಡಿ ಬನ್ನಿ ಅಂತ ಕರೆದೇ ಹೋಗುದು. ಅವರು ಹೇಳುದು, ಇಲ್ಲ ಅಧ್ಯಕ್ಷರೇ ನೀವು ಹೋಗಿ ಬನ್ನಿ, ನಮ್ಮದು ಒಪ್ಪಿಗೆ ಉಂಟು, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಅವರಿಗೆ ಏನೋ ಕರ್ತವ್ಯದ ನಿಮಿತ್ತ ಅವರು ಏನೋ ಆ ಕಡೆ ಯಾಕಂದ್ರೆ ಅವರ ಮಿಸ್ಸಸ್ ಹೆಲ್ತ್ ಇಶ್ಯೂ ಆಗಿ ಏನೋ ಸಮಸ್ಯೆ ಹೇಳಿದ್ರೆ, ಸೊ ನಾನು ಅಡ್ಜಸ್ಟ್ ಮಾಡ್ತೇನೆ. ತುಂಬಾ ಸರ್ತಿ ಹೋಗಿದ್ದೇನೆ, ಕಡೆಯ ಬಾರಿ ಸಹ ಹೋಗಿದ್ದೇನೆ. ನಾನು ಶಾಶ್ವತವಾಗಿ ಸೆಕ್ರೆಟರಿಯನ್ನು ಇಲ್ಲಿ ಕೇಳಿದ್ದೇನೆ, ಇಲ್ಲದಿದ್ರೆ ಅವರನ್ನು ಚೇಂಜ್ ಮಾಡಿ ನನಗೆ ಬೇರೆ PDO ಸೆಕ್ರೆಟರಿಯನ್ನ ನನಗೆ ಕೊಡಿ. ಯಾಕಂದ್ರೆ ನಮ್ಮದು ದೊಡ್ಡ ಪಂಚಾಯತ್, ಕೊಣಾಜೆ ಗ್ರಾಮ ದೊಡ್ಡ ಪಂಚಾಯತ್, 11 ವಾರ್ಡ್ ಇರುವುದು. 11 ವಾರ್ಡಲ್ಲಿ ಸಹ 1ನೇ ವಾರ್ಡ್ ಮತ್ತೆ 7ನೇ ವಾರ್ಡ್ ದೊಡ್ಡ ವಾರ್ಡ್ ಅದು.
ಅಷ್ಟು ಜನಗಳ ಇಲ್ಲಿ ಜನಸಂಖ್ಯೆ ಇದೆ. ಸೊ ನನಗೆ ಸ್ಪೆಷಲ್ ಆಗಿ ನನಗೊಂದು ಕೆಲಸ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ಮೊನ್ನೆ ಸಹ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಈಗ PDO ಪ್ರಭಾರ ಹಾಕಿದ್ದಾರೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೆಕ್ರೆಟರಿಯನ್ನು ಸಹ ಚೇಂಜ್ ಮಾಡ್ತೇನೆ ಅಂತ ಮೊನ್ನೆ ನನಗೆ ಭರವಸೆ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನಾನು ಫಾಲೋಅಪ್ ಮಾಡ್ತೇನೆ, ತೊಂದರೆ ಇಲ್ಲ. ಅಲ್ಲ ಹೇಗೆ ಸತ್ಯ, ನೀವು ಹೇಗೆ ಸತ್ಯ, ನಮ್ಗೆ ಹೇಗೆ ಸತ್ಯ, ನಮ್ಗೆ ಒಟ್ಟಾರೆ ನಮ್ಮ ಗ್ರಾಮದಲ್ಲಿ ಕೆಲಸ ಆಗ್ಬೇಕು ಅಷ್ಟೇ, ಜನಪರ ಕೆಲಸ ಇಲ್ಲಿ ಆಗ್ಬೇಕು ಅಂತ. ಸರಿ ಸರಿ. ಕೊಣಂಜ ಪಂಚಾಯತಿಯಲ್ಲಿ ಈ ಸರ್ವರ್ ಪ್ರಾಬ್ಲಮ್ ಇದೆಯಾ? ಇದೆ ಈ ಎಲ್ಲಾ ಪಂಚಾಯತಿಯಲ್ಲಿ ಸರ್ವರ್ ಯೂಸ್ ಆಗ್ತದೆ, ಸರ್ವರ್ ಪ್ರಾಬ್ಲಮ್ ಇದೆ. ಇಂಟೀರಿಯರ್ ಪ್ಲೇಸ್ ಆದ ಕಾರಣ ಸರ್ವರ್ ಪ್ರಾಬ್ಲಮ್ ಬರ್ತದೆ. ಮತ್ತೆ ಕೊಣಂಜ ಗ್ರಾಮದಲ್ಲಿ ಮಾತ್ರ, ಈ ಬೆಲ್ಮ ಗ್ರಾಮ, ಬಾಲಪುಣಿ, ಅರೆಕಲಪ ಅವರು ಎಲ್ಲ ಅಲ್ಲಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಸಹ ಇರ್ತದೆ ಸರ್. ಇಲ್ಲಿ ಮಾತ್ರ ಒಳಗಡೆ ಉಂಟು, ಅದ ಕಡೆ ಎಲ್ಲ ಕಡೆ ಇದೆ. ಅದಕ್ಕೆ ಇಲ್ಲಿ ಜಾಸ್ತಿ ಉಂಟು. ಅದೇ 3 ತಿಂಗಳಲ್ಲಿ ಸರ್ವರ್ ಇರ್ಲೇ ಇಲ್ಲ, ಈ 3 ತಿಂಗಳಲ್ಲಿ ಸರ್ವರ್ ನೋಡಿ ಇಸ್ಮಾಯಿಲ್ ಅವರೇ, ನಿಮ್ಮ ಸಮಸ್ಯೆ ಅಂತ ಗೊತ್ತು, ನೀವು ಹೇಳುದಂತ ಇಡೀ ದಿವಸ ಸಮಸ್ಯೆ ಇರುದಂತ. ಇಲ್ಲಿ ನಮಗೆ PDO ಅವರು ಮತ್ತೆ ಸೆಕ್ರೆಟರಿ ಅವರು ಪ್ರಭಾರ ಇರುದ, ಸೆಕ್ರೆಟರಿ ಅವರು ಶಾಶ್ವತ ಆದ್ರು, ಅವರು 2 ದಿವಸಕ್ಕೊಮ್ಮೆ ಇರುದು. PDO ಅವರು ಪ್ರಭಾರ 2 ದಿವಸಕ್ಕೊಮ್ಮೆ ಇರುದು. ಇಲ್ಲಿ 1 ದಿವಸ ಇದ್ರೆ ಅಲ್ಲಿ 1 ದಿವಸ ಇರಬೇಕು. ಸೆಕ್ರೆಟರಿ ಅವರು ಸಹ ಇಲ್ಲಿ 1 ದಿವಸ ಇದ್ರೆ ಅಲ್ಲಿ 1 ದಿವಸ ಇರಬೇಕು. ಸೆಕ್ರೆಟರಿ ಅವರು ಇದ್ದ ದಿವಸ PDO ಇಲ್ಲದ್ರೆ ನಿಮ್ಮ ಕೆಲಸ ಆಗ್ತದಾ? ಇಲ್ಲ. PDO ಅವರು ಇದ್ದು ಸೆಕ್ರೆಟರಿ ಇಲ್ಲದಿದ್ರೆ ಆಗ್ತದಾ? ಯಾಕಂದ್ರೆ ಲಾಗಿನ್ ಸೆಕ್ರೆಟರಿ ಲಾಗಿನ್ ಇಂದಲೇ ಇಲ್ಲಿ ಮೂವ್ ಆಗುದು. ಅರ್ಥ ಆಯ್ತಾ? ಇಬ್ರು ಇದ್ರೆ, ಒಂದು ಇನ್ ಕೇಸ್ ಇಬ್ರು ಇದ್ರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇರ್ತದೆ. ಈ ಎಲ್ಲಾ ಇಶ್ಯೂಸ್ ಅನ್ನು ನಾವು ಹೇಗೆ ನಿಮ್ಗೆ ಎಲ್ಲವನ್ನ ಸಹ ವಿವರಣೆ ಮಾಡ್ಲಿಕ್ಕೆ, ಕೆಲವರಿಗೆ ಗೊತ್ತಾಗ್ತದೆ ನೋಡಿ, ಸನತ್ ಮತ್ತೆ ಭರತ್ ಗಟ್ಟಿಗೆ ಕೆಲವರಿಗೆಲ್ಲ ಗೊತ್ತಾಗಿದೆ ಅದು ಸಮಸ್ಯೆ. ಹೇಳ್ತಾ ಇದ್ದೇವೆ ನಾವು ಸಮಸ್ಯೆ ಏನು ಅಂತ. ಉಪಾಧ್ಯಕ್ಷರಿಗೆ ಕೂಡ ಗೊತ್ತಿದೆ, ಮೆಂಬರ್ಗಳಿಗೆ ಗೊತ್ತಿದೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸರಿ ಆಗ್ಬಹುದು ಅಂತ ನನ್ನದೊಂದು ಅಭಿಪ್ರಾಯ. ಸರಿ ಸರಿ ಇದೆ, ಸರಿ ಇದ್ದಾರೆ. ಆಗ್ತದೆ ಅದೇನು ಪೆಂಡಿಂಗ್ ಇದೆ ಅದೆಲ್ಲ ಮುಗಿಸುವ, ಆಯ್ತಾ? ಸರಿ ನೋಡುವ. ಸರಿ ಅಧ್ಯಕ್ಷರ 1 ನಿಮಿಷ. ಅಲ್ಲ, ಮೆಂಬರ್ನವರೆಲ್ಲ ಸುಮ್ಮನೆ ಕೂತ್ರೆ ನಮಗೆ ಮಾತಾಡ್ಲಿಕ್ಕೆ ಅದ್ರ ಆಗ್ತದೆ. ಅಲ್ಲಿ ಎಲ್ಲ ಅವರವರು ಮಾತಾಡ್ತಾ ಇರ್ತಾರೆ. ಸರಿ ಹೇಳಿ. ನಮಗೆ ಹಸೆಗೊಲಿಯಿಂದ ಕಕ್ಕಮಜಲ್ಲಿಗೆ ಹೋಗುವಾಗ ಅಲ್ಲಿ ಒಂದು ಟರ್ನ್ ಸಿಗ್ತದೆ. KSRP ಅವರು ಕಂಪೌಂಡ್ ಹಾಕಿದ್ದಾರೆ. KSRP ಅವರ ಕಂಪೌಂಡ್ ಇವತ್ತು ನಾಳೆ ಬೀಳುವ ಪರಿಸ್ಥಿತಿ ಎಲ್ಲಿದೆ? ಅಲ್ಲಿ ದೊಡ್ಡ ದೊಡ್ಡ ಗಾಡಿ ಕೂಡ ನಮಗೆ ಏನಾದರೂ ಕಲ್ಲು ಲೋಡ ಇಲ್ಲ ಒಯ್ಗೆ ಬಸ್ ಏನಾದರೂ ಮದುವೆ ಫಂಕ್ಷನ್ಗೆ ಬರುವುದಾದ್ರೆ ಬಸ್ ಪಾಸ್ ಆಗೋದಿಲ್ಲ, ಟರ್ನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದನ್ನೊಂದು ಅಲ್ಲಿನ ತೆರವುಗೊಳಿಸಿ ಸ್ವಲ್ಪ ಒಳಗಡೆ ಹಾಕುವಂಥ ವ್ಯವಸ್ಥೆ ಮಾಡಿಸ್ಬೋದಾ? ಅಲ್ಲ, ರಿಕ್ವೆಸ್ಟ್ ಅಲ್ಲ, ಒಂದು ಅರ್ಜಿ ಕೊಟ್ಟರೆ ಎಷ್ಟು ಸಮಯ ಬೇಕು? ರಿಕ್ವೆಸ್ಟ್ ಲೆಟರ್ ಕೊಡುವ. ಅದು ನಾನು ಅರ್ಜಿ ಕೊಟ್ಟಿದ್ದೇನಲ್ಲ. ನೀವು ಅರ್ಜಿ ಕೊಟ್ಟ ನಮ್ಗೆ ಅಲ್ವಾ? ನಿಮಗೆ ಅರ್ಜಿ ಕೊಟ್ಟು ಇಷ್ಟು ಸಮಯ ಆಯ್ತು, ನೀವೇಕೆ ನೋಟಿಸ್ ಅವರಿಗೆ ಕೊಡ್ಲಿಲ್ಲ? ಅದು ನೋಡ್ಬೇಕಷ್ಟೇ ಏನು ಅಂತ. ಅಲ್ಲ, ನೀವು ನೋಡ್ಬೋದು, 6 ತಿಂಗಳಾಯ್ತು. ಉಪಾಧ್ಯಕ್ಷರು ಯಾಕೆ ನೋಡಿಲ್ಲ? ಕಳೆದ ಗ್ರಾಮ ಸಭೆಯಲ್ಲಿ ಕೊಟ್ಟದ್ದು. ಅಲ್ಲ, ನಿಮ್ಮ ವಾರ್ಡಲ್ಲ, ನೀವು ಜವಾಬ್ದಾರಿ. ಅವರ ವಾರ್ಡಲ್ಲ ಅದು. ಅಲ್ಲ, ವಾರ್ಡಲ್ಲ ಹೇಳಿದ್ರು, ಜವಾಬ್ದಾರಿ ನಿಮ್ಗೆ ಸಹ ಉಂಟು ಹೇಳಿದೆ. ಕರೆಕ್ಟ್ ಇದೆ. ಮತ್ತೆ ನೋಡಿ, ಅವ್ರು ಹೇಳಿದ್ರು 2 ವರ್ಷ ಆಯ್ತು ಅಂತ ಒಂದು ಅರ್ಜಿ ಕೊಟ್ಟು, ಇನ್ನೊಬ್ರು 3 ವರ್ಷ ಆಯ್ತು ಅರ್ಜಿ ಕೊಟ್ಟು. ಇವರು ಅರ್ಜಿ ವಿಲೇವಾರಿ ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಇನ್ನು ಕೂಡ. ಮತ್ತೊಂದು ಉಪಾಧ್ಯಕ್ಷರೇ, ಅಲ್ಲಿ ನಮ್ಮ ಕಕ್ಕಮಜಲ್ಲಿ ಹೋಗುವಂತ ರಸ್ತೆಯಲ್ಲಿ KSRP ದ್ವಾರ ಇದೆ. ಆ ದ್ವಾರದಲ್ಲಿ ಒಮ್ಮೆ ಬಂದು ನೋಡಿದ್ರು ಎಷ್ಟು ಕಸ ಆಗ್ತಾರೆ ಅಂತ. ಅಲ್ಲಿ ವಾಸನೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದರ ಮುಂದೆ ಹೋಗೋ ಕೂಡ ಹಾಗೆ ಸಮಸ್ಯೆ ತುಂಬಾ ಇದೆ. ಒಂದು ನೀವು ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಅಲ್ಲಿಗೆ. ಅಲ್ಲಿ ಅವರಿಗೆ ಇದಕ್ಕಿಂತ ಮುಂಚೆ ಸಹ ನಾವು ಮಾಹಿತಿ ಕೊಟ್ಟಿದ್ದೇವೆ, ಲೆಟರ್ ಕೊಟ್ಟಿದ್ದೇವೆ. ಅವರು ಹೇಳುದು ನಾವು ಕಸ ಹಾಕುದಲ್ಲ ಅಂತ. ಅವ್ರು ನಮಗೆ ಸಾಕ್ಷಿ ಕೊಡಿ ಅಂತಾರೆ. ನಮಗೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ. ಸರಿ, ಸಾಕು. ಧನ್ಯವಾದ. ಇವತ್ತಿನ ಗ್ರಾಮ ಸಭೆಗೆ ಆಗಮಿಸಿದಂತ ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದಗಳು. ಕೇವಲ ಸಮಸ್ಯೆಗಳು ಮಾತ್ರ ಆಗಿ ಉಳಿಯಬಾರ್ದು, ಅದನ್ನ ಕಾರ್ಯಗತ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದರೆ ನಾನು ಬರುವಂಥದ್ದು 3 ದಿನ ಆಗಿರ್ಬೋದು. ಆದರೆ ಏನು ಆನ್ಲೈನ್ ಅಲ್ಲಿ ಇರುವಂಥದ್ರಿಂದ ಅದನ್ನು ಇಲ್ಲಿಲ್ಲದಿದ್ದರೂ ನಾವು ಬೇರೆ ಪಂಚಾಯತ್ಗೆ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಏನು ಸಮಸ್ಯೆಗಳಿದೆ ಅದನ್ನು ಸರಿಪಡಿಸುವ ಏನು ಸರ್ವರ್ ಅಂತ ಹೇಳುವಂಥದ್ದು ಅದು ಇಡೀ ಕರ್ನಾಟಕಕ್ಕೆ ಸರ್ವರ್, ನಮ್ಮ ಕೊಣಜೆ ಪಂಚಾಯತಿಗೆ ಅಂತ ಅಲ್ಲ. ಸರ್ವರ್ ಸಮಸ್ಯೆ ಎಲ್ಲ ಕಡೆ ಇರುವಂಥದ್ದು. ಈಗ ಅದು ಸರಿಯಾದರೆ ಮಾಡಿಕೊಡುವಂಥದ್ದು ಅಂತ. ಅದರಿಂದ ಏನು 3 ತಿಂಗಳಲ್ಲಿ PDOಗಳಿರಲಿಲ್ಲ, ಸರ್ವರ್ ಅಲ್ಲ ಸಮಸ್ಯೆ, PDOಗಳಿರಲಿಲ್ಲ, ಅದು ಸಮಸ್ಯೆ ಆಗಿದೆ. ಅದರಿಂದ ಅದನ್ನೆಲ್ಲ ಸರಿಪಡಿಸುವ. ಅದೇ ರೀತಿ ಏನು ಗಣತ್ಯಾಜ್ಯದ ಬಗ್ಗೆ ಮಾತಾಡಿದ್ದೀರಾ, ಇಲ್ಲಿ ಭೂಮಿಯನ್ನ ಈಗ ಕಾದಿರಿಸಿದ್ದಾರೆ. ಖಂಡಿತವಾಗಿ ಅವರ ಕಳಕಳಿಯನ್ನು ನಾನು ಇದು ಮಾಡ್ತಾ ಇದ್ದೇನೆ. ಖಂಡಿತವಾಗಿ ಏನು ನಮ್ಮ ಘನತ್ಯಾಜ್ಯ ವಿಲೇವಾರಿ ಆಗಬೇಕು ಅದನ್ನು ಸೂಕ್ತ ರೀತಿಯಲ್ಲಿ ಮಾಡುವಂಥದ್ದು 1-2 ದಿನದಲ್ಲಿ ಆಗುವಂಥದ್ದಲ್ಲ. ಯಾಕಂದ್ರೆ ಇದಕ್ಕೆ ನಿರಂತರ ಪ್ರಯತ್ನ ಬೇಕು.
ಜನ ಇದಕ್ಕೆ ಸ್ಪಂದಿಸಬೇಕಾಗುತ್ತೆ ಮತ್ತು ನಾವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಖಂಡಿತವಾಗಿ ಒಂದು 6 ತಿಂಗಳು 1 ವರ್ಷದ ಅದು ಪ್ರಯತ್ನ ಆಗಬೇಕು. ಯಾಕಂದರೆ ಜನರಿಗೆ ಅದರ ತಿಳುವಳಿಕೆ ಕೊಟ್ಟು ಅದರ ನಂತರ ನಾವು ಮಾಡಬೇಕಾಗುತ್ತೆ. ಸೊ ಅದರಿಂದ ನಿಮ್ಮ ಏನು ಕಳಕಳಿದೆ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡು ಕುಡಿಯುವ ನೀರಿನ ಸಮಸ್ಯೆ ಹೇಳಿದರೆ ಅದನ್ನು ಕೂಡ ಗಣನೆ ತೆಗೆದುಕೊಳ್ಳುತ್ತೆ. ಏನು ನಿಮ್ಮ ಕೆಲವು ವೈಯಕ್ತಿಕ ಸಮಸ್ಯೆಗಳಿದೆ ಅದನ್ನು ಕೂಡ ಗಣನೆ ತೆಗೆದುಕೊಳ್ಳುತ್ತೆ. ನಮ್ಮ ಪಂಚಾಯತಲ್ಲಿ ಇವತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಾ. ನಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಭೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ಹಾಗೂ ಏನು ಉತ್ತಮ ರೀತಿಯಲ್ಲಿ ಉತ್ತರವಂತ ನಮ್ಮ ಪಂಚಾಯತಿನ ಗೌರವಿತ ಅಧ್ಯಕ್ಷರಾದಂಥ ಶ್ರೀಮತಿ ಚಂಚಲಾಕ್ಷಿ ಇವರಿಗೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಅದೇ ರೀತಿ ಮಾರ್ಗದರ್ಶಿ ಅಧಿಕಾರಿ ಆಗಮಿಸಿದಂಥ ನಮ್ಮ ಕೃಷಿ ಅಧಿಕಾರಿಯವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದೆ. ಅದೇ ರೀತಿ ನಮ್ಮ ಪಂಚಾಯತಿನ ಗೌರವಾನ್ವಿತ ಉಪಾಧ್ಯಕ್ಷರಾದಂಥ ಶ್ರೀ ರಾಮಕೃಷ್ಣ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಕೂಡ ನಿಮ್ಮ ಏನು ಸಲಹೆ ಸೂಚನೆಗಳನ್ನು ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ತಗೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯಗತ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ತಿಳ್ಕೊಳ್ಳುತ್ತಾ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಲಾಖೆ ಮಾಹಿತಿಯನ್ನು ಕೊಟ್ಟಂಥ ಎಲ್ಲ ಗೌರವಾನ್ವಿತ ಇಲಾಖಾ ಅಧಿಕಾರಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇಷ್ಟು ಹೊತ್ತು ಹಸಿವಲ್ಲಿ ಇದ್ದರೂ ಕೂಡ ಏನು ಈಗ ಗ್ರಾಮದ ಅಭಿವೃದ್ಧಿ ಆಗಬೇಕಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಸಲಹೆ ಸೂಚನೆಗಳನ್ನು ನೀಡಿದಂಥ ಎಲ್ಲ ಪಂಚಾಯತಿನ ವ್ಯಾಪ್ತಿಯ ಗೌರವಾನ್ವಿತ ಗ್ರಾಮಸ್ಥರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕೊನೆಗೆ ನಮ್ಮ ರಾಷ್ಟ್ರಗೀತೆಯನ್ನು ಹಾಡುವುದರ ಮೂಲಕ ಈ ಸಭೆಯನ್ನು